ಆತ್ಮೀಯ ಎಲ್ಲ ಸಮಾಜ ಬಾಂಧವರೇ, ಇವತ್ತು ನಾವೆಲ್ಲರೂ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಸೇರಿಕೊಂಡಿದ್ದೇವೆ. ರೋಟರಿ ಜನತಾ ಅದಾಲತ್ ಅನ್ನೋ ಒಂದು ಶಿರೋನಾಮೆಯಲ್ಲಿ ನಮ್ಮ ಸ್ಥಳೀಯ ಶಾಸಕರಾದ ಸಂಜೀವ್ ಮಟ್ಟಂದೂರವರಿಗೆ ಸಂವಾದ ಕಾರ್ಯಕ್ರಮವನ್ನು ಸೇರಿಕೊಂಡಿದ್ದೇವೆ. 1965ರಲ್ಲಿ ಪ್ರಾರಂಭಗೊಂಡಂತಹ ಪುತ್ತೂರು ರೋಟರಿ ಸಂಸ್ಥೆ ಕೇವಲ 34 ಜನರ ಸಮಾನ ಮನಸ್ಕರ ತಂಡ ದೂರದೃಷ್ಟಿಯಿಂದ ಪ್ರಾರಂಭಗೊಂಡಂಥ ಸಂಸ್ಥೆ ಪುತ್ತೂರಿನಲ್ಲಿ ಪ್ರಾಥಮಿಕ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ವಿಶೇಷವಾಗಿ ರೋಟರಿ ಕ್ಯಾಂಪ್ಕೋ ಬ್ಲಡ್ ಬ್ಯಾಂಕನ್ನು ಮಾಡುವುದರ ಮೂಲಕ ಈವರೆಗೆ ಒಂದು ಅಂಕಿಅಂಶದ ಪ್ರಕಾರ ಸುಮಾರು 1,25,000 ಜನರಿಗೆ ರಕ್ತವನ್ನು ನೀಡಿದಂಥ ಹೆಮ್ಮೆ ಪುತ್ತೂರು ರೋಟರಿಗಿದೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತಾಯಿದೆ. ಇದರೊಟ್ಟಿಗೆ ಇತ್ತೀಚೆಗೆ ಪ್ರಾರಂಭಗೊಂಡಂಥ ಡಯಾಲಿಸಿಸ್ ಸೆಂಟರ್, ಕ್ರಿಮಿಟೋರಿಯಂ, ಹಲವು ಶಾಲೆಗಳಿಗೆ ಟಾಯ್ಲೆಟ್ ಬ್ಲಾಕ್ಗಳು, ಬ್ಲಡ್ ಕಲೆಕ್ಷನ್ ವ್ಯಾನ್ ಇಂಥ ಶಾಶ್ವತ ಕೊಡುಗೆಗಳನ್ನು ಕೊಟ್ಟಂಥ ಕೀರ್ತಿ ಕೂಡ ರೋಟರಿಗಿದೆ. ಅಲ್ಲದೆ ತಿಂಗಳಿಗೆ 3 ಬಾರಿ ಉಚಿತ ವೈದ್ಯಕೀಯ ಶಿಬಿರಗಳು ಕೂಡ ಆಗ್ತಾಯಿದ್ದು ಸಾಮಾಜಿಕ ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ರೋಟರಿ ತನ್ನನ್ನು ತಾನು ತೊಡಗಿಸಿಕೊಳ್ತಾ ಬಂದಿದೆ. ಇವತ್ತು ನಮ್ಮ ಶಾಸಕರೊಟ್ಟಿಗೆ ಸಂವಾದ ಕಾರ್ಯಕ್ರಮ ಇದೇನು ಹೊಸ್ತು ಕಾರ್ಯಕ್ರಮ ಅಲ್ಲ. ರೋಟರಿಗೆ ಹಲವು ವರ್ಷದ ಹಿಂದೆ ಶ್ರೀಯುತ ಧನಂಜಯ ಕುಮಾರ್ ಅವರು ಸಂಸದರಾಗಿದ್ದಾಗ, MP ಆಗಿದ್ದಾಗ ಅವರೊಂದಿಗೆ ಸಂವಾದ ಕಾರ್ಯಕ್ರಮವನ್ನು ಏರ್ಪಡಿಸಿದೆವು. ತದನಂತರ ಪುತ್ತೂರಿನ ಶಾಸಕರಾಗಿದ್ದಂತಹ ವಿನಯಕುಮಾರ್ ಸೊರಕೆ ಅವರೊಟ್ಟಿಗೆ ಸಂವಾದ ಕಾರ್ಯಕ್ರಮವನ್ನು ಮಾಡಿದ್ದೆವು. ಈಗ ಹಲವು ವರ್ಷಗಳ ನಂತರ ಮತ್ತೆ ಈ ಕಾರ್ಯಕ್ರಮಕ್ಕೆ ಮುಂದಡಿಯನ್ನು ಇಡ್ತಾ ಇದ್ದೇವೆ. ಮಾನ್ಯ ಶಾಸಕರ ಒಂದು ಸಂವಾದ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೇವೆ. ಪುತ್ತೂರಿನ ಸಮಸ್ಯೆಗಳಿಗೆ, ಈಗ ಇರುವ ಸಮಸ್ಯೆಗಳು, ಮುಂದಕ್ಕೆ ಆಗತಕ್ಕಂಥ ಸಮಸ್ಯೆಗಳ ಬಗ್ಗೆ ನಾವೊಂದು ಸಮಾನ ಮನಸ್ಕರು ಒಂದು ಈ ವೇದಿಕೆಯಲ್ಲಿ ಚರ್ಚೆ ಮಾಡುವುದರ ಮೂಲಕ ಪುತ್ತೂರಿನ ಅವಶ್ಯಕತೆಗೆ ಸ್ಪಂದಿಸುವ ಕೆಲಸ ಕಾರ್ಯಗಳನ್ನು ನಾವು ಮಾಡಬೇಕಾಗಿದೆ. ಈ ಕಾರ್ಯಕ್ರಮದಲ್ಲಿ ಪುತ್ತೂರಿನ ಜನಪ್ರಿಯ ಶಾಸಕರು, ಸದಾ ಬಣ್ಣ ಬಣ್ಣದ ಶರ್ಟುಗಳೊಂದಿಗೆ ಮಿಂಚುತ್ತಿರುವ ಸಂಜೀವ ಮಟ್ಟಂದೂರವರು ವೇದಿಕೆಗೆ ಬರಬೇಕು. ಅವರನ್ನು ನಮ್ಮ ಅಧ್ಯಕ್ಷರು ಕರ್ಕೊಂಡು ಹೋಗಬೇಕು ಅಂತ ಇಲ್ಲಿ ಮೂಲಕ ವಿನಂತಿಸ್ತಾ ಇದ್ದೇವೆ. ಕಟಕಟಕ್ಕೆ ಸಂಸದರನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಜ್ಯೂರಿ ಒಂದು ರೀತಿಯಲ್ಲಿ ಕನ್ಕ್ಲೂಷನ್ ರಿಮಾರ್ಕ್, ಜಡ್ಜ್ ಅಲ್ಲ ಅನ್ನು ಕೊಡುವವರು ಪುತ್ತೂರಿನ ಹಿರಿಯ ನ್ಯಾಯವಾದಿಗಳಾದ ಶ್ರೀಯುತ M. ರಾಮಮೋಹನ್ ರಾವ್ ಕೂಡ ವೇದಿಕೆಗೆ ಬರಬೇಕು. ಅವರನ್ನು ಕೂಡ ತುಂಬ ಹೃದಯದಿಂದ ಬರಮಾಡಿಕೊಳ್ತಾ ಇದ್ದೇವೆ. ಇವತ್ತಿನ ಒಟ್ಟು ಕಾರ್ಯಕ್ರಮದ ನಿರೂಪಕರು, ಆ್ಯಂಕರ್ ಅಂತಲೂ ಹೇಳ್ಬೋದು, ಶ್ರೀಯುತ JC ಕೃಷ್ಣಮೋಹನ್ ಅವರು ಕೂಡ ವೇದಿಕೆಗೆ ಬಂದು ವೇದಿಕೆಯಲ್ಲಿ ಇರಬೇಕು ಅಂತ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಹಾಗೆ ತ್ರಿವಳಿ ರತ್ನಗಳನ್ನು ನಾವು ವೇದಿಕೆಯಲ್ಲಿ ಕರೆದದ್ದಾಯಿತು. ಇನ್ನು ಮುಂದಕ್ಕೆ ಕಾರ್ಯಕ್ರಮವನ್ನು ಪ್ರಾರಂಭಿಸಲಿಕ್ಕೆ ತಮ್ಮೆಲ್ಲರ ಅನುಮತಿಯನ್ನು ಯಾಚಿಸ್ತಾ ಕಾರ್ಯಕ್ರಮವನ್ನು ಸ್ವಾಗತದೊಂದಿಗೆ ಪ್ರಾರಂಭ ಮಾಡಲಿಕ್ಕಿದ್ದಾರೆ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ, ಹಲವು ಪ್ರಥಮಗಳ ಸರದಾರರಾದ ರೊಟೇರಿಯನ್ ಉಮಾನಾಥ್ PB ಇವರು. ಆತ್ಮೀಯರೇ, ರೋಟರಿ ಜನತಾ ಅದಾಲತ್ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಪುತ್ತೂರಿನ ಮಹಾಜನತೆಯನ್ನು ಮೊದಲಾಗಿ ನಾನು ಆತ್ಮೀಯವಾಗಿ ಈ ಸಭೆಗೆ ಸ್ವಾಗತಿಸಿದ್ದೇನೆ. ಆತ್ಮೀಯರೇ, ಈಗಾಗಲೇ ನಿಮಗೆ ತಿಳಿಸಿದಂತೆ ಈ ರೋಟರಿ ಜನತಾ ಅದಾಲತ್ ಈ ಮೊದಲು ನಮ್ಮ ಪುತ್ತೂರಿನ ಶಾಸಕರಾದಂಥ ಮಾಜಿ ಶಾಸಕರಾದಂಥ ವಿನಯಕುಮಾರ್ ಸೊರಕೆ ಅವರನ್ನು ಮತ್ತು ಮಾಜಿ ಲೋಕಸಭಾ ಸದಸ್ಯರು ದಿವಂಗತ ಧನಂಜಯ ಕುಮಾರನ್ನು ಕೂಡ ಇದುವೇ ರೋಟರಿ ಸಂಸ್ಥೆ ಪುತ್ತೂರಿನ ಖ್ಯಾತ ಉದ್ಯಮಿಯಾಗಿರುವಂಥ ಗಣಪತಿ ನಾಯಕ್ ಅವರು ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ
ಈ ಒಂದು ಅದಾಲತ್ ಕಾರ್ಯಕ್ರಮವನ್ನು ನಾವು ನಡೆಸಿದೆವು. ಇದೀಗ 3ನೇ ಬಾರಿಗೆ ನಾವು ಈ ರೋಟರಿ ಜನತಾ ಅದಾಲತ್ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಪುತ್ತೂರಿನ ಜನಪ್ರಿಯ ಶಾಸಕರಾದಂಥ ಸಂಜೀವ ಮಠಂದೂರವರು ಈಗಾಗಲೇ ನಮ್ಮ ಜೊತೆಯಲ್ಲಿ ಕಾರ್ಯಕ್ರಮಕ್ಕೆ ಸೇರಿಕೊಂಡಿದ್ದಾರೆ. ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಕೇಂದ್ರಬಿಂದು ಕೂಡ ಹೌದು. ಅವರನ್ನು ನಾನು ಈ ಒಂದು ಅದಾಲತ್ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ನಮ್ಮ ಕ್ಲಬ್ಬಿನ ಹಿರಿಯ ಸದಸ್ಯರಾದಂಥ GL ಬಲರಾಮಾಚಾರ್ಯ ಅವರು ಅವರಿಗೆ ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಹಾಗೆ ಈ ರೋಟರಿ ಜನತಾ ಅದಾಲತ್ ಕಾರ್ಯಕ್ರಮದ ತೀರ್ಪುಗಾರರು, ಪುತ್ತೂರಿನ ಹಿರಿಯ ನ್ಯಾಯವಾದಿಗಳು, ಮಾರ್ಗದರ್ಶಕರು ಆಗಿರುವಂಥ ರಾಮಮೋಹನ್ ರಾವ್ ಇವರನ್ನು ಕೂಡ ನಾನು ಈ ಸಭೆಗೆ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ನಮ್ಮ ಕ್ಲಬ್ಬಿನ ಪಾಸ್ಟ್ ಗವರ್ನರ್ ಡಾಕ್ಟರ್ ಭಾಸ್ಕರ್ ಅವರು ಅವರಿಗೆ ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಹಾಗೆ ಈ ಒಂದು ಜನತಾ ಅದಾಲತ್ ಕಾರ್ಯಕ್ರಮವನ್ನು ಸಾರ್ವಜನಿಕರು, ರೋಟರಿ ಸಂಸ್ಥೆ ಮತ್ತು ಶಾಸಕರ ನಡುವಿನಲ್ಲಿ ಸಂಪರ್ಕ ಕೊಂಡಿಯಾಗಿ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡಲಿಕ್ಕಿದ್ದಾರೆ JC ಕೃಷ್ಣಮೋಹನ್, ಯುವಕ ಹಾಗೂ JCಯಲ್ಲಿ ಸಾಕಷ್ಟು ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡಿ ಅನುಭವ ಇರುವಂಥ JC ಕೃಷ್ಣಮೋಹನ್ ಇವರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ ಸರ್. ಇವರಿಗೆ ಶ್ರೀಕಾಂತ್ ಕೊಳತ್ತಾಯ ಅವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾನೆ. ಕ್ಷಮಿಸಿ, AJ ರೈ ಅವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾರೆ. ಮತ್ತೊಮ್ಮೆ ನಿಮ್ಮೆಲ್ಲರನ್ನು, ಪುತ್ತೂರಿನ ಸಾರ್ವಜನಿಕರಾದ ನಿಮ್ಮೆಲ್ಲರನ್ನು ನಾನು ಆತ್ಮೀಯವಾಗಿ ಈ ರೋಟರಿ ಜನತಾ ಅದಾಲತ್ ಕಾರ್ಯಕ್ರಮಕ್ಕೆ ಪುತ್ತೂರು ರೋಟರಿ ಕ್ಲಬ್ಬಿನ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಧನ್ಯವಾದಗಳು. ನಮ್ಮ ನಡೆ ಪತ್ರಿಕಾ ಮಾಧ್ಯಮದವರು ಕೂಡ ಇದ್ದಾರೆ, ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಮುಂದಕ್ಕೆ ತ್ರಿವಳಿ ರತ್ನಗಳನ್ನು ಸಭೆಗೆ ಪರಿಚಯಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನು ಝೇವಿಯರ್ ಡಿಸೋಜರ್ ಅವರು ನಿರ್ವಹಣೆ ಮಾಡ್ತಾರೆ. ನ್ಯಾಯಾಲಯದ ಸಮಯವನ್ನು ಹೆಚ್ಚು ತೆಗೆದುಕೊಳ್ಳದೆ ಬಹಳ ಸಂಕ್ಷಿಪ್ತವಾಗಿ ಗಂಭೀರವಾಗಿ ಮೂವರನ್ನು ಸಹ ಪರಿಚಯಿಸಲಿಕ್ಕೆ ಬಯಸ್ತೇನೆ. ನಮ್ಮ ಇವತ್ತಿನ ಅದಾಲತಿನ ಅಧ್ಯಕ್ಷತೆ ವಹಿಸಿ ಇದನ್ನು ಅವರ ಉಸ್ತುವಾರಿಯಲ್ಲಿ ನಡೀತಾ ಇರುವಂಥದ್ದು ಶ್ರೀಯುತ M. ರಾಮಮೋಹನ್ ರಾವ್ ಅವರು ಬಹುಶಃ ಇಲ್ಲಿ ಸೀನಿಯರ್ ಸಿಟಿಸನ್ಸ್ ಈಗಷ್ಟೇ ಆಗಿದ್ದರೆ ಅಷ್ಟೇ ವರ್ಷಗಳ ಒಂದು ಪ್ರಾಕ್ಟೀಸನ್ನು ಪುತ್ತೂರಿನಲ್ಲಿ ಮಾಡ್ತಾ ಇದ್ದಾರೆ. 1961ರಿಂದ ಇಂದಿನವರೆಗೆ ಪುತ್ತೂರಿನ ಒಬ್ಬ ನ್ಯಾಯವಾದಿಯಾಗಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅತ್ಯಂತ ಹಿರಿಯ ನ್ಯಾಯವಾದಿಗಳು. ನಮ್ಮ ರಾಜ್ಯ ಕಂಡ ಅತ್ಯಂತ ಹೆಸರಾದ ವಕೀಲರು, ಪುತ್ತೂರಿನ ಖ್ಯಾತ ನ್ಯಾಯವಾದಿಗಳಾಗಿದ್ದ ದಿವಂಗತ ಸದಾಶಿವರಾವ್ ಮತ್ತು ದಿವಂಗತ ಶ್ರೀದೇವಿ ರವರ ಸುಪುತ್ರರಾಗಿರ್ತಾರೆ. ಅವರು ತಮ್ಮ ಶಿಕ್ಷಣವನ್ನು ಸೈಂಟ್ ಎಲೋಷಿಯಸ್ ಕಾಲೇಜು ಹಾಗೂ ಮುಂಬೈಯಲ್ಲಿ ಮುಗಿಸಿ ಪುತ್ತೂರಿನಲ್ಲಿ 1900 ಈಗಾಗಲೇ ಹೇಳಿದಾಗೆ 61ರಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ವಿಶೇಷತೆ ಅಂತ ಹೇಳಿದರೆ ಪುತ್ತೂರಿನ ಅನೇಕ ನ್ಯಾಯವಾದಿಗಳ ಮೆಂಟರ್ ಅವರು. ಅವರ ಜೊತೆಗೆ ಅವರ ಕೈ ಕೆಳಗೆ ಅಂತ ಹೇಳ್ಬೋದು ನ್ಯಾಯವಾದಿಗಳಾಗಿ ಪ್ರಾರಂಭಿಸಿ ಇವತ್ತು ಅನೇಕರು ನ್ಯಾಯವಾದಿಗಳಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅಂತ ಒಬ್ಬ ಹಿರಿಯ ಮೆಂಟರ್ ಅವರು.
ಅವರ ಕಚೇರಿ ಪುತ್ತೂರಿನೊಂದು ಪ್ರಮುಖ ಲಾ ಆಫೀಸ್ ಅಂತ ಹೇಳ್ಬೋದು. ಜೊತೆಗೆ ಅವರು ಜೆ ಸಿಯಲ್ಲಿ ಸಕ್ರಿಯರಾಗಿದ್ದವರು. ಇವತ್ತಿಗೂ ಜೆ ಸಿಯ ಕಾರ್ಯಕ್ರಮಕ್ಕೆ ಬಹಳಷ್ಟು ಆಸಕ್ತಿಯಿಂದ ಹೋಗುವವರು. ಜೆ ಸಿಯಲ್ಲಿ ಹಿಂದೆ ಪಾರ್ಲಿಮೆಂಟೇರಿಯನ್ ಎಂಬಂಥ ಒಂದು ಗೌರವವನ್ನು ಕೊಡ್ತಾ ಇದ್ರು. ಆ ಗೌರವಕ್ಕೆ ಪಾತ್ರರಾದಂಥ ಶ್ರೀಯುತ ರಾಮಮೋಹನ್ ರಾವ್ ಅವರು ಎಮಿನೆಂಟ್ ಟ್ರೈನರ್. ಅವರು ಸಹ ಈಗ ಕೃಷ್ಣಮೋಹನ್ ಇದ್ದಾರೆ. ಭಾಳ ಹಿಂದಿನಿಂದ ಜೆ ಸಿಯ ಒಬ್ಬ ಪ್ರಖ್ಯಾತ ತರಬೇತುದಾರರು. ಅವರ ಒಂದು ಪ್ರಮುಖ ತರಬೇತಿ ವಿಚಾರ EPS, ಇಫೆಕ್ಟಿವ್ ಪಬ್ಲಿಕ್ ಸ್ಪೀಕಿಂಗ್. ಇದರ ಬಗ್ಗೆ ಭಾಳಷ್ಟು ತರಬೇತಿಗಳನ್ನು ಅವರು ಕೊಟ್ಟಿದ್ದಾರೆ. ರಾಮಕೃಷ್ಣ ಸೇವಾ ಸಮಾಜದೊಂದಿಗೆ ತಮ್ಮನ್ನು ಸುದೀರ್ಘ ಕಾಲದವರೆಗೆ ಅವರ ಒಡನಾಟ ಇದೆ. ಜೊತೆಗೆ ಇವತ್ತು ನಮ್ಮ ಅದಾಲತ್ ನಡೆಯುವಂಥದ್ದು ನಮ್ಮ ಶಾಸಕರ ಜೊತೆಗೆ. ಶ್ರೀಯುತ ಸಂಜೀವ ಮಠಂದೂರವರು 2018 ಮೇ 12ನೇ ತಾರೀಕು ನಡೆದಂಥ ಕರ್ನಾಟಕ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಆಯ್ಕೆಯಾಗಿ ನಮ್ಮ ಶಾಸಕರಾಗಿದ್ದಾರೆ. ಈ ಪುತ್ತೂರು ವಿಧಾನಸಭಾ ಕ್ಷೇತ್ರ, ಇದನ್ನು ಚುನಾವಣೆ ಸಂದರ್ಭದಲ್ಲೆಲ್ಲ ಹೆಚ್ಚಿನ ಕಡೆ ನಾವು ಕಾಣ್ತೇವೆ. 206 ಪುತ್ತೂರು ವಿಧಾನಸಭಾ ಕ್ಷೇತ್ರ, 206. ದಕ್ಷಿಣ ಕನ್ನಡ ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಇದು ಒಂದು. 1951ರಲ್ಲಿ ಮೆಡ್ರಾಸ್ ಸ್ಟೇಟಿನ ಭಾಗವಾಗಿತ್ತು. ಮುಂದೆ ಭಾಷಾವಾರು ಪ್ರಾಂತ ರಚನೆ ಆದಮೇಲೆ 1957ರ ಚುನಾವಣೆಯಲ್ಲಿ ಅದು ಮೈಸೂರು ಪ್ರಾಂತಕ್ಕೆ ಒಳಪಟ್ಟಿತ್ತು. ಅಲ್ಲಿಂದ ಇಲ್ಲಿವರೆಗೆ ಅನೇಕ ಶಾಸಕರು, ಅನೇಕ ಸದಸ್ಯರು ನಮ್ಮ ಕ್ಷೇತ್ರಕ್ಕೆ ಸೇವೆ ಸಲ್ಲಿಸ್ತಾ ಬಂದಿದ್ದಾರೆ. ನಮ್ಮ ಪ್ರಸ್ತುತ ಶಾಸಕರಾಗಿರುವಂಥ ಶ್ರೀಯುತ ಸಂಜೀವ ಮಠಂದರ್ ಅವರು ಮೂಲತಃ ಕೃಷಿಕರು. ಕೃಷಿಯಲ್ಲಿ ಬಹುಶಃ ಎಲ್ಲ ಕೃಷಿಗೆ ಸಂಬಂಧಪಟ್ಟಂಥ ಎಲ್ಲದರಲ್ಲಿ ಅವರಿಗೆ ಸಾಕಷ್ಟು ಅನುಭವ ಇರುವಂಥದ್ದು. ತಮ್ಮ ರಾಜಕೀಯ ಜೀವನವನ್ನು ಅವರು ಪ್ರಾರಂಭಿಸಿದ್ದು ಹಿರೇಬಂಡಾಡಿ ಗ್ರಾಮ ಪಂಚಾಯತ್ನ ಸದಸ್ಯರಾಗಿ. ಅವರು ಗ್ರಾಮ ಪಂಚಾಯತ್ ಸದಸ್ಯರಾದ ತಕ್ಷಣ ಹೊಸ ಗ್ರಾಮ ಪಂಚಾಯತ್ ವ್ಯವಸ್ಥೆ ಜಾರಿಗೆ ಬಂತು. ಮುಂದಿನ ವರ್ಷದಿಂದ ಅದು ತಾಲೂಕ್ ಪಂಚಾಯತ್ಗಳು ಅಸ್ತಿತ್ವಕ್ಕೆ ಬಂದವು. ಹಾಗೆ ಮುಂದೆ ತಾಲೂಕ್ ಪಂಚಾಯತ್ ಸದಸ್ಯರಾದರು, ಹಾಗೆ APMC ಸದಸ್ಯರಾದರು. ಕಳೆದ ಸುಮಾರು 35 ವರ್ಷಗಳಿಂದ ಅವರು ಸಾರ್ವಜನಿಕ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಇದ್ದಾರೆ. ಶಾಸಕರಾಗಿ ಈಗ 5 ವರ್ಷಗಳ ಅವಧಿ ಪೂರ್ಣಗೊಳ್ಳುತ್ತಿದೆ. ಜೊತೆಗೆ ಈ ಒಂದು ಅದಾಲತನ್ನು ಇವತ್ತು ಇಲ್ಲಿ ಪ್ರಶ್ನೆಗಳನ್ನ ಕೇಳುವಂಥವರು ಇನ್ನೊಬ್ಬ ಖ್ಯಾತ JC ಕೃಷ್ಣಮೋಹನ್ PS. ಇವರು JCಯಲ್ಲಿ ವಿವಿಧ ಹುದ್ದೆಗಳನ್ನ ಅಲಂಕರಿಸಿರ್ತಾರೆ. ಹಾಗೆ ನ್ಯಾಷನಲ್ ಟ್ರೈನರ್ ಆಗಿ ಅನೇಕ ತರಬೇತಿಗಳನ್ನ ನಡೆಸಿಕೊಟ್ಟಿರ್ತಾರೆ. ಕಾಲೇಜುಗಳಿರ್ಬೋದು, ಸಂಘ ಸಂಸ್ಥೆಗಳಿರ್ಬೋದು, ಎಲ್ಲ ಕಡೆಯಲ್ಲಿ ಸಹ ಒಬ್ಬ ಖ್ಯಾತ ತರಬೇತುದಾರರಾಗಿ ಅನೇಕರಿಗೆ ಮಾರ್ಗದರ್ಶನ ನೀಡಿದ್ದಾರೆ. ಜೊತೆಗೆ ಅವರು ರೊಟೇರಿಯನ್ ಹೌದು, ಒಬ್ಬ ಅಕಾಡೆಮಿಷಿಯನು ಹೌದು, ಬಿಸ್ನೆಸ್ ಮ್ಯಾನ್ ಸಹ ಹೌದು, ಅಗ್ರಿಕಲ್ಚರಿಸ್ಟು ಹೌದು, ಪ್ರೊಪ್ರೈಟರು ಹೌದು. ಹೀಗೆ ಅನೇಕ ದೃಷ್ಟಿಕೋನಗಳಿಂದ ಒಂದು ವಿಚಾರವನ್ನು ನೋಡುವಂಥ ಸಾಮರ್ಥ್ಯ ಉಳ್ಳವರು. ಇವತ್ತು ಇಲ್ಲಿ ಈ ಒಂದು ಅದಾಲತಿನಲ್ಲಿ ಪ್ರಶ್ನೆಗಳನ್ನು ಕೇಳಲಿದ್ದಾರೆ. ಮೂವರಿಗೂ ಶುಭವನ್ನು ಕೋರಿ ನನ್ನ ಮಾತು ಮುಗಿಸ್ತೇನೆ. ನಮಸ್ತೆ. ಮುಂದಕ್ಕೆ ನೇರವಾಗಿ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೇವೆ. ಕೃಷ್ಣಮೋಹನ್ ರವರು ವೇದಿಕೆಯನ್ನು ಉಪಯೋಗಿಸಿಕೊಳ್ಬೇಕು ಅಂತ ಈ ಮೂಲಕ ವಿನಂತಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಸರ್. ನಮ್ಮ ಕ್ಷೇತ್ರ ದೇವರು ಮಹಾಲಿಂಗೇಶ್ವರನ ನಮಿಸುತ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತೇಳಿ ಅವನ ಹತ್ರ ಕೇಳ್ಕೊಳ್ತಾ ಕಾರ್ಯಕ್ರಮವನ್ನು ಪ್ರಾರಂಭಿಸುವ. ಕಾರ್ಯಕ್ರಮ ಭಾಳ ಸಿಂಪಲ್ ಆಗಿರ್ತದೆ. ಶಾಸಕರು ನಮ್ಮೊಂದಿಗಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ಇಡೀ ಮುಖ್ಯವಾಹಿನಿಯಲ್ಲಿ ಕೊಂಡೊಯ್ಯುವವರು ಈಗಾಗಲೇ ಹೇಳಿದಾಗೆ ಜಡ್ಜಿನ ಕೆಲಸ ಮಾಡುವವರು. ಅಂದರೆ ಈ ಒಂದು ಕಾರ್ಯಕ್ರಮಕ್ಕೆ ನಿರ್ಣಾಯಕರಾಗಿ ಏನೇ ವಿಷಯ ಇದ್ದರೂ ಕೂಡ ನಮಗೆ ಗೈಡ್ ಮಾಡುವವರು ಹಿರಿಯ ವಕೀಲರು ರಾಮಮೋಹನ್ ರಾವ್. ಬೇರೆ ಬೇರೆ ತುಂಬ ಪ್ರಶ್ನೆಗಳು ಬಂದಿದೆ. ಬಹಳಷ್ಟು ದಿವಸಗಳಿಂದ ಸುಮಾರು 300-400 ಪ್ರಶ್ನೆಗಳು ಬಂದಿದೆ. ರೋಟರಿ ಕ್ಲಬ್ಬಿನ ಒಂದು ತಂಡ ಸುಮಾರು 10-12 ಬಾರಿ ನಾವು ಕೂತ್ಕೊಂಡಿದ್ದೇವೆ. ಯಾವ ಪ್ರಶ್ನೆಗಳು ಅಂದರೆ ಭಾಳಷ್ಟು ಪ್ರಶ್ನೆಗಳು ಬಂದಾಗ ಪಂಚಾಯತ್ನ ಪ್ರಶ್ನೆಗಳಿರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು, ನಗರಸಭೆ ಇರ್ಬೋದು, ಅಂತಾರಾಷ್ಟ್ರೀಯ ಮಟ್ಟದ ಪ್ರಶ್ನೆಗಳು ಇರ್ಬೋದು, ಎಲ್ಲ ಪ್ರಶ್ನೆಗಳು ಬಂದಿದೆ. ಶಾಸಕರನ್ನು
ಕೇಳುವಂಥ ಪ್ರಶ್ನೆಗಳು ಯಾವುದು ಅಂತಹ ಪ್ರಶ್ನೆಗಳನ್ನು ನಾವು ಸ್ಕ್ರೀನ್ ಔಟ್ ಮಾಡಿ ಸಮಯಕ್ಕೆ ಸರಿಯಾಗಿ ಈ ಒಂದು 60-70 ನಿಮಿಷಗಳಲ್ಲಿ ಈ ಕಾರ್ಯಕ್ರಮ ಮುಗಿಬೇಕು, ಚಿಕ್ಕದಾಗಿ ಚೊಕ್ಕದಾಗಿ ಚಂದವಾಗಿ. ಸೊ ಆ ರೀತಿಯಲ್ಲಿ ನಾವು ಪ್ರಶ್ನೆಗಳನ್ನು ಸ್ಕ್ರೀನ್ ಮಾಡಿದ್ದೇವೆ. ದಯವಿಟ್ಟು ಪ್ರಶ್ನೆಗಳನ್ನು ಕೇಳಿದವರು, ಈಗ ಮಾಧ್ಯಮದಲ್ಲಿ ಭಾಳಷ್ಟು ಜನ ನೋಡ್ತಾ ಇರ್ಬೋದು ಆನ್ಲೈನ್ನಲ್ಲಿ, ನಿಮ್ಮ ಪ್ರಶ್ನೆ ಬರಲಿಲ್ಲ ಅಂತೇಳಿ ಆದರೆ ಬೇಸರ ಮಾಡಬೇಡಿ, ಇನ್ನೊಂದು ಸಲ ಮಾಡುವ ಇಂಥ ಕಾರ್ಯಕ್ರಮವನ್ನು, ಜನ ಜಾಸ್ತಿ ಬಂದರು ಅಂತೇಳಿ ಆದರೆ ಇವತ್ತು ಯಾವುದು ಹೆಚ್ಚು ಪ್ರಸ್ತುತ ಅಂಥ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೇವೆ ಸರ್. ಹಾಗೆ ಎರಡನೇ ವಿಷಯ ಏನಪ್ಪ ಅಂತ ಹೇಳಿದರೆ, ಈ ಪ್ರಶ್ನೆಗಳು ಇಲ್ಲಿ ಕೇಳುವಂಥದ್ದು ನಮಗೆಲ್ಲ ಗೊತ್ತಿದೆ, ಗ್ರಾಮ ಸಭೆ ಇದೆ, ಮತ್ತು ಬೇರೆ ಬೇರೆ ನಮ್ಮ ಪ್ರಜಾಪ್ರಭುತ್ವದ ಅಡಿಯಲ್ಲಿ ಬೇರೆ ಬೇರೆ ವ್ಯವಸ್ಥೆಗಳಿದೆ ಸಿಸ್ಟಮ್ಯಾಟಿಕ್ ಆಗಿ. ಅದಕ್ಕೆ ಮಿಗಿಲಾಗಿ, ಅದಕ್ಕೆ ಹೊರತಾಗಿ ಇದು ವಿಷಯ ಇರುವಂಥದ್ದು. ಇಲ್ಲಿ ಆದಂಥ ವಿಷಯಗಳು ಶಾಸಕರ ಗಮನವನ್ನು ನಾವು ಪಡೆಯಬಹುದು ಅಥವಾ ಅವರ ಗಮನಕ್ಕೆ ತರಬಹುದು, ಬಟ್ ಇಲ್ಲಿ ಡಿಸಿಷನ್ ಮಾಡಲಿಕ್ಕೆ ಆಗೋದಿಲ್ಲ. ಅದನ್ನು ನೆನಪಿಟ್ಕೊಳ್ಳುವ. ಇಲ್ಲಿ ಏನಿದ್ರೂ ಕೂಡ ನಾವು ಹೇಗೆ ಮುಕ್ತವಾಗಿ ಚರ್ಚೆ ಮಾಡ್ಬೋದು ಆ ವಿಷಯಗಳನ್ನು ಮಾತ್ರ ಮಾಡಲಿಕ್ಕೆ ಸಾಧ್ಯ ಉಂಟು. ಡಿಸಿಷನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಅದಕ್ಕೆ ಅದರದೇ ಆದಂಥ ಸಿಸ್ಟಮ್ ಇದೆ. ಆದರೂ ಕೂಡ ನಮ್ಮ ಶಾಸಕರು ನಮ್ಮೊಟ್ಟಿಗಿರ್ತಾರೆ, ಅವರು ನಮ್ಮ ನಾಯಕರು, ಬಹಳಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಹಾಗಾಗಿ ಯಾವುದೇ ರಾಜಕೀಯ, ಜಾತಿ, ಮತ, ಪಂಥ ಯಾವುದು ಇಲ್ಲಿ ಗಣನೆಗಿಲ್ಲ. ಪರ್ಸನಲ್ ಯಾವ ವಿಷಯಗಳು ಗಣನೆಗಿಲ್ಲ. ರೋಟರಿ ಸಂಸ್ಥೆ ನಿಮಗೆ ಗೊತ್ತಿದೆ, ಸರ್ವೀಸ್ ಎಬವ್ ಸೆಲ್ಫ್ ಅಂತೇಳಿ. ನಾವು ಸ್ವಹಿತ ಮೀರಿದ ಸೇವೆ, ಇದು ಯಾವುದೇ ಸ್ವಂತ ಲಾಭಕ್ಕೆ ಮಾಡುವಂಥ ಉದ್ದೇಶ ಅಲ್ಲ. ದಯವಿಟ್ಟು ಇದನ್ನು ನೆನಪಿನಲ್ಲಿಟ್ಕೊಳ್ಳಿ. ಚರ್ಚೆಗಳಿಗೆ ಆಸ್ಪದ ಇಲ್ಲ. ಪ್ರಶ್ನೆಗಳನ್ನು ಮೊದಲೇ ತೆಕ್ಕೊಂಡಿದ್ದೇವೆ, ಆ ಪ್ರಶ್ನೆಗಳನ್ನು ಶಾಸಕರ ಹತ್ರ ನಾವು ಕೇಳುವಂಥದ್ದು, ಅದಕ್ಕೆ ಸರಿಯಾದ ಉತ್ತರವನ್ನು ಅವರ ಹತ್ರ ನಾವು ಪಡ್ಕೊಳ್ಳುವಂಥದ್ದು. ಈ ರೀತಿಯಲ್ಲಿ ಇದು ಮುಂದೆ ಹೋಗ್ತದೆ. ಸರ್, ತಮ್ಮ ಒಪ್ಪಿಗೆ ಇದ್ದರೆ ಪ್ರಾರಂಭಿಸ್ತೇವೆ. ಎಸ್, ಶಾಸಕರ ಬಗ್ಗೆ ನಮಗೆ ಗೊತ್ತಿದೆ, ಅವರು ಬಹಳ ಒಳ್ಳೆ ರೀತಿಯಲ್ಲಿ ಬಹಳಷ್ಟು ಮಾಹಿತಿ ಅವರ ಹತ್ರ ಇದೆ. ಯಾಕೆಂದರೆ ತಳಮಟ್ಟದಿಂದ ಅವರು ಹೋದವರು, ಯಾವಾಗಲೇ ಹೇಳಿದರು, ಪಂಚಾಯತ್ ಸದಸ್ಯರಾಗಿದ್ದರು, ತಾಲೂಕ್ ಪಂಚಾಯತ್ ಸದಸ್ಯರಾಗಿದ್ದರು. ಅದರ ನಂತರ ಪಕ್ಷದ ಅಂದರೆ ಸಂಘಟನೆಯ, ನಾನು ಪಕ್ಷ ಹೇಳೋದಕ್ಕಿಂತಲೂ ಒಂದು ಸಂಘಟನೆಯನ್ನು ಹೇಗೆ ಕಟ್ಟಬೇಕು ಅದು ಅವರಿಗೆ ಗೊತ್ತಿದೆ. ಅಂತಹ ಕೆಲಸಗಳನ್ನು ಭಾಳಷ್ಟು ವರ್ಷದಿಂದ ಅವರು ಮಾಡ್ತಾ ಇದ್ದಾರೆ. ಒಬ್ಬ ಕೃಷಿಕ, ಸಾಮಾನ್ಯ ಕೃಷಿಕ. ನಾನು ಪೇಪರ್ನಲ್ಲಿ ಓದಿದ್ದು, ಸರ್ ನಿಮ್ಮನ್ನು ಹೊಗಳುವಂಥದ್ದಲ್ಲ, ಖಂಡಿತ ಅಲ್ಲ, ನಾನು ಕೂಡ ಹಾಲು ಕರೆದೇ ಬರೋದು ಯಾವಾಗಲೂ. ನನ್ನ ಹತ್ರ 25 ದನ ಉಂಟು, ಅವರ ಹತ್ರ ಕೂಡ ತುಂಬ ದನಗಳಿದೆ. ಆ ಫೋಟೋವನ್ನು ನಾನು ನೋಡಿದ್ದೇನೆ. ಕಳೆದ ವರ್ಷದವರೆಗೆ ಅವರೇ ಬೆಳಿಗ್ಗೆ ಎದ್ದು ಹಾಲು ಕರೆದು ಕ್ಷೇತ್ರದ ಕೆಲಸಗಳಿಗೆ ಬರ್ತಾ ಇದ್ದರಂತೆ. ಬಟ್ ಈ ವರ್ಷ ಸಾಧ್ಯ ಇಲ್ಲ, ಯಾಕೆಂತೇಳಿದ್ರೆ ನಿನ್ನೆಲ್ಲ ಮೊನ್ನೆ ನಾವು ಅವರನ್ನು ಮೀಟ್ ಆಗುವಾಗ 11:30 ಗಂಟೆ ರಾತ್ರಿ ಆಗಿತ್ತು. ಮತ್ತೆ ಹೇಳಿದರು, ನನ್ನ ಮೂಜಿ ಧಾರ್ಮಿಕ ಕಾರ್ಯಕ್ರಮ ಉಂಟು ಮಾರೆ, ಅವು ಆತು ಇಲ್ಲಗ ಪೋಡಾತೆ ಅಂತ. ಅಂದರೆ ಅವರು 1-2 ಗಂಟೆಗೆ ಹೋಗಿದ್ದಾರೆ, ನನಗೆ ಗೊತ್ತಿಲ್ಲ. ಇದು ಡೈಲಿ. ಹಾಗಾಗಿ ಅಂತಹ ಒಂದು ತಳಮಟ್ಟದ ಕೃಷಿಕ. ಅವರ ಮನೆ ಕೂಡ ಹಾಗೆ, ಅವರ ಮನೆಯ ಮನದೊಡತಿ ಕೂಡ ಎಲ್ಲಿಯೂ ಕಾಣಲಿಲ್ಲ. ಅವರಾಯಿತು, ಅವರ ಕೃಷಿ ಆಯಿತು ಅಂತೇಳಿ. ಸೊ ಮನೆ ಬೇರೆ, ರಾಜಕೀಯ ಬೇರೆ, ಅಥವಾ ಶಾಸಕನ ಕೆಲಸಗಳು ಬೇರೆ ಅಂತ ಅಂತಹ ಸಿಸ್ಟಮ್ಯಾಟಿಕ್ ಆದಂಥ ಶಿಸ್ತುಬದ್ಧ ವ್ಯಕ್ತಿ ನಮ್ಮ ಸಂಜೀವಣ್ಣ ಸರ್. ಬಹಳಷ್ಟು ಪ್ರಶ್ನೆಗಳು ಬಂದಿದೆ, ಸ್ಟಾರ್ಟ್ ಮಾಡುವ. ಮೊದಲನೇ ಪ್ರಶ್ನೆ ಏನು ಅಂತ ಹೇಳಿದರೆ, ಈ ಕೌಡಿಚಾರು ಮತ್ತು ಅರಿಯಡ್ಕ ಇಂಥ ಏರಿಯಾಗಳುಂಟು ನಮ್ಮ ಪುತ್ತೂರಿನ ಹೊರಭಾಗದಲ್ಲಿ, ಸುಳ್ಯ ರಸ್ತೆಯಲ್ಲಿ. ನೀವೆಲ್ಲ ನೋಡಿದಿರಿ, ಸುಮಾರು ಗ್ರಾಮಗಳು ಬರ್ತದೆ, ಬಹಳಷ್ಟು ಡೆವಲಪ್ ಆಗಿದೆ. ಅಲ್ಲಿ ಆ ಕುಂಬಾರರ ಗುಡಿ ಕೈಗಾರಿಕಾ ಸಂಘ ಅಂತ ಹೇಳೋದನ್ನು ನಾವೆಲ್ಲ ನೋಡಿದ್ದೇವೆ. ಅಲ್ಲಿಯ ಗ್ರಾಮಸ್ಥರ ಒಂದು ಪ್ರಶ್ನೆ ಏನು ಅಂತ ಹೇಳಿದರೆ, ಈ ಪಾಲಿಟೆಕ್ನಿಕ್ ಕಾಲೇಜು ವಿವೇಕಾನಂದದಲ್ಲಿ ಆಲ್ರೆಡಿ ಒಂದು ಉಂಟು, ಅಂಥದ್ದೇ ಒಂದು ನಮಗೇನಾದರೂ ಮಾಡಿದರೆ. ಯಾಕೆಂದರೆ ನೀವೆಲ್ಲ ನೋಡಿರ್ಬೋದು, ಅವರು ಇದರಲ್ಲೆಲ್ಲ ಬರೆದಿದ್ದಾರೆ, ಬೆಳಿಗ್ಗೆ ಬಸ್ಸಿನಲ್ಲಿ ನೇತಾಡಿಕೊಂಡು ಬರುವಂಥದ್ದು ಭಾಳಷ್ಟು ಕಷ್ಟ ಆಗ್ತದೆ, ದೂರ ಆಗ್ತದೆ, ಇಂಥದ್ದೆಲ್ಲ ವ್ಯವಸ್ಥೆ ಉಂಟು, ಕಷ್ಟ ಉಂಟು. ಹಾಗಾಗಿ ಏನಾದರೂ ಒಂದು ನಮಗೆ ನಮ್ಮ ಭಾಗಕ್ಕೆ ಒಂದು ಕಾಲೇಜಿನ ವ್ಯವಸ್ಥೆಗಳನ್ನು ಮಾಡ್ಬೋದಾ? ನೀವು ಎಲ್ಲೆಲ್ಲ ಹೇಳ್ತಾ ಇದ್ದೀರಿ ಸರ್, ಆ ಅನುಪಾತ ಎಲ್ಲ, ITI, ಡಿಪ್ಲೊಮಾ, ಇಂಜಿನಿಯರಿಂಗ್ ಎಲ್ಲ, ಆ ಬಗ್ಗೆ. ಆರಂಭದಲ್ಲಿ ನಮ್ಮ ಜಡ್ಜಿಗೆ ನನ್ನ ನಮಸ್ಕಾರವನ್ನು ಹೇಳ್ತಾ, ನನ್ನ ಹಿರಿಯ ನ್ಯಾಯವಾದಿಗಳು ಕೂಡ, ಅದೇ ರೀತಿಯಲ್ಲಿ ಇಲ್ಲಿರುವಂಥ ಎಲ್ಲ ನಮ್ಮ ರಾಟ್ರಿ ಬಂಧುಗಳು ಮತ್ತು ಪುತ್ತೂರಿನ ಮಹಾಜನತೆಗೆ ಇವತ್ತಿನ ರಾಟ್ರಿ ಜನತಾ ಅದಾಲತನ್ನು ಆಯೋಜನೆ ಮಾಡಿದ್ದಕ್ಕೆ ಹೃದಯ ತುಂಬಿದ ಕೃತಜ್ಞತೆಯನ್ನು ಸಲ್ಲಿಸ್ತಾ, ಆರಂಭದ ಪ್ರಶ್ನೆಗೆ ಉತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ನಾವೆಲ್ಲ ಇವತ್ತು ವೈಜ್ಞಾನಿಕ ಯುಗದಲ್ಲಿದ್ದೇವೆ, ಅದರಲ್ಲಿಯೂ ಇವತ್ತು ತಾಂತ್ರಿಕತೆಗೆ ಹೆಚ್ಚು ಮಹತ್ವವನ್ನು ಕೊಡ್ತಾ ಇದ್ದೇವೆ. ತಾಂತ್ರಿಕತೆಯಲ್ಲಿ ಇವತ್ತು ನಮಗೆ ಬೇಸಿಕ್ ಆಗಿ ಇವತ್ತು ITI, ಪಾಲಿಟೆಕ್ನಿಕ್, ಇಂಜಿನಿಯರಿಂಗ್ ಈ ಕಾಲೇಜಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಇವತ್ತು ಬೇಡಿಕೆಗಳು ಜಾಸ್ತಿ ಆಗ್ತಿರುವಂಥ ಸಂದರ್ಭದಲ್ಲಿ ತಳಮಟ್ಟದಲ್ಲಿ ಇವತ್ತು ITIಗಳ ಆ ಒಂದು ವಿದ್ಯಾರ್ಥಿಗಳಿಗೆ ಹೆಚ್ಚು ಬೇಡಿಕೆ ಇದೆ.
ಅದು ಬಿಟ್ಟರೆ ಪಾಲಿಟೆಕ್ನಿಕ್ಗಳಿಗೆ ಹೆಚ್ಚು ಬೇಡಿಕೆ ಇದೆ. ನಮ್ಮ ಪುತ್ತೂರಲ್ಲಿ ಇವತ್ತು ಸರ್ಕಾರಿ ITIಗಳು 2 ಇದೆ. ಒಂದು ಖಾಸಗಿ ITI ಇದೆ, ಒಂದು ಖಾಸಗಿ ಪಾಲಿಟೆಕ್ನಿಕ್ ಇದೆ. ಅದನ್ನು ಹೊರತುಪಡಿಸಿದರೆ ಯಾವುದೇ ಸರ್ಕಾರಿ ಪಾಲಿಟೆಕ್ನಿಕ್ಗಳು ಇಲ್ಲ. ಇವತ್ತು 3-4 ಗ್ರಾಮದಿಂದ ನಮಗೆ ಬೇಡಿಕೆಗಳು ಬಂದಿದೆ, ನಮ್ಮಲ್ಲಿ ITI ಮಾಡಬೇಕು, ಪಾಲಿಟೆಕ್ನಿಕ್ ಮಾಡಬೇಕು ಅಂತೇಳಿ. ಅದಕ್ಕೆ 2 ಗ್ರಾಮದಲ್ಲಿ ಈಗಾಗಲೇ ಜಾಗವನ್ನು ಗೊತ್ತುಪಡಿಸಿದ್ದೇವೆ. ನಮ್ಮ ಕೌಡಿಚಾರ ಅಂದರೆ ಅದು ಅರಿಯಡ್ಕ ಗ್ರಾಮ ಬರ್ತದೆ. ಅರಿಯಡ್ಕ ಪಂಚಾಯತ್ ಆ ವ್ಯಾಪ್ತಿಯಲ್ಲಿ ಈಗಾಗಲೇ ಪಾಲಿಟೆಕ್ನಿಕ್ ಆರಂಭ ಮಾಡಬೇಕು ಅಂತೇಳಿ ಒಂದು ಬೇಡಿಕೆ ನಮ್ಮ ಕುಂಬಾರರ ಗುಡಿ ಕೈಗಾರಿಕಾ ಸಂಘದಿಂದ ಬಂದಿದೆ. ಆ ಕುಂಬಾರರ ಗುಡಿ ಕೈಗಾರಿಕಾ ಸಂಘ ಇವತ್ತು ಒಂದಷ್ಟು ಆ ಮಣ್ಣಿನ ಪಾತ್ರೆಗಳನ್ನು ಶೋಕೇಸಲ್ಲಿಡುವಂಥ ಬೇರೆ ಬೇರೆ ಕೌಶಲ್ಯಭರಿತವಾದಂಥ ಸಾಮಗ್ರಿಗಳನ್ನು ತಯಾರು ಮಾಡ್ತಾರೆ. ಅವರು ನಮಗೊಂದು ಪಾಲಿಟೆಕ್ನಿಕ್ ಕೊಟ್ಟರೆ ನಾವು ಇವತ್ತಿನ ಯುವಕರಿಗೆ ಈ ಮಣ್ಣಿನಲ್ಲಿ ಏನೇನು ತಯಾರು ಮಾಡ್ಬೋದು, ಹೊಸ ಹೊಸ ನಮ್ಮ ಸಲಕರಣೆಗಳನ್ನು ಮತ್ತು ಹೊಸ ಹೊಸ ಶೋಕೇಸಲ್ಲಿ ಇಡುವಂಥ ವಸ್ತುಗಳನ್ನು ತಯಾರು ಮಾಡ್ಬೋದು ಅಂತೇಳಿ ಬೇಡಿಕೆ ಇಟ್ಟು ಪಾಲಿಟೆಕ್ನಿಕ್ಗೆ ಭೇಟಿಗೆ ಸಲ್ಲಿಸಿದ್ದಾರೆ. ನಾನು ಈಗಾಗಲೇ ನಮ್ಮ ಉನ್ನತ ಶಿಕ್ಷಣ ಸಚಿವರಿಗೆ ನನ್ನ ಒಂದು ಮನವಿಯನ್ನು ಕೂಡ ಕೊಟ್ಟಿದ್ದೇನೆ. ಖಂಡಿತ ಪಾಲಿಟೆಕ್ನಿಕ್ ಮಂಜೂರು ಮಾಡುವಾಗ ಪುತ್ತೂರಿಗೆ ಒಂದು ಸರ್ಕಾರಿ ಪಾಲಿಟೆಕ್ನಿಕ್ ಮಂಜೂರು ಮಾಡುವಂಥ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಯಾಕಂದರೆ ಇಲ್ಲಿ ಯಾವುದೇ ಸರ್ಕಾರಿ ಪಾಲಿಟೆಕ್ನಿಕ್ ಇಲ್ಲದ ಕಾರಣ ನಮಗೆ ಅವಕಾಶಗಳಿದೆ. ಖಂಡಿತ ಅದರ ಬಗ್ಗೆ ಪ್ರಯತ್ನವನ್ನು ಮಾಡ್ತಾರೆ. ಅದೇ ಚನ್ನಪಟ್ಟಣದ ಆಟಿಕೆ ಎಲ್ಲ ಇವತ್ತು ವಿಶ್ವವಿಖ್ಯಾತ ಆಗಿದೆ. ಹಾಗೆ ನಾವೇನಾದರೂ ಇದನ್ನು ಕೊಟ್ಟರೆ ಬಹುಶಃ ನಮ್ಮ ಊರು ಬಹಳ ಏನು ಪ್ರವಾಸಿ ತಾಣ ಮತ್ತು ಇನ್ನೊಂದು ನಾವೆಲ್ಲ ಬೇರೆ ಬೇರೆ ವಿಷಯಗಳನ್ನು ಮಾಡ್ತಾ ಇದ್ದೇವೆ, ಬಹುಶಃ ಅದಕ್ಕೆ ಪೂರಕ ಆಗ್ಬೋದು ಅಂತ ಹೇಳೋದು ಅನಿಸಿಕೆ. ಮುಂದೆ ಹೋಗೋಲ್ಲ ಸರ್? ಸರಿ. 2ನೇ ಪ್ರಶ್ನೆ, ಇದು ನಮ್ಮ KSRTCಯ ಬಗ್ಗೆ. ನನಗೆ ಕೂಡ ಭಾಳ ಹೆಮ್ಮೆ ಏನು ಅಂತ ಹೇಳಿದರೆ, ನಾವು ಬೇರೆ ಬೇರೆ ರಾಜ್ಯಗಳಲ್ಲಿ ಹೋಗುವಾಗ ಅವತ್ತೊಂದು ಬಂತು, ಕರ್ನಾಟಕ ರೀಜನಲ್ ಇಂಜಿನಿಯರಿಂಗ್ ಕಾಲೇಜ್ ಅಂತ, ಈಗ NITK ಅಂತ ಹೇಳ್ತಾರೆ. ಪ್ರತಿ ಸ್ಟೇಟಿಗೆ ಒಂದು ಕಾಲೇಜು. ಬಹುಶಃ ನೆಹರು ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಅಂತ ಕಾಣ್ತದೆ. ನಮ್ಮಲ್ಲಿ US ಮಲ್ಯ ಅವರು ಆಗ MP ಆಗಿದ್ರ ಅಂತ ಅವ್ರು ಹೇಳಿದ್ರಂತೆ. ಯಾರೋ ಹೇಳಿದ್ದು ನನಗೆ, ಯಾರು ಇಷ್ಟು ಹೆಕ್ಟೇರ್ ಜಾಗವನ್ನು ತೋರಿಸ್ತಾರೆ ಫಸ್ಟಿಗೆ ಅವರಲ್ಲಿ ಇದು ಮಾಡೋದು ಸ್ಟೇಟಲ್ಲಿ ಅಂತ. ಹಾಗೆ ಇವರು ಮಾಡಿದ ನನಗೆ ಗೊತ್ತಿಲ್ಲ. ನಮ್ಮ ಮಂಗಳೂರಿನ MP ಅವರು ಬೇಗ ಆ ಜಾಗವನ್ನು ತೋರಿಸಿದ್ರಂತೆ. ಕರ್ನಾಟಕದಲ್ಲಿ ನಮ್ಮ ಮಂಗಳೂರಲ್ಲಿ ನಾನು ಸುರತ್ಕಲ್ಲಲ್ಲಿ ಜಾಗ ಕೊಡ್ತೇನೆ ಅಂತ. ಹಾಗೆ ಕರ್ನಾಟಕದ ಆ ರೀಜನಲ್ ಇನ್ಸ್ಟಿಟ್ಯೂಟ್ ಕಾಲೇಜ್ ಆದ್ದು ಸುರತ್ಕಲ್ಲಲ್ಲಿ, ಮಂಗಳೂರಲ್ಲಿ, ಬೆಂಗಳೂರಲ್ಲಿ ಆಗಲಿಲ್ಲ. ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಹೆಚ್ಚಾಗಿ ಇದಾದ್ದು ಸ್ಟೇಟ್ನ ಕ್ಯಾಪಿಟಲಲ್ಲಿ, ತಮಿಳುನಾಡಿನಲ್ಲಿ ತ್ರಿಚಿಯಲ್ಲಿ ಆದ್ದು, ಕ್ಯಾಪಿಟಲಲ್ಲಿ ಆಗಲಿಲ್ಲ. ಹಾಗೆ ನಮ್ಮ ಪುತ್ತೂರಿನಲ್ಲಿ ಕೂಡ ನಮಗೆ ಹೆಮ್ಮೆ ಏನು ಅಂದರೆ ಈ KSRTC ಡಿಪೋ. ಇವತ್ತು ನೀವು ಮಡಿಕೇರಿಗೆ ಹೋದರೆ, ಮಡಿಕೇರಿ ಜಿಲ್ಲಾ ಕೇಂದ್ರ, ಆದರೆ ಮಡಿಕೇರಿಯ ಬಸ್ಸುಗಳಲ್ಲಿ ಅದು ಪುತ್ತೂರು ವಿಭಾಗ ಮಡಿಕೇರಿ ಅಂತ ಬರ್ತದೆ. ಅಂದರೆ ಪುತ್ತೂರಿನ ಅಂಡರಲ್ಲಿ ಮಡಿಕೇರಿ ಬರ್ತದೆ. ಹೆಮ್ಮೆ ನಮಗೆ, ಯಾಕೆಂದರೆ ನಮ್ಮ ಹಿಂದಿನ ಎಲ್ಲ ಏನು ಶಾಸಕರಿದ್ದಾರೆ, ಯಾರ್ಯಾರು ದುಡಿದಿದ್ದಾರೆ, ಇದು ನಮಗೆ ಹೆಮ್ಮೆ. ಈಗ ಏನಾಗಿದೆ ಸರ್, ಭಾಳಷ್ಟು ಬಸ್ಸುಗಳು ನಮ್ಮಿಂದ ಹೊರಡ್ತಾ ಉಂಟು. ಆ ಬಸ್ಸುಗಳನ್ನು ನಿಲ್ಲಿಸಲಿಕ್ಕೆ ಮುಕ್ರಂಪಾಡಿಯಲ್ಲಿ ಒಂದು ಡಿಪೋ ಉಂಟು. ಇದು ಸಾಕಾಗ್ತಾ ಇಲ್ಲ ಅಂತ ಹೇಳುವಂಥದ್ದು ಜನರ ಬೇಡಿಕೆ. ಅದಕ್ಕೆ ಅವರು ಹೇಳ್ತಾರೆ ನೋಡಿ, ಆನೆಮಜಲ್ನಲ್ಲಿ 5 ವರ್ಷ ಹಿಂದೆ KSRTCಗೆ ಅಂತೇಳಿ ಜಾಗ ಕೊಟ್ಟಿದ್ರಂತೆ, ಆದರೆ ಈಗ ಅದು ಕೋರ್ಟಿಗೆ ಜಾಗ ಇದಾಗಿದೆ, ಮಂಜೂರಾಗಿದೆ. ಮತ್ತು ಈ ಸೆಕೆಂಡ್ ಡಿಪೋದ ವಿಷಯ ಬರ್ತಾ ಉಂಟು. ನಮ್ಮ DC ಅವರು, ಮೊದಲು ರಾಜೇಂದ್ರ ಅವರು DC ಆಗಿದ್ದರು, ಅವರು ಕೂಡ ಅವರ ಗಮನಕ್ಕೆ ತಂದಾಗ ಅವರು ಹೇಳಿದ್ರಂತೆ, ವ್ಯವಸ್ಥೆ ಅದು ಸಿಸ್ಟಮ್ಯಾಟಿಕ್ ಆಗಿ ಬಂದರೆ AC ಅವರ ಮೂಲಕ ಹೀಗೆ ಬಂದರೆ ನಾವು ಅದನ್ನು ಜಾಗ ತೋರಿಸಿದರೆ ಮಾಡ್ಬೋದು ಅಂತ. ಸೊ ಈ ಬಗ್ಗೆ ಏನಾದರೂ ಕೆಲಸ ಆಗಿದೆಯಾ ಅಂತ ಕೇಳ್ತಾರೆ ಸರ್. ಕೃಷ್ಣಮೋಹನರು ಉಲ್ಲೇಖ ಮಾಡಿದ ಹಾಗೆ ಇವತ್ತು ಕರ್ನಾಟಕದಲ್ಲಿ ಗ್ರಾಮೀಣ ಭಾಗದಲ್ಲಿ ಅತಿ ಹೆಚ್ಚು ಪಾಸು ವಿತರಣೆ ಆದಂಥ ಒಂದು ಡಿಪೋ ಡಿವಿಷನ್ ಇದ್ದರೆ ಅದು ಪುತ್ತೂರು. ಮಂಗಳೂರು ಡಿವಿಷನ್ ವಿಭಾಗ, ಮಂಗಳೂರು ವಿಭಾಗ ಅದು ಇಬ್ಬಾಗ ಆಗಬೇಕಿದ್ರೆ ಮಡಿಕೇರಿ ಆಗಬೇಕು ಡಿವಿಷನ್, ಪುತ್ತೂರು ಡಿವಿಷನ್ ಆಗಬೇಕು, ಬೀಸರೋಡ್ ಆಗಬೇಕು ಅಂತ ಹೇಳುವಾಗ ಸೂಕ್ತವಾದಂಥ ಸ್ಥಳ ಪುತ್ತೂರು ಅಂತೇಳಿ 14 ವರ್ಷದ ಹಿಂದೆ ಆಗಿನ ಸಾರಿಗೆ ಸಚಿವರಂತ R. ಅಶೋಕ್ ಅವರು ಮಡಿಕೇರಿ, ಪುತ್ತೂರು, ಸುಳ್ಯ, ಧರ್ಮಸ್ಥಳ, ಬೀಸರೋಡ್ ಇಷ್ಟು ಡಿಪೋಗಳಿಗೆ ಕೇಂದ್ರ ಸ್ಥಾನವನ್ನು ಪುತ್ತೂರನ್ನಾಗಿ ಆಯ್ಕೆ ಮಾಡಿದರು. ಪುತ್ತೂರು ವಿಭಾಗ ಅಂತ ಆರಂಭ ಮಾಡಿದರು. ಆ ಪುತ್ತೂರು ವಿಭಾಗ ಆರಂಭ ಆಗಿ ಇಲ್ಲಿ 2 ಡಿಪೋಗಳಿದೆ. ಒಂದು ಪುತ್ತೂರು ಘಟಕದ ಒಂದು ಡಿಪೋ ಇದೆ, ಇನ್ನೊಂದು ವಿಭಾಗೀಯ ಡಿಪೋ ಅಂತ ಇದೆ. ಡಿವಿಷನ್ ಡಿಪೋ ಇದೆ, ಇನ್ನೊಂದು ನಮ್ಮ
ಪುತ್ತೂರು ತಾಲೂಕಿಗೆ ಸಂಬಂಧಪಟ್ಟಂಥ ಒಂದು ಡಿಪೋ ಇದೆ. 2 ಡಿಪೋಗಳು ಇವತ್ತು ಪುತ್ತೂರಿನಲ್ಲಿದೆ. 3ನೇ ಡಿಪೋದ ಬೇಡಿಕೆ ಸಹಜವಾಗಿ ಪುತ್ತೂರಿನಲ್ಲಿದೆ. ಯಾಕಂದರೆ ಪುತ್ತೂರು ಉಪ್ಪಿನಂಗಡಿ ಇರ್ಬೋದು, ಪುತ್ತೂರು ವಿಟ್ಲ ಇರ್ಬೋದು, ಪುತ್ತೂರು ಮಂಗಳೂರು ಇರ್ಬೋದು, ಇಲ್ಲಿ ಹೆಚ್ಚು ಬಸ್ಸುಗಳು ಓಡಾಡುವುದರಿಂದ ಇನ್ನೊಂದು ಡಿಪೋದ ಅವಶ್ಯಕತೆ ಇದೆ ಅಂತೇಳಿ ಒಂದು 5 ವರ್ಷದ ಹಿಂದೆ 7 ವರ್ಷದ ಹಿಂದೆ ಬೇಡಿಕೆ ಬಂದಾಗ ಪುತ್ತೂರಿನಲ್ಲೇ ಸೆಕೆಂಡ್ ಡಿಪೋ ಮಾಡುವ ಅಂತೇಳಿ ಒಂದು ಯೋಚನೆ ಬಂತು. ಆಗ ಒಂದಷ್ಟು ನಮ್ಮ ಹಿರಿಯರೆಲ್ಲ ಹೇಳಿದರು ಉಪ್ಪಿನಂಗಡಿಯಲ್ಲಿ ಮಾಡುವ ಅಂತೇಳಿ. ಉಪ್ಪಿನಂಗಡಿಯಲ್ಲಿ ಹೆಚ್ಚು ಬಸ್ಸುಗಳಿಂದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಓಡಾಡುವಂಥ ಬಸ್ಸು ಕೆಟ್ಟೋದ್ರೆ ಮೇಂಟೆನೆನ್ಸಿಗೆ ಬೇರೆ ನಾವು BC ರೋಡ್ ಡಿಪೋಗೆ ಹೋಗಬೇಕು, ಇಲ್ಲ ಮಂಗಳೂರು ಡಿಪೋಗೆ ಹೋಗಬೇಕು, ಈಚೆ ನಾವು ಸಕಲೇಶಪುರ ಡಿಪೋಗೆ ಹೋಗಬೇಕು. ಉಪ್ಪಿನಂಗಡಿ ರಾಷ್ಟ್ರೀಯ ಹೆದ್ದಾರಿ ಬದಿಯಲ್ಲಿದೆ ಅಂತೇಳಿ ನಾವು ಜಾಗ ಐಡೆಂಟಿಫೈ ಮಾಡಿದೆವು. ಸುಮಾರು 4 ಎಕರೆ ಜಾಗ ಬಸ್ ಸ್ಟ್ಯಾಂಡ್ ಮತ್ತು ಡಿಪೋಗೆ ಐಡೆಂಟಿಫೈ ಮಾಡಿ ಅದು 4-1 ನೋಟಿಫಿಕೇಷನ್ ಆಯಿತು. KSRTC ಅವರು 70 ಲಕ್ಷ ದುಡ್ಡನ್ನು ನಮ್ಮ AC ಅವರ ಆ ಲ್ಯಾಂಡ್ ಎಕ್ವಿಷನ್ ಅಕೌಂಟಿಗೆ ಕಟ್ಟಿದರು. ಆಮೇಲೆ ಕೆಲವರೆಲ್ಲ ಕೋರ್ಟಿಗೆ ಹೋದರು, ಅದು ಪೆಂಡಿಂಗ್ ಆಯಿತು. ಆಮೇಲೆ ನಮಗೆ ಅದು ಅಲ್ಲಿ ಮತ್ತೆ ಮಾಡಲಿಕ್ಕೆ ಲ್ಯಾಂಡ್ ಎಕ್ವಿಷನ್ ಪ್ರಾಬ್ಲಮಿಂದ ಸಮಸ್ಯೆಯಿಂದ ಅದು ಅಲ್ಲಿ ನಿಂತೋಯಿತು. ಆಮೇಲೆ ಈಗ ಇಲ್ಲಾದರೂ ಸರ್ಕಾರಿ ಜಾಗ ಇದೆ ಅಂತೇಳಿ ನಾವು ಹುಡುಕ್ತಾ ಇದ್ದೇವೆ, ನಮಗೆ ಸರ್ಕಾರಿ ಜಾಗ ಸಿಗಲಿಲ್ಲ. ಕೊರೋನಾದ ನಂತರ KSRTC ಅವರು ಲಾಸಲ್ಲಿದ್ದಾರೆ, ನಷ್ಟದಲ್ಲಿದೆ ಆ ಸಂಸ್ಥೆ. ಆದ್ದರಿಂದ ನಮಗೆ ಖಾಸಗಿ ಜಾಗ ಖರೀದಿ ಮಾಡಲಿಕ್ಕೆ ಕಷ್ಟ. ಇವತ್ತಿನ ಲ್ಯಾಂಡ್ ಎಕ್ವಿಷನ್ ಆ್ಯಕ್ಟ್ ಪ್ರಕಾರ ಅಷ್ಟು ದುಡ್ಡು ಕೊಡಲಿಕ್ಕೆ ನಮಗೆ ಕಷ್ಟ ಸಾಧ್ಯ ಅಂತೇಳಿ ನಾವು ಸರ್ಕಾರಿ ಜಾಗ ಕೊಡಿ ಅಂತ ಕೇಳಿದ್ದಾರೆ. ನಾವು ಈಗಾಗಲೇ ನಮ್ಮ ಸಂಬಂಧಪಟ್ಟಂಥ ಕಂದಾಯ ಇಲಾಖೆಯ ತಹಸೀಲ್ದಾರರು, ಅಸಿಸ್ಟೆಂಟ್ ಕಮಿಷನರು, DC ಅವರಿಗೆ ಮನವಿ ಮಾಡಿದರೆ KSRTC ಅವರಿಗೆ ಒಂದು 4 ಎಕರೆ ಜಾಗ ಐಡೆಂಟಿಫೈ ಮಾಡಿ ಕೊಡಿ ಅಂತೇಳಿ. ಅದು ಸಿಕ್ಕಿದರೆ ಖಂಡಿತ ಸೆಕೆಂಡ್ ಡಿಪೋವನ್ನು ಒಂದು ಉಪ್ಪಿನಂಗಡಿ ಇಲ್ಲದ್ರೆ ಪುತ್ತೂರಿನಲ್ಲಿ ಮಾಡ್ತೇವೆ. ನೀವು ಹೇಳಿದಾಗೆ ಆನೆಮಜಲಲ್ಲಿ ಸುಮಾರು 5 ಎಕರೆ ಜಾಗವನ್ನು ನಾವು ಈಗಾಗಲೇ ಕೋರ್ಟಿಗೆ ಹಸ್ತಾಂತರ ಮಾಡಿದ್ದೇವೆ. ಕೆಲಸ ಆಗ್ತಾ ಉಂಟು. 55 ಕೋಟಿ ರೂಪಾಯಿಯ ಕಟ್ಟಡ ಈಗಾಗಲೇ ಬಾರ್ ಅಸೋಸಿಯೇಷನ್ ಉದ್ಘಾಟನೆ ಆಗಿದೆ. 5 ಕೋಟಿದ್ದು ಸುಮಾರು 50 ಕೋಟಿಗೂ ಮಿಗಿಲಾದಂಥ ನಮ್ಮ ಜಿಲ್ಲಾ ನ್ಯಾಯಾಲಯ ಸಂಕೀರ್ಣ ಇನ್ನು ಕೊನೆಯ ಹಂತದ್ದು ಈಗ ಕಾಮಗಾರಿ ಆಗ್ತಾ ಇದೆ. ಅಲ್ಲಿ ಸ್ಥಳಾವಕಾಶ ಇಲ್ಲ, ಅದರಿಂದ ಬದಲಿ ಜಾಗವನ್ನು ಹುಡುಕಬೇಕಾಗಿದೆ. ಬಹುಶಃ ನೀವು ಹೇಳಿದಾಗೆ ನೀವು ಯಾವಾಗಲೂ ಹೇಳ್ತಾ ಇರ್ತೀರಿ ಆ ಜಿಲ್ಲಾ ಕೇಂದ್ರ ಆಗಲಿಕ್ಕೆ ನಮ್ಮದು ಒಂದು ವಿಷನ್ ಅಂತೇಳಿ, ಅದು ಕೂಡ ಒಂದು ಬಹಳ ಒಳ್ಳೆಯದು. ಬಹುಶಃ ಈ ಉಪ್ಪಿನಂಗಡಿಯದ್ದು ನನಗೆ ಬಹಳ ಪರ್ಸನಲಿ ನನಗೆ ಖುಷಿ ಆಯಿತು. ಯಾಕೆಂದರೆ ಒಂದೇ ದಿಕ್ಕಿನಲ್ಲಿ ಮಾಡುವ ಬದಲು ನಮ್ಮ ಕ್ಷೇತ್ರ ವ್ಯಾಪ್ತಿಯನ್ನು ಇನ್ನೂ ಚಂದ ಮಾಡ್ಬೋದು, ಹೈವೇ ಕೂಡ ಡೆವಲಪ್ ಆಗ್ತದೆ. ಸರಿ, ಇನ್ನೊಂದು ಪ್ರಶ್ನೆ, ಈ ರಿಜಿಸ್ಟ್ರಾರ್ ಆಫೀಸ್ನ ಬಗ್ಗೆ ಬಂದಿದೆ ಸರಿ. ನಾನು ಕೂಡ ಹೋಗಿದ್ದೇನೆ ಭಾಳಷ್ಟು ಇದ್ರು. ನಮ್ಮ ನೀವು ಕೂತ್ಕೊಳ್ಳುವ ಅಲ್ಲಿ ಹತ್ತಿರ ಇರುವಂಥದ್ದು ನಮ್ಮ ರಿಜಿಸ್ಟ್ರಾರ್ ಆಫೀಸು, ನಮ್ಮ ಮಿನಿ ವಿಧಾನಸೌಧದಲ್ಲಿ. ತುಂಬ ವರ್ಷ ಹಿಂದೆ, ಒಂದು 10-11 ವರ್ಷ ಹಿಂದೆ ಇದನ್ನೆಲ್ಲ ಡಿಜಿಟಲ್ ಮಾಡಿದ್ದಾರೆ ಅಂತ ನಾವೆಲ್ಲ ಪತ್ರಿಕೆಯಲ್ಲಿ ಓದಿದ್ದೇವೆ. ಡಿಜಿಟಲೈಸ್ ಆಗಿದೆ ಅಂತ ನಾವೆಲ್ಲ ಭಾಳ ಖುಷಿ ಪಟ್ಟೆವು. ಫಾಸ್ಟ್ ಆಗ್ತದೆ, ಅಲ್ಲಿ ಕಾಯಬೇಕಾಗಿಲ್ಲ, ಸಮಯ ಅದು ಇದು ಮತ್ತೊಂದು ಬೇರೆ ಬೇರೆ ತೊಂದರೆಗಳಾಗ್ತದೆ, ಬೇಗ ಆಗ್ತದೆ ಅಂತ. ಜನರಿಗೆ ಇವತ್ತು ಫಾಸ್ಟ್ ಆಗಬೇಕು. ಪಾಪ ಶುಗರ್ ಇರುವವರು ಬರ್ತಾರೆ, ಪ್ರಾಯದವರು ಬರ್ತಾರೆ. ಆದರೆ ಇವತ್ತಿಗೆ ಕೂಡ ಅದು ಸರಿಯಾಗಲಿಲ್ಲ ಸರ್. ವಾರದಲ್ಲಿ 2-3 ದಿವಸ ಅದೇನೋ ಜೆರಾಕ್ಸ್ ಮಾಡೋದು, ಅದು ಕೆಟ್ಟು ಹೋಗೋದು, ಮತ್ತು ಅವರು ಬರಲಿಕ್ಕಿಲ್ಲ, ಏನು ಕೇಳಿದರೆ ಭಾಳಷ್ಟು ಅದು ತೊಂದರೆಗಳಾಗ್ತಾ ಇದೆ ಸರ್. ಬಹುಶಃ ನಮ್ಮ ಒಂದು ವ್ಯವಸ್ಥೆಗೆ ಇದನ್ನೊಂದು ಸರಿ ಮಾಡಬೇಕು ಅಂತ ಹೇಳುವಂಥದ್ದು ಎಲ್ಲ ಜನರು ಅಲ್ಲಿಗೆ ಹೋದಾಗ ಹಿಡಿದು ಹಿಂದೆನೊಂದು ಸರಿ ಮಲ್ಪೋಡು ಅಂತೇಳಿ. ಇದು ಏನಾದರೂ ಆಗ್ಬೋದಾ ಸರ್? ಇದಕ್ಕೇನಾದರೂ ಇವತ್ತು ಬ್ಯೂರೋಕ್ರಸಿಯಲ್ಲಿ ನಮಗೆ ರೆವಿನ್ಯೂ ಮ್ಯಾಟರ್ಸ್ ಒಂದು ಬಗೆಹರಿಸಲಾಗದಂಥ ಹಂತಕ್ಕೆ ಮುಟ್ಟಿದಂಥ ಒಂದು ವ್ಯವಸ್ಥೆ. ಭಾಳಷ್ಟು ಸುಧಾರಣೆಗಳನ್ನು ಮಾಡಬೇಕು ಅಂತ ಸರ್ಕಾರ ಇವತ್ತು ಡಿಜಿಟಲ್ ವ್ಯವಸ್ಥೆಯನ್ನು ತಂದಿದೆ. ಆ ಡಿಜಿಟಲ್ ವ್ಯವಸ್ಥೆ ಬಂದರೂ ಇನ್ನೂ ಕೂಡ ಸುಧಾರಣೆ ಆಗಲಿಲ್ಲ. ನಾನು ಶಾಸಕನಾಗಬೇಕಿದ್ರೆ ಮಿನಿ ವಿಧಾನಸೌಧ ಆಗಾಗಲೇ ಆರಂಭ ಆಗಿತ್ತು, ಅಲ್ಲಿ ಕಚೇರಿಗಳು ಆರಂಭ ಆಗಿದ್ದು. ಆಡಳಿತ ಸೌಧ ಅಂತ ಈಗ ಅದಕ್ಕೆ ಕರೀತೇವೆ, ಮಿನಿ ವಿಧಾನಸೌಧಕ್ಕೆ. ಹೌದು. ಅಲ್ಲಿ ತಹಸೀಲ್ದಾರರು, ಅಸಿಸ್ಟೆಂಟ್ ಕಮಿಷನರು, ಭೂ ದಾಖಲೆಗಳ ಇಲಾಖೆ, ನಮ್ಮ ಚುನಾವಣಾ ಶಾಖೆ ಎಲ್ಲ ಬಂದಿತ್ತು. ಆದರೆ ಸಬ್ ರಿಜಿಸ್ಟ್ರಿ ಆಫೀಸ್ ಇಲ್ಲಿಗೆ ಬರಲಿಕ್ಕೆ ಅವರು ಒಪ್ಪಲಿಲ್ಲ. ನಾನು ಹಠಕಟ್ಟಿ ನಮ್ಮ IGR ಹತ್ರ ಮಾತಾಡಿ ಅಲ್ಲಿಂದ ಹಳೆ ಕಟ್ಟಡದಿಂದ ಶಿಫ್ಟ್ ಮಾಡಿಸುವಂಥ ಕೆಲಸ ಮಾಡಿದೆ. ನಾನು ಶಿಫ್ಟ್ ಮಾಡಿಸಬೇಕಿದ್ರೆ ಮರುದಿವಸ ನಮ್ಮ ಸಬ್ ರಿಜಿಸ್ಟ್ರಾರ್ ಟ್ರಾನ್ಸ್ಫರ್ ತಗೊಂಡು ಹೋದರು. ಬಹುಶಃ ಅವರಿಗೆ ಇಲ್ಲಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ, ಅಂದರೆ ನಮ್ಮ ಜನಪ್ರತಿನಿಧಿಗಳ ಒತ್ತಡ ಇದೆ ಅಂತೇಳಿ ಟ್ರಾನ್ಸ್ಫರ್ ತಗೊಂಡು ಹೋದರು. ಒಂದಷ್ಟು ಸುಧಾರಣೆ ತರಬೇಕು ಅಂತೇಳಿ ಅವ್ರಿಗೆ ಒಂದಷ್ಟು ಸಲಹೆ ಸೂಚನೆಯನ್ನು ಕೊಟ್ಟು IGR ಕಡೆಯಿಂದ, ಬೆಂಗಳೂರಿನ ನಮ್ಮ IGR ಇದ್ದಾರೆ, ನಮ್ಮ ಸಬ್ ರಿಜಿಸ್ಟ್ರಿ ಆಫೀಸಿಗೆ ನೋಂದಾವಣಿ ಇಲಾಖೆಯ ನಮ್ಮ ಸುಪ್ರೀಂ ಅವರು ಒಬ್ಬರು IAS ಅಧಿಕಾರಿ ಇದ್ದಾರೆ.
ಇನ್ಸ್ಪೆಕ್ಟರ್ ಜನರಲ್ ಆಫ್ ರಿಜಿಸ್ಟ್ರಾರ್ ಅವರಲ್ಲಿ ಹೋಗಿ ಇಲ್ಲಿಯ ಸಮಸ್ಯೆಗಳ ಬಗ್ಗೆ ನಾವು ಒಂದಷ್ಟು ನಮ್ಮ ಇಲ್ಲಿಯ ಡಾಕ್ಯುಮೆಂಟ್ ರೈಟ್ಸ್ ಎಲ್ಲ ಕೆಲವೆಲ್ಲ ಸಮಸ್ಯೆಗಳನ್ನು ನಮ್ಮ ಮುಂದೆ ಇಟ್ಟಾಗ ಅವರಲ್ಲಿಗೆ ಹೋಗಿ ನಾನು ಮುಖತಃ ಮಾತಾಡಿ ಒಂದು 2 ಹೆಚ್ಚುವರಿ ನೌಕರನ್ನು ಕೊಡುವಂಥ ಕೆಲಸ ಮಾಡಿದ್ವಿ. ಹೆಚ್ಚುವರಿ ಕಂಪ್ಯೂಟರನ್ನು ಹಾಕುವಂಥ ಕೆಲಸವನ್ನು ಮಾಡಿದ್ವಿ. ಆ ಆನ್ಲೈನಲ್ಲಿ ಬರುವಂಥ ಏನೇನು ಪ್ರಾಬ್ಲಮ್ ಇದೆ ಅದನ್ನು ಸ್ವಲ್ಪ ಸಾಲ್ವ್ ಮಾಡಬೇಕು ಅಂತೇಳಿ ಯೋಚನೆಯನ್ನು ಮಾಡಿದ್ವಿ. ಒಂದಷ್ಟು ಸುಧಾರಣೆಗಳು ಬಂತು. ಆಮೇಲೆ ನಮಗೆ ಮತ್ತೆ ನಮ್ಮ ರೈತರ ಸಾಲ ಪಡಿಬೇಕಿದ್ರೆ, ರೈತರು ಸಾಲ ಪಡಿಬೇಕಿದ್ರೆ ಅವರು ರಿಜಿಸ್ಟ್ರೇಷನ್ ಮಾಡಬೇಕು. ಅದಕ್ಕೆ ಸಪರೇಟ್ ಆಗಿ ಒಂದು ಫುಡ್ಸ್ ಆ್ಯಪನ್ನು ತಂದು ಇದರಿಂದ ಹೊರತುಪಡಿಸುವಂಥ ಸಂಗತಿಯನ್ನು ಮಾಡಿದರು. ಈಗ ಮದುವೆ ರಿಜಿಸ್ಟ್ರೇಷನ್, ಜಾಗದ ರಿಜಿಸ್ಟ್ರೇಷನ್ ಇಷ್ಟಕ್ಕೆ ಸೀಮಿತವಾಗಿ ಅದು ನಡೀತಾ ಇದೆ. ಅಲ್ಲಿ ಒಂದಷ್ಟು ಸಮಸ್ಯೆಗಳು ಬಂದಾಗ ತಕ್ಷಣ ನಾನು ಅದಕ್ಕೆ ಸ್ಪಂದನವನ್ನು ಕೊಡ್ತಾ ಇದ್ದೇನೆ. ನಮಗೀಗ ಪ್ರಾಮಾಣಿಕ ಅಧಿಕಾರಿಗಳು ಯಾರಿದ್ದಾರೆ ಅಂತೇಳಿ ಹುಡುಕಿ ಅವ್ರನ್ನ ಹಾಕುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಅಲ್ಲಿ ತಾಂತ್ರಿಕ ಸಮಸ್ಯೆಗಳು ನೀವು ಹೇಳಿದಾಗೆ ತುಂಬ ತಾಂತ್ರಿಕ ಸಮಸ್ಯೆ, ನೆಟ್ವರ್ಕ್ ಇಲ್ಲ ಅಂತ ಪ್ರಾಬ್ಲಮ್ಗಳು ಬರ್ತದೆ. ಇದರ ಬಗ್ಗೆ ಕೂಡ ನಾವು ಬೆಂಗಳೂರಿನಲ್ಲಿ ಒಂದು ಹಂತದಲ್ಲಿ ನಮ್ಮ ಭೂಮಿ ಕೇಂದ್ರದಲ್ಲಿ ಮಾತಾಡಿ ಏನು ಪರಿಹಾರ ಕಂಡುಕೊಳ್ಬೋದು ಅಂತ ಯೋಚನೆಯನ್ನು ಮಾಡ್ತಾ ಇದ್ದೇವೆ. ಆದರೆ ನಮ್ಮ ಕಡೆಯಿಂದ ಪ್ರಯತ್ನಗಳು ಆಗ್ತಾ ಇದೆ. ಅದೇ ಆ ಪ್ರಯತ್ನ ಆಗುವಂಥದ್ದು ಇನ್ನೂ ಸ್ಪೀಡಪ್ ಆಗಬೇಕು ಅಂತ ಜನರ ಒಂದು ಆಸೆ. ಮತ್ತು ಫಸ್ಟ್ ಫ್ಲೋರಲ್ಲಿ ಇರೋದು ತುಂಬ ಸೀನಿಯರ್ಸ್ ಹೋಗ್ತಾರೆ, ಅವರಿಗೆ ಅಲ್ಲಿ ಎತ್ತಲಿಕ್ಕೆ ಕೆಲವು ಸಲ ಲಿಫ್ಟ್ ಸಮಸ್ಯೆ ಆಗ್ತದೆ, ಹಾಗೆ ಹೀಗೆ ಅಂತೇಳಿ ಎಲ್ಲ ಸಣ್ಣ ಪುಟ್ಟದು. ಸಬ್ ರಿಜಿಸ್ಟ್ರ್ ಆಫೀಸಿಗೆ ನಾನು ಆಗಾಗ ಭೇಟಿ ಕೊಡ್ತಾ ಇದ್ದೇನೆ. ವಿಟ್ಲದಲ್ಲಿ ನಾನು ಏನು ತುರ್ತು ಒಂದು ಭೇಟಿ ಕೊಟ್ಟು ಸಬ್ ರಿಜಿಸ್ಟ್ರ್ ಆಫೀಸನ್ನು 24 ಗಂಟೆಯಲ್ಲಿ ಕಳಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದೇವೆ. ಮಾಡಲಿಲ್ಲ ಅಂತಲ್ಲ, ಆದರೆ ಯಾಕಂದರೆ ಅಲ್ಲಿಯ ಸಮಸ್ಯೆಗಳು ಏನು ಅಂತ ತಿಳ್ಕೊಂಡು ನಾವು ಆ ಕೆಲಸವನ್ನು ಮಾಡ್ತಾ ಇದ್ದೀವಿ. ಹೌದು, ಸಮಸ್ಯೆಯ ರೂಟ್ ಕಾಸ್ ಏನು, ಬೇರು ಏನು, ಅದನ್ನು ತಿಳ್ಕೊಂಡು ಮಾಡುವಂಥ ಕೆಲಸ ಆಗಲಿ. ನಿಮ್ಮೊಂದಿಗೆ ನಾವಿದ್ದೇವೆ, ಎಲ್ಲ ಜನತೆ ಉಂಟು, ಬೇಗ ಆಗಲಿ ಅಂತೇಳಿ ನಾವು ಕೇಳಿಕೊಳ್ಳುವಂಥದ್ದು. ಯಾರೋ ಹೇಳಿದರು ಇನ್ನೀಗ ಕೇವಲ ನಮ್ಮ ಫೋಟೋ ತೆಗಿಲಿಕ್ಕೆ ಮಾತ್ರ ರಿಜಿಸ್ಟ್ರಾರ್ ಆಫೀಸಿಗೆ ಹೋಗುವಂಥ ವ್ಯವಸ್ಥೆ ಆಗ್ತದೆ, ನಾವೆಲ್ಲ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಿದರೆ ಬಹಳ ಫಾಸ್ಟ್ ಆಗ್ತದೆ, ಅದು ಏನೋ ಟೈಮ್ ಫಿಕ್ಸ್ ಮಾಡ್ತಾರೆ, ಇಷ್ಟೊತ್ತಿಗೆ ನೀವು ಬನ್ನಿ ಅಂತ. ನಮ್ಮದು ಸಬ್ ರಿಜಿಸ್ಟ್ರ್ ಆಫೀಸು ಮತ್ತು RTO ಆಫೀಸ್ ಈ ಎರಡನ್ನು 100ಕ್ಕೆ 100 ಡಿಜಿಟಲೈಸೇಷನ್ ಮಾಡಬೇಕು. ನಾವು ಎಲ್ಲ ಡಾಕ್ಯುಮೆಂಟನ್ನು ಕೊಟ್ಟರೆ ತಕ್ಷಣ ಅಲ್ಲಿಂದಲೇ ಅದು ರಿಜಿಸ್ಟ್ರೇಷನ್ ಆಗುವಂಥದ್ದು ಬಾಕಿ ಎಲ್ಲ ಆಗಬೇಕು ಅಂತೇಳಿ ಈಗ ಸರ್ಕಾರ ಯೋಚನೆ ಮಾಡಿದೆ. ಅದಕ್ಕೆ ಬೇಕಾದಂಥ ಏನು ವ್ಯವಸ್ಥೆಗಳು ಎಲ್ಲ ರೆಡಿ, ಏನೋ ಟೈಮ್ ಕೊಡ್ತಾರಂತೆ. ಮೊನ್ನೆ ನಾನು ಯಾರ ಹತ್ರ ಕೇಳಿದಾಗ ಅವ್ರು ಹೇಳಿದರು, ಆ ಟೈಮಿಗೆ ನಾವು ಹೋಗಿ ಕೇವಲ ಫೋಟೋ ತೆಗೆದ್ರೆ ಆಯಿತು. ಯಾಕೆಂತ ಹೇಳಿದರೆ ಫೋಟೋ ತೆಗೆಯುವಂಥದ್ದು ಬೇಕೇ ಬೇಕು, ಯಾರ್ಯಾರ್ದೋ ಹೆಸರು ಯಾರ್ಯಾರ್ದೋ ಜಾಗಕ್ಕೆ ಆದರೆ ಅಂತ. ಸೊ ಆ ಲೆವೆಲ್ನ ಡಿಜಿಟಲೈಸ್ ಆಗ್ತಾ ಇದೆ ಅಂತ ಕೇಳಿ ಬಂತು. ಮತ್ತೊಮ್ಮೆ ತಾವದನ್ನು ಗಮನ ತಂದರೆ ಇಡೀ ಕರ್ನಾಟಕದಲ್ಲಿ ಇದು ಆಗ್ಬೋದು ಅಂತ ಹೇಳುವಂಥದ್ದು ನಮಗೆ ಖುಷಿಯ ವಿಷಯ. ಮುಂದೆ ಈ ಪುತ್ತೂರಿನಲ್ಲಿ ಸರ್ ಬಹಳ ನಮ್ಮ ಸಾರಿಗೆ ವ್ಯವಸ್ಥೆ ಅಂತ ಹೇಳಿದರೆ ಒಂದು ಬಸ್ಸು, ಎರಡನೇದು ರಿಕ್ಷಾ. ಸಾರ್ವಜನಿಕ ವ್ಯವಸ್ಥೆಯಲ್ಲಿ ರಿಕ್ಷಾಗಳು ಬಹಳ ನಿಜವಾಗಿ ನಾವು ಅವರನ್ನು ಮೆಚ್ಚಬೇಕು, ಒಳ್ಳೆಯ ಸೇವೆ ಕೊಡ್ತಾರೆ. ಬಹಳಷ್ಟು ಸಂಘಟನೆಗಳಿದೆ, ಒಳ್ಳೊಳ್ಳೆ ಕೆಲಸಗಳನ್ನು ಅವ್ರು ಮಾಡ್ತಾರೆ. ಎಷ್ಟೋ ಬಾರಿ ಮಾರ್ಗ ರಿಪೇರಿಯ ಕೆಲಸ ಇರ್ಬೋದು, ಬಹಳ ಮಾನವೀಯತೆಯ ಕೆಲಸಗಳನ್ನು ಅವ್ರು ಮಾಡ್ತಾರೆ, ಮೆಚ್ಚಬೇಕು ನಾವು. ಆದರೆ ಜನ ಕೇಳುವುದೇನು ಅಂದರೆ, ಹೆಂಚ ಮಾರೆ ಮಾತದಿಕ್ಕಿಟ್ಲ ಈ ರಿಕ್ಷಾಗೆ ಮೀಟರ್ ಉಂಡು, ನಮ್ಮ ಹೊರಟು ಅವು ಒಂಜಿಜ್ಜಿ ಮಾರೆ ದಾಯೆ, ಯಾಕೆ ಇದನ್ನೊಂದು ಮೀಟರ್ ಮಾಡ್ಬೋದಲ್ಲ, ಬೇರೆಲ್ಲ ವ್ಯವಸ್ಥೆಗಳು ಚೆಂದ ಉಂಟು, ರಿಕ್ಷಾದ ಡ್ರೈವರ್ಗಳು ಓನರ್ಗಳು ಒಪ್ಪುವುದು ಅಂತ ಕಾಣ್ತದೆ, ಯಾಕೆಂದರೆ ಅವರು ಬಹಳ ಚೆನ್ನಾಗಿದ್ದಾರೆ. ಈ ಮೀಟರ್ನ ವ್ಯವಸ್ಥೆ ಹೇಗೆ ಸರ್? ನಾವು ಅದನ್ನೇನಾದರೂ ಕಡ್ಡಾಯ ಮಾಡಲಿಕ್ಕೆ ಏನಾದರೂ ಮಾಡ್ಬೋದಾ? RTO ವ್ಯವಸ್ಥೆಗಳೆಲ್ಲ ಇದೆ, ಅಥವಾ ಅವರನ್ನು ಕರೆಸಿ ಕೂರಿಸಿ ಏನಾದರೂ ಒಂದು? ಮಹಾನಗರ ಮತ್ತು ಬೃಹತ್ ಮಹಾನಗರಗಳಲ್ಲಿ ಈಗಾಗಲೇ ಮೀಟರ್ ಅಳವಡಿಕೆ ಮಾಡಿದ್ದಾರೆ. ಅಳವಡಿಕೆ ಮಾಡಿದರೂ ಸಮಸ್ಯೆ ಬಗೆಹರಿದಂತಲ್ಲ. ನಾನು ಬೆಂಗಳೂರಿನಲ್ಲಿ ಆಟೋದಲ್ಲಿ ಹೋಗ್ತೇನೆ, ಹೋದಾಗ ಅಲ್ಲಿ ಕೂಡ ಶೋಷಣೆ ನಿಲ್ತಿಲ್ಲ ಆಟೋದವರು. ಇಲ್ಲಿ ನೀವು ಉಲ್ಲೇಖ ಮಾಡಿದಾಗೆ ನಮ್ಮ ಆಟೋದವರು ಒಂದಷ್ಟು ಪ್ರಾಮಾಣಿಕರಿದ್ದಾರೆ, ಇನ್ನೂ ಕೂಡ ಪ್ರಾಮಾಣಿಕರು ತುಂಬ ಜನ ಇದ್ದಾರೆ. ನಾವು ಈಗಾಗಲೇ ಬೇರೆ ಬೇರೆ ಯೂನಿಯನ್ ಇದೆ ಅವರಲ್ಲಿ, ಆ ಯೂನಿಯನ್ವರಲ್ಲಿ ಕರೆದು ಒಂದೊಂದಲ್ಲಿ ಮಾತಾಡುವಾಗ ಒಮ್ಮೆ ಎಗ್ರಿ ಆದರು. ಮತ್ತೆ ಹೇಳಿದರು, ನಮಗೆ ಮೀಟರ್ ಅಳವಡಿಕೆಗೆ ಒಂದಷ್ಟು ಖರ್ಚು ವೆಚ್ಚಗಳು ಬೀಳ್ತದೆ, ಆ ಖರ್ಚು ವೆಚ್ಚಗಳನ್ನು ಯಾರಾದರೂ ಭರಿಸಿದರೆ ನಾವು ಮಾಡ್ತೇವೆ ಅನ್ನೋಂಥ ಮಾತನ್ನು ಕೂಡ ಹೇಳಿದರು. ಮತ್ತೊಂದು ನಾನು ಉಲ್ಲೇಖ ಮಾಡಿದಾಗೆ ಮಂಗಳೂರು ನಮ್ಮ ಸಿಟಿ ಕಾರ್ಪೊರೇಷನಲ್ಲಿ, ಬೆಂಗಳೂರು BBMP ಎಲ್ಲ ಅಳವಡಿಕೆ ಮಾಡುವಂಥದ್ದು ಇವತ್ತು ಸರ್ಕಾರ ಮಾಡಿದೆ. ಆದರೆ ನಗರಸಭೆಯ ಮಿತಿಯಲ್ಲಿ, ಪುರಸಭೆಯ ಮಿತಿಯಲ್ಲಿ, ಪಟ್ಟಣ ಪಂಚಾಯತ್ ಮಿತಿಯಲ್ಲಿ ಇದನ್ನು ಅಳವಡಿಸಲಿಲ್ಲ. ಯಾಕಂದರೆ ಇಲ್ಲಿ ಹೆಚ್ಚಿನ ಆಟೋಗಳು ನಗರದಿಂದ ಗ್ರಾಮಾಂತರಕ್ಕೂ ಸಂಚರಿಸ್ತವೆ, ಗ್ರಾಮಾಂತರದಿಂದ ನಗರಕ್ಕೂ ಬರ್ತವೆ. ಇದರಿಂದ ಒಂದಷ್ಟು ಸಮಸ್ಯೆಗಳು ಕೂಡ ಇದೆ. ನಗರದಲ್ಲಿ ನಾವು ಮೀಟರ್ ಅಳವಡಿಕೆ ಮಾಡಿದರೆ ಅದು ಸ್ವಲ್ಪ ಪರಿಣಾಮಕಾರಿಯಾಗಿ ನಮ್ಮ ಆ ಪ್ರಯಾಣಿಕನಿಗೆ ಅನುಕೂಲತೆ ಆಗ್ಬೋದು. ಆದರೆ ಗ್ರಾಮಾಂತರದಲ್ಲಿ ಒಂದಷ್ಟು ರಸ್ತೆಗಳು ಸರಿ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಈ ಮೀಟರ್ ಅಳವಡಿಕೆಗೆ ಅವರು
ಸ್ವಲ್ಪ ಹಿಂಜರಿಯುವಂಥ ಕೆಲಸ ಕೂಡ ಆಗಿದೆ. ಇದರ ಬಗ್ಗೆ ನಾನು ಈಗಾಗಲೇ ರಿಕ್ಷಾ ಯೂನಿಯನ್ ಜೊತೆ ಒಂದು 2-3 ಯೂನಿಯನ್ಗಳಿದೆ ಇಲ್ಲಿ, ಅವರಲ್ಲಿ ಮಾತುಕತೆ ಮಾಡಿದ್ದೇವೆ. ಒಂದಷ್ಟು ಅವರ ಸಮಸ್ಯೆಗಳಿದೆ, ಒಂದಷ್ಟು ಕಾನೂನಿನ ವಿಚಾರಗಳನ್ನು ತಿಳ್ಕೊಂಡು ಖಂಡಿತ ಇದ್ರ ಬಗ್ಗೆ ನಾವು ಈಗಾಗಲೇ ಟ್ರಾಫಿಕ್ ಮತ್ತು RTO ಇವರ ಸಲಹೆಯನ್ನು ಪಡ್ಕೊಂಡು ಜನರ ಬೇಡಿಕೆ ಇದ್ದರೆ ಪುತ್ತೂರಿನ ನಾಗರಿಕರು ಬೇಕೇ ಬೇಕು ಅಂತ ಹೇಳಿದರೆ ಖಂಡಿತ ಅದನ್ನು ಅಳವಡಿಕೆ ಮಾಡಲಿಕ್ಕೆ ನಾನು ಖಂಡಿತ ನಮ್ಮ RTO ಕಮಿಷನರ್ ಹತ್ರ ಮಾತಾಡಿ ಆದರೆ ಅದನ್ನು ಆದೇಶ ಮಾಡುವಂಥ ಸಂಗತಿಯನ್ನು ಮಾಡ್ತೇವೆ. ಆದರೆ ಜನರ ಅಗತ್ಯ ಇದೆ ಅಂತ ಹೇಳಬೇಕು. ಇವತ್ತು ರಿಕ್ಷಾದವರು ಒಂದು ಶೋಷಣೆ ಮಾಡ್ತಾರೆ ಎನ್ನುವಂಥ ಭಾವನೆ ಅವರಲ್ಲಿ ಇದ್ದರೆ ಖಂಡಿತ ಅದಕ್ಕೆ ಹೌದು, ಅಂಥದ್ದಿಲ್ಲ. ಅವರನ್ನು ನಾವು ಎಂಥದ್ದು ಜೊತೆಯಲ್ಲಿ ಹೋಗುವಂಥದ್ದು ಅಲ್ವ ಸರ್? ಹಾಗಾದರೂ ಕೂಡ ಈ ವಿಷಯ ಮುಂದೆ ಹೋಗಲಿ ಅಂತ ಹೇಳೋದು ಜನರ ಅಭಿಪ್ರಾಯ. ಜನರಿಂದ ಯಾವುದು ವಿರೋಧ ಬರಲಿಲ್ಲ, ಮಾಡ್ಬೋದಲ್ವ ಅಂತ ಹೇಳೋ ಪ್ರಶ್ನೆ ಬಂದದ್ದು ಅಷ್ಟೇ. ಹಾಗಾಗಿ ಬಹುಶಃ ಮುಂದೆ ಹೋಗುವಂತ ಕಾಣ್ತದೆ. ಇದೊಂದು ಸರ್ ಸರ್ಕಾರಿ ಕಾಮಗಾರಿ, ಉದಾಹರಣೆಗೆ ಈಗ ಬಸ್ ಸ್ಟ್ಯಾಂಡು ಇಂಥದ್ದೆಲ್ಲ ಇದೆ, ಬಹಳ ಚೆಂದ ಆಗ್ತಾ ಇದೆ. ನಮ್ಮ ದೇಶ ಅಭಿವೃದ್ಧಿ ಆಗುವಂಥದ್ದು, ಊರ ಅಭಿವೃದ್ಧಿ ಅಂತ ಕಾಣ್ತದೆ ನಮಗೆ. ನಮ್ಮ ಬಸ್ ಸ್ಟ್ಯಾಂಡುಗಳು ನೋಡಿ ಹೈಟೆಕ್ ಆಗಿದೆ ಇವತ್ತು. ಸ್ಮಾರ್ಟ್ ಸಿಟಿಯ ವ್ಯವಸ್ಥೆಗೆ ಹೋಗುವಂತಹ ಒಂದು ಇದು ನಮ್ಮಲ್ಲಿಯೂ ಆಗ್ತಾ ಇದೆ. ಆದರೆ ಕೆಲವರು ಹೇಳುವಂಥದ್ದು ಈ ಸಾರ್ವಜನಿಕ ಕೆಲಸಗಳಾಗ್ತದೆ, ಕಾಮಗಾರಿ ಸರ್ಕಾರಿ ಕಾಮಗಾರಿ ಆಗ್ತದೆ, ಅಲ್ಲಿ ನೇತಾರರ ಇದು ಪಾಯಿಂಟ್ ನಾವು ನೋಟ್ ಮಾಡ್ಕೊಳ್ಬೇಕು. ನೇತಾರರ ಫೋಟೋಗಳನ್ನು ಹಾಕುವಂಥದ್ದು ಇದೆಲ್ಲ, ಇದರ ಬಗ್ಗೆ ಏನೋ ಹೈಕೋರ್ಟಿಂದ ಕೂಡ ಆರ್ಡರ್ ಇದೆ ಅಂತ ಹೇಳ್ತಾರೆ, ಇದನ್ನು ಹಾಕಬಾರ್ದು ಅಂತ ಹೇಳುವಂಥದ್ದು. ಈ ಬಗ್ಗೆ ನಿಮಗೇನಾದರೂ ಮಾಹಿತಿ ಅಥವಾ ಶಾಸಕರಾಗಿ ಅಥವಾ ತಮ್ಮ ಇಲಾಖೆಗಳಲ್ಲಿ ಏನಾದರೂ ಮಾಹಿತಿ ಇದೆಯಾ ಸರ್? ನನಗೆ ಕೂಡ ನೀವು ಕೊಟ್ಟಂಥ ಮಾಹಿತಿ ನನ್ನ ಹತ್ರ ಇರುವಂಥದ್ದು. ನಮಗೆ ಸರ್ಕಾರಿ ಆದೇಶ ಯಾವುದೂ ಆಗಲಿಲ್ಲ, ಕೋರ್ಟು ಆದೇಶಗಳು ಕೂಡ ನಮ್ಮ ಕೈ ಸೇರಲಿಲ್ಲ. ಎಲ್ಲ ಫಲಕಗಳು ಯಾಕೆ ಹಾಕ್ತೇವೆ ಅಂದರೆ ಒಂದು ಜನರಿಗೆ ಒಂದಷ್ಟು ಮಾಹಿತಿ ಕೊಡುವ ಅಂತೇಳಿ. ಯಾವ ಇಲಾಖೆಯಿಂದಾಗಿದೆ, ಯಾವ ಹೆಡ್ ಆಫ್ ಅಕೌಂಟಿಂದಾಗಿದೆ, ಎಷ್ಟು ಅನುದಾನದಕ್ಕೆ ಕೊಟ್ಟಿದ್ದೇವೆ, ಎಷ್ಟು ಕಾಲಮಿತಿಯಲ್ಲಿ ಆ ಕಾಮಗಾರಿ ಮುಗಿಬೇಕು ಮತ್ತು ಯಾವ ಜನಪ್ರತಿನಿಧಿಯಿಂದ ಆಗಿದೆ ಅಂತೇಳಿ ಆಗಬೇಕಿದ್ರೆ ಒಂದಷ್ಟು ನಾವು ಕೂಡ ನೋಡ್ಬೋದು. ಕೂಡ ರಾಜಕೀಯ ಕ್ಷೇತ್ರದಲ್ಲಿರುವವರು ಏನು ರಾಜಕೀಯ ಲಾಭವನ್ನು ಪಡ್ಕೊಳ್ಳಿಕ್ಕೆ ನಮ್ಮ ಭಾವಚಿತ್ರವನ್ನು ಹಾಕಿಕೊಳ್ತೇವೆ. ಬಹುಶಃ ಈ ಜನಪ್ರತಿನಿಧಿ ಮತ್ತು ನೇತಾರ ಅಂತ ಹೇಳೋದಕ್ಕೆ ಏನಾದ್ರು ವ್ಯತ್ಯಾಸ ಉಂಟಲ್ಲ ಸರ್? ಈ ನೇತಾರರು ಬೇರೆ, ಜನಪ್ರತಿನಿಧಿಗಳು ಅಂತ ಹೇಳೋರು ಬೇರೆ. ಒಬ್ಬರು ಶಾಸಕ ಅಂತ ಹೇಳಿದರೆ ಅವ ಇಲೆಕ್ಟ್ ಆದವ ಅಲ್ವ ಸರ್? ಅಥವಾ ಒಬ್ಬರು ಮಿನಿಸ್ಟ್ರು ಅಂತ ಹೇಳಿದರೆ ಜನಪ್ರತಿನಿಧಿ ಆದವನು ಜನರಿಂದ ಆಯ್ಕೆಯಾಗಿ 5 ವರ್ಷದ ಮಟ್ಟಿಗೆ ಹೌದು ಅವರ ಸೇವೆ ಮಾಡಲಿಕ್ಕೆ ಒಬ್ಬ ಪ್ರತಿನಿಧಿ ನಿಯುಕ್ತಿಗೊಂಡವರು, ಜನರಿಂದ ನಿಯುಕ್ತಿಗೊಂಡವರು. ನೇತಾರರು ಅಂತ ಹೇಳಿದ್ರೆ ಅದು ಯಾರು ಬೇಕಾದರೂ ಹಾಕ್ಕೊಳ್ಬೋದು, ಪರ್ಮಿಷನ್ ತಕ್ಕೊಂಡು ಹಾಗೆ. ಆದರೆ ಇಲ್ಲಿ ಇದರ ಬಗ್ಗೆ ಈಗಾಗಲೇ ನಮ್ಮ ಕಡೆಯಿಂದಲೂ ಚರ್ಚೆಗಳಾಗ್ತಾ ಇದೆ, ಬೇಕೋ ಬೇಡವೋ ಅಂತೇಳಿ. ಇಂಥದ್ದು ಬೇಕೋ ಬೇಡವೋ ಅಂತ ಅಂದರೆ ಜನರಿಗೆ ಒಂದು ಮಾಹಿತಿ ಕೊಡುವಂಥ ಕೆಲಸವನ್ನು ಮಾಡಲೇಬೇಕು. ಖಂಡಿತ ಒಂದು ಉದ್ಘಾಟನೆ, ಒಂದು ಶಿಲಾನ್ಯಾಸ ನಾವು ಮಾಡುವಂಥ ಉದ್ದೇಶವೇ ಜನರು ಆ ಒಂದು ಕಾಮಗಾರಿ ಯಾವುದೋ ಒಂದು ಸವಲತ್ತು ಕೊಟ್ಟಾಗ ಜನ ಅದನ್ನು ಹೇಗೆ ಸ್ವೀಕಾರ ಮಾಡಿದ್ದಾರೆ, ಜನರಿಗೆ ಹೇಗೆ ತಲುಪಿದೆ, ಜನರ ರೆಸ್ಪಾನ್ಸ್ ಹೇಗುಂಟು ಅಂತ ತಿಳ್ಕೊಳ್ಬೇಕಲ್ಲ. ತಿಳ್ಕೊಳ್ಬೇಕಿದ್ರೆ ಈ ರೀತಿಯ ಕಾರ್ಯಕ್ರಮ ಖಂಡಿತ. ಯಾಕೆಂದರೆ ಇವತ್ತಿನ ಕಾಲವೇ ಹಾಗೆ. ಮೀಡಿಯಾಗಳು ಬಹಳ ಚಂದ, ನಮ್ಮ ಪುತ್ತೂರಿನಲ್ಲಂತೂ ಭಾಳಷ್ಟು ಮೀಡಿಯಾಗಳು ಕೆಲಸ ಮಾಡ್ತದೆ, ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಎಲ್ಲ ಪಬ್ಲಿಸಿಟಿ ಕೊಡ್ತಾ ಇದ್ದಾರೆ. ಹಾಗೆ ಸೋಷಿಯಲ್ ಮೀಡಿಯಾ ಕೂಡ ಅಷ್ಟೇ, ಇವತ್ತು ಭಾಳಷ್ಟು ಎಂಥದ್ದು ಮಾಹಿತಿ ಹಕ್ಕಿನ ಕಾರ್ಯಕರ್ತರಿದ್ದಾರೆ, ಬೇರೆ ಬೇರೆ ಜನ ಭಾಳ ಒಳ್ಳೆ ರೀತಿಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಸಮಾಜಕ್ಕೆ ಒಳ್ಳೆಯದು ಮಾಡಲಿಕ್ಕೋಸ್ಕರ ಅವರ ಕೆಲಸಗಳು, ಯಾರು ಕೂಡ ತಪ್ಪು ತಿಳ್ಕೊಳ್ಬಾರ್ದು. ಆದರೆ ಇಲ್ಲಿ ಸರ್ ನನಗೆ ಈ ಪ್ರಶ್ನೆ ಕೇಳಿದವರೇ ಕೊಟ್ಟಿದ್ದಾರೆ, ಹೈಕೋರ್ಟಿಂದ ದ ಹೈಕೋರ್ಟ್ ಆಫ್ ಕರ್ನಾಟಕ ಎಟ್ ಬೆಂಗಳೂರು ಸೆಪ್ಟೆಂಬರ್ ಕಳೆದ 21ನೇ ಇಸವಿ ಸೆಪ್ಟೆಂಬರ್ನಲ್ಲಿ ಹಾನರೇಬಲ್ ಜಸ್ಟಿಸ್ನ ಎದುರಿಗೆ ಪಿಟಿಷನ್ ಹಾಕಿದವರು HM ವೆಂಕಟೇಶ್ ಅಂತ. ಬಹುಶಃ ಇದನ್ನು ತಮ್ಮ ಕಾರ್ಯದರ್ಶಿಯವರಿಗೆ ನಾವು ತಲುಪಿಸ್ತೇವೆ ಸರ್ ಈ ವಿಷಯವನ್ನು. ಅದನ್ನು ಕರೆಕ್ಟಾಗಿ ನೋಡಿಕೊಂಡು ಆಮೇಲೆ ಹೇಗೆ ಅಂತೇಳಿ, ಅದರಲ್ಲಿ ಇರುವಂಥದ್ದು ಕೂಡ ನೇತಾರರು ಅಂತೇಳಿ ಇರುವಂಥದ್ದು. ಹಾಗಾಗಿ ಜನಪ್ರತಿನಿಧಿ ಮತ್ತು ನೇತಾರರು ಅಂತೇಳಿ ವ್ಯತ್ಯಾಸ ಉಂಟಾ ಅಂತ ನನಗೆ ಗೊತ್ತಿಲ್ಲ. ಸೊ ಅದನ್ನು ನಾವು ಕಳಿಸಿಕೊಡ್ತೇವೆ. ನಮ್ಮ ಜಡ್ಜಿ ಒಂದು ಕ್ಲಾರಿಫಿಕೇಶನ್ ಕೊಡೋದು ಒಳ್ಳೇದು. ಅದಕ್ಕೆ ಇದು ನನ್ನಲ್ಲಿ ಮೊಬೈಲಲ್ಲಿ ಉಂಟು, ನಿಮಗೆ ಕಷ್ಟ ಆಗ್ಬೋದು ಸರ್ ನೋಡಲಿಕ್ಕೆ, ನಾನು ಮತ್ತೆ ಕಳಿಸ್ಕೊಡ್ತೇನೆ. ತಮ್ಮ ಕಾರ್ಯದರ್ಶಿಯವರಿಗೆ ಅದನ್ನು ಕಳಿಸುವ ವ್ಯವಸ್ಥೆ ಮಾಡ್ತೇವೆ ಸರ್. ಹಾಗಾಗಿ ಯಾಕೆಂತ ಹೇಳಿದರೆ ನಮಗೆ ಖುಷಿಯೇ ಎಲ್ಲರ ಫೋಟೋ ಬಂದರೆ ಮತ್ತೊಂದು ಬಂದರೆ, ಆದರೆ ಖಂಡಿತ ಪ್ರಜಾಪ್ರಭುತ್ವ ಅಂತ ಹೇಳುವಾಗ ಪ್ರಜೆಗಳ ವಿಷಯಗಳು ಬರುವಂಥದ್ದು, ಪ್ರತಿಯೊಬ್ಬನಿಗೂ ಮಾತನಾಡುವ ಹಕ್ಕಿದೆ. ಪ್ಲಸ್ ಅದು ಒಳ್ಳೆಯ ಕೆಲಸಕ್ಕಾಗಲಿ ಅಂತ ಹೇಳ್ಕೊಂಡು ಅಷ್ಟೇ, ಬೇರೇನು ವಿಷಯಗಳಲ್ಲ. ಏನೇ ಒಳ್ಳೆಯ ಪ್ರಶ್ನೆ, ಒಳ್ಳೆಯ ಉತ್ತರ, ಮುಂದೆ ಹೋಗುವ.
ಸರ್, ಈ APMC ಅಂಡರ್ ಪಾಸ್ ಬಗ್ಗೆ, APMCಯಲ್ಲಿ ಈಗ ನಾವೆಲ್ಲ ನೋಡಿದ್ದೇವೆ, ಸುಮಾರು ಒಂದು 400 ಮೀಟ್ರ್ ಬಹಳ ಕೆಲಸ ಆಗಿದೆ, ಬಹಳ ಒಳ್ಳೆಯ ಕೆಲಸಗಳು ನಡೀತಾ ಉಂಟು, ಭರದಿಂದ ನಡೀತಾ ಇದೆ. ತುಂಬ ವರ್ಷದ ನಮ್ಮ ಬೇಡಿಕೆ. ಅಲ್ಲಿ ಹೋದಾಗ ನಾವು ನಿಂತ್ಕೊಳ್ಬೇಕಾಗ್ತದೆ, ಮತ್ತು ಎಲ್ಲರೂ ಒಟ್ಟಿಗೆ, ನಿಮಗೆಲ್ಲ ಗೊತ್ತಿದೆ, ನಾನು ಹೆಚ್ಚು ವಿವರಿಸಲಿಕ್ಕಿಲ್ಲ. ಈಗ ಏನಾಗಿದೆ ಅಂದರೆ ಆ ಒಂದು ಅಂಡರ್ ಪಾಸ್ನ ಬದಲಿಗೆ ಓವರ್ ಬ್ರಿಡ್ಜನ್ನು ಮಾಡ್ತಾ ಇದ್ದಾರೆ, ತುಂಬ ದೂರ ಹೋಗಿ. ಈ ಪ್ರಶ್ನೆಯನ್ನು ಎತ್ತಿದವರು ನನಗೆ ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡಿದರು, ನಾನು ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೇನೆ ಅಂತ. ಅವರು ಹೇಳುವಂಥದ್ದೇನು ಅಂದರೆ, ಅದು ಒಂದು ಅಂಡರ್ ಪಾಸ್ ಮಾಡಲಿಕ್ಕೆ ಅತ್ಯಂತ ಒಳ್ಳೆಯ ಸ್ಥಳ ಅಂತೇಳಿ. ಶಾಸಕರಿಗೆ ಕೇಳಬೇಕಾದ ಪ್ರಶ್ನೆ ಅಲ್ಲ ಇದು, ನಾವು ಜನರಲ್ ಆಗಿ ಕೇಳುವಂಥದ್ದು. ಅಂಡರ್ ಪಾಸ್ ಮಾಡ್ತಿದ್ರೆ ನಮಗೆ ಅಲ್ಲಿಂದಲೇ ಹೋಗ್ಬೋದಿತ್ತು ಅಂತೇಳಿ. ಅವರು ಇನ್ನೂ ಸಪೋರ್ಟಿವ್ ಆಗಿ, ನಾವು ತುಂಬ ಚರ್ಚೆ ಮಾಡಿದ್ದೆವು ಈ ಪ್ರಶ್ನೆಗೆ. ಅವರು ಹೇಳೋದೇನು ಅಂತ ಹೇಳಿದರೆ, ಮೊದಲು ನಾವೊಂದು 10 ನಿಮಿಷ ನಿಲ್ತಿದ್ದೆವು ಮಾರ್ರೆ, ಒಂದು ಟ್ರೈನ್ ಬರಲಿಕ್ಕೆ 10 ನಿಮಿಷ ನಿಲ್ತಿದ್ದೆವು. ಈಗ ಈ 400 ಮೀಟರ್ ನಾನು ಎಕ್ಸ್ಟ್ರಾ ಹೋಗಬೇಕು ಅಂತೇಳಿ ಆದರೆ, ಇಡೀ ಗೌರ್ಮೆಂಟ್, ನಮ್ಮ ದೇಶದ ರೆವೆನ್ಯೂ ಅಷ್ಟು, ರೈಲು ಬರಲಿ ಬಾರದೇ ಇರಲಿ, ನಾನು ಅಷ್ಟು ದೂರ ಎಕ್ಸ್ಟ್ರಾ ಹೋಗಬೇಕು. ನನ್ನ ಪಾಕೆಟ್ ಮಾತ್ರ ಅಲ್ಲ, ಸರಕಾರಕ್ಕೆ ಕೂಡ ಅಷ್ಟು ರೆವೆನ್ಯೂ ವೇಸ್ಟ್, ಅಂದರೆ ಡೀಸೆಲ್ ವೇಸ್ಟ್ ಆಯಿತು, ಪೆಟ್ರೋಲ್ ವೇಸ್ಟ್ ಆಯಿತು, ಸಮಯ ವೇಸ್ಟ್ ಆಯಿತು. ಅದರ ಬದಲು ಅಂಡರ್ ಪಾಸ್ ಮಾಡ್ಬೋದಾಗಿತ್ತು. ಆಗ ನಾನು ಹೇಳಿದೆ, ಅಲ್ಲಿ ಹಳಿಗಳು ಜಾಸ್ತಿ ಉಂಟು ಅಂತ ಪೇಪರ್ನಲ್ಲಿ ಬಂದಿದೆ, ಅಂದರೆ ಅಲ್ಲಿ ಅಂಡರ್ ಪಾಸ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಕೂಡಲೇ ಅವರು ಹೇಳಿದರು, ಪಡೀಲ್ನಲ್ಲಿ ಹೇಗೆ ಮಾರೆ, ಪಡೀಲ್ನಲ್ಲಿ ಟ್ರಾಫಿಕ್ ಇದರಿಂದ ಜಾಸ್ತಿ ಉಂಟು, ಅಲ್ಲಿ ಮಾಡಲಿಲ್ವಾ? ಅಂಥ ಟೆಕ್ನಾಲಜಿ ಇಂಡಿಯಾದಲ್ಲಿ ಉಂಟು, ಭಾಳ ಒಳ್ಳೆಯ ಇಂಜಿನಿಯರ್ಸ್ ಇದ್ದಾರೆ, ಪಡೀಲ್ನ ಕೆಲಸಗಳು ಭಾಳ ಚೆಂದಾಗಿದೆ ಮಂಗಳೂರಿನಲ್ಲಿ. ಇದು ಯಾಕೆ ಆಗಲಿಲ್ಲ ಸರ್? ತಮಗೇನಾದರೂ ಮಾಹಿತಿ ಉಂಟಾ ಈ ಬಗ್ಗೆ ಅಂತ? ಇದೊಂದು ವ್ಯಾಲಿಡ್ ಕ್ವಶನ್. ನನ್ನ ಮನಸ್ಸಲ್ಲಿ ಇದು ಮೂಡಿತ್ತು. ಸುಮಾರು 40 ವರ್ಷದ ಹಿಂದೆ ರೈಲ್ವೆ ಆಗಬೇಕಿದ್ರೆ ಇದು ಮೀಟರ್ ಗೇಜ್ ಆಗಿ ಆಗ ಆರಂಭ ಮಾಡಿದರು. ಆಮೇಲೆ ಬ್ರಾಡ್ ಗೇಜ್ ಆಗಬೇಕಿದ್ರೆ ಒಂದು 7-8 ವರ್ಷ ಅದು ಹಾಗೆ ನೆನೆಗುದ್ದಿಗೆ ಬಿದ್ದಿತ್ತು. ಅಲ್ಲಿಂದ ಈ ಒಂದು ನಮ್ಮದು ಅಂಡರ್ ಪಾಸ್, ಓವರ್ ಬ್ರಿಡ್ಜ್, ROB, RUB ಇದರ ಬಗ್ಗೆ ಬೇಡಿಕೆಗಳು ನಿರಂತರ ಬರ್ತಾ ಇತ್ತು. ಈಗ ನಮ್ಮದೇ, ನಾವು ಅದನ್ನು ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳೋದು ಇದಕ್ಕೆ. ಕೇಂದ್ರದಲ್ಲಿ ರಾಜ್ಯದಲ್ಲಿ ಒಂದೇ ಸರ್ಕಾರ ಇದ್ದರೆ ಏನು ಮಾಡ್ಬೋದು ಅಂತೇಳಿ ಈ ರೈಲ್ವೆ ಬ್ರಿಡ್ಜ್ಗಳು, 2 ಬ್ರಿಡ್ಜ್ಗಳು ಏಕಕಾಲದಲ್ಲಿ ಆಗೋದು ಒಂದು ಉದಾಹರಣೆ. 10 ಕೋಟಿ 11 ಕೋಟಿ ರೂಪಾಯಿಯ ಈ ಬ್ರಿಡ್ಜ್ ಆಗಬೇಕಿದ್ರೆ ಅದರಲ್ಲಿ 50-50 ಶೇರ್ ಇದೆ, ಸ್ಟೇಟ್ ಗೌರ್ಮೆಂಟಿಂದ ಮತ್ತು ಸೆಂಟ್ರಲ್ ಗೌರ್ಮೆಂಟ್. ಸ್ಟೇಟ್ ಗೌರ್ಮೆಂಟ್ ರೈಲ್ವೆ ಡಿಪಾರ್ಟ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟಿನ ರೈಲ್ವೆ, ಸ್ಟೇಟ್ ಇದ್ದು ಮೂಲಭೂತ ಸೌಲಭ್ಯ ಇಲಾಖೆ. ಇದು 50-50 ಆ ಅಮೌಂಟನ್ನು ಬೇರ್ ಮಾಡಿ ರೈಲ್ವೆ ಅಂಡರ್ ಪಾಸನ್ನು ಇವತ್ತು ಮಾಡ್ತಾ ಇದೆ. ಅಂಡರ್ ಪಾಸ್ ಮಾಡಬೇಕಿದ್ರೆ ನಾವು ಎಸ್ಟಿಮೇಟ್ ಮಾಡ್ತೇವೆ, ರೈಲ್ವೆ ಇಲಾಖೆ ನಮ್ಮ ಚೀಫ್ ಇಂಜಿನಿಯರ್ ಬಂದು ಎಸ್ಟಿಮೇಟ್ ಮಾಡ್ತಾರೆ. ಅಲ್ಲಿ ROB ಮಾಡಬೇಕಾ, ರೈಲ್ವೆ ಓವರ್ ಬ್ರಿಡ್ಜ್ ಮಾಡಬೇಕಾ, ರೈಲ್ವೆ ಅಂಡರ್ ಬ್ರಿಡ್ಜ್ ಮಾಡಬೇಕಂತ, RUB ಮಾಡಬೇಕಾ ಅಂತೇಳಿ. ಅಲ್ಲಿ ಒಟ್ಟು ಆ ಮಣ್ಣಿನ ಟೆಸ್ಟ್ ಮಾಡ್ತಾರೆ, ಸಾಯಿಲ್ ಟೆಸ್ಟ್ ಮಾಡ್ತಾರೆ. ಸಾಯಿಲ್ ಟೆಸ್ಟ್ ಮಾಡಿ ಬಾಕಿ ಅಲೈನ್ಮೆಂಟ್ ಎಲ್ಲ ನೋಡ್ತಾರೆ. ಎಲ್ಲ ನೋಡಬೇಕಿದ್ರೆ ಆರಂಭದಲ್ಲಿ ನಮ್ಮ ಆದರ್ಶ ಆಸ್ಪತ್ರೆಯಿಂದ ಬ್ರಿಡ್ಜಿಂದ ನೇರವಾಗಿ ಅಂಡರ್ ಪಾಸ್ ಮಾಡ್ಬೋದು ಎನ್ನುವಂಥ ಸಲಹೆಯನ್ನು ಒಬ್ಬರು ಇಂಜಿನಿಯರ್ ಕೊಟ್ಟು ನೋಡುವಾಗ ಅದು ಅಲೈನ್ಮೆಂಟ್ ಬರಲಿಲ್ಲ ಅವರಿಗೆ. APMCಯಲ್ಲಿಗೆ ಅಲೈನ್ಮೆಂಟ್ ಬರಲಿಲ್ಲ. ಬರೆದಾಗ ಮತ್ತೊಂದು ಎಸ್ಟಿಮೇಟನ್ನು ಮಾಡಿದರು. ಎಸ್ಟಿಮೇಟನ್ನು ಮಾಡಿ ಅಲ್ಲಿಂದ 500 ಮೀಟ್ರ್ ದೂರದಲ್ಲಿ ನಾವು ಅಂಡರ್ ಬ್ರಿಡ್ಜ್ ಮಾಡ್ತೇವೆ ಅಂತೇಳಿ. ಅದಕ್ಕೆ ನಾನು ಕೂಡ ಒಪ್ಪಲಿಲ್ಲ. ನಾನು ಕೂಡ ಕೃಷ್ಣಮೋಹನ್ ಹೇಳಿದ ಪ್ರಶ್ನೆಯನ್ನು ಕೇಳಿದೆ. ನಾನು ವಾಹನದಲ್ಲಿ ಹೋಗಬೇಕಾದ್ರೆ, ನಾನು 300, 600 ಮೀಟ್ರ್ ಹೋಗಬೇಕಿದ್ರೆ ನಾನು ಇಷ್ಟು ಇಂಧನ ಖರ್ಚು ಮಾಡಬೇಕು, ಇಷ್ಟು ಸಮಯ ನಂದು ವ್ಯರ್ಥ ಆಗ್ತದೆ, ಆಗೋದಿಲ್ಲ ಅಂತ ನಾನು ಕೂಡ ಒಪ್ಪಲಿಕ್ಕೆ ಆಗಲಿ. ಆಗ ಅಲ್ಲಿ ತಾಂತ್ರಿಕ ಸಮಸ್ಯೆಗಳು ಏನು ಅಂದರೆ, ಪಡೀಲಿದ್ದು ನಾನು ಉದಾಹರಣೆ ಕೊಟ್ಟೆ. ಪಡೀಲಲ್ಲಿ ಮಾಡಿದ್ದೀರಿ 4 ಟ್ರ್ಯಾಕ್ 5 ಟ್ರ್ಯಾಕ್, ಅದು ಸರಿ ಇದೆ. ಆದರೆ ಪುತ್ತೂರಿನಲ್ಲಿ ರೈಲ್ವೆ ಸ್ಟೇಷನಲ್ಲಿ ಇದಿರುವಂಥದ್ದು, ರೈಲು ಅಲ್ಲಿಯೇ ಸ್ಟಾಪ್ ಆಗ್ತದೆ. ಹೌದು, ಅಲ್ಲಿ ಸ್ಟಾಪ್ ಆಗಬೇಕಿದ್ರೆ ಅಲ್ಲಿ ಯಾವುದೇ ಆ ರೈಲ್ವೆ ಟ್ರ್ಯಾಕಲ್ಲಿ ಯಾವುದೇ ಸಮಸ್ಯೆಗಳಾಗಬಾರ್ದು, ಜಾಯಿಂಟ್ಗಳು ಮತ್ತೊಂದು ಇರಬಾರ್ದು, ವೈಬ್ರೇಷನ್ ಆಗಬಾರ್ದು. ಅಲ್ಲಿ ರೈಲ್ವೆ ಸ್ಟೇಷನ್ ದೂರದಲ್ಲಿದೆ, ಇದು ರೈಲ್ವೆ ಸ್ಟೇಷನ್ಗೆ ತಾಗಿರುವಂಥ ಜಾಗ ಅಂತ ಹೇಳಿದ್ರು. ಖಂಡಿತ ನನಗೂ ಅದು ಮನವರಿಕೆ ಆಯಿತು, ಸರಿ ಅಂತ ನಾನು ಒಪ್ಪಿದೆ. ಅಂದರೆ ಆ ಡಿಸ್ಟೆನ್ಸ್ ಅನ್ನು ಎಷ್ಟು ಕಡಿಮೆ ಮಾಡ್ಬೋದು ನೀವು ಹೇಳಿ. 500ರಿಂದ 300 ಮೀಟ್ರಿಗೆ ನಾವು ನಿಲ್ಲಿಸಿದ್ದೇವೆ ಅದನ್ನು. ಓಕೆ, ಆ ತ್ರಿಬಲ್ ಟ್ರ್ಯಾಕ್ನಿಂದ 300 ಮೀಟರ್ ಅಂತರದಲ್ಲಿ ರೈಲ್ವೆ ಅಂಡರ್ ಪಾಸ್ ಅನ್ನು ಈಗ ಮಾಡ್ತಾ ಇದ್ದಾರೆ. ಓವರ್ ಬ್ರಿಡ್ಜ್ ಅಲ್ಲ, ಅಂಡರ್ ಪಾಸ್. ನಮ್ದು ಹೌದು, ಅಂಡರ್ ಪಾಸ್. ಕರೆಕ್ಟ್, ಓವರ್ ಬ್ರಿಡ್ಜ್. ಕರೆಕ್ಟ್ ಅಂಡರ್ ಪಾಸ್ ಕರೆಕ್ಟ್. ಅದನ್ನು ಮಾಡ್ತಾ ಇದ್ದೇವೆ. ಅದು ಮೊನ್ನೆ ನಮ್ಮ ರೈಲ್ವೆ DRM ಬಂದಿದ್ರು, ನಮ್ಮ ಮೈಸೂರು ರೈಲ್ವೆ ಡಿವಿಷನ್ ನಮ್ಮ
ಚೀಫ್ ಇಂಜಿನಿಯರ್ ಬಂದಾಗ ಹೇಳಿದರು, ನನ್ನ ಜೀವನದಲ್ಲಿ ಬಹುಶಃ ನಾನು 30 ಇಯರ್ಸ್ ಎಕ್ಸ್ಪೀರಿಯನ್ಸಲ್ಲಿ ಫಸ್ಟ್ ಟೈಮ್ ಒಬ್ಬ ಕಾಂಟ್ರಾಕ್ಟರ್ ಇಷ್ಟು ಫಾಸ್ಟಾಗಿ ಕೆಲಸ ಮಾಡ್ತಾ ಇದ್ದಾನೆ ಅಂತೇಳಿ. ಆಗಲಿ ತಾವೆಲ್ಲ ಅವತ್ತು ನೋಡಿದ್ರಿಲ್ಲ ಅಂತ ಗೊತ್ತಿಲ್ಲ. ಆ ಗರಡರ್ ಅಳವಡಿಸುವಂಥ ಬೆಳಿಗ್ಗೆ ಇಡೀ ರೈಲ್ವೆ ಇದನ್ನು ಟ್ರ್ಯಾಕನ್ನು ತೆಗೆದು ಪೂರ್ತಿ ಮಣ್ಣು ಆಗ್ಯದು. ಮಧ್ಯಾಹ್ನ 2 ಗಂಟೆಗೆ ಮತ್ತೆ ರೈಲ್ವೆ ಬಿಡುವಂಥ ಕೆಲಸವನ್ನು ಮಾಡಿದ್ದಾರೆ. ಯಾರು ಗಮನಿಸಲಿಲ್ಲ ಅದನ್ನು. 8 ಗಂಟೆಗೆ ಅಲ್ಲಿ ಟ್ರ್ಯಾಕೇ ಇಲ್ಲ, ಅಲ್ಲಿ ಪೂರ್ತಿ ತೆಗೆದು ಮಣ್ಣು ತೆಗೆದು 2 ಗಂಟೆ ಆಗಬೇಕಿದ್ರೆ ರೈಲು ಓಡಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅಷ್ಟು ಫಾಸ್ಟಾಗಿ ಆ ರೈಲ್ವೆ ಕೆಲಸ ಆಗಿದೆ. ಅದರ ಜೊತೆಯಲ್ಲಿ ವಿವೇಕಾನಂದ ಕಾಲೇಜ್ ಇದ್ದು ಅಲ್ಲಿ ಭಾರಿ ವರ್ಷದ ಬೇಡಿಕೆ. ಇವತ್ತು 5,35,00,000 ಓವರ್ ಬ್ರಿಡ್ಜ್ ಆಗ್ತಾ ಇದೆ, ವೈಡನಿಂಗ್ ಮಾಡ್ತಾ ಇದ್ದೇವೆ. ಅದು ಕೂಡ ಕೇಂದ್ರ ಸರ್ಕಾರದ, ಅದು ನೇರ ಕೇಂದ್ರ ಸರ್ಕಾರದ ರೈಲ್ವೆ ಇಲಾಖೆ ಅದನ್ನು ಬೇರ್ ಮಾಡ್ತಿದೆ. ಇಲ್ಲಿದ್ದನ್ನು ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ 50-50 50-50ರಲ್ಲಿ ಬೇರ್ ಮಾಡ್ತಾರೆ. ಅದು ಬಂದಿದೆ ಸರ್, ಅಂದರೆ ಅನುದಾನ ಬರ್ಬೋದು ಅಂತೇಳಿ ಅದರಲ್ಲಿ ಎಟ್ ಟು ಬಿ ಪೇಯ್ಡ್ ಅಂತ ಹೇಳಿ ಬರ್ತಾ ಉಂಟು. ನಾವು ನೋಡಿದರೆ ಇಲ್ಲ, ರೈಲ್ವೆ ಸಚಿವರು ಈಗಾಗಲೇ ಆದೇಶ ಮಾಡಿದ್ದಾರೆ. ಇನ್ನು ಅದು ಟೆಂಡರ್ ಪ್ರೋಸೆಸ್ ಬಾಕಿ ಇದೆಲ್ಲ ಅಲ್ಲಲ್ಲ, ಇಲ್ಲಿ ಅದಕ್ಕೆ ಅರ್ಧ ಅಮೌಂಟು ಇನ್ನು ಬರಬೇಕು ಅಂತ ಕರ್ನಾಟಕ ಸರ್ಕಾರ ಕೂಡ ಕ್ಯಾಬಿನೆಟ್ಗೆ ಅದನ್ನು ಇಟ್ಟು ಮಂಜೂರು ಮಾಡುವಂತ ಸಂಗತಿ ಕೆಲಸ ಆಗ್ತಾ ಉಂಟು. ಹಾಗಾಗಿ ಅದು ಬರ್ತದೆ, ಹೇಗಿದ್ರು ಕೆಲಸ ಆಗ್ತದೆ, ಕೆಲಸ ಆಗ್ತಾ ಇದೆ. ಯಾಕಂದ್ರೆ ಅವರು ಸ್ಟಾರ್ಟ್ ಮಾಡಬೇಕಾದ್ರೆ ರಾಜ್ಯ ಸರ್ಕಾರದ ಒಪ್ಪಿಗೆ ತಗೊಂಡೆ ಮಾಡುವಂಥದ್ದು. ಕೇಂದ್ರದ್ದು ಇನ್ನು ಎಸ್ಟಿಮೇಟ್ ಆಗಬೇಕಷ್ಟೇ. ಅದಾಗ ಅದರ ಜೊತೆಯಲ್ಲಿ ಪುತ್ತೂರನ್ನು ಒಂದು ಆದರ್ಶ ರೈಲ್ವೆ ಸ್ಟೇಷನ್ ಆಗಿ ನಮ್ಮ ಸಂಸದರು ಮಾಡಿದ್ದಾರೆ. ಆದರ್ಶ ರೈಲ್ವೆ ಸ್ಟೇಷನ್ ಅಂತೇಳಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದೇ ಒಂದು ಇದಾಗಿದೆ. ಬೇರೆ ರೈಲ್ವೆ ಸ್ಟೇಷನ್ಗಳು ಕಡಿಮೆ ನಮ್ಮಲ್ಲಿ. ಅದರ ಜೊತೆಯಲ್ಲಿ ರೈಲ್ವೆಗೆ ಪ್ಯಾರಲಲ್ ರೋಡು 25 ವರ್ಷದಿಂದ ಬಾಕಿ ಇದ್ದಂಥ ಹಾರಾಡಿಯಿಂದ ರೈಲ್ವೆ ಸ್ಟೇಷನ್ಗೆ ಸಂಪರ್ಕ ಮಾಡುವಂಥ ನಮ್ಮ ಭಾರತ್ ಮೋಟಾರ್ಸನ್ನು ಹಾದೋಗುವಂಥ ಒಂದು ರಸ್ತೆ ಇತ್ತು. 20 ವರ್ಷದಿಂದ ಅದಕ್ಕೆ ಮೋಕ್ಷ ಸಿಗಲಿಲ್ಲ. ಸುಮಾರು 1 ಕೋಟಿ ರೂಪಾಯಿಯಲ್ಲಿ ಅದನ್ನು ಕಾಂಕ್ರೀಟೀಕರಣ ಮಾಡಿ ಆ ರೈಲ್ವೆ ಸ್ಟೇಷನಿಗೆ ಎಲ್ಲೆಲ್ಲಿ ಸಂಪರ್ಕ ಮಾಡಬೇಕು ಎಲ್ಲ ಕೆಲಸವನ್ನು ಮಾಡುವಂಥ ಸಂಗತಿ ಮಾಡ್ತಾ ಇದ್ದಾರೆ. ಅದೊಂದು ನನಗೆ ನಿಜವಾಗಿ ಮನಸ್ಸಿಗೆ ಹೋಯಿತು. ಯಾಕೆಂದರೆ ಅದರ ಮೇಲೆ ನಾಳೆ ಟ್ರೈನ್ ನಿಂತರೆ ಕಷ್ಟ ಆಗ್ಬೋದು ಅಂತೇಳಿ ನೀವು ಹೇಳಿದಂಥ ವಿಷಯ. ಬಹುಶಃ ಆ ಪಾಯಿಂಟ್ ನಮಗೆ ತಲೆಗೆ ಹೋಗಲಿಲ್ಲ. ಮುಂದೆ ಉದ್ದದ ರೈಲುಗಳು ಬಂದಾಗ ನಾಳೆ ಅಲ್ಲಿವರೆಗೆ ಬರ್ಬೋದು ಟ್ರೈನ್, ಅಷ್ಟೊತ್ತಿಗೆ ಕಷ್ಟ ಆಗ್ಬೋದು ವೆಯ್ಟ್ ಅಂತ ಹೇಳ್ಕೊಂಡು. ಮುಂದೆ ಹೋಗುವ. ಸರಿ, 94C ಅಂತ ಉಂಟು, ಆಮೇಲೆ 94CC ಅಂತ ಉಂಟು, ಆಮೇಲೆ 57. ಈ 3 ವಿಷಯಗಳು ಎಲ್ಲರಿಗೂ ಭಾಳ ಇಷ್ಟವಾದಂಥ ವಿಷಯ ಅಕ್ರಮ ಸಕ್ರಮದ ವಿಷಯದಲ್ಲಿ. 94Cಯಲ್ಲಿ ನಾವು ನಗರಸಭೆಯ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಆಗುವುದಿಲ್ಲ. ಅದು 94CCಯಲ್ಲಿ ಅರ್ಜಿ ಹಾಕಿ ಅವರಿಗೆ 2.5 ಸೆಂಟ್ಸು ಜಾಗವನ್ನು ಮಂಜೂರು ಮಾಡುವಂಥದ್ದು. ಹಾಗೆ ಹೊರಗಡೆ ಕೃಷಿಗೆ 57ನಲ್ಲಿ, ಇದು ನನ್ನ ಮಾಹಿತಿ, ತಪ್ಪಿದರೆ ದಯವಿಟ್ಟು ಗೈಡ್ ಮಾಡಬೇಕು. ಆದರೆ ಪ್ರಶ್ನೆ ಇಲ್ಲಿ ಏನಪ್ಪ ಅಂದರೆ, ನಗರಸಭೆ ವ್ಯಾಪ್ತಿಯಿಂದ ಒಂದು 5 ಕಿಲೋಮೀಟರ್ ರೇಡಿಯಸ್ ಸುತ್ತಳತೆಯಲ್ಲಿ 94C ಆಗೋದಿಲ್ಲ, 57 ಕೂಡ ಆಗೋದಿಲ್ಲ. ಈಗ ಹೇಳ್ತಿದ್ರೆ ನಮ್ಮ ಬಲ್ನಾಡು, ಕೊಡಿಪ್ಪಾಡಿ, ಆರ್ಯಾಪು, ಬೆಳ್ಳಿಪ್ಪಾಡಿ, ನರಿಮೊಗರು ಇಂತಹ ಈ ಪುತ್ತೂರಿಗೆ ಆಸುಪಾಸಿರುವಂಥ ಗ್ರಾಮದವರಿಗೆ ಇದು ಕಷ್ಟ ಆಗಿದೆ. ಮತ್ತು ಅವರಿಗೆ 10 ಸೆಂಟ್ಸು ಅಥವಾ 5 ಸೆಂಟ್ಸ್ ಜಾಗವೂ ಸಿಗುವುದಿಲ್ಲ, ಅವರಿಗೆ 2.5 ಸೆಂಟ್ಸ್ ಜಾಗ ಸಿಗುವಂಥದ್ದು ಪೇಟೆಯ ಒಳಗೆ ಆದರೆ. ಸೊ ಇದರ ಬಗ್ಗೆ ಏನಾದರೂ ಬದಲಾವಣೆ ಮಾಡಲಿಕ್ಕೆ ಶಾಸನ ಸಭೆಯಲ್ಲಿಯೋ ಅಥವಾ ನಾಡಿದ್ದು ಅಧಿವೇಶನದಲ್ಲಿಯೋ ಚಾನ್ಸ್ ಉಂಟು ಸರ್, ಅಥವಾ ಮುಂದಿನ ಇದರಲ್ಲಿ ಏನಾದರೂ? ನಮ್ಮ ಅದಾಲತ್ತಲ್ಲಿ ಜಡ್ಜ್ ಆಗಿರುವವರು ಹಿರಿಯ ಸಿವಿಲ್ ನ್ಯಾಯವಾದಿಗಳು. ಅವರ ಸಮ್ಮುಖದಲ್ಲಿ ನಾನು ಕಂದಾಯ ಇಲಾಖೆಗೆ ಸಂಬಂಧಪಟ್ಟಾಗೆ ಮಾತಾಡಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಮಾತಾಡಬೇಕು ಅಂತ ನಾನು ಭಾವಿಸ್ತಾ ಇದ್ದೇನೆ. ಇವತ್ತು 94C ಇರ್ಬೋದು, 94CC ಇರ್ಬೋದು, ಯಾರ್ಯಾರು ಸರ್ಕಾರಿ ಜಾಗದಲ್ಲಿ ಕೂತಿದ್ದಾರೋ, ಅಕ್ರಮವಾಗಿ ಮನೆ ಕಟ್ಟಿ ವಾಸ್ತವ ಮಾಡಿದಾರೋ, ಅವರಿಗೆ ಫಾರ್ ದ ಟೈಮ್ ಬೀಯಿಂಗ್ ಒಮ್ಮೆ ರಿಲ್ಯಾಕ್ಸೇಷನ್ ಮಾಡಿ ಆ ಸೆಕ್ಷನಲ್ಲಿ ಅರ್ಜಿ ಕೊಟ್ಟು ಅವರು ಎಲ್ಲೆಲ್ಲಿ ಕೂತಿದ್ದಾರೋ ಅದನ್ನು ರೆಗ್ಯುಲರೈಸ್ ಮಾಡುವಂಥ, ಸಕ್ರಮೀಕರಣ ಮಾಡುವಂಥ ಕೆಲಸವನ್ನು ಈ 94C ಮತ್ತು 94CCಯಲ್ಲಿ ಸರ್ಕಾರ ಇವತ್ತು ಅಧಿಸೂಚನೆಯನ್ನು ಹೊರಡಿಸಿ ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾಯಿದೆ. ಫಾರ್ಮ್ ನಂಬರ್ 57 ಅದು ಕೂಡ ಹಾಗೆ. ಯಾರ್ಯಾರು ಸರ್ಕಾರಿ ಜಾಗದಲ್ಲಿ ಕೃತಾವಳಿ ಮಾಡಿಕೊಂಡು ಕೃಷಿ ಮಾಡಿಕೊಂಡು ಅನಧಿಕೃತವಾಗಿ ಕೃಷಿ ಮಾಡಿದಾರೋ ಅಂಥವರಿಗೆ ಗರಿಷ್ಠ ಖಾಸಗಿ ಜಾಗವನ್ನು ಹೊಂದಿಕೊಂಡು 4 ಎಕರೆ 94 ಸೆಂಟ್ಸ್ ಕೊಡಲಿಕ್ಕೂ ಸರ್ಕಾರ ಇವತ್ತು ಅವಕಾಶವನ್ನು ಮಾಡಿಕೊಟ್ಟಿದೆ. 94Cಯಲ್ಲಿ 2.25 ಸೆಂಟ್ಸು, 94CCಯಲ್ಲಿ 9 ಸೆಂಟ್ಸು ಗರಿಷ್ಠ, 94CCಯಲ್ಲಿ
2.25 ಸೆನ್ಸ್ ಕೊಡಲಿಕ್ಕೆ ಅವಕಾಶ ಇರುವಂಥದ್ದು. ಈಗ ನಮ್ಮ ನಿಯಮ ಪ್ರಕಾರ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟಲ್ಲಿ ಸೆಕ್ಷನ್ ಎಲ್ಲ ನಮ್ಮ ಜಡ್ಜಿ ಹೇಳ್ಬೋದು. ಲ್ಯಾಂಡ್ ರೆವಿನ್ಯೂ ಆ್ಯಕ್ಟಲ್ಲಿ ಒಂದು ಪ್ರೊವಿಷನ್ ಮಾಡಿದ್ದಾರೆ. ಪಟ್ಟಣ ಪಂಚಾಯಿತಿಯಿಂದ 3 ಕಿಲೋಮೀಟರ್ ವ್ಯಾಪ್ತಿ, ಪುರಸಭೆ ನಗರಸಭೆಯಿಂದ 5 ಕಿಲೋಮೀಟರ್ ವ್ಯಾಪ್ತಿ, ಮಹಾನಗರ ಪಾಲಿಕೆಯಿಂದ 10 ಕಿಲೋಮೀಟರ್ ವ್ಯಾಪ್ತಿ, ಅದು ಬಫರ್ ಝೋನು ಅಂತೇಳಿ ಅದನ್ನು ಕನ್ಸಿಡರ್ ಮಾಡಬೇಕು. ಮುಂದೆ ಆ ಪಟ್ಟಣ ಪುರಸಭೆ ನಗರಸಭೆ ವಿಸ್ತರಣೆ ಆಗಬೇಕಿದ್ರೆ ಅಲ್ಲಿ ಕೃಷಿ ಚಟುವಟಿಕೆಗಳು ಇರಬಾರ್ದು. ಆ ನಗರವಾಸಿಗಳಿಗೆ ನಿವೇಶನ ಕೊಡಲಿಕ್ಕೆ, ಅಲ್ಲಿ ಒಂದಷ್ಟು ಕೈಗಾರಿಕೆಗಳಿಗೆ, ವಾಣಿಜ್ಯ ಕಟ್ಟಡಗಳಿಗೆ, ಬೇರೆ ಬೇರೆ ಸರ್ಕಾರಿ ಕಟ್ಟಡಗಳಿಗೆ ಸ್ಥಳಾವಕಾಶ ಬೇಕು ಅಂತೇಳಿ ಆ ಒಂದು ಕಾನೂನನ್ನು ಲ್ಯಾಂಡ್ ರೆವಿನ್ಯೂ ಆ್ಯಕ್ಟಲ್ಲಿ ಅಳವಡಿಕೆ ಮಾಡಿದ್ದಾರೆ. ಅದರಿಂದ ಆ ಬಫರ್ ಝೋನಲ್ಲಿ ನಮ್ದು ಯಾವುದೇ ಕೃಷಿ ಚಟುವಟಿಕೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. 94C ಅಪ್ಲೈ ಆಗ್ತಾ ಇಲ್ಲ, 57 ಅಪ್ಲೈ ಆಗ್ತಾ ಇಲ್ಲ. ಇದರಿಂದ ಇವತ್ತು ನಮ್ಮ ಪುತ್ತೂರು ನಗರಸಭೆ, ವಿಟ್ಲ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ಬಫರ್ ಝೋನ್ನಲ್ಲಿ ಕೃಷಿ ಚಟುವಟಿಕೆಗೆ ಅವಕಾಶ ಇಲ್ಲದ ಕಾರಣ ಅರ್ಜಿ ಹಾಕಿದವರಿಗೆ ಇವತ್ತು ಅದನ್ನು ರೆಗ್ಯುಲರೈಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅದು ಕೂಡ ಹಾಗೆ ನಮ್ಮ CC 2.25 ಮತ್ತು ಹೊರಗಡೆ ಆದರೆ ಜಾಸ್ತಿ ಸಿಗ್ತದೆ. ಬಫರ್ ಝೋನಲ್ಲಿ 2.25 ಕೊಡುವಂಥದ್ದು. ಬಫರ್ ಝೋನ್ ಅಂದರೆ ಈಗ ಆರ್ಯಾಪು ಬರ್ಬೋದು ಗ್ರಾಮ ಪಂಚಾಯತ್, ಕಬಕ ಗ್ರಾಮ ಪಂಚಾಯತ್ ಬರ್ಬೋದು, ಬನ್ನೂರು ಗ್ರಾಮ ಪಂಚಾಯತ್. ಅದರಲ್ಲಿ ಇವತ್ತು 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 94CC ಆಗ್ತದೆ. ಆ ಒಂದು ಕಾನೂನು ಏನಿದೆ ಅದು ಅಪ್ಲೈ ಆಗ್ತದೆ. C ಅಪ್ಲೈ ಆಗೋದಿಲ್ಲ. C ಅಪ್ಲೈ ಆಗೋದಿಲ್ಲ. ಎಸ್, ಇದು ಎಲ್ಲರ ಗಮನಕ್ಕೆ. ಇದನ್ನು ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ನಾವು ಅಭಿವೃದ್ಧಿಯತ್ತ ಹೋಗುವಾಗ. ಸರಿ, ಇದರ ಬಗ್ಗೆ ಏನಾದರೂ ಶಾಸನ ತಿದ್ದುಪಡಿ ಮಾಡ್ಬೋದು ಅಂತ ಹೇಳ್ಬೇಕಾದ್ರೆ ನಮ್ಮ ನ್ಯಾಯವಾದಿಗಳಿಗೆ ಗೊತ್ತು. ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್ ಅಮೆಂಡ್ಮೆಂಟ್ ಆಗಬೇಕಿದ್ರೆ ಅದು ಶಾಸನ ಸಭೆಯಲ್ಲಿ ಆಗಬೇಕು. ಲ್ಯಾಂಡ್ ರೆವಿನ್ಯೂ ರೂಲ್ಸ್ ಅಮೆಂಡ್ಮೆಂಟ್ ಮಾಡೋದಿದ್ದರೆ ಅದು ಕ್ಯಾಬಿನೆಟಲ್ಲಿ ಆಗ್ತದೆ. ಆದ್ದರಿಂದ ಇದು ರಾಜ್ಯಕ್ಕೆ ಅಪ್ಲೈ ಆದಂಥ ಕಾರಣ ನಾವು ವಿಧಾನಸಭೆಯಲ್ಲಿ ಬಹುಮತದಿಂದ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಲ್ಲಿ ಮಂಜೂರು ಮಾಡಿ ರಾಜ್ಯಪಾಲರ ಅಂಕಿತ ದೊರೆತ ಮೇಲೆ ಮಾಡಬೇಕಷ್ಟೇ. ಮಾಡ್ಬೋದು. ಎಸ್, ಧನ್ಯವಾದಗಳು ಸರ್. ವಿಟ್ಲದವರು ಇಲ್ಲಿ ಯಾರಾದರೂ ಇದ್ದಾರಾ? ವಿಟ್ಲದವರು ಯಾರಿಲ್ಲ ಕಾಣ್ತದೆ. ಆದರೆ ಭಾಳಷ್ಟು ಪ್ರಶ್ನೆಗಳು ಬಂದಿದೆ ವಿಟ್ಲದಿಂದ ಸರ್. ಬಹುಶಃ ಅವರು ಆನ್ಲೈನ್ನಲ್ಲಿ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರ್ಬೋದು. ಅವರೊಂದು 2-3 ಪ್ರಶ್ನೆಗಳನ್ನು ವಿಟ್ಲದವರು ಕೇಳಿದ್ದಾರೆ. ಅಂದರೆ ತುಂಬ ಪ್ರಸ್ತುತವಾದ ಪ್ರಶ್ನೆಯನ್ನು ನಾವು ತಗೊಂಡಿದ್ದೇವೆ. ಪ್ರಶ್ನೆಗಳು ತುಂಬ ಬಂದಿತ್ತು. ಶುರುವಿನ ಪ್ರಶ್ನೆ ಏನು ಅಂತ ಹೇಳಿದರೆ, ಈ ಪಟ್ಟಣ ಪಂಚಾಯತ್ ಆಗಿದೆ ವಿಟ್ಲದಲ್ಲಿ, ಸುಮಾರು 1 ವರ್ಷ ಆಗಿದೆ, ಇನ್ನೂ ಕೂಡ ಅಧ್ಯಕ್ಷ ಉಪಾಧ್ಯಕ್ಷ ಆಗಲಿಲ್ಲ ಸರ್. ಅವರ ಬಹಳ ಎಲ್ಲರ ಒಂದು ಜನರ ಒಂದು ಇಚ್ಛೆ ಇರುವಂಥದ್ದು ಇದು. ಇಂದು ದಾಯ ಆತಿಜಿ ಮಾರ್ರೆ, ಅಧ್ಯಕ್ಷಲಿಜ್ಜಿ ಉಪಾಧ್ಯಕ್ಷಲಿಜ್ಜಿ ಮತ್ತೆ ಎಂಥದಕ್ಕೆ ಇದು ಅಂತ ಹೇಳುವಂಥ ಪ್ರಶ್ನೆ ಬರ್ತಾ ಉಂಟು ಸರ್. ವಿಟ್ಲ ಪಟ್ಟಣ ಪಂಚಾಯತ್ ಆಗಿ 7 ವರ್ಷ ಆಯಿತು. ಒಂದು ಚುನಾವಣೆಯಾಗಿ ಒಂದು ಚುನಾಯಿತ ಹೌದು ಮಂಡಳಿ ವೋಟ್ ಆಗಿ 1 ವರ್ಷ ಆಯಿತು. ಆಮೇಲೆ 2ನೇ ಬಾರಿಗೆ ಚುನಾವಣೆ ಆಗಿ ಸುಮಾರು 1 ವರ್ಷ, ಒಂದೂವರೆ ವರ್ಷ, 2 ವರ್ಷ ಹತ್ತಿರ ಆಗ್ತಾ ಇತ್ತು. ಇದರ ಮಧ್ಯದಲ್ಲಿ ಏನಾಯ್ತು ಅಂದರೆ, ಕರ್ನಾಟಕದಲ್ಲಿ ಬಹಳಷ್ಟು ಗ್ರಾಮ ಪಂಚಾಯಿತಿಗಳನ್ನು ಅಪ್ಗ್ರೇಡ್ ಮಾಡುವಂಥ ಕೆಲಸವನ್ನು ಮಾಡಿದರು. ನಮ್ಮ ಪುದು ಇರ್ಬೋದು, ನಮ್ಮ ಪಕ್ಕದ ಕಡಬ ಇರ್ಬೋದು, ಇದೆಲ್ಲ ಅಪ್ಗ್ರೇಡ್ಗಳಾಯಿತು. ಈ ಅಪ್ಗ್ರೇಡ್ ಆಗಬೇಕಿದ್ರೆ ಯಾವುದು ಎಕ್ಸಿಸ್ಟಿಂಗ್ ಇದೆಯೋ, ಯಾವುದು ಅಪ್ಗ್ರೇಡ್ ಆಯಿತೋ, ಇದಕ್ಕೆಲ್ಲ ರಾಜ್ಯದಲ್ಲಿ ಮೀಸಲಾತಿಯನ್ನು ಅಧ್ಯಕ್ಷ ಉಪಾಧ್ಯಕ್ಷರ ಹುದ್ದೆಗೆ ಮೀಸಲಾತಿಯನ್ನು ಒಮ್ಮೆಲೆ ಮಾಡಬೇಕು. ಅದು SC ST OBC ಮಹಿಳೆ, ಈ ಮೀಸಲಾತಿ ಮಾಡಬೇಕಿದ್ರೆ ಅಪ್ಗ್ರೇಡ್ ಆದ ಪಂಚಾಯಿತಿಗಳಿಗೂ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಬಂತು. ಅಲ್ಲಿ ಚುನಾವಣೆಗೆ ಆಗಲಿಲ್ಲ. ಅಪ್ಗ್ರೇಡ್ ಆದ ಪಂಚಾಯಿತಿಗಳಲ್ಲಿ ಚುನಾವಣೆ ಆಗಲಿಲ್ಲ. ಇಲ್ಲಿ ಒಂದಷ್ಟಕ್ಕೆ ಚುನಾವಣೆ ಆಯಿತು. ಇದರ ಮಧ್ಯೆ ಒಂದು ರಿಸರ್ವೇಷನ್ ತಂದರು. ರಿಸರ್ವೇಷನ್ ತರಬೇಕಿದ್ರೆ ಅದರ ಬಗ್ಗೆ ಕೆಲವರು ಕೋರ್ಟಿಗೆ ಹೋದರು. ಆ ಕೋರ್ಟಿಗೆ ಹೋಗಿ ಅದು ಮತ್ತೆ ಪೆಂಡಿಂಗ್ ಆಗುವಂಥ ಸಂಗತಿ ಆಯಿತು. ಖಂಡಿತ ನಮ್ಮ ಕಡೆಯಿಂದ ಪ್ರಯತ್ನಗಳಾಗ್ತಾ ಇದೆ, ತಕ್ಷಣ ಮಾಡಬೇಕು ಅಂತೇಳಿ. ಪುತ್ತೂರಿಗೆ ಕೂಡ ಅದೇ ಪ್ರಾಬ್ಲಮ್ ಆದ, ಪುತ್ತೂರಿಗೆ ನಗರಸಭೆಗೆ ಬಾರಿ ಅದು ಕೂಡ 2 ವರ್ಷ ಆಗಿತ್ತು ಹಾಗೆ. ಬಟ್ ಶಾಸಕರಾಗಿ ನಮಗೆ ಅದನ್ನು ಹೆಚ್ಚು ಏನು ಮಾಡಲಿಕ್ಕೆ ಆಗುದಿಲ್ಲ, ಏನಾಗುದಿಲ್ಲ. ಅದು ಏನಿದ್ರು ಕೋರ್ಟ್ನ ಮುಖಾಂತರ ಬರಬೇಕು. ಹಾಗಾಗಿ ಅವರ 2ನೇ ಪ್ರಶ್ನೆ ಇದು ಕೂಡ ಬಹಳ ಇಲ್ಲಿ ಪ್ರಸ್ತುತ. ಯಾಕೆಂತ ಹೇಳಿದರೆ, ಪುತ್ತೂರು ಮತ್ತು ವಿಟ್ಲ ಬಹಳ ಸಂಬಂಧ ಉಂಟು ನಮಗೆ. ಬಹಳ ರಸ್ತೆ ಅಂದರೆ ಬೇಕೇ ಬೇಕು ನಮಗೆ, ಬಹಳ ಜನ ಓಡಾಡ್ತಾರೆ. ಶಿಲಾನ್ಯಾಸ ಆಗಿದೆ ರಸ್ತೆ ಕಾಮಗಾರಿಗೆ, ಬಹಳ ಜನರ ಬೇಡಿಕೆಯಿಂದಾಗಿ ಬಹಳ ಕಷ್ಟ ಆಗ್ತದೆ, ಡಾಮರ್ ಆಗ್ತದೆ ಅಥವಾ ಒಳ್ಳೆಯದಾಗ್ತದೆ ಅಂತ.
ಆದರೆ ಕಾಮಗಾರಿಯ ಪ್ರಗತಿ ನೋಡಿದರೆ ಏನೂ ಇಲ್ಲ ಸರ್. ಜನ ಹೋಗುವಾಗ ಬಹಳ ಇದರ ಬಗ್ಗೆ ಮಾತಾಡ್ತಾರೆ, ಇಂಚಿನ ಮಾರೆಯಿಂದ ಆತಿಚ್ಚೆ ಯಾಕೆ ಇದಾಗ್ತಾ ಇಲ್ಲ ಅಂತ ಹೇಳೋ ಪ್ರಶ್ನೆಗಳು ಇಲ್ಲಿ ಕಾಡ್ತಾ ಉಂಟು ಸರ್ ಜನರಲ್ಲಿ. ರಸ್ತೆ ಕಾಮಗಾರಿ ಕಬಕ ವಿಟ್ಲ ಅದು ಸಾಲೆತ್ತೂರು ಮಂಚಿ ರಸ್ತೆಯಾಗಿ ಈಗ ಅದು ರಾಜ್ಯ ಹೆದ್ದಾರಿಯಾಗಿ ಮೇಲ್ದರ್ಜೆಗೇರಿದೆ. ಸುರತ್ಕಲ್ಲಿಂದ ಅದು ಆರಂಭ ಆಗ್ತದೆ. ಸುಮಾರು 8 ವರ್ಷದ ಹಿಂದೆ ಒಬ್ಬರು ಗುತ್ತಿಗೆದಾರರು ಅದಕ್ಕೆ ಟೆಂಡರ್ ಹಾಕಿದರು. ಟೆಂಡರ್ ಹಾಕಿ ಅವರು ಕೆಲಸ ಮಾಡದೆ ಅವರನ್ನು ಬ್ಲ್ಯಾಕ್ ಲಿಸ್ಟಿಗೆ ಸೇರಿಸಿ ಮತ್ತೆ ಕೋರ್ಟಿಂದ ಅವರನ್ನು ಬಿಡುಗಡೆಗೊಳಿಸಿ ಮತ್ತೆ ರೀಟೆಂಡರ್ ಮಾಡುವಂಥ ಕೆಲಸವನ್ನು ನಾವು ಕಳೆದ ವರ್ಷ ಮಾಡಿದೆವು. ಕಳೆದ ವರ್ಷ ರೀಟೆಂಡರ್ ಮಾಡಿ ಸುಮಾರು 9 ಕೋಟಿ ರೂಪಾಯಿಗೆ ಒಬ್ಬರು ಟೆಂಡರ್ ಹಾಕಿ ಈಗಾಗಲೇ ಆ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿದ್ದಾರೆ. ಈಗ ಅದು 5.5 ಮೀಟ್ರ್ ರಸ್ತೆ ಅಗಲ ಇದೆ, ಅದನ್ನು 7 ಮೀಟ್ರ್ ರಸ್ತೆಯಾಗಿ ಈಗ ಪರಿವರ್ತನೆ ಮಾಡ್ತಾ ಇದ್ದೇವೆ. ಜಲ್ಲಿ ಹಾಕಿ ರೋಲ್ ಮಾಡಿ ಇನ್ನು ಒಂದು 15 ದಿವಸದಲ್ಲಿ ಮತ್ತೆ ಪೂರ್ತಿ ಡಾಮರೀಕರಣ ಮಾಡುವ ಕೆಲಸ ಕೂಡ ಆಗ್ತಾ ಇದೆ. ಹಿಂದೆ ಅದು ಪೆಂಡಿಂಗ್ ಆಗಬೇಕಿದ್ರೆ ಕಾರಣ ಇಂದಿನ ಗುತ್ತಿಗೆದಾರರು. ಆ ಗುತ್ತಿಗೆದಾರರು 2-3 ಸಲ ನಾವು ಅವರಲ್ಲಿ ರಿಕ್ವೆಸ್ಟ್ ಮಾಡಿ ಅವರನ್ನು ನಾವು ಬೆಂಗಳೂರಿನ ನಮ್ಮ ಚೀಫ್ ಇಂಜಿನಿಯರ್ ಕಚೇರಿಗೆ ಕರೆದು ಅಲ್ಲಿ ಮಾತಾಡಿಸಿ ಅವರು ಮತ್ತೆ ನಮಗಲ್ಲಿ ಸಮಯ ಕೇಳಿ ಪ್ರೊಲಾಂಗ್ ಮಾಡಿ ಸುಮಾರು ನಮಗೆ ನಷ್ಟ ಮಾಡಿದ್ದಾರೆ. ಮತ್ತು ಅಲ್ಲಿ ಹೋಗುವಂಥ ನಮ್ಮ ಏನು ವಾಹನ ಸವಾರಿಗೂ ತುಂಬ ಸಮಸ್ಯೆ ಉಂಟು, ಬಹಳಷ್ಟು ಉಂಟು ಮಾಡಿದ್ದಾರೆ. ಅದಕ್ಕೆ ಬೇಕಾಗಿ ನಾವು ಟೆಂಡರ್ ಸಪರೇಟ್ ಟೆಂಡರ್ ಕರೆದು ಈಗ ಕೆಲಸ ಆಗಿದೆ. ಅದರ ಜೊತೆಯಲ್ಲಿ ಅವರಿಗೆ ಸಂಬಂಧಪಟ್ಟ ಹಾಗೆ 4 ಕಿಲೋಮೀಟರ್ ರಸ್ತೆ ಉಪ್ಪಿನಗಡಿಯಿಂದ ಸುಬ್ರಹ್ಮಣ್ಯ ಒಂದು ಇದಿದೆ, ಅದು ಒಂದೇ ಪ್ಯಾಕೇಜ್. ಅಲ್ಲಿ ಕೂಡ ಸುಬ್ರಹ್ಮಣ್ಯ ರೋಡ್ ಕಡಬ ರಸ್ತೆ, ನಮ್ದು ಕೊಯ್ಲದಿಂದ ಆಚೆ ಚೆನ್ನಾಗಿ ರೋಡ್ ಉಂಟು, ಕೊಯ್ಲ ತನಕ ಸ್ವಲ್ಪ ಕಂಡಮ್ ಆಗಿದೆ. ಇದೇ ಪ್ಯಾಕೇಜ್ ಅಲ್ಲಿ ಅದು ಕೂಡ ಸೇರಿದೆ. ಈಗ ಅದು ಸರಿಯಾಗಿದೆ, ಈಗ ವರ್ಕ್ ಸ್ಟಾರ್ಟ್ ಆಗಿದೆ. ಅದು ಸ್ಟೇಟ್ ಹೈವೇ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅಂತ ಹೇಳಿ ಒಂದು ಸ್ಕೀಮ್ ಇದೆ, ಅದರಲ್ಲಿ ಅನುದಾನ ಇಟ್ಟಿದ್ದೇವೆ. ಗೊತ್ತಾಯಿತು. ಆದರೆ ಅದನ್ನೇನಾದರೂ ಈ ಟೆಂಡರು ಗುತ್ತಿಗೆದಾರರ ಬಗ್ಗೆ ಅವರು ಅದನ್ನು ಮಾಡದಿದ್ದರೆ ಕೂಡಲೇ ಅವರ ಬಗ್ಗೆ ಸ್ವಲ್ಪ ಸ್ಪೀಡಪ್ ಮಾಡುವಂಥ ವ್ಯವಸ್ಥೆಗಳೇನಾದರೂ ಮಾಡ್ಲಿಕ್ಕೆ ಆಗೋದಿಲ್ಲ ಸರ್? ಬ್ಲ್ಯಾಕ್ ಲಿಸ್ಟ್ ಮಾಡೋದಾಗಿರ್ಬೋದು. ಅವರಿಗೆ ಒಂದು ಟೆಂಡರ್ ಪೀರಿಯಡ್ ಅಂತ ಇರ್ತದೆ. ಕೋವಿಡ್ ಬಂದಾಗ ಕೆಲವು ಅವರಿಗೆ ಟೈಮ್ ಕೇಳಿದ್ದಾರೆ, ಕೇಳ್ತಾರೆ ಆಗ್ತಾ ಇಲ್ಲ ಅಂತ. ಪ್ರಾಕೃತಿಕ ವಿಕೋಪಗಳಾದಾಗ, ಅಕಾಲಿಕ ಮಳೆ ಬಂದಾಗ ಅವರು ಮತ್ತೆ ಟೈಮ್ ಎಕ್ಸ್ಟೆನ್ಷನ್ ಕೇಳ್ತಾರೆ. ಅಂತ ಟೈಮ್ ಎಕ್ಸ್ಟೆನ್ಷನ್ ಕೊಡ್ಲೇಬೇಕಾಗ್ತದೆ. ಕೊಟ್ಟಾಗ ಆಗಲೂ ಮಾಡದಿದ್ದರೆ ಮತ್ತೆ ನಾವು ಅವರನ್ನು ಬ್ಲ್ಯಾಕ್ ಲಿಸ್ಟಿಗೆ ಸೇರಿಸುವಂಥ ಸಂಗತಿ. ನಾವು ಬ್ಲ್ಯಾಕ್ ಲಿಸ್ಟಿಗೆ ಸೇರಿಸಬೇಕಿದ್ರೆ ಅವರು ಕೋರ್ಟಿಗೆ ಹೋಗ್ತಾರೆ. ಕೋರ್ಟಿಗೆ ಹೋದಾಗ ಮತ್ತೊಂದಷ್ಟು ಸಮಯ ತಗೊಳ್ತಾರೆ. ಇದೆಲ್ಲ ನಮಗೆ ಸಮಸ್ಯೆಗಳು. ಹೇಳಿದಷ್ಟು ಕೆಲವು ಸಲ ಆಗುದಿಲ್ಲ, ಯಾಕೆಂದ್ರೆ ನಮ್ಮ ಸಿಸ್ಟಮ್ ಎಲ್ಲರನ್ನು ಇದು ಮಾಡಬೇಕಾಗ್ತದೆ ಅಂತ ಹೇಳುವಂಥದ್ದು. ಪ್ರಜಾಪ್ರಭುತ್ವ ಹೌದು, ಏನೇ ಇರಲಿ. ವಿಟ್ಲದವರದ್ದು ನೀರಿನ ವಿಷಯ ಕೂಡ ಪ್ರಶ್ನೆ ಉಂಟು. ಬರಿಮಾರ್ನಿಂದ ಅದು ನೀರು ಬರುವಂಥದ್ದು, ಕುಡಿಯೋ ನೀರಿನ ವ್ಯವಸ್ಥೆ ಅದೇನಾದರೂ ಪಾಸ್ ಆಗಿದೆ ಅಂತ ಅವ್ರು ಕೇಳುವಂಥದ್ದು. ಈಗಾಗಲೇ ನಮ್ಮ ರಾಜ್ಯದಲ್ಲಿ ಜಲಜೀವನ್ ಮಿಷನ್, ನಗರದಲ್ಲಿ ಜಲಸಿರಿ ಮತ್ತು ಗ್ರಾಮಾಂತರದಲ್ಲಿ ಜಲಧಾರೆ ಅಂತೇಳಿ ಯೋಜನೆ ಬಂದಿದೆ. ಕೇಂದ್ರ ಸರ್ಕಾರ ಜಲ್ ಜೀವನ್ ಮಿಷನ್ ಅಂತೇಳಿ ಒಂದು ಯೋಜನೆಯನ್ನು ತಂದಿದೆ. ಅದರಲ್ಲಿ ಹಿಂದಿನ ಸರ್ಕಾರ ಒಂದು ಮಲ್ಟಿ ವಿಲೇಜ್ ವಾಟರ್ ಸಪ್ಲೈ ಸ್ಕೀಮ್ ಅಂತಂದಿತ್ತು, ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ. ಈ ಎಲ್ಲ ಯೋಜನೆಗಳು ಶಾಶ್ವತವಾಗಿ ನದಿ ನೀರಿಂದಲೇ ಈ ಯೋಜನೆಗಳನ್ನು ಅನುಷ್ಠಾನ ಮಾಡಬೇಕು ಅಂತೇಳಿ ಯೋಜನೆ ತಯಾರು ಮಾಡಿದ್ದಾರೆ. ಇವತ್ತು ವಿಟ್ಲ ಭಾಗದಲ್ಲಿ, ವಿಟ್ಲ, ಅಳಿಕೆ, ಕೇಪು ಈ ಭಾಗದಲ್ಲಿ ಯಾವಾಗಲೂ ನೀರಿನ ಸಮಸ್ಯೆ. ಅಲ್ಲಿ ನಿರಂತರವಾಗಿ 364 ದಿವಸ ಹರಿಯುವಂಥ ನದಿಗಳಿಲ್ಲ. ಮತ್ತು ಅಲ್ಲಿ ಬೋರ್ವೆಲ್ಗಳು ಕೂಡ ಹಾಗೆ. ನಮ್ಮ ಅಳಿಕೆ ವಿದ್ಯಾಸಂಸ್ಥೆಯವರು ಪ್ರತಿ ವರ್ಷ ನಮಗೆ ಬೇಡಿಕೆಯನ್ನು ಇಡ್ತಾರೆ, ನಮಗೆ ಹಾಸ್ಟೆಲ್ಗೆ ಮಕ್ಕಳಿಗೆ ನೀರಿಲ್ಲ, ಅಲ್ಲಿ ಕಾಲೇಜಲ್ಲಿ ನೀರಿಲ್ಲ ಅಂತೇಳಿ. ಇದಕ್ಕೆ ನಾವು ಒಂದು ನದಿಯಿಂದ ನೀರನ್ನು ತಂದು ಅಲ್ಲಿ ಶಾಶ್ವತವಾಗಿ ಕುಡಿಯುವ ನೀರಿನ ಯೋಜನೆ ಮಾಡಬೇಕು ಅಂತೇಳಿ ನಾವು ಕಡಿಸ್ವಾಲಿಯ ಪಕ್ಕ ಈಗಾಗಲೇ ಬರಿಮಾರ್ ಡ್ಯಾಮಲ್ಲಿ ನಮ್ಮ ಒಂದು AMR ಡ್ಯಾಮ್ ಇದೆ. AMR ಡ್ಯಾಮಿನಿಂದ ಈಗಾಗಲೇ ಒಂದು ಪ್ರಾಜೆಕ್ಟನ್ನು ತಯಾರು ಮಾಡಿ ಸುಮಾರು 300 ಕೋಟಿ ಈಗಿಂತ ಮಿಕ್ಕಿ ನಮ್ಮದು ವಿಟ್ಲ ಪಟ್ಟಣ ಪಂಚಾಯತ್, ಅಲ್ಲಿಯ ಅಳಿಕೆ ಗ್ರಾಮ ಪಂಚಾಯತ್ ಮತ್ತು ಕೇಪು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಾಗೆ ಕ್ರಿಯೋಜನೆ ಆಗಿ ಅದು DPR ಆಗಿ ಇವತ್ತು ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಇವತ್ತು ಕ್ಯಾಬಿನೆಟ್ಟಿಗೆ ಹೋಗುವಂಥದ್ದಲ್ಲಿ 1 ವಾರದಲ್ಲಿ ಅದು ಕ್ಯಾಬಿನೆಟ್ಟಿಗೆ ಬರುವಂಥ ಲಕ್ಷಣಗಳಿದೆ. ಅದು ಬಂದರೆ ವಿಟ್ಲ ಭಾಗಕ್ಕೆ ನಾವು 24/7
ಇವತ್ತು ಪುತ್ತೂರಿಗೆ ಹೇಗೆ ಯೋಜನೆ ಹಾಕಿಕೊಂಡಿದ್ದೇವೋ ಅದೇ ರೀತಿಯಲ್ಲಿ ನೀರು ಕೊಡಲಿಕ್ಕೆ ನಮ್ಮ ಸರ್ಕಾರ ಈಗ ಯೋಜನೆಯನ್ನು ಹಾಕಿಕೊಂಡಿದೆ. ಇದಕ್ಕೆ ಮುಂದುವರಿದಂತೆ ಸರ್, ಈ ನೀರಾವರಿ ಯೋಜನೆಯ ಬಗ್ಗೆ ಇದೊಂದು ಬಹಳ ಪುತ್ತೂರಿನ ಜನರ ಒಂದು ಬೇಡಿಕೆ. ಈ ಪ್ರಶ್ನೆ ನನಗೂ ಕೂಡ ಬಹಳ ಮನ ಮುಟ್ಟಿದಂಥ ಪ್ರಶ್ನೆ ಸರ್. ಅವರು ಹೇಳುವಂಥದ್ದು ಸುಮಾರು 10-11 ವರ್ಷದ ಹಿಂದೆ ADB ಸಾಲ ಅಂತೇಳಿ ಎಲ್ಲ ಪೇಪರ್ನಲ್ಲೆಲ್ಲ ಬಂದಿದೆ. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕಿಂದ 69 ಕೋಟಿ ರೂಪಾಯಿ ಸಾಲ ತಗೊಂಡೆವು ನಾವು ಪುತ್ತೂರು. ಅದರಲ್ಲಿ ನೀರಾವರಿ ಮತ್ತು ರಸ್ತೆ, ನಮ್ಮ ಮೊಟ್ಟ ತಡ್ಕದಲ್ಲಿ ಕೂಡ ಆಗ ಭಾರಿ ಒಂದು ಚಂದದ ರಸ್ತೆ ಆಗಿದೆ, ರಿಂಗ್ ರೋಡ್ ಆಗೋದು ಹಾಗೆ ಹೀಗೆ ಅಂತೇಳೆಲ್ಲ ಹೇಳ್ತಾಯಿದ್ರು. ರಸ್ತೆ ಚೆನ್ನಾಗಿ ಆಗಿದೆ, NRCC ಎದುರುಗಡೆಯಲ್ಲಿ ಹೋಗುವಂಥದ್ದು. ಅದರ ಒಟ್ಟಿಗೆ ಈ ನೀರಾವರಿ ಎಲ್ಲ ಹೇಳಿದ್ದೇ ಬಂತು. ಎಲ್ಲರೂ ಹೇಳಿದರು 24 ಗಂಟೆ ಪುತ್ತೂರಿಗೆ ಕುಡಿಯೋ ನೀರು ಬರ್ತದೆ ಅಂತೇಳಿ. ಜನರಿಗೆ ಭಾರಿ ಖುಷಿ ಆಯಿತು. ಹಾಗೆ 27 ಕೋಟಿಯನ್ನು ಅದಕ್ಕೆ ತೆಗೆದಿಟ್ಟೆವು ಅಂತ ಹೇಳಿಕೊಂಡು ಪೇಪರ್ನಲ್ಲಿ ಬಂತು. ಕೆಲಸ ಸ್ಟಾರ್ಟ್ ಆಯಿತು. ಉಪ್ಪಿನಂಗಡಿಯಿಂದ ಈಗ ಏನು ಬರ್ತದೆ ಅದನ್ನು ಇನ್ನೂ ಅಪ್ಗ್ರೇಡ್ ಮಾಡಿ ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಮಾಡಿ ಬರುವುದು ಅಂತ. ಆಟೋಮೆಟಿಕಲಿ ಏನಾಯಿತು, ನಗರಸಭೆಯ ಏನು ಟ್ಯಾಕ್ಸ್ ಇದೆ ಅದು ಅಪ್ಗ್ರೇಡ್ ಆಗಿ ಆಯಿತು. ನೀರು 24 ಗಂಟೆ ನೀರು ಬರುವ ವ್ಯವಸ್ಥೆಗೆ ಲೆಕ್ಕ ಹಾಕಿದ ಟ್ಯಾಕ್ಸ್ ಆಗಿರ್ಬೋದು ಅಂತೇಳೋದು ಈ ಪ್ರಶ್ನೆ ಕೇಳಿದವರು ಹೇಳಿದರು. ಅದಕ್ಕೆ ಆಗಿರ್ಬೋದು ಆ ಲೆಕ್ಕಾಚಾರ ಅಂತೇಳಿ ಟ್ಯಾಕ್ಸು ಕಟ್ತಾ ಇದ್ದೇವೆ 11 ವರ್ಷದಿಂದ ಸರ್. ಇವತ್ತಿನವರೆಗೆ ನೀರು ಮೊದಲು ಬಂದಷ್ಟೇ ಬರುವುದು. ಇದು ನಮ್ಮೆಲ್ಲರ ಸೇರಿಕೊಂಡು ಶಾಸಕರ ಹತ್ರ ತಮಾಷೆಗೆ ಹೇಳಿದ್ದಲ್ಲ, ಅಷ್ಟೇ ನೀರು ಬರುವುದು. ಅದರ ನಂತರ ಏನಾಯಿತು, 2ನೇ ಯೋಜನೆ ಬಂತು, ಕುಡ್ಸೆಂಪಿನ ನಂತರದ ಯೋಜನೆ ಬಂತು. ಆ ಯೋಜನೆ ಕೂಡ ಮೊನ್ನೆ 2022 ಜುಲೈಗೆ ಮುಗಿಬೇಕಾಗಿತ್ತು ಸರ್. ಇನ್ನೂ ಅದು ಏನಾಗ್ತಾ ಉಂಟು ಅಂತ ದೇವರಿಗೆ ಗೊತ್ತು, ಯಾರಿಗೂ ಗೊತ್ತಿಲ್ಲ. ನೀರು ಮಾತ್ರ ದುಂಬುದ ಲೆಕ್ಕನೇ. ಇದು ಸಮಸ್ಯೆ. ಕಟ್ಟುವ, ಟ್ಯಾಕ್ಸ್ ಕಟ್ಟುವ, ಏನೂ ಸಮಸ್ಯೆ ಇಲ್ಲ. 24 ಗಂಟೆ ಬರ್ತದಾ, ಆಯಿತು, 1 ವರ್ಷ 2 ವರ್ಷ 3 ವರ್ಷ ಎಷ್ಟು ಅಂತ ಕಾಯೋದು? ಶಬರಿ ಕಾದಾಗೆ ಕಾದರೆ ಆಗ್ತದಾ ಅಂತ ಹೇಳುವಂಥದ್ದು ಅವರ ಪ್ರಶ್ನೆ ಸರ್. ಏನಾದರೂ ಮಾಹಿತಿ ಕೊಡ್ಬೋದಾ? ಅಟ್ಲೀಸ್ಟ್ ಬೇಗ ಆಗ್ಬೋದಾ ಇದು? 24 ಗಂಟೆ ಅಲ್ಲದಿದ್ದರೂ ಹಿಂದಿನ ಯೋಜನೆಗಳ ಬಗ್ಗೆ ನಾನು ಮಾತಾಡೋದಿಲ್ಲ. ಮುಂದೆ ರಾಮಭಟ್ರ ಕಾಲದಲ್ಲಿ ಪ್ರಥಮವಾಗಿ ಉಪ್ಪಿನಗಡಿಯಿಂದ ಕುಡಿಯುವ ನೀರಿನ ಯೋಜನೆ ಬಂತು. ಆಮೇಲೆ ಸದಾನಂದ ಗೌಡರ ಕಾಲದಲ್ಲಿ ಮತ್ತೊಂದು ಯೋಜನೆ ಅನುಷ್ಠಾನ ಆಯಿತು. ಈಗ ನನ್ನ ಅವಧಿಯಲ್ಲಿ ಜಲಸಿರಿ ಯೋಜನೆ 115 ಕೋಟಿ ಇದ್ದು ನಾನೇ ಶಿಲಾನ್ಯಾಸ ಮಾಡಿ ನಾನೇ ಅದನ್ನು ಉದ್ಘಾಟನೆ ಮಾಡಬೇಕು ಅಂತೇಳಿ ನಾನು ಯೋಜನೆ ಹಾಕ್ಕೊಂಡಿದ್ದೇನೆ. 115 ಕೋಟಿಯ ನಮ್ಮ ಜಲಸಿರಿ ಯೋಜನೆ ಹಿಂದಿನ ನಮ್ಮ ADB ಯೋಜನೆಗೆ ಪೂರಕವಾಗಿ ಅದರ ಮುಂದುವರಿದ ಭಾಗವಾಗಿ ಇದು ನಾವು ಮಾಡ್ತಾ ಇದ್ದೇವೆ. ಈಗ ನಮಗೆ ಉಪ್ಪಿನಂಗಡಿಯ ನಮ್ಮ ಪಂಪ್ ಹೌಸಿಂದ 150 HP ಪಂಪಿಂದ ನೀರು ಬರ್ತಾ ಇದೆ. ನಮ್ಮ ಜನಸಂಖ್ಯೆ 70,000, ಪುತ್ತೂರು ನಗರಸಭೆಯದ್ದು ಸುಮಾರು 70,000. ಆ 70,000 ಜನಕ್ಕೆ 100 HP ಪಂಪಲ್ಲಿ ಬರುವಂಥ ನೀರು ಸಾಕಾಗ್ತಾ ಇಲ್ಲ. ಜಿಯೋಗ್ರಫಿಕಲಿ ನಮ್ಮದು ಬೇರೆ ಬೇರೆ ಆ ನಗರಸಭೆ ಎಕ್ಸ್ಟೆಂಡೆಡ್ ಏರಿಯಾಕ್ಕೆ ಆ ನೀರು ಹೋಗ್ತಾ ಇಲ್ಲ. ಹೌದು, ಅಲ್ಲಿ ನಮ್ಮದು ಸುಮಾರು 40-50 ಬೋರ್ವೆಲ್ಗಳಿಂದ ನಾವು ನೀರನ್ನು ಸಪ್ಲೈ ಮಾಡ್ತಾ ಇದ್ದೇವೆ. ಇದನ್ನೆಲ್ಲ ಮನಗಂಡು ಪುತ್ತೂರಿನ ಜನಸಂಖ್ಯೆ ಮುಂದೆ ಇನ್ನು 25 ವರ್ಷದಲ್ಲಿ 1 ಲಕ್ಷ ಆದಾಗ ಎಷ್ಟು ನೀರು ಬೇಕು ಅಂತೇಳಿ ಯೋಚನೆ ಮಾಡಿಕೊಂಡು ಅದಕ್ಕೆ ಈಗ ನಾವು ಜಲಸಿರಿಯಲ್ಲಿ 115 ಕೋಟಿ ಯೋಜನೆಯನ್ನು ರೆಡಿ ಮಾಡಿ ಪುತ್ತೂರು ನಗರದ ಸುತ್ತ ಸುಮಾರು 8 ಓವರ್ಹೆಡ್ ಟ್ಯಾಂಕ್ಗಳನ್ನು ನಿರ್ಮಾಣ ಮಾಡಿ ಅದಕ್ಕೆ ಮುಖ್ಯವಾಗಿ ಪ್ರಮುಖವಾದ್ದು ನಮ್ಮ ಬಳುವಾರಲ್ಲಿರುವಂಥ ಕರ್ಮಲದಲ್ಲಿ ಟ್ಯಾಂಕಿ, ಆಮೇಲೆ ಬಲ್ನಾಡಲ್ಲಿ ಒಂದು ಆಗ್ತಾ ಉಂಟು. ಅಲ್ಲಿಂದ ಮತ್ತೆ ಅದನ್ನು ಬೇರೆ ಕಡೆ ನಾವು ಗ್ರಾವಿಟೇಷನಲ್ಲಿ ಕೊಂಡೋಗುವಂಥ ಕೆಲವು ಲಿಫ್ಟ್ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ಇವತ್ತು ಆ ಜಲಸಿರಿ ಯೋಜನೆ ಕಾಮಗಾರಿ 70% ಮುಗಿದಿದೆ. ಅವ್ರದ್ದು ಓವರ್ಹೆಡ್ ಟ್ಯಾಂಕ್ಗಳಾಗಿದೆ, ಮೇಯ್ನ್ ಪೈಪ್ಲೈನ್ ಆಗಿದೆ, ಪಂಪ್ ಹೌಸ್ ಆಗಿದೆ. ನಾನು 15 ದಿವಸದ ಹಿಂದೆ ನಾನು ಮತ್ತು ನಗರಸಭೆಯ ಅಧ್ಯಕ್ಷರು, ನಮ್ಮ ಪೌರಾಯುಕ್ತರು, ಪೂಡದ ಅಧ್ಯಕ್ಷರು ಒಂದು ವೀಕ್ಷಣೆ ಮಾಡಿದರು. ವಿಸಿಟ್ ಮಾಡಿ ಪರಿಶೀಲನೆ ಮಾಡಿ ಏನೇನೆಲ್ಲ ಆಗಿದೆ ಅಂತೇಳಿ ನೋಡಿದ್ದೇವೆ. ಯಾಕಂದರೆ ನೀವು ಹೇಳಿದಾಗೆ ಅದು ಮಾರ್ಚಿಗೆ ನಮಗೆ ಮುಗಿಸ್ಬೇಕು. ಹೌದು, ಅವರದು ಟೆಂಡರ್ ಪೀರಿಯಡ್ ಮಾರ್ಚಿಗೆ ಮುಗೀತದೆ, ನಾಡಿದ್ದು. ಅವ್ರದ್ದು ಕಳೆದ ವರ್ಷಕ್ಕೆ ಮುಗಿಬೇಕಿತ್ತು. ಕೊರೋನಾದಿಂದಾಗಿ ಅದೇ ನೀವಾಗ ಹೇಳಿದಾಗೆ 1 ವರ್ಷ ಎಕ್ಸ್ಟೆಂಡ್ ಆಯಿತು. ಮನವಿ ಕೊಟ್ಟರು ಅವರು. ಬೇರೆ ಬೇರೆ ಲೇಬರ್ ಪ್ರಾಬ್ಲಮ್, ಅದು ಇದು ಮೆಟೀರಿಯಲ್ ಸಿಗಲಿಲ್ಲ ಅಂತೇಳಿ 1 ವರ್ಷ ಎಕ್ಸ್ಟೆಂಡ್ ಮಾಡಿದರು. ಮಾರ್ಚಿಗೆ ಅದನ್ನು ಮುಗಿಸಬೇಕು ಅಂತೇಳಿ ನಾವು ಅದನ್ನು ಈಗ ಏನೇನು ಆಗಿದೆ ಅಂತೇಳಿ ವೀಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡಿದೆ. ನಾವು 99% ಮುಗಿಸ್ತೇವೆ ಅನ್ನೋಂಥ ಭರವಸೆಯನ್ನು ಮಾಡಿದ್ದಾರೆ. ಅದರಲ್ಲಿ ಅವ್ರದ್ದು ಡಾಮರೀಕರಣ ಇದೆ. ಎಲ್ಲಿ ಪೈಪ್ಲೈನ್ ತೆಗೆದಿದ್ದಾರೋ ಅಲ್ಲಿ ಡಾಮರೀಕರಣ ಮಾಡಬೇಕು, ಎಲ್ಲಿ ಇಂಟರ್ಲಾಕ್ ಆಗಿದ್ದಾರೋ ಅಲ್ಲಿ ಇಂಟರ್ಲಾಕ್ ಆಗಬೇಕು.
ಹೌದು. ರಸ್ತೆ ಕಟ್ ಮಾಡಿದಲ್ಲಿ ಮತ್ತೆ ಪುನಃ ರೀಕನ್ಸ್ಟ್ರಕ್ಟ್ ಮಾಡಬೇಕು. ಪೈಪ್ಲೈನ್ ಜೋಡಣೆ ಈಗಾಗಲೇ ಸಮಸ್ಯೆಗಳಿದೆ. ಹಿಂದಿನ ಪೈಪನ್ನು ತೆಗೆದು ಹೊಸ ಪೈಪನ್ನು ಅವರು ಅಳವಡಿಸ್ತಾ ಇದ್ದಾರೆ. ಮೀಟ್ರ್ ಹೊಸದಾಗಿ ಅಳವಡಿಸಿದ್ದಾರೆ. ಮೀಟ್ರ್ ಅಳವಡಿಸಿದಾಗ ಹೆಚ್ಚು ಮೀಟ್ರ್ ಬಿಲ್ ಬರ್ತದೆ ಅಂತೇಳಿ ನಮ್ಮ ಗ್ರಾಹಕರ ಕೂಗಿದೆ. ಹೌದು. ಇದರ ಬಗ್ಗೆ ಕೂಡ ನಾವು ಮತ್ತೆ ಅದನ್ನು ಪರಿಶೀಲನೆ ಮಾಡಬೇಕು ಅಂತ ಹೇಳಿದ್ದೇವೆ. ಒಟ್ಟು ನಮ್ಮ ಕಡೆಯಿಂದ ಇವತ್ತು ನಗರಸಭೆಯ ಅಧ್ಯಕ್ಷರು, ಪೌರಾಯುಕ್ತರು ಎಲ್ಲರೂ ಮಾರ್ಚಲ್ಲಿ ಅದನ್ನು ಮುಗಿಸಬೇಕು. ಎಲ್ಲ ನಮ್ಮ ಪುತ್ತೂರಿನ ಜನರು ಯಾರ್ಯಾರು ಬೇಡಿಕೆ ಸಲ್ಲಿಸಿದಾರೋ ಅಂಥವರಿಗೆ 24x7 ಒಬ್ಬನಿಗೆ ಆಗಬೇಕು. ದಿನಕ್ಕೆ 55 ಲೀಟ್ರ್ ಹಾಂ ಪರ್ ಹೆಡ್ 55 ಲೀಟ್ರ್ ನೀರು ಕೊಡಬೇಕು ಅಂತೇಳಿ ನಾವು ಟಾರ್ಗೆಟ್ ಇಟ್ಟುಕೊಂಡು ಈ ಯೋಜನೆಯನ್ನು ಮಾಡಿದ್ದು. ವೇಗದಲ್ಲಿ ಆಗ್ತಾ ಇದೆ. ಇವತ್ತು ಅದಕ್ಕೆ ಏನಾದರೂ ಪಂಪ್ ಕೈ ಕೊಟ್ಟರೆ ಜನರೇಟರ್ ವ್ಯವಸ್ಥೆಯನ್ನು ಕೂಡ ಸಪರೇಟ್ ಜನರೇಟರ್ ವ್ಯವಸ್ಥೆಯನ್ನು ಕೂಡ ಮಾಡಿ ವ್ಯವಸ್ಥೆ ಅಡಿಯಲ್ಲಿ ಮಾಡಿದ್ದೇವೆ. ಅದರ ಜೊತೆಯಲ್ಲಿ ಇನ್ನು ಪವರ್ ಪ್ರಾಬ್ಲಮ್ ಆಗಬಾರ್ದು ಅಂತೇಳಿ ಉಪ್ಪಿನಂಗಡಿಯಲ್ಲಿ 110 ಸ್ಟೇಷನ್ ಅನ್ನು ಮಾಡ್ತಾ ಇದ್ದೇವೆ. ಸಬ್ಸ್ಟೇಷನ್ ಸಿಗಬೇಕಾಗಿ ಪುತ್ತೂರಿನ ಜನತೆಗೆ ನಿರಂತರ ನೀರನ್ನು ಸಪ್ಲೈ ಮಾಡಬೇಕು ಅಂತ, ನಿರಂತರ ಕರೆಂಟ್ ಕೊಡಬೇಕು ಅಂತೇಳಿ ಆ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಅದೇ ವಿಷಯ ಅಂತ ಹೇಳಿದ್ರೆ ಇದು ಒಳಗೆ ಒಂದು ಸಣ್ಣ ವಿಷಯ. ಇದಕ್ಕೆ ಪುನಃ ಟ್ಯಾಕ್ಸ್ ಕಟ್ಟಬೇಕಾಗ್ಬೋದು ಸರ್. ಈ 110 ಕೋಟಿ ಅಂತ ನೀವು ಹೇಳುವಾಗ ನಮಗೆ ಭಾರಿ ಖುಷಿ ಆಗ್ತದೆ. ಆದರೆ ಮೊದಲಿನ ಕುಡ್ಸೆಂಪಿನದ್ದಕ್ಕೆ ನಾವು ಕಟ್ತಾ ಇದ್ದೇವೆ. ಈಗ ಅದು ಮೊದಲಿನ 1.5 ಗಂಟೆಯೇ ಬರುವುದು. ಈಗ ನೀವು ಪುನಃ 24x7 ಹೇಳುವಾಗಲೇ ನಮಗೆ ಡಬ ಹೇಳ್ತದೆ ಇಲ್ಲಿ. ಯಾಕೆ ಹೇಳಿದರೆ ಇದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಅನುದಾನದಲ್ಲಿ ಆಗುವಂಥದ್ದು. ಹಿಂದೆ ವರ್ಲ್ಡ್ ಬ್ಯಾಂಕಿಂದ ಸಾಲ ತಂದರು, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕಿಂದ ADB ಇಂದ ಸಾಲ ತಂದು ಈ ಯೋಜನೆಗಳನ್ನು ಅನುಷ್ಠಾನ ಮಾಡ್ತಾ ಇದ್ದರು. ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಅನುದಾನದಿಂದ ಇದನ್ನು ಮಾಡ್ತಾ ಇದ್ದೇವೆ. ಆದರೆ ಒಂದಷ್ಟು ಖರ್ಚು ವೆಚ್ಚಗಳು ಜಾಸ್ತಿ ಆದ ಕಾರಣ ನೀರಿನ ಸೆಸ್ ಸ್ವಲ್ಪ ಜಾಸ್ತಿ ಆಗಲಿಕ್ಕೂ ಸಾಕು. ಆದರೆ ಹಿಂದಿನ ಹಾಗೆ ನಾವು ಸಾಲ ತಂದು ಮಾಡಿದ ಯೋಜನೆ ಅಲ್ಲ, ಅದು ಕಟ್ಟಲೇಬೇಕು. ಅದಕ್ಕೆ ಇನ್ನು ವ್ಯವಸ್ಥೆ ಇಲ್ಲ. ಅವು ಎಂಚಾಂಡ್ಲಾಂಡಿ ತಾಂಡ್ ಹಾಗೆ. ಇಲ್ಲದಿದ್ದರೆ ಕೆಲವರೆಲ್ಲ ಹೇಳಿದರು ಸರ್, ಇಲ್ಲಿ ಪುತ್ತೂರಿನಲ್ಲಿ ನೀರಿನ ಕಂಪನಿಗಳು ಬಹಳಷ್ಟು ಉಂಟು. 25 ಲೀಟರ್ನ ಡ್ರಮ್ಮಿಗೆ ನೀವು 55 ಹೇಳಿದ್ರಿ, 2 ಡ್ರಮ್ ಬೇಕಾಗೋದು 25 ಲೀಟರ್ ಇದ್ದು. ಅವರು ಮನೆಗೆ ತಂದು ಕೊಡ್ತಾರೆ ಕುಡಿಯೋ ನೀರು. ಅಷ್ಟು ಖರ್ಚಾದರೆ ನಮಗೆ ಆಲ್ಟರ್ನೇಟಿವ್ ವ್ಯವಸ್ಥೆ ಆಗ್ಬೋದು ಅಂತ ಕೆಲವರು ಮಾತಾಡ್ತಾ ಇದ್ದಾರೆ ಅಲ್ವಾ? ಇದರಲ್ಲಿ ಆರ್ಥಿಕವಾಗಿ ಈಗ ಸರ್ಕಾರ ಸದೃಢ ಆಗಿದೆ. ಹಿಂದೆ ನಮ್ಮದು ಯಾವುದೇ ಯೋಜನೆಗಳಿರಲಿ ಬೇರೆ ಬೇರೆ ನಮ್ಮ ವರ್ಲ್ಡ್ ಬ್ಯಾಂಕಿಂದ ನಾವು ಸಾಲ ತರ್ತಾ ಇದ್ದೇವೆ. ಗ್ರಾಮಾಂತರಕ್ಕೆ ವರ್ಲ್ಡ್ ಬ್ಯಾಂಕಿಂದ ನೀರಿನ ಕುಡಿಯೋ ಯೋಜನೆ ಮಾಡ್ತಾ ಇದ್ದೇವೆ. ನಗರಕ್ಕೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕಿಂದ ಸಾಲ ತಂದು ಮಾಡ್ತಾ ಇದ್ದೇವೆ. ಇವತ್ತು ಆ ಪರಿಸ್ಥಿತಿ ಇಲ್ಲ. ಆ ಪರಿಸ್ಥಿತಿ ಇಲ್ಲ. ಏನಿದ್ರು ಟ್ಯಾಕ್ಸ್ ಕಟ್ಟಿದ ಹಣ, ಹೌದು, ಜನರ ಹಣ, ಅದರಿಂದಲೇ ಮಾಡ್ತಾ ಇದ್ದೇವೆ. ದೇಶ ಸುಭದ್ರ ಆಗಿದೆ. ಹಾಗಾಗಿ ಬಹಳ ಖುಷಿ ಆಯಿತು. ನಿನ್ನೆ ಯಾರೋ ಹೇಳ್ತಾ ಇದ್ರು, ನೋಟು ದೊಡ್ಡ ದೊಡ್ಡ ಡಿನಾಮಿನೇಷನ್ ಆದರೆ ನಮ್ಮ ದೇಶ ಕೆಳಗೆ ಹೋಯಿತು ಅಂತೇಳಿ, ಡಿನಾಮಿನೇಷನ್ ಚಿಕ್ಕದು ಬಂತು ಅಂತೇಳಿ ಆದರೆ ದೇಶ ಸುಭದ್ರ ಆಯಿತು ಅಂತೇಳಿ. ಇತ್ತೀಚೆಗೆ ನೋಡುವಾಗ ನಮಗೆ ಅದೇ ಕಾಣ್ತಾ ಉಂಟು. 2000 ನೋಟು ಕಾಣೆಯಾಗಿದೆ. ಹಾಗೆ ನಾವು ಒಳಗಿಂದೊಳಗೆ ಖುಷಿ ಪಡೋದು, ದೇಶ ಗಟ್ಟಿ ಆಗ್ತಾ ಉಂಟು ಅಂತೇಳಿ. ಹೇಗೆ ಇರಲಿ, ಬಹಳ ಒಳ್ಳೆಯ ಉತ್ತರವನ್ನು ನೀವು ಕೊಟ್ಟಿದ್ದೀರಿ. ಎಲ್ಲರಿಗೂ 55 ಲೀಟರ್ ನೀರು 24x7 ನಿರಂತರವಾಗಿ ಬರಲಿ. 25 ಲೀಟರ್ನ ಕ್ಯಾನು ಮನೆಗೆ ಬರುವುದು ಬೇಡ. ಅದರಿಂದ ಕಡಿಮೆ ರೇಟಿಗೆ ನಮ್ಮ ನಗರದ ಉಪ್ಪಿನಂಗಡಿಯ ಗಂಗೆ ಬರಲಿ. ಕುಮಾರಧಾರ ನೇತ್ರಾವತಿ ಏನು ನೀರಿದೆ ಪುಣ್ಯಕ್ಷೇತ್ರದ್ದು ಬರಲಿ ಅಂತ ಹೇಳಿ ಆಸೆ. ಇದು ಇನ್ನಿನದ್ದು ಸರ್ ಪ್ರಶ್ನೆ, ಇಂಡಸ್ಟ್ರಿ. ಯಾಕೆಂತೇಳಿ ನಮ್ಮ ಪುತ್ತೂರನ್ನು ನಾವು ಎಲ್ಲರೂ ಬರಬೇಕು ಇಲ್ಲಿಗೆ, ಇಲ್ಲಿ ಜಾಬ್ ಆಗಬೇಕು. ಶಾಸಕರು ಯಾವಾಗಲೂ ಹೆಮ್ಮೆಯಿಂದ ಹೇಳ್ತಾರೆ, ಕ್ಯಾಂಪ್ಕೋ ಇಲ್ಲಿ ಚಾಕ್ಲೇಟ್ ಫ್ಯಾಕ್ಟ್ರಿ ಬಂದ ಮೇಲೆ, ನಮ್ಮ ಬಿಂದು ಫ್ಯಾಕ್ಟ್ರಿ ಬಂದ ಮೇಲೆ ಅಲ್ವಾ ಬಹಳಷ್ಟು ಜನರಿಗೆ ಉದ್ಯೋಗ ಆಗಿದೆ. ಇಂಡಸ್ಟ್ರಿ ಅಸೋಸಿಯೇಷನ್ ಬಹಳ ಚೆಂದ ಕೆಲಸ ಮಾಡ್ತಾ ಉಂಟು. ಇಡೀ ಕರ್ನಾಟಕದಲ್ಲಿ ಫಸ್ಟ್ ಕೋಆಪರೇಟಿವ್ ಇಂಡಸ್ಟ್ರಿಗಳ ಒಂದು ಕೋಆಪರೇಟಿವ್ ಬ್ಯಾಂಕ್ ಪುತ್ತೂರಲ್ಲಿ ಆದ್ದು. ಇವತ್ತು ಕೂಡ ಅತ್ಯಂತ ಒಳ್ಳೆ ರೀತಿಯಲ್ಲಿ ನಡೀತಾ ಉಂಟು ಸರ್. ಇಂಡಸ್ಟ್ರಿಗಳು ಬಹಳ ಚೆನ್ನಾಗಿ ನಡೀತಾ ಉಂಟು. ಇಂಡಸ್ಟ್ರಿಯಲ್ ಏರಿಯಾ ಉಂಟು ಇಲ್ಲಿ. ಇದು ಇನ್ನೂ ಡೆವಲಪ್ ಆಗಬೇಕು. ಆಗ ನಮ್ಮ ಪುತ್ತೂರಿಗೆ ಬಹಳಷ್ಟು ಉದ್ಯೋಗಾವಕಾಶಗಳಾಗ್ತದೆ. ITI ಇರ್ಬೋದು, ಎಲ್ಲರಿಗೆ ಕೂಡ ಉದ್ಯೋಗ ಆಗ್ತದೆ. ಆದರೆ ತುಂಬ ವರ್ಷದ ಮನವಿ, ನಮಗೆ ಒಂದು ಇನ್ನೂ ಎಕ್ಸ್ಟ್ರಾ ಇಂಡಸ್ಟ್ರಿ ಏರಿಯಾ ಆಗಬೇಕು ಅಂತೇಳಿ. ಅದೇನೋ ಕೌಡಿಚಾರ್ನ ವಿಷಯ ಬಂತು ಮೊನ್ನೆ. ಅದನ್ನು ಕೇಳಿದಾಗ KSSIDC ಅಂದರೆ ಕರ್ನಾಟಕ ಸ್ಟೇಟ್ ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್, ಶಿವಮೊಗ್ಗದ, ಈಗ ನಮ್ಮದೆಲ್ಲ ಶಿವಮೊಗ್ಗದ ಅಂಡರ್ ಬರ್ತದೆ. ಅವರ ಹತ್ರ ಹೇಳಿದಾಗ ಅವರು 5 ಎಕರೆ ಮಂಜೂರಾಗಿದೆ ಅಂತ ಹೇಳಿದರು. ದುಡ್ಡು ಕಟ್ಟುವ ಸ್ಟೇಜಿನಲ್ಲಿ ಇದೆ ಅಂತ ಸರ್. ಬಹುಶಃ ಇದು ನಿಮ್ಮ ಗಮನಕ್ಕೆ ಬಂದಿರಲಿಕ್ಕಿಲ್ಲ. ನನಗೆ ಇಂಡಸ್ಟ್ರಿ ಅಸೋಸಿಯೇಷನ್ ಅಧ್ಯಕ್ಷರು ಈ ಮಾಹಿತಿಯನ್ನು ಕೊಟ್ಟರು. ಅವರ ಅಧಿಕಾರಿ ಹತ್ರ ಕೇಳಿ ನಿಮಗೆ ಬೇಕಾದರೆ ಅದರ ವಿವರವಾದ ಮಾಹಿತಿಯನ್ನು ನಾವು ಕೊಡ್ಬೋದು ಸರ್ ಇಂಡಸ್ಟ್ರಿ ಅಸೋಸಿಯೇಷನಿಂದ. ಆಮೇಲೆ ಸಂಪ್ಯದಲ್ಲಿ ಏನೋ ಒಂದು 20 ಎಕರೆ ಅದೇನೋ ಸ್ಟೇ ಆಗಿದೆ ಅಂತೇಳಿ ಹೇಳಿದರು.
ಮತ್ತು ಈಗ ಹೊಸ ವಿಷಯ ಬರ್ತಾ ಇರುವಂಥದ್ದು ಕಟಾರದಲ್ಲಿ, ದಾರಂದ ಕುಕ್ಕಿನ ಹತ್ರ ಅಲ್ಲಿ ಬರ್ತದೆ ಅದು. ಅಲ್ಲೊಂದು 100 ಎಕರೆ ಒಂದು ಮಂಜೂರಾಗಿದೆ ಅಥವಾ ವ್ಯವಸ್ಥೆ ಆಗ್ತಾ ಉಂಟು, ಏನೆಲ್ಲ ಒಂದು ಕೇಳ್ತಾ ಉಂಟು ಸರ್. ಇಂಡಸ್ಟ್ರಿ ಮಾಡುವವರಿಗೆ, ಯುವಕರಿಗೆ ಏನಾದರೂ ಆಶಾಕಿರಣ ಉಂಟಾ ಪುತ್ತೂರಲ್ಲಿ? 100ಕ್ಕೆ 100 ಇದೆ. ಇವತ್ತು ಕೈಗಾರಿಕೆಗಳಿಂದ ಮಾತ್ರ ನಾವು ಉದ್ಯೋಗ ಸೃಷ್ಟಿ ಮಾಡ್ಬೋದು. ಇವತ್ತು ಬೆಂಗಳೂರು ಈ ಒಂದು ಬೃಹತ್ ಮಹಾನಗರವಾಗಿ ಬೆಳಿಬೇಕಿದೆ ಕಾರಣ ಅಲ್ಲಿಯ ಕೈಗಾರಿಕೆಗಳು. ಮಂಗಳೂರು ಇವತ್ತು GST ಅತ್ಯಧಿಕ GST ಕಟ್ಟುವಂಥ ಒಂದು ನಗರ ಮಂಗಳೂರು ಆಗಬೇಕಿದ್ರೆ ಅಲ್ಲಿಯ MRP ಅದು. ಹಾಗೆ ನಾನು ನಿಮ್ಮಲ್ಲಿ ಉಲ್ಲೇಖ ಮಾಡಿದ ಹಾಗೆ ಕ್ಯಾಂಪ್ಕೋ ಮತ್ತು ಬಿಂದು ಸಾವಿರಾರು ಜನರಿಗೆ ಉದ್ಯೋಗ ಕೊಡ್ತಾ ಇದೆ. ಒಬ್ಬ ದೇಶದ ರಾಷ್ಟ್ರಪತಿ ಪುತ್ತೂರಿಗೆ ಬರಬೇಕಿದ್ರೆ ಕಾರಣ ಕ್ಯಾಂಪ್ಕೋ. ಇವತ್ತು ಈ ದೇಶದ ಗೃಹ ಸಚಿವರು ಪುತ್ತೂರಿಗೆ ಬರಬೇಕಿದ್ರೆ ಇವತ್ತು ಕ್ಯಾಂಪ್ಕೋ. ಪುತ್ತೂರಿನ ಒಬ್ಬ ಉದ್ಯಮಿ ಹೆಲಿಕಾಪ್ಟರ್ ಇಟ್ಟುಕೊಂಡು ಓಡಾಡ್ತಾರೆ ಅಂತ ಹೇಳ್ಬೇಕಿದ್ರೆ ಅದು ಬಿಂದು ಕಾರ್ಖಾನೆ. ಇಲ್ಲಿಯ ಮಣ್ಣು ಕಾರ್ಖಾನೆಗಳಿಗೆ ಸೂಕ್ತವಾಗಿದೆ. ಇಲ್ಲಿಯ ವಾತಾವರಣ ಕೂಡ ಇದಕ್ಕೆ ಸೂಕ್ತವಾಗಿದೆ ಅಂತೇಳಿ ನಾನು ತಿಳ್ಕೊಂಡು, ಕೊರೋನಾ ಸಂದರ್ಭದಲ್ಲಿ ನಮಗೆ ಸ್ವಲ್ಪ ಟೈಮ್ ಇತ್ತು, ಪುರ್ಸೋತಿತ್ತು. ನಾನು ಪುತ್ತೂರಿಂದ ಹೋದಂಥ ಕೆಲವು ಉದ್ಯಮಿಗಳನ್ನು ಬೆಂಗಳೂರಿನಲ್ಲಿ ಸೇರಿಸಿದೆ. ಇವತ್ತು ಪ್ಯಾಕೇಜಿಂಗ್ ಇಂಡಸ್ಟ್ರಿ ಇರ್ಬೋದು, ಗಾರ್ಮೆಂಟ್ ಇಂಡಸ್ಟ್ರಿ ಇರ್ಬೋದು, ಥರ್ಮೋಕೋಲ್ ಇಂಡಸ್ಟ್ರಿ ಇರ್ಬೋದು, ಇಂಥ ತುಂಬ ಇಂಡಸ್ಟ್ರಿಗಳನ್ನು ಬೆಂಗಳೂರಿನಲ್ಲಿ ನಮ್ಮ ಪುತ್ತೂರಿನವರು ಹೋಗಿ ಮಾಡಿದ್ದಾರೆ. ಅವರಲ್ಲಿ ಕೇಳಿದ್ದು, ಯಾಕೆ ನೀವು ಪುತ್ತೂರಿನಲ್ಲಿ ಮಾಡಬಾರ್ದು, ಪುತ್ತೂರಿಗೆ ಬನ್ನಿ, ನಾನು ನಿಮಗೆ ಏನೇನು ಮೂಲಭೂತ ಸೌಲಭ್ಯ ಒದಗಿಸಬೇಕು ನಾನು ಕೊಡ್ತೇನೆ ಅಂತೇಳಿ. ಅದಕ್ಕೆ ಸಂತೋಷವಾಗಿ ಒಪ್ಪಿದ್ರು. ನೀವು ಜಾಗ ಕೊಡೋದಿದ್ರೆ ನಾವು ಬರ್ತೇವೆ, ಇಂಡಸ್ಟ್ರಿಯಲ್ ಏರಿಯಾ ಮಾಡಿಕೊಡಿ ಅಂತೇಳಿ. ನಮಗೆ ಸಿಂಗಲ್ ವಿಂಡೋದಲ್ಲಿ ಎಲ್ಲ ಕ್ಲಿಯರೆನ್ಸ್ ಆಗಬೇಕು ಅಂತೇಳಿ. ನನಗೂ ಖುಷಿ ಆಯ್ತು, ಇದು ಆಗ್ತದೆ ಭಾರಿ ಬೇಗ ಅಂತೇಳಿ ನಾನು ಜಾಗ ಹುಡುಕ್ಲಿಕ್ಕೆ ಹೋದೆ. 100 ಎಕರೆ ಅಂದರೂ ಇಂಡಸ್ಟ್ರಿಯಲ್ ಏರಿಯಾ ಮಾಡಬೇಕು ಒಂದು ಕಡೆ ಅಂತ. 100 ಎಕರೆ ಮಾಡಿದರೆ ಅದು ಲೇಔಟ್ ಆಗುವಾಗ ನಮಗೆ ಸಿಗುವಂಥದ್ದು 60 ಎಕರೆ ಮಾತ್ರ. 40 ಎಕರೆ ಅದು ರಸ್ತೆ ಮತ್ತೊಂದು ಮೂಲಭೂತ ಸೌಲಭ್ಯಗಳಿಗೆ ಹೋಗ್ತದೆ. 2-3 ಜಾಗವನ್ನು ಐಡೆಂಟಿಫೈ ಮಾಡಿದೆವು, ಆಗಲಿಲ್ಲ. ಜಿಲ್ಲಾಧಿಕಾರಿಗಳಲ್ಲಿ ಮಾತಾಡಿದೆವು, ಬೃಹತ್ ಕೈಗಾರಿಕಾ ಸಚಿವರಲ್ಲಿ ಮಾತಾಡಿದೆ ನಾನು. ಅವರಿಗೆ ಲೆಟ್ರ್ ಕೊಟ್ಟು, ಅವರಿಂದ ಒಬ್ಬರು ಬಿನಾಯಿ ಅಂತ ಹೇಳಿದ್ದಾರೆ, ನಮ್ಮ ಒಬ್ಬರು KS ಅಧಿಕಾರಿ, ಅವರು 2 ಸಲ ಬಂದು ಜಾಗ ಐಡೆಂಟಿಫೈ ಮಾಡಿದರು. ಅಲ್ಲಿ ಅರಣ್ಯ ಇಲಾಖೆ ಬೇರೆ ಬೇರೆ ಸಮಸ್ಯೆಗಳು ಬಂದು ಅದು ಸ್ವಲ್ಪ ಈಗ ತಡ ಆಗಿದೆ. ಇದರ ಮಧ್ಯದಲ್ಲಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಆರಂಭ ಮಾಡುವ ಅಂತೇಳಿ ನಮ್ಮ ಇಲ್ಲಿಯ ಸಣ್ಣ ಕೈಗಾರಿಕೆಗಳ ಒಂದು ಸಹಕಾರಿ ಸಂಘ ಇದೆ, ಅವರು ನನ್ನ ಹತ್ರ ಬಂದಿದ್ದರು. ನಮಗೆ ಅದರಲ್ಲಿ ಸ್ವಲ್ಪ ಜಾಗ ಮಾಡಿಕೊಡಿ, ನಮಗೆ ಒಂದು 25 ಸೆನ್ಸ್ 10 ಸೆನ್ಸ್ ಜಾಗ ಸಾಕಾಗ್ತಂತೇಳಿ. ಅದಕ್ಕೆ ಒಂದು ಕಾವಿನ ಜಾಗ KSIDC ನಮ್ಮ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯ ನಮ್ಮ ಒಂದು ಅದಕ್ಕೆ ಅಧ್ಯಕ್ಷರಿದ್ದಾರೆ, ದತ್ತಾತ್ರೇಯ ಅಂತೇಳಿ ಶಿವಮೊಗ್ಗದವರು. ಅವರನ್ನು ಕರೆಸಿ ಜಾಗ ಐಡೆಂಟಿಫೈ ಮಾಡಿ ಕಾವಿನ ಜಾಗವನ್ನು ನಾವು ಮಾಡಿದ್ದು. ಮೊದಲೊಬ್ಬರು ಕೋರ್ಟಿಗೆ ಹೋಗಿದ್ರು ನಂದು ಕಾವಿನಲ್ಲಿ, ಮತ್ತು ಅದು ಕ್ಲಿಯರ್ ಆಯಿತು. ಆಮೇಲೆ ನಮ್ಮದು ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಹತ್ತಿರ ಆರ್ಯಾಪಲ್ಲಿ ಒಂದು 15 ಎಕರೆ ಜಾಗವನ್ನು ಗುರುತಿಸಿ ಮಾಡಿ ಇವತ್ತು DC ಅವರು ಅದನ್ನು ನೋಟಿಫಿಕೇಶನ್ ಮಾಡಿದ್ದಾರೆ. ಅದು ಸ್ಟೇ ಆಗಿದೆ ಅಂತೇಳಿ ವ್ಯಾಲ್ಯೂಯೇಷನ್ ಕಟ್ಟುವಂಥ ಹಂತದಲ್ಲಿ ಆ ಪಾರ್ಟಿಯಲ್ಲಿ ಯಾರಿದ್ದಾರೆ ಅವರು ಕೋರ್ಟಿಗೆ ಹೋದರು. ಅವರು ಈಗ ಅದನ್ನು ಸ್ಟೇ ಮಾಡಿದ್ದಾರೆ. ಯಾಕಂದರೆ ಇವತ್ತು ನಮಗೆ ಜಾಗದ ಕೊರತೆ ಇದೆ. ಎಲ್ಲಿ ಹೋದರೂ ಅದು ಕುಮ್ಕಿ ಲ್ಯಾಂಡ್, ಫಾರೆಸ್ಟ್, ಬಫರ್, ಹೀಗೆ ಒಂದೊಂದು ಸಮಸ್ಯೆಗಳಿಂದಾಗಿ ಈಗ ಪುತ್ತೂರಿನ ನಮ್ಮ ಎಲ್ಲ ಕೈಗಾರಿಕೋದ್ಯಮಿಗಳಿಗೆ ಜಾಗ ಲಭ್ಯತೆ ಇಲ್ಲ. ಇವತ್ತು ಜಾಗ ಎಲ್ಲಿ ಲಭ್ಯತೆ ಇದೆಯೋ ಯಾರೇ ಆಗಲಿ, ಎಲ್ಲಿ ನೀವು ಜಾಗ ಕೊಟ್ಟರು ಖಂಡಿತ ನಾವು ಅದು ಇಂಡಸ್ಟ್ರಿ ಮಾಡಲಿಕ್ಕೆ ನಾವು ಈಗಾಗಲೇ ಏನೇನು ಮಾಡಬೇಕಲ್ಲಿ, ರಸ್ತೆ ಮಾಡಬೇಕು, ಕುಡಿಯುವ ನೀರು ಕೊಡಬೇಕು, ಇನ್ನು ಪವರ್ ವಿದ್ಯುತ್ ಕೊಡಬೇಕು, ಅದಕ್ಕೆಲ್ಲ ನಾವು ಈಗ ಯೋಜನೆಯನ್ನು ಹಾಕ್ಕೊಂಡಿದ್ದೇವೆ. ನಾನು ಪುತ್ತೂರು ಉಪ್ಪಿನಂಗಡಿ ರಸ್ತೆ 4 ವೇ ಮಾಡಿದ ಉದ್ದೇಶವೇ ಅದು. ಉಪ್ಪಿನಂಗಡಿಯಲ್ಲಿ 1 ಟನ್ ಸ್ಟೇಷನ್ ಮಾಡಿದ ಉದ್ದೇಶವೇ ಅದು. ಏನಾದರೂ ಒಂದು ಕೈಗಾರಿಕೆಗಳನ್ನು ತರಬೇಕು, ಕೈಗಾರಿಕೆ ತರಬೇಕಿದ್ರೆ ನಮಗೆ ಪವರ್ ಬೇಕು, ವಾಟರ್ ಸಪ್ಲೈ ಬೇಕು, ಮತ್ತು ರಾ ಮೆಟೀರಿಯಲ್ ಬೇಕು. ಹೌದು, ಎಲ್ಲವೂ ನಮ್ಮಲ್ಲಿ ಇದೆ. ಮ್ಯಾನ್ ಪವರ್ ಇದೆ ನಮ್ಮಲ್ಲಿ, ಭಾಳಷ್ಟು ಯುವಕರು ಇದ್ದಾರೆ. ನಾನು ಮೊನ್ನೆ ಪಟ್ಟಿ ಮಾಡಿದೆ, ನಮ್ಮಲ್ಲಿರುವಂಥ ವೋಟರ್ಸ್ ಬೆಂಗಳೂರಲ್ಲಿ ಎಷ್ಟು ಜನ ಇದ್ದಾರೆ ಅಂತೇಳಿ. ಸುಮಾರು 1800 ಜನ ವೋಟರ್ಸ್ ಇಲ್ಲಿರುವವರು ಬೆಂಗಳೂರಿನಲ್ಲಿ ಉದ್ಯೋಗ ಮಾಡ್ತಾ ಇದ್ದಾರೆ. ಹೌದು, ಅದರಲ್ಲಿ ತಾಂತ್ರಿಕ ಪರಿಣತಿ ಹೊಂದಿದವರು ಇರ್ಬೋದು, ಬೇರೆ ಬೇರೆ ಸ್ಕಿಲ್ ಲೇಬರರ್ಸ್ ಇರ್ಬೋದು. ಇಷ್ಟು ಜನ ನನ್ನ ಲೆಕ್ಕಕ್ಕೆ ಸಿಕ್ಕದವರು ಇದರ 2 ಪಟ್ಟು ಇರ್ಬೋದು. ಹೌದು, ಅದಕ್ಕೆ ಬೇಕಾಗಿ ಉದ್ಯೋಗ ಸೃಷ್ಟಿ ಮಾಡಿದರೆ ಖಂಡಿತ ಪುತ್ತೂರಿನ ಬೆಳವಣಿಗೆ ಆಗ್ತದೆ. ಪುತ್ತೂರು ಜಿಲ್ಲಾ ಕೇಂದ್ರ ಆಗ್ಲಿಕ್ಕೂ ಅದು ಅನುಕೂಲ ಆಗ್ತದೆ. ಹೌದು, ಇದಕ್ಕೆ ಪೂರಕವಾಗಿ ಸರ್ ನೀವು ಹೇಳಿದ್ದು ಖುಷಿ ಆಯಿತು. ಸಬ್ಸ್ಟೇಷನು ಅದು ಪುತ್ತೂರು ಉಪ್ಪಿನಂಗಡಿ ಈಗ ಬಹಳ ಚಂದ ರಸ್ತೆ ಆಗ್ತಾ ಉಂಟು, ಫಾಸ್ಟಾಗಿ ನಾವು ಹೋಗ್ಬೋದು ಅಂತ. ಪ್ರಶ್ನೆ ಕೇಳಿದವರು ನನಗೆ ಬಹಳ ಹೇಳಿದರು. ನಾವು ಈ ಬಗ್ಗೆ ಕೂಡ ಶಾಸಕರೊಟ್ಟಿಗೆ ಕೂಡ ಚರ್ಚೆ ಮಾಡಿದ್ದೆ.
ನಮ್ಮ ದೇಶದಲ್ಲಿ ಈ ರೆವೆನ್ಯೂ GST ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಬೇರೆ ಬೇರೆ ಸರ್ಕಾರಕ್ಕೆ ರೆವೆನ್ಯೂ ಕಟ್ಟುವಂಥ ಒಂದು ಲೆಕ್ಕಾಚಾರ ತೆಗೆದಾಗ ಮಹಾರಾಷ್ಟ್ರ ನಂಬರ್ 1 ಅಂತೆ ಈಗದ ಪ್ರಕಾರ. ಕರ್ನಾಟಕ 2ನೇ ಸ್ಥಾನದಲ್ಲಿ ಉಂಟು. ನಮಗೆ ಹೆಮ್ಮೆ, ನಾವು ಸೆಕೆಂಡ್ ಪ್ಲೇಸಲ್ಲಿದ್ದೇವೆ. ಇಡೀ ದೇಶದ ಪ್ರಗತಿಗೆ ಏನು ಟ್ಯಾಕ್ಸ್ ಕಟ್ತೇವೆ, ಹೈಯೆಸ್ಟ್ ಟ್ಯಾಕ್ಸ್ ಕಲೆಕ್ಷನ್ ಆಗುವಂಥದ್ದು ಮಹಾರಾಷ್ಟ್ರ ಬಿಟ್ಟರೆ ಕರ್ನಾಟಕ ಅಂತೆ. ಕರ್ನಾಟಕದಲ್ಲಿ ಲೆಕ್ಕ ಹಾಕಿದರೆ ಆಬ್ವಿಯಸ್ಲಿ ಬೆಂಗಳೂರು ಪಟ್ಟಣ ಪ್ರದೇಶ, ಅದು ಭಯಂಕರ ಬೆಂಗಳೂರು. ಆದರೆ ದ್ವಿತೀಯ ಸ್ಥಾನ ಇರುವಂಥದ್ದು ನಮ್ಮ ದಕ್ಷಿಣ ಕನ್ನಡಕ್ಕೆ ಅಂತೆ. ಪುತ್ತೂರು ಅಂತೇಳಿ ನಾವು ಲೆಕ್ಕ ತೆಗಿಲಿಲ್ಲ, ಇನ್ನು ತೆಗಿಬೇಕಷ್ಟೇ. ದಕ್ಷಿಣ ಕನ್ನಡ ಜಿಲ್ಲೆಗೆ ದ್ವಿತೀಯ ಸ್ಥಾನ ಇದೆ. ಪಟ್ಟಣದ ಲೆಕ್ಕ ಹಾಕಿದರೆ ಹುಬ್ಬಳ್ಳಿ ಧಾರವಾಡ ಇರ್ಬೋದು, ಮೈಸೂರು ಇರ್ಬೋದು, ಇದೆಲ್ಲ ನಮ್ಮ ಮಂಗಳೂರಿಗಿಂತ ದೊಡ್ಡ ಪಟ್ಟಣ. ಆದರೆ ರೆವೆನ್ಯೂ ಕೊಡುವಂಥದ್ದು ಬೆಂಗಳೂರು ಬಿಟ್ಟರೆ ಮಂಗಳೂರು. ಈ ಪಾಯಿಂಟನ್ನು ನಾವು ನೋಟ್ ಮಾಡಿಕೊಳ್ಬೇಕು, ದಕ್ಷಿಣ ಕನ್ನಡ. ಸೊ ಹೀಗೆ ಆಗುವಾಗ ಒಂದು ಸ್ಟೆಪ್ ಮುಂದೆ ಹೋದರೆ ಈ ಸೆಕೆಂಡ್ ಮತ್ತು ಫಸ್ಟ್ ಜೋಡಿಸ್ಬೇಕಲ್ಲ. ಯಾಕೆಂದರೆ ಏರ್ಪೋರ್ಟ್ ಉಂಟು, ಬಂದರುಂಟು. ಅಲ್ಲಿ ಚೆನ್ನೈಯವರು ಏನು ಮಾಡಿದ್ದಾರೆ, ಬೆಂಗಳೂರಿನಿಂದ ದೊಡ್ಡ ದೊಡ್ಡ ರಸ್ತೆಗಳನ್ನು ಆಗಾಗ ಮಾಡ್ತಾ ಇರ್ತಾರೆ ಚೆನ್ನೈಗೆ ಅಥವಾ ತಮಿಳುನಾಡಿಗೆ. ಸೊ ನಮ್ಮ ಬಂದರಿನ ಬದಲಿಗೆ ಎಲ್ಲರೂ ಚೆನ್ನೈ ಬಂದರಿಗೆ ಹೋಗ್ತಾರೆ ಬೆಂಗಳೂರಿಗೆ ಬರಲಿಕ್ಕೆ. ಯಾಕೆ ಹೇಳಿ? ಮಂಗಳೂರಿನಿಂದ ಬೆಂಗಳೂರಿನ ರಸ್ತೆ ಸರಿ ಇಲ್ಲ ಅಂತೇಳಿ. ಇವತ್ತು ನಾನು ಪುತ್ತೂರಿನಿಂದ ಕೂಡ ನೆಲ್ಯಾಡಿಗೆ ಹೋಗಬೇಕಾದ್ರೆ, ಪುತ್ತೂರಿನಿಂದ ಮಂಗಳೂರಿಗೆ ಹೋಗಬೇಕಾದ್ರೆ ನಿಮಗೆ ಗೊತ್ತಿದೆ ಎಷ್ಟು ಕಷ್ಟ ಆಗ್ತದೆ ಅಂತ. ಒಬ್ಬ ಬೈಕಿನವ ಅಥವಾ AC ಕಾರ್ ಇಲ್ಲದವ ಗ್ಲಾಸ್ ತೆಗೆದು ಹೋದರೆ ಸಂಜೆ ಆಗುವಾಗ ಅವನ ನೀರು, ಆ ಕೆಸರು ನೀರು ಏನೋ ಬಿಸಾಡ್ತಾರೆ, ಇವನ ಮುಖಕ್ಕೆ ರಟುತ್ತದೆ. ಇಂತಹ ವ್ಯವಸ್ಥೆಗಳಾಗಿದೆ. ಕೆಲಸ ಆಗೋದಿಲ್ಲ ಅಂತೇಳಿ ಅಲ್ಲ. ಯಾಕೆ ಇಷ್ಟು ಲೇಟ್ ಆಗ್ತಾ ಉಂಟು? 8-10 ವರ್ಷ ಆಯಿತು ಈ ರಸ್ತೆ. ಪ್ರತಿಯೊಬ್ಬನೂ ಮಾತಾಡ್ಕೊಳ್ತಾನೆ, ಎಂಚಿನ ಮಾರ, ಎಂಚಿನ ಮಾರ ಎಂದು ಅಂತ ಹೇಳ್ತಾನೆ. ಈ ಶಬ್ದ ಇಲ್ಲಿ ಬಳಸಬಾರ್ದು, ಆದರೂ ಕೂಡ ಹೇಳಿದ್ದು ಜನರು ಹೇಳಿದ ವಿಷಯವನ್ನು ಅಲ್ವಾ. ಆಚೆ ಸೈಡ್ನಲ್ಲಿ ಹೇಳ್ತಾರೆ 40 ಕಿಲೋಮೀಟರ್ನಷ್ಟು ಹೆದ್ದಾರಿ ದಿವಸಕ್ಕೆ ಆಗ್ತದೆ. ನಮ್ಮ ಕೇಂದ್ರದ ಸಾರಿಗೆ ಸಚಿವರ ಸ್ಟೇಟ್ಮೆಂಟ್ ಇದು. ಪ್ರತಿ ದಿವಸ ಭಾರತದಲ್ಲಿ 40 ಕಿಲೋಮೀಟರ್ ಹೊಸ ರಸ್ತೆ ನಿರ್ಮಾಣ ಆಗ್ತಾ ಉಂಟು ಇಡೀ ಇಂಡಿಯಾದಲ್ಲಿ. ಆದರೆ ನಮಗಿರುವಂಥದ್ದು 120 ಕಿಲೋಮೀಟರ್ನ ಲೆಕ್ಕ, ಬಂಟ್ವಾಳದಿಂದ ಗುಂಡ್ಯದ ಇಲ್ಲಿವರೆಗೆ ಅಲ್ವಾ, ಅಥವಾ ಸಕಲೇಶ್ಪುರದವರೆಗೆ 120 ಕಿಲೋಮೀಟ್ರು. ಹೀಗೆ ಲೆಕ್ಕ ಹಾಕಿದರೆ ಸಿಂಪಲ್, ನಾವು ಕೂತಲ್ಲಿ ಮೂಜಿ ದಿನಟ್ಟು ಅವು ಮಾರ ಅಂತ 40 ಕಿಲೋಮೀಟ್ರು ಗುಣಿಸು 3 120 ಅಂತ. ಸರ್ ಇದು ಶಬರಿಕಾದಾಗಿದೆ. 8 ವರ್ಷ ಆಯಿತು ಸರ್. ಏನಾದರೂ ಮಾಡ್ಬೋದಾ ಅಂತ ಇದಕ್ಕೆ? ಜನರೆಲ್ಲ ಏನಾದರೂ ಮಾಡಬೇಕಾ? ಅಥವಾ ನಮ್ಮ ಗೌರವಾನ್ವಿತ ಪಾರ್ಲಿಮೆಂಟ್ನ ಸದಸ್ಯರಿದ್ದಾರೆ, ನಮ್ಮವರೇ ಶಾಸಕರು, ನಾವೆಲ್ಲ ಒಟ್ಟಿಗಿದ್ದೇವೆ, ಒಗ್ಗಟ್ಟಲ್ಲಿದ್ದೇವೆ, ರಾಜ್ಯ ಸರ್ಕಾರ, ಕೇಂದ್ರ ಎಲ್ಲ ಉಂಟು. ಆ ಸುರಂಗ ನೋಡಿ ಸರ್, ನಮ್ಮ ಸುರಂಗದ ನಂತರ ಹೆಸರು ಬಂದ ಅಟಲ್ಜಿ ಸುರಂಗ ಬಹಳ ಹೆಮ್ಮೆ ನಮಗೆ. ಕಾಶ್ಮೀರದಲ್ಲಿ ಅಲ್ಲಿ ಇಲ್ಲ, ಅದು ಮೊನ್ನೆ ಆದ್ದು ಸುರಂಗ. ಅದು ತಪ್ಪ ಆಗಿ ಶುರುವಾಗಿ ಮುಗ್ದಾಗಿದೆ. ನಮ್ಮದು ಸುರಂಗ ಇನ್ನೂ ತೆಗಿಲೇ ಇಲ್ಲ. ಮಹಾಲಿಂಗ ನಾಯಕರ ಸುರಂಗ ಮಾತ್ರ ಅದು ಅಲ್ವಾ. ಹೆಮ್ಮೆಯಿಂದ ಹೇಳೋದು ನಾವು. ಪದ್ಮಶ್ರೀ ಅವರು ನೀರಿಗೆ ಒಳ್ಳೆಯ ರೀತಿಯ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆದರೆ ಈ ಎಂಥದ್ದು ಶಿರಾಡಿಯಲ್ಲಿ ಏನಾದರೂ ಸುರಂಗ ಆಗ್ಬೋದಾ? ಸಕಲೇಶ್ಪುರಕ್ಕೆ ಏನಾದರೂ ಈ ಬಗ್ಗೆ ಮಾಡ್ಬೋದಾ ಸರ್? ಏನಾದರೂ ರಾಷ್ಟ್ರೀಯ ಹೆದ್ದಾರಿ 275 ಬಗ್ಗೆ ತಾವು ಉಲ್ಲೇಖ ಮಾಡಿದ್ರಿ. BC ರೋಡಿಂದ ಅಡ್ಡಹೊಳೆ ತನಕದ ಕಾಮಗಾರಿ ಈಗಾಗಲೇ ನಿಮಗೆ ತಿಳಿಯಿರುವಂತೆ ಹಿಂದೆ ಯಾರೊಬ್ಬರು ಟೆಂಡರ್ ಹಾಕಿದ್ರು. ಒಂದು ಪ್ರತಿಷ್ಠಿತ ಸಂಸ್ಥೆ ಟೆಂಡರ್ ಹಾಕಿ ಅವರು ಅರ್ಧದಲ್ಲಿ ಬಿಟ್ಟು ಮತ್ತೆ ಅದು ರೀಎಸ್ಟಿಮೇಟ್ ಆಗಿ ಪುನಃ DPR ಆಗಿ ಪುನಃ ಟೆಂಡರ್ ಆಗಿ ಈಗ KNR ಕಂಪನಿಯವರು, ಆಂಧ್ರ ಮೂಲದ KNR ಕಂಪನಿಯವರು, ರೆಡ್ಡಿ ಕಂಪನಿಯವರು ಅದನ್ನೀಗ ಅನುಷ್ಠಾನ ಮಾಡ್ತಾ ಇದ್ದಾರೆ. ಅವರು ನಾನು ಕಂಡುಕೊಂಡಾಗೆ ಶರವೇಗದಲ್ಲಿ ಮಾಡ್ತಾ ಇದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ನಾನು ಹಿಂದೆ ನೋಡಿದ್ದೇನೆ, ನನ್ನ ಉಪ್ಪಿನಂಗಡಿಯಲ್ಲಿ ಕುಮಾರಧಾರ ಬ್ರಿಡ್ಜ್ ಆಗಬೇಕಿದ್ರೆ 4-5 ವರ್ಷ ತಗೊಂಡಿದ್ದಾರೆ, ಒಂದು 10 ವರ್ಷದ ಹಿಂದೆ. ಹೌದು, ಇವರು 1.5 ವರ್ಷದಲ್ಲಿ ಒಂದು ಬ್ರಿಡ್ಜನ್ನು ಮಾಡಿ ಮುಗಿಸಿ ಆಯ್ತು. ಈಗ ಫಾಸ್ಟ್ ಆಗಿದೆ. ಎಲ್ಲ ಬ್ರಿಡ್ಜ್ಗಳನ್ನು ಮಾಡ್ತಾ ಇದ್ದಾರೆ. ಸುಮಾರು 10-15 ಕಿಲೋಮೀಟ್ರ್ CC ರೋಡನ್ನು ಕಂಪ್ಲೀಟ್ ಮಾಡಿದ್ದಾರೆ. ಉಪ್ಪಿನಂಗಡಿಯಿಂದ ಆಚೆ ಬದಿ ಮಾಡಿದ್ದಾರೆ. ಉಪ್ಪಿನಂಗಡಿಯಿಂದ ನಮ್ಮದು BC ರೋಡ್ ತನಕವೂ ಅಲ್ಲಲ್ಲಿ ಆಗಿದೆ. ಅಂಡರ್ ಪಾಸ್ಗಳಾಗಿದೆ, ಅದೇ ರೀತಿಯಲ್ಲಿ ಸರ್ವಿಸ್ ರೋಡ್ಗಳಾಗಿದೆ. ಕೆಲಸ ವೇಗ ಪಡ್ಕೊಂಡಿದೆ. ನಮ್ಮ ಸಂಸದರು 2 ತಿಂಗಳು 3 ತಿಂಗಳಿಗೊಮ್ಮೆ ರಿವ್ಯೂ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಅಲ್ಲಿ ಮಾಡಬೇಕಿದ್ರೆ ತುಂಬ ಸಮಸ್ಯೆಗಳಿದೆ. ಒಂದು ಲ್ಯಾಂಡ್ ಎಕ್ವಿಷನ್ ಇದು ಪ್ರಾಬ್ಲಮ್ ಇದೆ. ಕೆಲವರು ಕೋರ್ಟಿಗೆ ಹೋಗಿದ್ದಾರೆ, ಅಲ್ಲಿ ಏನು ಮಾಡಲಿಕ್ಕೆ ಆಗೋದಿಲ್ಲ. ಕೆಲವು ಕಡೆ ನಮ್ಮದು ಮೆಸ್ಕಾಮ್ ಇದ್ದು ಕೆಲವು ಕಂಬಗಳದ್ದು ಪೋಲ್ಸ್ ರಿಮೂವ್ ಮಾಡಲಿಕ್ಕಿದೆ. ಕೆಲವು ಕಡೆ ಪೈಪ್ಲೈನ್ಗಳಿದೆ, ವಾಟರ್ ಸಪ್ಲೈ ಪೈಪ್ಲೈನ್ಗಳಿದೆ. ಹೀಗೆ ಬೇರೆ ಬೇರೆ ಸಮಸ್ಯೆಗಳಿರುವ ಕಾರಣ ಇನ್ನು ಕೆಲವು ಕಡೆ
ಬೇಡಿಕೆಗಳು ಬರ್ತದೆ. ಉಪ್ಪಿನಂಗಡಿಯಲ್ಲಿ ನಮ್ಮದು ಜೂನಿಯರ್ ಕಾಲೇಜ್ ಹತ್ತಿರ ಅಂಡರ್ ಪಾಸ್ ಇರಲಿಲ್ಲ. ಅಲ್ಲಿಯ ಸಾರ್ವಜನಿಕರು ಪಂಚಾಯತಿನವರು ಅಂಡರ್ ಪಾಸ್ ಮಾಡಿದರೆ ನಾವು ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳಿದರು. ಆಗ ಪುನಃ ಎಸ್ಟಿಮೇಟನ್ನು ರಿವೈಸ್ ಮಾಡುವಂಥ ಕೆಲಸಗಳು ಕೂಡ ಆಯಿತು. ಹೀಗೆ ಕೆಲವು ಕಾನೂನಾತ್ಮಕ ಸಮಸ್ಯೆಗಳು, ಕೆಲವು ಸ್ಥಳೀಯ ಸಮಸ್ಯೆಗಳು, ಕೆಲವು ತಾಂತ್ರಿಕ ಸಮಸ್ಯೆಗಳು, ಹೌದು, ಇದರಿಂದಾಗಿ ಒಂದಷ್ಟು ತಡ ಆಗ್ತದೆ. ಆದರೆ ಈಗ ಯಾರ್ಯಾರು ಟೆಂಡರು ವಹಿಸಿಕೊಂಡಿದ್ದಾರೋ ಅವರು ಕಾಲಮಿತಿಯಲ್ಲಿ ಟೆಂಡರ್ ಪೀರಿಯಡಲ್ಲಿ ಮುಗಿಸಿಕೊಡುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ನಾನು ಕೂಡ ಅದನ್ನು ನನ್ನ ಕ್ಷೇತ್ರದಲ್ಲಿ ಸುಮಾರು 20 ಕಿಲೋಮೀಟರ್ ರಸ್ತೆ ಹಾದು ಹೋಗ್ತದೆ, ಅದರ ಬಗ್ಗೆ ಕೂಡ ನಾನು ರಿವ್ಯೂ ಮಾಡ್ತಾ ಇದ್ದೇನೆ. ಸುಮಾರು 68 ಕಿಲೋಮೀಟರ್ ರಸ್ತೆ ಈಗ ಭಾರಿ ವೇಗವಾಗಿ ಆಗ್ತಾ ಇದೆ. 100ಕ್ಕೆ 100 ಅದು CC ರೋಡ್ ಆಗಿ ಪರಿವರ್ತನೆ ಆಗ್ತಾ ಇದೆ. ಅದರ ಜೊತೆಯಲ್ಲಿ ತಾವು ಉಲ್ಲೇಖ ಮಾಡಿದ ಹಾಗೆ ಶಿರಾಡಿ ಘಾಟಿನ ನಮ್ಮ ಸುರಂಗ ಟನಲಿಗೂ ಒಂದು ಹಂತದಲ್ಲಿ ಎಸ್ಟಿಮೇಟ್ ಆಗಿ DPR ಆಗಿ ಎಲ್ಲ ಆಯಿತು. ಈಗ ಅದಕ್ಕೆ ಪರಿಸರವಾದಿಗಳು ಪುನಃ ಅಪಸ್ವರ ಎತ್ತುವಂಥ ಸಂಗತಿಯನ್ನು ಬರ್ತದೆ. ಬಹುಶಃ ಅವರು ನಾಳೆ NGTಗೆ ಹೋದರೆ ಅದು ಕೂಡ ನಿಲ್ಲುವಂಥ ಕೆಲಸ ಆಗ್ಬೋದು, ಗೊತ್ತಿಲ್ಲ ನನಗೆ. ಮತ್ತೆ ಪುನಃ ತಿಳಿ ಹೇಳುವುದೇನೋ ಮಾಡಬೇಕು. ನಮ್ದು ಆಗಲೇಬೇಕು ಅಂತೇಳಿ ನಮ್ದೆಲ್ಲ ಬೇಡಿಕೆ ಇದೆ. ಯಾಕಂದ್ರೆ ಪೋರ್ಟ್ ಟು ಪೋರ್ಟ್ ಚೆನ್ನೈಯಿಂದ ಮಂಗಳೂರು 2 ಬಂದರಿಗಳನ್ನು ಸಂಪರ್ಕ ಮಾಡುವಂಥ, ರಾಜಧಾನಿಯನ್ನು ಹಾದು ಹೋಗುವಂಥ ಈ ರಸ್ತೆ ಪ್ರಮುಖ ವಾಣಿಜ್ಯ ಕೇಂದ್ರಗಳನ್ನು ಸಂಪರ್ಕ ಮಾಡುವಂಥ ಚತುಷ್ಪಥ ರಸ್ತೆ ಆಗಬೇಕು ಅಂತೇಳಿ ನಾವು ಬೇಡಿಕೆಯನ್ನು ಇಟ್ಟಿದ್ದೇವೆ. ಯಾಕಂದರೆ MRPL ಅಂತ ಪ್ರತಿಷ್ಠಾ ಸಂಸ್ಥೆಯಿಂದ ಪೆಟ್ರೋಲಿಯಂ ಪ್ರಾಡಕ್ಟನ್ನು ಹೋಗ್ತದೆ. ಇವತ್ತು ಕೊಂಡೋಗ್ಬೇಕಿದ್ರೆ ನಮ್ಮದು NH 275 ಆಗಬೇಕು, ಬದಲಿ ರಸ್ತೆಗಳಿಲ್ಲ. ಅದಕ್ಕೆ ಬೇಕಾಗಿ ಇವತ್ತು ಕೇಂದ್ರ ಸರ್ಕಾರ ಕೂಡ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ NHAI ಅವರು ಈ ಕಾಮಗಾರಿಯನ್ನು ತಗೊಂಡು ವೇಗವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ಸಂಸದರು ವಿಶೇಷ ಕಾಳಜಿಯಿಂದ ಅವರು ರಿವ್ಯೂ ಮಾಡ್ತಾ ಇದ್ದಾರೆ. ಜಿಲ್ಲಾಧಿಕಾರಿಗಳು ಕೂಡ ಆಗಿ ಅವರು ರಿವ್ಯೂ ಮಾಡ್ತಾ ಇದ್ದಾರೆ. ಎಲ್ಲಿಯಾದರೂ ಸಮಸ್ಯೆಗಳು ಬಂದಾಗ ಅದಕ್ಕೆ ತಕ್ಷಣ ಕಂದಾಯ ಇಲಾಖೆ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಇವರು ಸಹಕಾರ ಪಡ್ಕೊಂಡು ಅದನ್ನು ಸರಿಪಡಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕೆಂದರೆ ಇದಕ್ಕೆ ಪೂರಕವಾಗಿ ಮೈಸೂರಿನ ಸಂಸದರು ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಅವರ ಭಾಷಣ ಕೇಳಿದೆ ನಾನು. ಮೈಸೂರಿನಿಂದ ಬೆಂಗಳೂರಿನ ಹೆದ್ದಾರಿ ಏನಿದೆ ಇವತ್ತು, ನಾನು ಮೊನ್ನೆ ಹೋದೆ ಸರ್, ಅದರಲ್ಲಿ ವಿಡಿಯೋ ತೆಗೆಯುವಂತ ನನಗೆ ಆಯಿತು. ನಾನು ವಿಡಿಯೋ ಎಷ್ಟೋದೇ ತೆಗಿಲಿಲ್ಲ, ಆದರೆ ವಿಡಿಯೋವನ್ನು ಅಪ್ಲೋಡ್ ಮಾಡಿದೆ. ಸುಮಾರು 75 ನಿಮಿಷದಲ್ಲಿ ಇವತ್ತು ಮೈಸೂರಿನಿಂದ ಬೆಂಗಳೂರಿಗೆ ಹೋಗುವಂಥ ವ್ಯವಸ್ಥೆ. ಆ ಮೈಸೂರಿನ ನಮ್ಮ ಸದಸ್ಯರು, ಲೋಕಸಭಾ ಸದಸ್ಯರು, ಅವರ ಸ್ಪೀಚ್ನಲ್ಲಿ ಅದನ್ನೇ ಅವರು ಹೇಳಿದರು. ತುಂಬ ತೊಂದರೆ ಆಗಿದೆ, ನಾನೇ ಖುದ್ದು ಹೋಗಿ ಅಲ್ಲಿ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಿದ್ದೇನೆ, ತುಂಬ ತೊಂದರೆಗಳು ಬಂದಿದೆ, ಅಲ್ಲಿ ಏನು ಬೇಕಾದಂಥ ಜಲ್ಲಿ ಸಿಗುವುದಿಲ್ಲ, ಕ್ವಾರೆ ಪ್ರಾಬ್ಲಮ್ ಆಗ್ತದೆ, ಮರಳು ಸಿಗುವುದಿಲ್ಲ, ಸಿಮೆಂಟು ಸಿಗುವುದಿಲ್ಲ. ಖುದ್ದು ಸದಸ್ಯರೇ ಹೋಗಿ ನಾನು ಮಾಡಿದ್ದೇನೆ ಅದು ಅಂತೇಳಿ ಅವರು ಹೆಮ್ಮೆಯಿಂದ ಹೇಳ್ತಾ ಇದ್ರು, ಎದೆ ತಟ್ಟಿ ಹೇಳ್ತಾ ಇದ್ರು. ಯಾಕೆಂದ್ರೆ ನನಗೆ ಆಗಬೇಕು. ಅವರು ಎಷ್ಟು ಹೇಳಿದರು ಅಂದರೆ ನೀವು ನೋಡಿ, ಚಾಲೆಂಜ್ ಆಗ್ತೇನೆ ನಾನು, ಇಷ್ಟು ವೇಗದಲ್ಲಿ ಯಾವುದೇ ಒಂದು ಹೈವೇ ಪೂರ್ಣಗೊಂಡಿಲ್ಲ ಅಂತೇಳಿ ಅವರು ಹೇಳಿದರು. ನಾವು ಕಳಕಳಿಯಿಂದಾಗ ನನಗೆ ಆಯಿತು, ಎಂಕ್ಲೆಗಳು ಒಂಜಿ ಆಂಡ ಮಾರ್ರೆ ಅಂತೇಳಿ. ಯಾಕೆಂದರೆ ಎಂಥ ಖುಷಿ ಸರ್ ಅದರಲ್ಲಿ ಹೋಗುವಂಥದ್ದು, ಭಾರಿ. ಅವರು ಹೇಳಿದಾಗೆ ನಾವು ಕೂಡ ಪ್ರಯತ್ನ ಮಾಡಿದೆ. ಅವರಿಗೆ ಸ್ಯಾಂಡ್ ಪ್ರಾಬ್ಲಮ್ ಆಗಬಾರ್ದು, ಮರಳಿನ ಸಮಸ್ಯೆ ಆಗಬಾರ್ದು ಅಂತೇಳಿ ಅವ್ರು ನನ್ನ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ 5 ಬ್ಲಾಕ್ಗಳನ್ನು ಅವರಿಗೆ ಕೊಟ್ಟಿದ್ದೇವೆ, ಪ್ರಾಬ್ಲಮ್ ಆಗಬಾರ್ದು ಅಂತ. ನಾನು ಈಗಾಗಲೇ ನಮ್ಮ PWD ಇರ್ಬೋದು, PRD ಇರ್ಬೋದು, ಬೇರೆ ಬೇರೆ ಇಲಾಖೆಗಳಿಂದ ಅಲ್ಲಿ ಸಂಪರ್ಕ ಮಾಡೋದು ರಸ್ತೆಗಳಿಂದ ಅಲ್ಲಿ ಸಮಸ್ಯೆಗಳಿಂದ ತಕ್ಷಣ ನೀವು ಅದಕ್ಕೆ ಅಟೆಂಡ್ ಆಗಬೇಕು ಅಂತ ಅವ್ರಿಗೆ ಹೇಳಿದೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೆ ಹೇಳಿ ಎಲ್ಲಿಯಾದರೂ ಯಾರಾದರೂ ಅಡೆತಡೆ ಮಾಡಿದರೆ ತಕ್ಷಣ ಅದನ್ನು ನಿಲ್ಲಿಸಿ, ಅವರು ಸಾಬೂಬು ಹೇಳಬಾರದು, ಕಾರಣ ಹೇಳಬಾರ್ದು ಅಂತೇಳಿ ಅದನ್ನು ಮಾಡಿದ್ದೇವೆ. ಒಟ್ಟು ಸ್ಥಳೀಯ ಆಡಳಿತ ಸಂಸ್ಥೆಗಳು, ಪಂಚಾಯಿತಿಗಳು ಏನಾದರೂ ಸಮಸ್ಯೆಗಳಿದ್ರೆ ನಮ್ಮ ಗಮನಕ್ಕೆ ತನ್ನಿ, ನೀವು ಹೋಗಿ ಅಲ್ಲಿ ಕಾಂಟ್ರಾಕ್ಟರ್ದಾರಿಗೆ ಯಾವುದೇ ಸಮಸ್ಯೆ ಮಾಡಬಾರ್ದು ಅಂತ ಹೇಳಿದ್ದೇವೆ. ಒಟ್ಟು ಕೆಲವು ಲ್ಯಾಂಡ್ ಅಕ್ವಿಷನ್ ಸಮಸ್ಯೆ ಇದ್ದದ್ದು ಕೋರ್ಟಿಗೆ ಹೋದನ್ನು ಅಲ್ಲ, ಮ್ಯೂಚುವಲ್ ಆಗಿ ನಾವು ಎಮಿಕೇಬಲ್ ಸೆಟಲ್ಮೆಂಟ್ ಮಾಡಲಿಕ್ಕೆ ಮಾಡಿದ್ದೇವೆ. ಒಟ್ಟು ಕಾಂಟ್ರಾಕ್ಟರ್ದಾರರು, ಈಗಿನ ಕಾಂಟ್ರಾಕ್ಟರ್ದಾರರು ಒಳ್ಳೆ ಮಾಡ್ತಾ ಇದ್ದಾರೆ, ಕೆಲಸ ಕಾರ್ಯ ಮಾಡ್ತಾರೆ. ಆಗ್ಲಿ ಮಹಾಲಿಂಗೇಶ್ವರ ಅವರಿಗೆ ನೀವು ಕೂಡ ಇದನ್ನು ವಿಡಿಯೋ ಮಾಡಬಹುದು ಇನ್ನು 1 ವರ್ಷದಲ್ಲಿ. ಮಾಡ್ಲೇಬೇಕು ಸರ್. ನನ್ನ ಚೆನ್ನಾಗಿ ಇದು ರಸ್ತೆ ಆಗ್ತದೆ. ನಾನು 1 ವಾರದ ಹಿಂದೆ ಮೈಸೂರು ರೋಡಲ್ಲಿ ಹೋಗಿದ್ದೆ, ಆದ್ರೆ ಅದರಿಂದ ಚೆನ್ನಾಗಿ ನಮ್ಮ ರಸ್ತೆ ಆಗ್ತಾ ಇದೆ. ನನ್ನ ತೋಟ ಇರುವುದು ಎಂಜಿನದಲ್ಲಿ, ನನಗೆ ಹೆಮ್ಮೆ ಇದೆ. ನಾನು ನೋಡಿದ ರಸ್ತೆ ಆ ರಸ್ತೆಗೂ ಈ ರಸ್ತೆಗೂ ವ್ಯತ್ಯಾಸ ಇದೆ. ಭೌಗೋಳಿಕವಾಗಿ ನಮ್ದು ಬಯಲು ಸೀಮೆ ಅಲ್ಲ, ಅದರ ಮನಸ್ಸಲ್ಲಿ ನಮ್ದು ಭೌಗೋಳಿಕವಾಗಿ ನಮ್ದು ಬಯಲು ಸೀಮೆ ಅಲ್ಲ, ತೊಂದರೆ ಉಂಟು. ಗುಡ್ಡ, ಹಿಲ್ ಏರಿಯಾ, ಹೌದು, ಗುಡ್ಡಗಾಡು ಏರಿಯಾ. ಗುಡ್ಡಗಾಡು ಏರಿಯಾದಲ್ಲಿ ಎಷ್ಟು ಅಲೈನ್ಮೆಂಟ್ ತರಬಹುದು ರಸ್ತೆಯನ್ನು, ಮಳೆಗಾಲದಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ, ಸ್ಟ್ರೈಟ್ ಮಾಡ್ಬೋದಾ, ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ. ಎಷ್ಟು ಹಂಪುಗಳಿಲ್ಲದೆ ರಸ್ತೆಯನ್ನು ನಾವು ಕನ್ಸ್ಟ್ರಕ್ಟ್ ಮಾಡ್ಬೋದಾ, ಅದು ಕೂಡ ಆಗ್ತಾ ಇದೆ. ಎಷ್ಟು ಸ್ಪೀಡಲ್ಲಿ ಆ ರಸ್ತೆಯಲ್ಲಿ ಓಡಬಹುದಾ, ಅದಕ್ಕೆ ಆ ರೋಡನ್ನು ಕನ್ಸ್ಟ್ರಕ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ವಾರಕ್ಕೆ ಒಮ್ಮೆ ಎಂಜಿರಕ್ಕೆ ಹೋಗ್ತೇನೆ, ನಮ್ಮೊಂದು ತೋಟ ಉಂಟಲ್ಲಿ,
ಹಾಗೆ ಹೋಗುವಾಗ ಯಾವಾಗಲೂ ನಿಮ್ಮ ನೆನಪಾಗ್ತದೆ ಇಲ್ಲಿಂದ ಉಪ್ಪಿನಂಗಡಿಗೆ ಹೋಗುವಾಗ ಯಾವಾಗ ಅಂತೇಳಿ. ನೀವು ಇಲ್ಲಿ ನೋಡ್ಬೋದು ಗೋಳಿತೊಟ್ಟಿನಿಂದ ಈಚೆ ಹೌದು 3 ಕಿಲೋಮೀಟರ್ ರಸ್ತೆ ಚಂದ ಆಗಿದೆ, ಕಾಡಿನ ಮಧ್ಯದಲ್ಲಿ ಹೌದು, ಬಹಳ ಚಂದ ಆಗಿದೆ. ಈವನ್ ಆ ಕಾಂಕ್ರೀಟ್ ಕೂಡ ಜಂಪಿಂಗ್ ಕೂಡ ಇಲ್ಲ ಅಲ್ಲಿ, ಬಹಳ ಚಂದ ಮಾಡಿದ್ದಾರೆ ಅವರು, ಗುಣಕ್ಕೆ ಮತ್ಸರ ಇಲ್ಲ. ಮುಂದೆ ಹೋಗುವ ಸರ್. ಈ ಇನ್ನೊಂದು ದೊಡ್ಡ ಸಮಸ್ಯೆ ಏನು ಅಂದರೆ, ಈ ಬಗ್ಗೆ ಬಹಳ ಪೇಪರ್ಗಳಲ್ಲಿ ಅಲ್ಲಿ ಇಲ್ಲಿ ಎಲ್ಲರೂ ಬಂದಿದೆ. ಬೇರೆ ಬೇರೆ ಊರಿನವರು ಇವತ್ತು ಪುತ್ತೂರನ್ನು ನೋಡ್ತಾ ಇದ್ದಾರೆ. ಆ ಕಡೆ ಬದಿಯಡ್ಕ ಕಾಸರಗೋಡಿನವರೆಲ್ಲ ಜಾಗ ಮಾರಿ ಬೇರೆ ಬೇರೆ ಕಾರಣಗಳಿಗೆ ಪುತ್ತೂರಿನಲ್ಲಿ ಬಂದು ನೆಲೆಸ್ತಾ ಇದ್ದಾರೆ. ಹೇಗೆ ಪುಣೆ, ಬೆಂಗಳೂರು ಈ ಎಂಥದ್ದು ರಿಟೈರ್ಡ್ ಪೀಪಲ್ಸ್ ಪ್ಯಾರಡೈಸ್ ಅಂತ ಹೇಳ್ತಾರೆ, ಅದೇ ಥರ ನಮ್ಮ ಪುತ್ತೂರು ಒಂದು ಅರ್ಥದಲ್ಲಿ ಹಿರಿಯರು ಕೂಡ ಬಹಳಷ್ಟು ಜನ ಇಲ್ಲಿ ಬಂದು ನೆಲೆಸ್ತಾ ಇದ್ದಾರೆ. ಎರಡನೆಯದು ಈ ವರ್ಕ್ ಫ್ರಮ್ ಹೋಮ್ ಆದ ಮೇಲೆ ಕೂಡ ಅಷ್ಟೇ ಸರ್, ಪುತ್ತೂರನ್ನು ತುಂಬ ಜನ ನೆಚ್ಚಿದ್ದಾರೆ. ಸಾಫ್ಟ್ವೇರ್ನವರೆಲ್ಲ ಇಲ್ಲೇ ಸೆಟ್ಲ್ ಆಗ್ತಾ ಇದ್ದಾರೆ. ಆದರೆ ಸಮಸ್ಯೆ ಎಂಥದ್ದು ಅಂತ ಹೇಳಿದರೆ ಈ ಕಟ್ ಕನ್ವರ್ಷನ್. ನಿಮಗೆಲ್ಲ ಗೊತ್ತಿರ್ಬೋದು, ಪುತ್ತೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಉಂಟು, ಪೂಡ ಅಂತ. ಅವರಿಗೆ ಎಂತ ಮಾಡ್ಲಿಕ್ಕೆ ಆಗ್ತದೆ ನನಗೆ ಗೊತ್ತಿಲ್ಲ, ನನಗೆ ಅಷ್ಟು ಮಾಹಿತಿ ಇಲ್ಲ. ಈ ಕಟ್ ಕನ್ವರ್ಷನ್ ತುಂಬ ಸಮಸ್ಯೆ ಸರ್. ನೋಡಿ, ಕೆಲವೊಂದು ಪ್ರಶ್ನೆಗಳು ಬಂದಿದೆ, ಎಲ್ಲವನ್ನ ಕಂಪ್ರೆಸ್ ಮಾಡಿ ಒಂದೇ ಪ್ರಶ್ನೆಯಾಗಿ ನಾನು ಕೇಳ್ತಾ ಇದ್ದೇನೆ. ಎಷ್ಟು ಹೇಳಿದ್ರು, ಒಬ್ಬರು ರಿಟೈರ್ಡ್ ಬ್ಯಾಂಕ್ ಎಂಪ್ಲಾಯ್ ಹೇಳಿದ್ರು, ನಾನು ಒಂದು 2-3 ವರ್ಷ ಅಲೆದೆ, ಎಲ್ಲರಿಗೆ ಮನವಿ ಕೊಟ್ಟೆ, ಎಂತೆಲ್ಲ ಮಾಡಿದೆ, ಆಗಲಿಲ್ಲ. ಲಾಸ್ಟ್ಗೆ ನನ್ನ ಜಾಗವನ್ನು ಹಾಗೇ ಬಿಟ್ಟು ನಾನು ಇವತ್ತು ಮಂಗಳೂರಿನಲ್ಲಿ ಜಾಗ ತೆಗೆದು ಮನೆ ಕಟ್ಟಿದ್ದೇನೆ ಅಂತ. ತೊಂದರೆ ಇಲ್ಲ, ಅವರು ಮಂಗಳೂರಿಗೆ ಹೋದ್ದು. ಆದರೆ ನಮ್ಮ ನಗರ ಬೆಳಿಬೇಕಾದ್ರೆ ಬಹಳಷ್ಟು ಜನ ಬರಬೇಕು, ಉದ್ಯೋಗ ಆಗಬೇಕು, ಇಂಥದ್ದೆಲ್ಲ ವಿಷಯಗಳು ನಮಗೆ ಮತ್ತೆ ಮತ್ತೆ ಹೇಳಲಿಕ್ಕಿಲ್ಲ. ಇಂಥ ಈ ಸಣ್ಣ ಸಣ್ಣ ಸಮಸ್ಯೆಯಿಂದಾಗಿ ನಮ್ಮ ನಗರ ಬೆಳಿಲಿಕ್ಕೆ ಸಾಧ್ಯ ಇಲ್ಲ. ನಮ್ಮಲ್ಲಿ ಪುತ್ತೂರು ಅಸೋಸಿಯೇಷನ್ ಆಫ್ ಸಿವಿಲ್ ಇಂಜಿನಿಯರ್ ಅಂತೇಳಿ ಬಹಳ ಒಳ್ಳೆಯ ಒಂದು ಟೀಮ್ ಉಂಟು ಸಿವಿಲ್ ಇಂಜಿನಿಯರ್ಗಳದ್ದು. ಅವರಿಗೂ ನಾಳೆ ಉದ್ಯೋಗ ಕಡಿಮೆ ಆಗ್ಬಹುದು, ಯಾಕಂದರೆ ಮನೆ ಕಟ್ಟಲಿಕ್ಕೆ ಅಲ್ಲಿ ಮಂಗಳೂರಿಗೆ ಹೋಗ್ತಾರೆ, ಬೆಂಗಳೂರಿಗೆ ಹೋಗ್ತಾರೆ. ಇದಕ್ಕೆ ಎಂತ ಮಾಡ್ಬೋದು ಅಂತ ಹೇಳೋದು ಗೊತ್ತಾಗೋದಿಲ್ಲ ಸರ್. ಏನಾದರೂ ಕೆಲಸ ಆಗಿದೆ ಈ ಕಟ್ ಕನ್ವರ್ಷನ್ನ ಬಗ್ಗೆ? ಪುತ್ತೂರಿನ ಸಿವಿಲ್ ಇಂಜಿನಿಯರ್ಸ್ ಅವರ ಪೇಸ್ ಏನು ಸಂಘಟನೆ ಇದೆ, ಇದನ್ನು ಸುಮಾರು 2-3 ವರ್ಷದ ಹಿಂದೆ ನಮ್ಮ ಗಮನಕ್ಕೆ ತಂದಿದ್ದರು. ಪುತ್ತೂರಿನಲ್ಲಿರುವಂಥ ನಮ್ಮ ಎಲ್ಲ ಡಾಕ್ಯುಮೆಂಟ್ ರೈಟರ್ಸು, ನಮ್ಮ ಲಾಯರ್ಸು, ನಾಗರಿಕರು ಕೂಡ ಈ ಸಮಸ್ಯೆಯನ್ನು ತಂದಿದ್ದಾರೆ. ಇದು ಇಡೀ ರಾಜ್ಯದಲ್ಲಿರುವಂಥ ಒಂದು ಸಮಸ್ಯೆ. ಅದರಲ್ಲಿ ಭೌಗೋಳಿಕವಾಗಿ ನಮ್ಮ ಕರಾವಳಿ ಪ್ರದೇಶದಲ್ಲಿ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಚಿಕ್ಕಮಗಳೂರು ಈ ಭಾಗದಲ್ಲಿ ಕಟ್ ಕನ್ವರ್ಷನ್ ಸಮಸ್ಯೆ ಇದೆ. ಇನ್ನೊಂದು ಇದು ಪಟ್ಟಣ ಪಂಚಾಯತ್, ಪುರಸಭೆ, ನಗರಸಭೆಯ ಪರಿಮಿತಿಯಲ್ಲಿ ಇದೆ. ಮಂಗಳೂರಲ್ಲಿ ಸಮಸ್ಯೆ ಇಲ್ಲ. ಕೆಲವರು ಕೇಳಿದರು, ಅದು ಮಂಗಳೂರು ರಿಜ್ ಅನ್ನೋದು ಹೇಗೆ ಪುತ್ತೂರು ಬರ್ತದೆ ಆತ ಮಲ್ಲ ಸಿಟಿ ಕಟ್ ಕನ್ವರ್ಷನ್ ಇಜ್ಜಿ ಅಂತೇಳಿ. ಅಲ್ಲಿ ಏನಾಗಿದೆ ಅಂದರೆ ಅವ್ರದ್ದು ಮಹಾಯೋಜನೆ ಮಂಜೂರಾಗಿದೆ ಮಹಾನಗರ ಪಾಲಿಕೆಗಳಲ್ಲಿ. ನಮ್ಮದು ಮಹಾಯೋಜನೆ ಯಾವುದೇ ಪಟ್ಟಣ ಪಂಚಾಯತ್, ಪುರಸಭೆ, ನಗರಸಭೆಗಳಲ್ಲಿ ಆಗಲಿಲ್ಲ. ಮಹಾಯೋಜನೆ ಮಾಡಿದರೆ ನಮಗೆ ಬೇಕಾದಾಗೆ ನಾವು ಆ ಒಂದು ಮಹಾಯೋಜನೆಯಲ್ಲಿ ಇದನ್ನೆಲ್ಲ ಅಳವಡಿಸ್ಬೋದು. ನಮ್ಮ ಪಟ್ಟಣ ಹೇಗಿರಬೇಕು, ಆ ರಸ್ತೆಗಳು ಎಷ್ಟು ಅಗಲ ಇರಬೇಕು, ಅಲ್ಲಿ ಡ್ರೈನೇಜ್ ವ್ಯವಸ್ಥೆ ಹೇಗಿರಬೇಕು, ಈ ಎಲ್ಲವನ್ನು ನಾವು ಆ ಮಹಾಯೋಜನೆಯಲ್ಲಿ ಸೇರಿಸಲಿಕ್ಕೆ ಆಗ್ತದೆ. ಈಗಾಗಲೇ ನಮ್ಮ ಪುತ್ತೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಆ ಮಹಾಯೋಜನೆಯನ್ನು ತಯಾರಿಸಿ ಈಗ ನಮ್ಮ ನಗರಾಭಿವೃದ್ಧಿ ಇಲಾಖೆಗೆ ಕಳಿಸಿಕೊಟ್ಟಿದ್ದಾರೆ. ಅಂತಿಮ ಹಂತದಲ್ಲಿ ಆ ಮಹಾಯೋಜನೆ ಇದೆ. ಮಹಾಯೋಜನೆ ಮಂಜೂರಾದರೆ ನಮಗೆ ಈ ಕಟ್ ಕನ್ವರ್ಷನ್ನ ಸಮಸ್ಯೆ ಒಂದು ಬಗೆಹರಿಸ್ಬೋದು. ಇನ್ನೊಂದು ಕಟ್ ಕನ್ವರ್ಷನ್ನಲ್ಲಿ ನಾವು ಫ್ಯಾಮಿಲಿ ಪ್ರಾಪರ್ಟಿಗೆ ಒಂದು ರಿಲ್ಯಾಕ್ಸೇಷನ್ ಕೊಡಬೇಕು. ತಕ್ಷಣಕ್ಕೆ ಫ್ಯಾಮಿಲಿ ಪ್ರಾಪರ್ಟಿಗೆ ಒಂದು ರಿಲ್ಯಾಕ್ಸೇಷನ್ ಕೊಡಿ ಅಂತೇಳಿ ನಾನು ಮನವಿ ಮಾಡಿದ್ದೇನೆ. ನಮ್ಮ ಸಚಿವರಲ್ಲಿಯೂ ಅದರ ಬಗ್ಗೆ ಹೇಳಿದ್ದೇವೆ. ಯಾಕಂದರೆ ನಮಗೆ ಒಂದಂದರೆ ಈ ಪಟ್ಟಣ ಪಂಚಾಯತ್, ಪುರಸಭೆ, ನಗರಸಭೆಗೆ ಪೌರಾಡಳಿತ ಇಲಾಖೆ ಬರ್ತದೆ, ಮಹಾನಗರ ಪಾಲಿಕೆಗೆ ಎಲ್ಲ ನಮ್ಮದು ನಗರಾಭಿವೃದ್ಧಿ ಇಲಾಖೆ ಬರ್ತದೆ. ಈ 2 ಇಲಾಖೆಗಳೊಟ್ಟಿಗೆ ಸ್ವಲ್ಪ ಹೊಂದಾಣಿಕೆಯ ಸಮಸ್ಯೆ ನಾವು ಮಾಡಿದ್ದಲ್ಲ, ಅದು ಹಿಂದಿನಿಂದಲೂ ಆ ಸಮಸ್ಯೆಗಳು ಇದೆ. ಕಾನೂನಾತ್ಮಕವಾಗಿ ಒಂದಷ್ಟು ಸಮಸ್ಯೆಗಳು ಇದೆ. ಈ ಕಟ್ ಕನ್ವರ್ಷನ್ ಯಾಕೆ ಇದಾಯಿತು ಅಂದರೆ ನಗರವನ್ನು ಒಂದು ವ್ಯವಸ್ಥಿತವಾಗಿ ಬೆಳೆಸಬೇಕು ಅಂತೇಳಿ. ಇವತ್ತು ರಸ್ತೆಗಳ ಸಮಸ್ಯೆ ಇರ್ಬೋದು, ಅಲ್ಲಿ ಡ್ರೈನೇಜ್ ಸಮಸ್ಯೆ ಇರ್ಬೋದು, ಬೇರೆ ಬೇರೆ ಇವತ್ತು ನಾಳೆ ಡೆವಲಪ್ ಆಗುವಾಗ ಅಗಲದ ಮಾರ್ಗ ಅಲ್ಲಿ ಒಂದಷ್ಟು ಸಮಸ್ಯೆಗಳು ಬರ್ತದೆ. ಖಂಡಿತ ಈ ಕಟ್ ಕನ್ವರ್ಷನ್ಗೆ ಒಂದಷ್ಟು ಇತಿಮಿತಿಯನ್ನಾಗಿ ಕಾನೂನಾತ್ಮಕ ತೊಡಕುಗಳು ಬಂದು ಇದರಿಂದಾಗಿ ಏನು ಫ್ಯಾಮಿಲಿ ಪ್ರಾಪರ್ಟಿ ತಂದೆಯಿಂದ ಮಕ್ಕಳಿಗೆ ಅದನ್ನು ಹಂಚಬೇಕಿದ್ರೆ ಇವತ್ತು ಮನೆ ಕಟ್ಟಲಿಕ್ಕೆ ಆಗ್ತಾ ಇಲ್ಲ. ಕನ್ವರ್ಷನ್ ಲ್ಯಾಂಡಲ್ಲಿ, ಅಗ್ರಿಕಲ್ಚರ್ ಲ್ಯಾಂಡಲ್ಲಿ ಏನು ಸಮಸ್ಯೆ ಆಗೋದಿಲ್ಲ. ಅಗ್ರಿಕಲ್ಚರ್ ಲ್ಯಾಂಡನ್ನು ಅವರು ಮತ್ತೆ ಕನ್ವರ್ಷನ್ ಮಾಡಿ ವಾಸ್ತವ್ಯಕ್ಕೋ ವಾಣಿಜ್ಯಕ್ಕೋ ಮಾಡಿ ಆಗ್ತದೆ. ಆದರೆ ಕನ್ವರ್ಷನ್ ಲ್ಯಾಂಡಲ್ಲಿ ಒಂದಷ್ಟು ಸಮಸ್ಯೆ ಇದೆ. ಇದು ಖಂಡಿತ ನಾವು ಪುತ್ತೂರಿಗೆ ಒಂದು ಜ್ವಲಂತ ಸಮಸ್ಯೆ. ಭಾಳಷ್ಟು ಜನ ಹೇಳಿದ್ದಾರೆ, ನಾನು ಭಾಳಷ್ಟು ಸಲ ಹೋಗಿದ್ದೇನೆ. ಖಂಡಿತ ಇದರ ಬಗ್ಗೆ ನಮ್ಮ ಕೂಡ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಮತ್ತು ನಾವು ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ತೇವೆ. ತಕ್ಷಣಕ್ಕೆ ಏನಾದರೂ ಒಂದು
ಇಂಟೀರಿಯಂ ಏನಾದರೂ ಒಂದು ಸಾಲ್ಯೂಷನ್ ಅನ್ನು ಕಂಡುಕೊಳ್ಬೇಕು ಅಂತ ನಾವು ಸಚಿವರಲ್ಲಿ ನಮ್ಮ 4 ಶಾಸಕರು ಹೋಗಿದ್ದೇವೆ. ಹೌದು. ನಮ್ಮ ಪುತ್ತೂರು, ಬಂಟ್ವಾಳ, ಬೆಳ್ತಂಗಡಿ, ಮೂಡುಬಿದ್ರೆ ಹೌದು ಶಾಸಕರು ಹೋಗಿ ಇದನ್ನು ಮಾತಾಡಿದೆ. ಇದು ಮೂಡುಬಿದ್ರೆಯಲ್ಲಿ ಉಂಟು ಸಮಸ್ಯೆ, BC ರೋಡಲ್ಲಿ, ಬಂಟ್ವಾಳದಲ್ಲಿ ಉಂಟು, ಪುತ್ತೂರಲ್ಲಿ ಉಂಟು, ಬೆಳ್ತಂಗಡಿಯಲ್ಲಿ ಉಂಟು, ಕರಾವಳಿಯಲ್ಲಿ, ಉತ್ತರ ಕರ್ನಾಟಕ ಅಲ್ಲಿಯೂ ಇದೆ, ಉಡುಪಿಯಲ್ಲಿಯೂ ಇದೆ. ಅದರಿಂದ ಇದರ ಬಗ್ಗೆ ನಮ್ಮ ಪ್ರಯತ್ನಗಳು ಆಗ್ತಾ ಇದೆ. ಅಧಿವೇಶನದಲ್ಲಿ ಏನಾದರೂ ಈ ಬಗ್ಗೆ ಚರ್ಚೆ ಬಂದಿದೆ ಸರ್? ಅಧಿವೇಶನದಲ್ಲಿ ಇದನ್ನು ಮಾತಾಡಿದ್ದೇವೆ. ಮಾತಾಡಬೇಕಿದ್ರೆ ನಮ್ದು ಮಹಾಯೋಜನೆ ಅಪ್ರೂವ್ ಮಾಡಿ ಕೊಡ್ತೇವೆ ಅಂತ ಹೇಳ್ತಾರೆ. ಮಹಾಯೋಜನೆ ಅಪ್ರೂವ್ ಆದರೆ ಇದು ಸಾಲ್ವ್ ಆಗ್ತದೆ ಅಂತೇಳಿ ಅವರು. ಬಹುಶಃ ಮೂಡಬಿದ್ರೆಯಲ್ಲಿ ಈ ಬಗ್ಗೆ ಏನೋ ಸ್ವಲ್ಪ ಅವರು ಮುಂದೆ ಹೋಗಿ ಮತ್ತೆ ಹಿಂದೆ ಬಂದು ಏನೆಲ್ಲ ಸಮಸ್ಯೆ ಆಗಿದೆ ಅಂತೇಳಿ ಸುದ್ದಿ ಬಂತು. ಹಾಗಾಗಿ ಬಹುಶಃ ಬೇಗ ಆದರೆ ತುಂಬ ಜನ ಇಲ್ಲಿ ಮನೆ ಕಟ್ಟಲಿಕ್ಕೆ ಸಾಧ್ಯ ಉಂಟು. ಮತ್ತೆ ನೋಡಿ, ಆಟೋಮೆಟಿಕಲಿ ಎಲ್ಲರಿಗೆ ಕೂಡ ವ್ಯವಸ್ಥೆಗಳಾಗ್ತದೆ, ಉದ್ಯೋಗ ಆಗ್ತದೆ. ಸೊ ಈ ನಿಟ್ಟಿನಲ್ಲಿ ಈ ಪ್ರಶ್ನೆ ಬಹಳ ಪ್ರಸ್ತುತ ಅಂತೇಳಿ ಕಾಣ್ತದೆ. ಮತ್ತೆ ಮತ್ತೆ ನೀವು ಇದನ್ನು ಎತ್ತಬೇಕು, ಇದು ನಿಮ್ಮ ಒಂದು ಟೈಮ್ನಲ್ಲಿ ಆಗಬೇಕು ಅಂತ ಹೇಳೋದು ಎಲ್ಲರ ಕನಸು ಸರ್. ಪ್ರಶ್ನೆ ಮುಂದಿನದ್ದು, ಇದು ಡಾಕ್ಟ್ರೇ ಕೇಳಿದೊಬ್ಬರು, ಮೆಡಿಕಲ್ ಕಾಲೇಜ್ ಏನಾದರೂ ಮಾಡ್ಬೋದಾ ಸರ್? ಭಾಳ ಚರ್ಚೆ ನಡೀತಾ ಉಂಟು ಬೇರೆ ಬೇರೆ ಇದರಲ್ಲಿ. ಮಂಗಳೂರಿನಲ್ಲಿ ತುಂಬ 8, 10 ಅಲ್ಲ 15 ಮೆಡಿಕಲ್ ಕಾಲೇಜ್ ಆಗಿದೆ ಇವತ್ತು. ಸುಳ್ಯದಲ್ಲಿ ಆಗಿದೆ, ಬಾಕಿದ್ದಲ್ಲಿ ಎಲ್ಲಿಯೂ ಇಲ್ಲ. ನಮ್ಮ ಇವತ್ತು ಹಾಸ್ಪಿಟಲ್ ಬಹಳ ಚೆಂದಾಗಿ ಉಂಟು ಪುತ್ತೂರಿನಲ್ಲಿ, ಬಹಳ ಫೆಸಿಲಿಟಿಗಳಿದೆ, ಒಳ್ಳೆಯ ಡಾಕ್ಟ್ರುಗಳಿದ್ದಾರೆ. ಆದರೆ ಇವತ್ತು ಅನುಪಾತದ ದೃಷ್ಟಿಯಿಂದ ಕೂಡ ಅದಕ್ಕೂ ಕೂಡ ಇರ್ಬೋದು ಬಹುಶಃ, ಎಷ್ಟು ಜನ ಎಷ್ಟು ಡಾಕ್ಟ್ರುಗಳು ಅಂತ. ನಮ್ಮಲ್ಲಿ ಮೆಡಿಕಲ್ ಕಾಲೇಜ್ ಇಲ್ಲ ಪುತ್ತೂರಿನಲ್ಲಿ. ನಾಳೆ ಜಿಲ್ಲಾ ಕೇಂದ್ರ ಆಗುವಾಗ ನಮಗೆ ಒಂದು ಹಿರಿಮೆ ಇದು. ಏನಾದರೂ ಇದರ ಬಗ್ಗೆ ಮುಂದುವರಿಕೆಯ ಮಾಹಿತಿ ತಮ್ಮಲ್ಲಿ ಉಂಟಾ ಸರ್? ನೀವೇನಾದರೂ ಈ ಬಗ್ಗೆ, ನಮಗೆ ಗೊತ್ತುಂಟು ನೀವು ಅದನ್ನು ಬಿಡುವುದಿಲ್ಲ ಅಂತೇಳಿ, ಎಂತ ಮಾಡಿದಿರಿ? ನಾನು ನನ್ನ ಎಸ್ಟಿಮೇಟ್ ಕಮಿಟಿಯ ನಾನೊಬ್ಬ ಮೆಂಬರ್. ನನ್ನ ಶಾಸಕರದ್ದು ಬೇರೆ ಬೇರೆ ಕಮಿಟಿಗಳಿದೆ. ಆ ಎಸ್ಟಿಮೇಟ್ ಕಮಿಟಿ ಮೆಂಬರ್ ಆಗಿ ನಾನು ಬೀದರ್ ಮೆಡಿಕಲ್ ಕಾಲೇಜ್, ಬೆಲ್ಗಾಂ ಮೆಡಿಕಲ್ ಕಾಲೇಜ್, ಗುಲ್ಬರ್ಗ ಮೆಡಿಕಲ್ ಕಾಲೇಜು, ಇತ್ತೀಚೆಗೆ ಆದಂಥ ಹಾಸನ ಮೆಡಿಕಲ್ ಕಾಲೇಜ್, ಎಲ್ಲದಕ್ಕೂ ಮಡಿಕೇರಿಯಲ್ಲಿ ಆಗಿದೆ, ಮಡಿಕೇರಿ, ಎಲ್ಲದಕ್ಕೂ ನಾವು ವಿಸಿಟ್ ಮಾಡಬೇಕಿದ್ರೆ ಆಗ ಕೇಂದ್ರ ಸರ್ಕಾರ ಒಂದು ಯೋಜನೆಯನ್ನು ತಂದಿತ್ತು. ಯಾವ ಜಿಲ್ಲೆಯಲ್ಲಿ ಯಾವುದೇ ಮೆಡಿಕಲ್ ಕಾಲೇಜುಗಳಿಲ್ವೋ ಅಲ್ಲಿ ಮೆಡಿಕಲ್ ಕಾಲೇಜನ್ನು ಕೇಂದ್ರ ಸರ್ಕಾರ ನೇರವಾಗಿ ಅನುದಾನ ಕೊಟ್ಟು ಮಾಡುವಂಥ ಸಂಗತಿ. ಅದು ಜಿಲ್ಲೆಗೆ ಯಾವುದೇ ಮೆಡಿಕಲ್ ಕಾಲೇಜ್ ಇಲ್ಲ ಇದ್ದರೆ ಅಲ್ಲಿಗೆ ಕೊಡ್ಬೋದು ಅಂತೇಳಿ. ಆಮೇಲೆ ಮತ್ತೆ ಸರ್ಕಾರ ಒಂದು ಯೋಜನೆ ತಂದು, ಯಾವುದೇ ಮೆಡಿಕಲ್ ಕಾಲೇಜ್ ಇಲ್ಲದಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ 50-50 ಶೇರಲ್ಲಿ ಮಾಡ್ಬೋದು ಅಂತೇಳಿ. ಆಮೇಲೆ ಕೇಂದ್ರ ಸರ್ಕಾರ ಅನುದಾನ ಕೊಡೋದನ್ನು ನಿಲ್ಲಿಸಿತ್ತು. ರಾಜ್ಯ ಸರ್ಕಾರ ಆಮೇಲೆ ಏನು ಮಾಡಿತಂದರೆ, ಯಾವುದೇ ಜಿಲ್ಲೆಯಲ್ಲಿ ಯಾವುದೇ ಮೆಡಿಕಲ್ ಕಾಲೇಜ್ ಇಲ್ಲ ಇದ್ದರೆ ಅಲ್ಲಿಗೆ ನಾವು ಮಂಜೂರು ಮಾಡ್ತೇವೆ ಮೆಡಿಕಲ್ ಕಾಲೇಜು ಅಂತೇಳಿ ಅಂತ ಪ್ರಸ್ತಾವ ಸರ್ಕಾರದ ಇಟ್ಟಾಗ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಬಗ್ಗೆ ನಾನು ಇಡೀ ನೋಡಬೇಕಿದ್ರೆ ನಮ್ಮಲ್ಲಿ 12 ಮೆಡಿಕಲ್ ಕಾಲೇಜುಗಳು ಉಂಟು. ಸರ್ಕಾರಿ ಮೆಡಿಕಲ್ ಕಾಲೇಜ್ ಇಲ್ಲ, ಆದರೂ 12 ಮೆಡಿಕಲ್ ಕಾಲೇಜುಗಳಿದೆ. ನಾನು ಪುತ್ತೂರನ್ನು ಗ್ರಾಮಾಂತರ ಅಂತ ಹೇಳಬೇಕಾದ್ರೆ ಸುಳ್ಯದ ಮೆಡಿಕಲ್ ಕಾಲೇಜನ್ನು ಉಲ್ಲೇಖ ಮಾಡಿದ್ರು ನಮ್ಮ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ನಮ್ಮ ಕಮಿಷನರ್. ಈಗ ಸುಳ್ಯದಲ್ಲಿದೆ, ಹಾಗೆ ಅದು ಗ್ರಾಮಾಂತರದಲ್ಲಿದೆ. ನಿಮಗೆ ಅದು ಸಾಕಾಗ್ತದೆ. ಸೊ ನಮ್ಮ ಮನವಿ ಹಿಂದೆ ಹೋಗ್ತದೆ. ಇದರ ಬಗ್ಗೆ ನಾನು ತುಂಬ ಸ್ಟಡಿ ಮಾಡಿದ್ದೆ. ಎಲ್ಲೆಲ್ಲಿ ಬೇರೆ ಎಲ್ಲಿಯಾದರೂ ಉಂಟಾ ಅಂತ ನೋಡುವಾಗ ನನಗೆ ಎಲ್ಲಿಯೂ ಸಿಗಲಿಲ್ಲ. ಬೇರೆ ಜಿಲ್ಲೆಯಲ್ಲಿ ಹೌದು, ಇನ್ನೇನಾದರೂ ಒಂದು ಹೊಸ ರೀತಿಯ ಮನವಿ ಕೊಡಬೇಕು ಬಿಟ್ಟು ಮಾಡಿದಾರ ಅಂತ ಹೇಳುವಾಗ ಎಲ್ಲಿಯೂ ಸಿಗಲಿಲ್ಲ ನನಗೆ. ಇಲ್ಲ. ಆಗ ಏನು ಮಾಡ್ಬೋದು ಅಂತ ಯೋಚನೆ ಮಾಡುವಾಗ ನನಗೆ ಒಬ್ಬರು ನಮ್ಮ DHO ಅವರು ಸಲಹೆ ಕೊಟ್ಟರು, ಮೊದಲು ನೀವು ಮೆಡಿಕಲ್ ಹಾಸ್ಪಿಟಲ್ ಮಾಡಿ. ಮೆಡಿಕಲ್ ಹಾಸ್ಪಿಟಲ್ ಮಾಡಿದಾಗ ನಮಗೆ ಕೇಳಲಿಕ್ಕೆ ಎಲಿಜಿಬಿಲಿಟಿ ಬರ್ತದೆ. ಮೊದಲು ಪುತ್ತೂರಿಂದ 100 ಬೆಡ್ಡಿನ ಹಾಸ್ಪಿಟಲನ್ನು 300 ಬೆಡ್ ಹಾಸ್ಪಿಟಲ್ ಮಾಡಿ ಅಂತೇಳಿ ಸಲಹೆ ಕೊಟ್ಟರು. ಇದು ಸರಿ ಅಂತ ಕಂಡಿತ್ತು ನನಗೆ. ಅದಕ್ಕೆ ಜಾಗ ಬೇಕಲ್ಲ ಅಂತ ಹೇಳುವಾಗ ಪುತ್ತೂರಿನಲ್ಲಿರುವಂಥ ತಾಲೂಕು ಆಫೀಸು, ನಮ್ಮ ಸಬ್ರೀಸ್ ಆಫೀಸು, ಮತ್ತು ಈಚೆ ಇರುವಂಥ ಸಬ್ ಜೈಲು, PWDಯ ಸ್ವಲ್ಪ ಜಾಗ, ಅಂಬೇಡ್ಕರ್ ಭವನದ ಜಾಗ ಎಲ್ಲ ಸೇರಿಸಿ ಸುಮಾರು 5 ಎಕರೆ ಚಿಲ್ಲರೆಯನ್ನು ಈಗ ನಮ್ಮ ತಹಸೀಲ್ದಾರಲ್ಲಿ ಮಾತಾಡಿ ಈಗ ಆಸ್ಪತ್ರೆ ಹೆಸರಲ್ಲಿ ಪಹಣಿ RTC ಮಾಡಿ ಇಟ್ಟಿದ್ದೇವೆ. ಓಕೆ, ಗೊತ್ತಾಯ್ತು. RTC ಮಾಡಿ ಈಗ 300 ಬೆಡ್ಡಿನ ಹಾಸ್ಪಿಟಲಿಗೆ 250 ಕೋಟಿಯ ಒಂದು ಪ್ಲ್ಯಾನ್ಡ್ ಎಸ್ಟಿಮೇಟನ್ನು ಮಾಡಿ ಅದನ್ನು ಈಗ ನಾವು ನಮ್ಮ ಪ್ರಿನ್ಸಿಪಾಲ್ ಸೆಕ್ರೆಟರಿ ಮುಖಾಂತರ ಸರ್ಕಾರಕ್ಕೆ ಕಳಿಸುವಂಥ ಸಂಗತಿಯನ್ನು ಮಾಡಿದ್ದೇವೆ. 300 ಬೆಡ್ಡಿನ ಹಾಸ್ಪಿಟಲ್ ಆದರೆ ನಮಗೆ ಮೆಡಿಕಲ್ ಕಾಲೇಜ್ ಕೇಳ್ಬೋದು. ಯಾಕಂದರೆ ಇಲ್ಲಿ ಸುಸಜ್ಜಿತವಂಥ ಆಸ್ಪತ್ರೆ ಇದೆ, ಬೇಕಾದಷ್ಟು ಪೇಷಂಟ್ ಇದ್ದಾರೆ ಅಂತೇಳಿ ನಾವು ಕೇಳ್ಬೋದು. ಈಗ ನಾನು ಎಲ್ಲೆಲ್ಲಿ ಯಾವ ಮೆಡಿಕಲ್ ಕಾಲೇಜುಗಳಿಗೆ ಹೋಗಿದ್ದೇವೋ ಅಲ್ಲಿ ಎಲ್ಲ ಸರ್ಕಾರಿ ಮೆಡಿಕಲ್
ಆಸ್ಪತ್ರೆಗಳು 300 ಬೆಡ್ಡಿಂದು ಅದಕ್ಕೆ ಟೈಅಪ್ ಮಾಡಿದ್ದಾರೆ. ಈಗ ಮಂಗಳೂರಿನಲ್ಲಿರುವಂಥ ವೆಲ್ಲಾಕ್ ಆಸ್ಪತ್ರೆ KMCಗೆ ಟೈಅಪ್ ಆಗಿದೆ. ಹೌದು, ಅಲ್ಲಿ ಪೇಷಂಟ್ಗಳು KMC ಅವರಿಗೆ ಯಾರು ಅಂದರೆ ವೆಲ್ಲಾಕ್ ಆಸ್ಪತ್ರೆಯವರು. ಹಾಗೆ ಇಲ್ಲಿ ಕೂಡ ಮೆಡಿಕಲ್ ಕಾಲೇಜ್ ಆಗಬೇಕಿದ್ರೆ ಮೆಡಿಕಲ್ ಹಾಸ್ಪಿಟಲ್ ಬೇಕು. ಅದಕ್ಕೆ ಬೇಕಾಗಿ ನಾವು ಇದನ್ನು ಆಸ್ಪತ್ರೆಯನ್ನು 300 ಬೆಡ್ ಮಾಡಿ ಮತ್ತೆ ಮೆಡಿಕಲ್ ಕಾಲೇಜಿಗೆ ಜಾಗ 40 ಎಕರೆ ಇದೆ. ಆ 40 ಎಕರೆಯಲ್ಲಿ ನಾವು ಮೆಡಿಕಲ್ ಕಾಲೇಜನ್ನು ಕಟ್ಟಬಹುದು. ಅದಕ್ಕೆ ನಮ್ಮ ಪ್ರಯತ್ನ ನಿಂತಿಲ್ಲ. ಒಂದು ಸ್ಟೆಪ್ ನಾವು ಈಗ ಮುಂದೆ ಹೋಗಿ ಆಗಿದೆ. ನಾನು ಭೌಗೋಳಿಕವಾಗಿ ಅದಕ್ಕೆ ಬೇಕಂತ ಎಲ್ಲ ಫೀಡ್ಬ್ಯಾಕ್ ಅನ್ನು ಕೊಟ್ಟಿದ್ದೇವೆ. ಕಾಸರಗೋಡು ಪಕ್ಕದ ಜಿಲ್ಲೆ, ಈಚೆ ಬೆಳ್ತಂಗಡಿ, ಮಡಿಕೇರಿ ಜಿಲ್ಲೆಯ ಒಂದಷ್ಟು ಭಾಗಗಳು, ನಮ್ಮ ಸುಳ್ಯ, ಪುತ್ತೂರು, ಬೆಳ್ತಂಗಡಿ, ಬಂಟ್ವಾಳ ಇದನ್ನು ಕೇಂದ್ರವಾಗಿಟ್ಟುಕೊಂಡು ಇಲ್ಲಿರುವಂಥ ಹಾಸ್ಪಿಟಲ್ಗಳು, ಇಲ್ಲಿರುವಂಥ ನರ್ಸಿಂಗ್ ಹೋಮ್ಗಳು ಎಷ್ಟಿದೆ ಅಂತೇಳಿ ಎಲ್ಲವನ್ನು ಲೆಕ್ಕ ಕೊಟ್ಟು ಇಲ್ಲಿ ಈಗ ಎಷ್ಟು ಬೆಡ್ಗಳಿದೆ, ಇನ್ನೆಷ್ಟು ಬೇಕು, ಖಾಸಗಿ ಆಸ್ಪತ್ರೆಯಲ್ಲಿ ಎಷ್ಟು ಬೆಡ್ಗಳಿದೆ, ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಎಷ್ಟು ಡಯಾಲಿಸಿಸ್ಗೆ ವೇಟಿಂಗ್ ಲಿಸ್ಟಲ್ಲಿದ್ದಾರೆ, ಅಲ್ಲಿಗೆ ಬರುವಂಥ ಪೇಷಂಟ್ಗಳು ಎಷ್ಟು, ನಮ್ಮ ಕಡೆಯಿಂದ ಏನು ಮಾಡಬೇಕು ಅಂಕಿ ಸಂಖ್ಯೆ ಸಮೇತ. ಯಾಕಂದರೆ ನಾಳೆ ಸರ್ಕಾರಕ್ಕೆ ಹೋಗ್ಬೇಕಿದ್ರೆ ಅಲ್ಲಿ ಕೇಳ್ತಾರೆ, ಅಂಕಿ ಸಂಖ್ಯೆ ಕೇಳ್ತಾರೆ, ಏನು ನಿಮಗೆ ಎಲಿಜಿಬಿಲಿಟಿ ಅಂತ ಕೇಳ್ತಾರೆ. ನಮಗೆ ಎಲಿಜಿಬಿಲಿಟಿ ಇದೆ ಅಂತೇಳಿ ತೋರಿಸ್ಕೊಡೋ ಕೆಲಸವನ್ನು ನಮ್ಮ ಕಡೆಯಿಂದ ನಾನು ಪ್ರಯತ್ನವನ್ನು ಮಾಡಿದ್ದೇನೆ. ಖಂಡಿತ ಸದಸ್ಯರು ಕೂಡ ಏನಾದರೂ ಇಂಥ ವಿಷಯಗಳು ಪೂರಕ ಇದ್ದರೆ ಮಾಹಿತಿಯನ್ನು ಕೊಟ್ಟರೆ ಅದನ್ನು ಕೂಡ ಅಡಾಪ್ಟ್ ಮಾಡ್ಬೋದಲ್ಲ ಸರ್? ಸರಿ. ಪ್ರಶ್ನೆಗೆ ಭಾಳ ಒಳ್ಳೆಯ ಉತ್ತರ, ನಮ್ಗೆ ಖುಷಿ ಆಯಿತು. ಆ 300 ಬೆಡ್ಡಿನ ಆಸ್ಪತ್ರೆ ಭಾಳ ಬೇಗ ಆಗಲಿ, ಆಗ ಒಂದು ಸ್ಟೆಪ್ ನಾವು ಮುಂದೆ ಹೋದಾಗೆ ಆಗ್ತದೆ. ನಮ್ಮ ಮನಸ್ಸಿನಲ್ಲಿ ನಾವು ಅದನ್ನು ಇಟ್ಕೊಳ್ಬೋದು. ಇನ್ನು ಒಂದು 5-10 ವರ್ಷದಲ್ಲಿ ಒಂದು ಮೆಡಿಕಲ್ ಕಾಲೇಜು ಉದ್ಘಾಟನೆ ಆಗ್ಬೋದು. ಹೇಗೆ ಕೇಂದ್ರ ಸಚಿವರು ಇನ್ನೊಬ್ಬರು ಇಲ್ಲಿಗೆ ಬರುವಾಗೆ ಬರೀ ಕ್ಯಾಂಪ್ಕೋಕೆಲ್ಲ ಇನ್ನೊಂದು ವಿಷಯದಲ್ಲಿ ಬರಲಿ ಅಂತೇಳಿ ನಮ್ಮ ಹಾರೈಕೆ. ಮುಂದೆ ಹೋಗುವ ಸರ್. ನೀವು ಯಾವಾಗಲೂ ಹೇಳ್ತಾ ಇರ್ತೀರಿ, ಯಾವಾಗ ಸಿಕ್ಕಿದ್ರು ಕೂಡ ಪುತ್ತೂರನ್ನು ಬೇರೆ ಬೇರೆ ಮಾದರಿಯಲ್ಲಿ ಡೆವಲಪ್ ಮಾಡಬೇಕು ಅಂತೇಳಿ. ಒಂದು ಸಂಜೀವಣ್ಣ ಹೇಳೋದು, ಶಿಕ್ಷಣ ಕ್ಷೇತ್ರ ನಮ್ಮದು ಒಳ್ಳೆಯದಿದೆ, ನಮ್ಮಲ್ಲಿ ಕಾಲೇಜುಗಳು ಬೇರೆ ಬೇರೆ ಊರಿಂದ ನಮ್ಮಲ್ಲಿಗೆ ಶಿಕ್ಷಣಕ್ಕೆ ಜನ ಬರ್ತಾರೆ, ಆಟೋಮೆಟಿಕಲಿ ಇಲ್ಲಿ ಉದ್ಯೋಗಾವಕಾಶ ಆಗ್ತದೆ. ಎರಡನೆಯದು ಸಾರಿಗೆ, ಆಗ ನಾವು ಮಾತಾಡಿ ಆಯಿತು. ಮೂರನೆಯದು ಪುತ್ತೂರಿನಲ್ಲಿ ಬಹಳಷ್ಟು ಜನ ಬರ್ತಾ ಇದ್ದಾರೆ ಹೊರಗಿಂದ, ಫೆಸಿಲಿಟಿ ಆಗಬೇಕು ಅಂತ ಹೇಳುವಂಥದ್ದು. ಅದರ ಒಟ್ಟಿಗೆ ಪ್ರವಾಸಿ ಉದ್ಯಮಕ್ಕೆ ಕೂಡ ನಾವು ಪುತ್ತೂರನ್ನು ವ್ಯವಸ್ಥೆ ಮಾಡಬೇಕು. ಈಗ ನೋಡಿ, ಹನುಮಗಿರಿ ಇದೆ ನಮ್ಮಲ್ಲಿ, ಉಪ್ಪಿನಂಗಡಿ ಸಂಗಮ ಕ್ಷೇತ್ರ ಇದೆ. ಎಲ್ಲ ಜಾತಿ ಮತಕ್ಕೆ, ನಾನು ಒಂದೇ ಮತಕ್ಕೆ ಅಂತ ಹೇಳ್ತಾ ಇರುವಂಥದ್ದಲ್ಲ, ಹೀಗೆ ಬೇರೆ ಬೇರೆ ನೋಡಿ. ಕಾರ್ಕಳದಲ್ಲಿ ಅವರು ಪರಶುರಾಮ ಥೀಮ್ ಪಾರ್ಕ್ ಅಂತ ಮೊನ್ನೆ ಮಾಡಿದರು, ಖುಷಿಯೇ ನಮಗೆ, ಹೆಮ್ಮೆ. ಹಾಗೆ ಪುತ್ತೂರಿನಲ್ಲಿ ನಮ್ಮದೊಂದು ಬಿರುಮಲೆ ಬೆಟ್ಟ, ನಾವು ಸಣ್ಣಾಗಿರುವಾಗೆಲ್ಲ ಅಲ್ಲಿಗೆ ಹೋಗೋದು. ಇವತ್ತಿಗೂ ಕೂಡ ಚಿಕ್ಕ ಮಕ್ಕಳು ಫಸ್ಟ್ ಟೂರ್ ಹೋಗೋದು ಬಿರುಮಲೆ ಗುಡ್ಡೆಗೆ, LKG ಅವರು ಅಥವಾ ಬಾಲವಾಡಿಯವರು, ಅಂಗನವಾಡಿಯವರೆಲ್ಲ. ಬಹಳ ಚಂದದ ಒಂದು ತಾಣ. ಹಬ್ಬಕ್ಕ ಏನು ಅರಣ್ಯ ಇಲಾಖೆಯವರ ಒಂದು ವ್ಯವಸ್ಥೆ ಇದೆ ಅಲ್ಲಿ, ಕಾಡಿನ ಒಂದು ಇದು ಎಲ್ಲ ಮಾಡಿದ್ದಾರೆ. ಹಾಗೆ ನಾವು ತುಂಬ ಸಲ ಪೇಪರ್ನಲ್ಲಿ ನೋಡಿದ್ದೇವೆ, ಅಲ್ಲಿಂದ ಕಾರಂತರ ಬಾಲವನಕ್ಕೆ ರೋಪ್ ವೇ ಇಂಥದ್ದೆಲ್ಲ ಬೇರೆ ಬೇರೆ ವಿಷಯಗಳು ಕೇಳ್ತಾ ಉಂಟು. ಆದರೆ ಯಾವುದು ಆದದ್ದು ಕಾಣುವುದಿಲ್ಲ ಸರ್. 360 ಡಿಗ್ರಿ ವೀಕ್ಷಣೆ ಮಾಡ್ಬೋದು, ಅಲ್ಲಿಂದ ಬಹಳ ದೂರದವರೆಗೆ ಕಾಣ್ತದೆ. ಸೊ ಇದಕ್ಕೆ ಏನಾದರೂ ವ್ಯವಸ್ಥೆ ಉಂಟಾ ಸರ್? ಬಿರುಮಲೆ ಅಭಿವೃದ್ಧಿ ಯೋಜನೆಯವರು ಈ ಪ್ರಶ್ನೆಯನ್ನು ಆಗಾಗ ಕೇಳ್ತಾರೆ. ಅಲ್ಲಿ ಒಂದು NGO ಉಂಟು, ಭಾಳ ಒಳ್ಳೆ ಕೆಲಸ ಮಾಡ್ತದೆ ಅವರು, ಏನಾದರೂ ಆಗ್ಬೋದಾ? ಪ್ರವಾಸೋದ್ಯಮಕ್ಕೆ ಹೆಚ್ಚು ಒತ್ತು ಕೊಡಬೇಕು ಅಂತೇಳಿ ನಾವು ಕೂಡ ಆರಂಭದಲ್ಲಿ ನಮ್ಮ ಶ್ರೀನಿವಾಸ ಪೂಜಾರಿ ಅವರು ಉಸ್ತುವಾರಿ ಸಚಿವರಿರುವಾಗ ಬಿರುಮಲೆ ಬೆಟ್ಟ ಅಭಿವೃದ್ಧಿಗೆ ನಾವೊಂದು ಕ್ರಿಯೆ ಯೋಜನೆ ತಂದು ಸುಮಾರು 10 ಕೋಟಿ ರೂಪಾಯಿಯದ್ದು ರೋಪ್ ವೇಗೆ ಒಂದು ಪ್ರಪೋಸಲನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ವಿ. ಆ ಪ್ರಪೋಸಲ್ ನಮ್ಮ ಕೇಂದ್ರದಲ್ಲಿ ಮಂಜೂರು ಆಗಲಿಲ್ಲ. ಆಮೇಲೆ ಏನು ಮಾಡ್ಬೋದು ಅಂತೇಳಿ ಯೋಚನೆ ಮಾಡುವಾಗ ನಾವು ಬಿರುಮಲೆ ಗುಡ್ಡದಲ್ಲಿ ಏನಾದರೂ ಮಕ್ಕಳ ಪಾರ್ಕನ್ನು ಮಾಡ್ಬೋದು, ಯಾಕಂದರೆ ಪಕ್ಕದಲ್ಲಿ ನಮ್ಮದು ಬಾಲವನ ಇದೆ ಅಂಥೇಳಿ ಯೋಜನೆ ಹಾಕ್ಕೊಂಡು ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆ ಪ್ರವಾಸೋದ್ಯಮ ಸಚಿವರಿಗೆ ಒಂದು ಬೇಡಿಕೆಯನ್ನು ಕೊಟ್ಟೆವು. ಸುಮಾರು ಒಂದು 5 ಕೋಟಿಯ ಒಂದು ಬೇಡಿಕೆಯನ್ನು ಕೊಟ್ಟೆವು. ಅಲ್ಲಿ ನಮ್ಮ ಶಿಗ್ಗಾಂವಲ್ಲಿ ಒಂದು ರಾಕ್ ಗಾರ್ಡನ್ ಅಂತ ಇದೆ, ಸಂಸ್ಕೃತಿ ಗ್ರಾಮ ಅಂತೇಳಿ. ನಾವು ಹೋಗಿದ್ದೀರಾ ಶಿಗ್ಗಾಂವ್ಗೆ ಯಾರಾದರೂ? ಹೌದು, ಹೋಗಿದೆ. ಶಿಗ್ಗಾಂವಲ್ಲಿ ಹೋದರೆ ಗೊತ್ತಾಗ್ತದೆ, ಮುಖ್ಯಮಂತ್ರಿಗಳ ಊರು. ಅಲ್ಲಿ ಒಂದು ರಾಕ್ ಗಾರ್ಡನ್ ಇದೆ. ನಾನೊಮ್ಮೆ ವಿಸಿಟ್ ಮಾಡಿದ್ದೆ. ಪುತ್ತೂರಿನಲ್ಲಿ ಏನಾದರೂ ಪ್ರಯೋಗ ಮಾಡ್ಬೋದಾ ಅಂತೇಳಿ, ಆ ರೀತಿಯದ್ದನ್ನು ಮಾಡ್ಬೋದಾ ಅಂತ ಒಂದು ಪ್ರಪೋಸಲ್ನ ಕೊಟ್ಟೆವು. ಅದು ಪರಿಶೀಲನೆ ಹಂತದಲ್ಲಿದೆ. ಅನುದಾನ ಮಂಜೂರಾದರೆ ನಾವು ಅದನ್ನು ಅಲ್ಲೇ ಮಾಡುವಂತ ತೀರ್ಮಾನ ಮಾಡಿದೆವು. ಅದರ ಜೊತೆಯಲ್ಲಿ ಶಿವರಾಮ್ ಅಂತ ಬಾಲವನ, ಅಲ್ಲಿ 5 ಎಕರೆ ಜಾಗ ಇದೆ. ಈಗಾಗಲೇ ಸರ್ಕಾರ ಸುಮಾರು 1.5 ಕೋಟಿ ರೂಪಾಯಿಯನ್ನು ಅಲ್ಲಿ ಕೊಟ್ಟು ಅಲ್ಲಿ ನಿರಂತರ ಆ ಸಾಂಸ್ಕೃತಿಕ ಚಟುವಟಿಕೆಗಳು ಆಗಬೇಕು ಅಂತೇಳಿ ಈಗಾಗಲೇ ಒಂದು ನಾವು ಶಿವರಾಮ್ ಕಾರಂತರ ಹೆಸರಲ್ಲಿ
ಒಂದು ಭವನವನ್ನು ಕಟ್ಟಿದ್ದೇವೆ. ಇನ್ನೊಂದು ಅಲ್ಲಿ ಥಿಯೇಟರ್ ಮಾಡಬೇಕು ಅಂತೇಳಿ ಒಂದು ಕಟ್ಟಡವನ್ನು ಕಟ್ಟಿದ್ದೇವೆ. ಓಪನ್ ಥಿಯೇಟರ್ ಮಾಡಬೇಕು ಅಂತೇಳಿ. ಇಲ್ಲಿ ಕೂಡ ಹಾಗೆ ನಾವೊಂದನ್ನು ಪ್ರವಾಸಿ ಕೇಂದ್ರ ಮಾಡಬೇಕು ಅಂತೇಳಿ ಇನ್ನೂ 2 ಎಕರೆ ಜಾಗವನ್ನು ಅಲ್ಲಿ ಪಕ್ಕದಲ್ಲಿ ಸರ್ಕಾರಿ ಜಾಗವನ್ನು ಸೇರಿಸಿ ಅದನ್ನು ಕೂಡ ಒಂದು ಶಿವರಾಮ್ ಕಾರಂತರ ಹೆಸರಿನಲ್ಲಿ ಕಲೆ ಸಾಹಿತ್ಯ ಇದಕ್ಕೆ ಪೂರಕವಾಗಿ, ಯಕ್ಷಗಾನ ಇದಕ್ಕೆ ಪೂರಕವಾಗಿ ಅದನ್ನು ಬೆಳೆಸಬೇಕು ಅಂತೇಳಿ ಈಗಾಗಲೇ ಚಟುವಟಿಕೆ ಆರಂಭ ಆಗಿದೆ. ಬಹಳಷ್ಟು ಆನ್ಲೈನಲ್ಲಿ ಚಟುವಟಿಕೆಗಳನ್ನು ಮಾಡಿದೆವು ಕೋವಿಡ್ ಸಂದರ್ಭದಲ್ಲಿ. ಮತ್ತು ಈಗಲೂ ರಂಗಾಯಣದಂಥದ್ದು ಬೇರೆ ಬೇರೆ ಮಾಡ್ತಾ ಇದ್ದೇವೆ. ಒಂದಷ್ಟು ಆಕರ್ಷಣೆ ಕೇಂದ್ರವಾಗಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಇನ್ನೊಂದು ನಮ್ಮದು ಬೆಂದ್ರ ತೀರ್ಥ ಅಂತ ಇದೆ, ದಕ್ಷಿಣ ಭಾರತದ ಏಕೈಕ ಬಿಸಿನೀರಿನ ಬುಗ್ಗೆ. ಅದು ನಮ್ಮ ಚಿದಾನಂದ ಬೈಲಾಡಿಯವರ ಮನೆಯ ಪಕ್ಕದಲ್ಲೇ ಇದೆ. ಹೌದು, ಈಗಲೂ ಬಿಸಿನೀರು. ನಾನು 1 ವಾರದ ಹಿಂದೆ ಹೋಗಿದ್ದೆ, ಆ ಕೆರೆಗೆ ಇಳಿದಿದೆ, ಈಗಲೂ ಬಿಸಿನೀರಿದೆ. ಅದೇನೋ ರೋಗ ಗುಣ ಆಗ್ತದೆ ಅಂತೇಳಿ, ಅಲ್ಲಿ ರೋಗ ಗುಣ ಆಗ್ತದೆ, ಸ್ಕಿನ್ ಡಿಸೀಸಿಗೆಲ್ಲ ಮದ್ದಂತೆ. ಹೌದು. ಆದ್ರೆ ಪಕ್ಕದಲ್ಲಿ ಒಬ್ರು ರೈತರು ಬೋರ್ವೆಲ್ ತೆಗೆದಾರೆ. ಅದು ಬೇಸಿಗೆ, ಅದರ ನಂತರ ಸ್ವಲ್ಪ ಅವರು ಬೋರ್ವೆಲ್ ಪಂಪ್ ಆಗಿ ಆಪರೇಟ್ ಮಾಡಿದಾಗ ಇಲ್ಲಿಯ ಬಿಸಿನೀರು ನಿಂತು ಹೋಗ್ತದೆ. ಇದೊಂದು ಸ್ವಲ್ಪ ಸಮಸ್ಯೆ ಆಗಿದೆ. ಅಲ್ಲಿ ಸ್ನಾನ ಗೃಹ ಬಾಕಿ ಎಲ್ಲ ವ್ಯವಸ್ಥೆಯನ್ನು ಮಾಡಿ ನಮ್ಮ ಮಕ್ಕಳು ಆ ಬಿಸಿನೀರಿನ ಬಗ್ಗೆಯನ್ನು ವಿಸಿಟ್ ಮಾಡುವಾಗ ಏನು ಮಾಡ್ಬೋದು ಅದರ ಬಗ್ಗೆ ಕೂಡ ಒಂದು ಯೋಜನೆಯನ್ನು ಹಾಕಿದ್ದೇವೆ. ಇನ್ನು ಹನುಮಗಿರಿ, ಇವತ್ತು ಹೊಸದಾಗಿ ಅಮರಗಿರಿ ಆಗ್ತಾ ಇದೆ, ಪಕ್ಕದಲ್ಲಿ ಗೆಜ್ಜೆಗಿರಿ ಇದೆ. ಎಲ್ಲವನ್ನು ಜೋಡಿಸಿಕೊಂಡು ಒಂದು ಪ್ರವಾಸಿ ಕೇಂದ್ರ ಮಾಡ್ಬೋದು ಅಂತೇಳಿ ಇವತ್ತು ಶಂಕಪಾಲ ಬೆಟ್ಟ ಅಭಿವೃದ್ಧಿ ಅಂತೇಳಿ 5 ಕೋಟಿಯ ಒಂದು ಕ್ರಿಯಾ ಯೋಜನೆಯನ್ನು ಮಾಡಿದ್ದೇವೆ. ಸುಮಾರು 1.5 ಕೋಟಿ ರೂಪಾಯಿ ಈಗ ಸರ್ಕಾರ ಅದಕ್ಕೆ ಬಿಡುಗಡೆ ಮಾಡಿ ಅಲ್ಲಿ ಕೋಟಿ ಚೆನ್ನಯ್ಯರು ಹುಟ್ಟಿದಂಥ ಜಾಗದಲ್ಲಿ ಒಂದು ಶಂಕಪಾಲ ಬೆಟ್ಟ ಇದೆ. ಆ ಬೆಟ್ಟಕ್ಕೆ ಮೆಟ್ಟಲ ಮಾಡುವಂಥದ್ದು, ಅವರ ಜನ್ಮಸ್ಥಾನ ಕೋಟಿ ಚೆನ್ನಯ್ಯರ. ಅಲ್ಲಿ ಸರೋವರ ನಿರ್ಮಾಣ ಮಾಡುವಂಥದ್ದು, ಸಭಾಭವನ ನಿರ್ಮಾಣ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದೇವೆ. ಅದರ ಜೊತೆಯಲ್ಲಿ ನಮ್ಮದು ಟೆಂಪಲ್ ಟೂರಿಸಂ ಆದ್ಯತೆ ಕೊಡಬೇಕು ಅಂತೇಳಿ ಉಪ್ಪಿನಂಗಡಿಯ ಸಹಸ್ರಲಿಂಗೇಶ್ವರ ದೇವಸ್ಥಾನ ಮತ್ತು ಮಹಾಲಿಂಗೇಶ್ವರ ದೇವಸ್ಥಾನ, ಇದು ನಮ್ಮದು A ಗ್ರೇಡ್ ದೇವಸ್ಥಾನಗಳು. ಭಾಳಷ್ಟು ಜನ ಭಗವದ್ಭಕ್ತರು ಬರ್ತಾರೆ. ಅಲ್ಲಿ ಯಾತ್ರಿ ನಿವಾಸ್ ಅಂತ ಕಟ್ಟಡಗಳನ್ನು ಕಟ್ಟಬೇಕು. ಆ ಉಪ್ಪಿನಂಗಡಿಯಲ್ಲಿ ಆ ಸಂಗಮ ಕ್ಷೇತ್ರದಲ್ಲಿ ಈಗಾಗಲೇ ನಾನೊಂದು ಪ್ರಪೋಸಲ್ ಕೊಟ್ಟು 70 ಕೋಟಿಯ ಪ್ರಪೋಸಲ್, ಒಂದು ವೆಂಟೆಡ್ ಡ್ಯಾಮ್ ಅನ್ನು ಕಟ್ಟಿ ಅಲ್ಲಿ ನೀರು ನಿಲ್ಲಿಸಿ ಅಲ್ಲಿ ಬೋಟಿಂಗ್ ವ್ಯವಸ್ಥೆ ಬೇಸಿಗೆಯಲ್ಲಿ ಮಾಡಬೇಕು. ಕೂಡಲ ಸಂಗಮದಲ್ಲಿ ಇರುವಂಥ ವ್ಯವಸ್ಥೆ ಅಲ್ಲಿ ಕೂಡಲ ಸಂಗಮದಲ್ಲಿ ನೀರಿನ ಮಧ್ಯದಲ್ಲಿ ಆ ಒಂದು ಇದಿದೆ, ಹೌದು, ಮೂರ್ತಿ ಬಸವಣ್ಣ, ಹೌದು, ನೀರಿನ ಒಳಗೆ ಹೋಗ್ಲಿಕ್ಕೆ ಹಾಗೆ ಇಲ್ಲಿ ಸಹಸ್ರಲಿಂಗ ನೀರಿನ ಒಳಗಡೆ ಇದೆ, ನದಿಯ ಮಧ್ಯದಲ್ಲಿದೆ. ಹೌದು, ಅದನ್ನು ನೋಡ್ಲಿಕ್ಕೆ ನಾವು ಏನಾದರೂ ಅಲ್ಲಿ ಬ್ರಿಡ್ಜ್ ಮಾಡಿ ಅದರ ಕೆಳಗೆ ಮಾಡುವಾಗ ನಾವು ಯಕ್ಷಗಾನದಲ್ಲಿ ಮಾತ್ರ ನೋಡಿದ್ದು ಕತೆ. ಅದನ್ನು ಪ್ರವಾಸಿ ಕೇಂದ್ರ ಮಾಡಬೇಕು ಅಂತೇಳಿ ಅದಕ್ಕೂ ನಾವೊಂದಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ. ಒಟ್ಟು ಪುತ್ತೂರಿನಲ್ಲಿ ವಿಪುಲ ಅವಕಾಶಗಳಿದೆ. ಈಗ ನಮ್ಮದು ದೇವಸ್ಥಾನಗಳಿದೆ, ಬಿರ್ಮಲೆ ಬೆಟ್ಟ ಇದೆ, ಬೆಂದ್ರ ತೀರ್ಥ ಇದೆ, ಕೋಟಿ ಚೆನ್ನಯ್ಯರ ಒಂದು ಜಾಗ ಇದೆ, ಕೌಡಚಾರಿನ ಕುಂಬಾರರ ಗುಡಿ ಕೈಗಾರಿಕೆ ತುಂಬಾ ಉಂಟು, ಲೆಕ್ಕ ಇದೆ. ಒಟ್ಟು ಎಲ್ಲವನ್ನು ಜೋಡಿಸುವಂತ ಒಂದು ಕಾರ್ಯ ಮಾಡಬೇಕು ಅಂತೇಳಿ ಒಂದಷ್ಟು ಕಾರ್ಯಪ್ರವೃತ್ತ ಮಾಡಿದೆ. ಕಳೆದ 5 ವರ್ಷದಲ್ಲಿ ಸುಮಾರು 8 ಕೋಟಿ ರೂಪಾಯಿಯನ್ನು ಪ್ರವಾಸೋದ್ಯಮಕ್ಕೆ ನಾವು ಖರ್ಚು ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ನೋಡು, ಇದೊಂದು ಬಹಳ ಚೆಂದಾಗಿ. ಆದರೆ ಮಂಗಳೂರಿನಲ್ಲಿ ಉಂಟಂತೆ ಒಂದು ಬಸ್ಸು ಟೆಂಪಲ್ ಟೂರಿಸಂ, ನೀವು ಹೇಳಿದಾಗೆ ಕಟೀಲು ಒಂದು 5-6 ಇಡೀ ದಿವಸ ನಾವು ಬಸ್ಸಲ್ಲಿ ಕೂತ್ರೆ ಆಯಿತು, ಅವರೇ ಕರ್ಕೊಂಡು ಹೋಗ್ತಾರೆ ಮಂಗಳೂರಲ್ಲಿ. ಗೋಕರ್ಣನಾಥ ಕ್ಷೇತ್ರ ಹೀಗೆ ಬೇರೆ ಬೇರೆ ಅಂತೆ. ಅಂಥದ್ದೇನಾದರೂ ಮುಂದೆ ಪುತ್ತೂರಿಗೆ ಬರ್ಬೋದಾ? ನಾವು ಯಾರನ್ನಾದರೂ ಗೆಸ್ಟ್ಗಳು ಬಂದಾಗ ನಾವೀಗ ಈಶ್ವರಮಂಗಲಕ್ಕೆ ಕರ್ಕೊಂಡು ಹೋಗ್ತೇವೆ, ಅವರಿಗೆ ತೋರಿಸ್ತೇವೆ, ಅಲ್ಲಿ ಬಹಳ ಉಂಟು. ಅದೇ ಥರ ಇನ್ನು ನೆಕ್ಸ್ಟ್ ಬಸ್ಸಿನಲ್ಲಿ ಹೋಗುವಂಥದ್ದು, ಹೇಗೆ ವಿಸ್ಟಾಡೋಮ್ ಟ್ರೈನ್ ಆಗಿದೆ ಅದೇ ಥರ ಓಪನ್ ಒಂದು ಚಂದದ ಬಸ್ಸು ಮಾಡಿ ಹೋಗುವಂಥ ವ್ಯವಸ್ಥೆಗಳು ಆಗಲಿ ಅಂತ ಹೇಳೋದು ನಮ್ಮ ಆಶೆ. ಪುತ್ತೂರಿನ ಹೆಸರು ಬೆಳಗಲಿ ಅಂತ. ಮುಂದೆ ಹೋಗುವ ಸರ್, ಯಾಕೆಂದರೆ ಇನ್ನೊಂದು 3-4 ಪ್ರಶ್ನೆ ಮಾಡಿ ನಾವು ಮುಗಿಸುವ, ಯಾಕೆಂದರೆ ನಮ್ಮ ಸಮಯ ತುಂಬ ಮುಂದೆ ಹೋಗ್ತಾ ಉಂಟು ಫಾಸ್ಟಾಗಿ. ಯಾಕೆಂದರೆ ಈ ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಸರ್, ಯಾಕೆಂದರೆ ಒಂದು 10-20 ಪ್ರಶ್ನೆಗಳು ಬಂದಿದೆ ಆ ಒಂದು ಗ್ರಾಮದಿಂದ, ಆ ಒಂದು ಕಾಲನಿಯಿಂದ. ಅದು ಯಾಕೆ ಅಂತ ನನಗೆ ಗೊತ್ತಿಲ್ಲ. ಹಾಗಾಗಿ ಆ ಪ್ರಶ್ನೆಯನ್ನು ಎಲ್ಲ ಒಟ್ಟು ಮಾಡಿ ಒಂದು ಪ್ರಶ್ನೆಯನ್ನು ಕೇಳ್ತೇನೆ ಸರ್. ಎಲ್ಲರದ್ದು ಅದೇ ಪ್ರಶ್ನೆ, ಅವರು ಅದಕ್ಕೆ ಬೇಕಾದಂಥ ಪೇಪರ್ ಕಟ್ಟಿಂಗು, ಅವರು ಕೊಟ್ಟ ಮನವಿ ಎಲ್ಲವನ್ನು ಕಳಿಸಿದ್ದಾರೆ. ಹಾಗಾಗಿ ನಮಗೆ ಖುಷಿಯಾದ್ದು, ಅವರಿಗೆ ಒಂದು ತುಡಿತ ಇದೆ. ಯಾಕೆಂದರೆ ಎಲ್ಲ ಕೆಲಸಗಳನ್ನು ನಾವು ಶಾಸಕರೇ ಮಾಡಬೇಕು ಅಥವಾ ಮುಖ್ಯಮಂತ್ರಿ ಮಾಡಬೇಕು, ನಮಗೆ ಆಗೋದಿಲ್ಲ, ಅದು ಸಾಧ್ಯ ಇಲ್ಲ. ಜನ ಯಾವಾಗ ಹೊರಡ್ತಾರೆ ಆಗ ಕೆಲಸ ಆಗ್ತದೆ. ನೋಡಿ, ಈ ಅದಾಲತ್ ಕೂಡ ಅಷ್ಟೇ. ಇಂಥ ಅದಾಲತ್ತು 3 ತಿಂಗಳಿಗೊಮ್ಮೆ ನಡೀಲಿ, ಆಗ ಶಾಸಕರಿಗೆ ಕೂಡ ಮತ್ತೆ ನಾವು ಸಪೋರ್ಟ್ ಮಾಡಿದಾಗೆ ಆಗ್ತದೆ. ಈ ಪ್ರೋಗ್ರಾಮು ಮೀಡಿಯಾದವರು ಕೂಡ ಇದನ್ನು ಪಬ್ಲಿಕ್ ಮಾಡ್ತಾರೆ. ಅಮೇರಿಕಾದವರೆಗೆ ಇದು ಹೋಗ್ತದೆ, ಇವತ್ತು ಆಸ್ಟ್ರೇಲಿಯಾದವರೆಗೆ ಹೋಗ್ತದೆ, ಸುದ್ದಿಯಿಂದ ಅಲ್ಲಿಂದ ನೋಡಿ ನಮಗೆ ಹೇಳ್ತಾರೆ. ಸೊ ಹಾಗೆ
ಇದು ಸರ್ ಈ ಕಬಕ ಗ್ರಾಮದ ಕೆದೋಡ್ಕ ಕಾಲನಿ ಅಂತೇಳಿ, ಅದು ಏನು ಅಂತ ನನಗೆ ಗೊತ್ತಿಲ್ಲ ಸರ್. ತುಂಬ ಪ್ರಶ್ನೆ ಬಂದಿದೆ. ಅವರದ್ದೊಂದು ಸಂಪರ್ಕ ರಸ್ತೆಯ ಪ್ರಾಬ್ಲಮ್, ಅದರ ಒಟ್ಟಿಗೆ ಅವರಿಗೆ ಒಂದು ನೀರಿನ ಸಮಸ್ಯೆ, ಕುಡಿಯುವ ನೀರಿನ ಸಮಸ್ಯೆ. ಈ ಎರಡು ಸಮಸ್ಯೆಗಳ ಬಗ್ಗೆ ಬಹಳ ಪ್ರಶ್ನೆ ಬಂದಿದೆ ಸರ್. 2 ಬೋರ್ವೆಲ್ ಏನೋ ಕೊರೆದಿದ್ದಾರಂತೆ, ಆದರೆ ಎಂತ ಮಾಡಿದ್ರು ಕೂಡ ಅವರಿಗೆ ಸಂಪರ್ಕ ರಸ್ತೆ ಮತ್ತು ಕುಡಿಯುವ ನೀರಿನ ಸಮಸ್ಯೆ ಸಾಲ್ವ್ ಆಗಲಿಲ್ಲ ಅಂತ. ಇದಕ್ಕೇನಾದರೂ ಕೆಲಸ ಆಗಿದಾ ಅಥವಾ ಅದು ತಮ್ಮ ಅಧೀನದಲ್ಲಿ ಬರುವಂಥದ್ದು, ಪಂಚಾಯತ್ನ ಅಂಡರ್ ಬರುವಂಥದ್ದು ನನಗೆ ಗೊತ್ತಿಲ್ಲ. ಇದಕ್ಕೊಂದು ಉತ್ತರ ತಾವು ಕೊಟ್ಟರೆ ಒಳ್ಳೆಯದು ಸರ್. ನೀರಿನ ಸಮಸ್ಯೆಗೆ ಪಂಚಾಯತಲ್ಲಿ ಈಗ ಬೇಕಾದಷ್ಟು ಅನುದಾನಗಳಿದೆ. ಈಗ ಜಲಸಿರಿ ಯೋಜನೆಯಲ್ಲಿ JJM ಅಲ್ಲಿ ಕೇಂದ್ರ ಸರ್ಕಾರ ಪ್ರತಿ ಪಂಚಾಯಿತಿಗೆ ನಗರದಲ್ಲಿ ಏನು 55 ಲೀಟರ್ ಒಬ್ಬರಿಗೆ ಕೊಡಬೇಕು ನೀರು ಅಂತೇಳಿ ಯೋಜನೆ ಮಾಡಿದ್ದು, ಅದೇ ರೀತಿಯಲ್ಲಿ ಜಲಸಿರಿ ಯೋಜನೆಯಾಗಿ JJM ಯೋಜನೆಯನ್ನು ಅನುಷ್ಠಾನ ತಂದಿದೆ. ಕಬಕ ಪಂಚಾಯಿತಿಗೆ ನಾನು ಭಾವಿಸಾಗಿ ಸುಮಾರು 2 ಕೋಟಿ ರೂಪಾಯಿಯನ್ನು ಹತ್ತಿರ ಕುಡಿಯುವ ನೀರಿಗಾಗಿ ಕೊಟ್ಟಿರ್ಬೋದು. ಈಗಾಗಲೇ ಸರ್ವೆ ಮಾಡಿದ್ದಾರೆ, ಎಲ್ಲೆಲ್ಲಿ ನೀರು ಯಾರ್ಯಾರಿಗೆ ಕೊಡಬೇಕು ಅಂತೇಳಿ ಪಂಚಾಯತಿನವರು ಸರ್ವೆ ಮಾಡಿ ಅಲ್ಲಿ ನೀರಿನ ಲಭ್ಯತೆಯನ್ನು ನೋಡಿಕೊಂಡು ಅಲ್ಲಿ ಈಗಾಗಲೇ ಓವರ್ ಹೆಡ್ ಟ್ಯಾಂಕಿ ಬಾಕಿ ನಿರ್ಮಾಣ ಮಾಡುವಂಥ ಸಂಗತಿಯನ್ನು ಮಾಡಿದ್ದಾರೆ. ಬೋರ್ವೆಲ್ ಕೊರೆದಿದ್ದಾರೆ, ಕೆಲವು ಕಡೆ ಪಂಪ್ ಅಳವಡಿಸಿದ್ದಾರೆ, ಕೆಲವು ಕಡೆ ಪಂಪ್ ಅಳವಡಿಸಲಿಲ್ಲ, ಕೆಲವು ಕಡೆ ಓವರ್ ಹೆಡ್ ಟ್ಯಾಂಕ್ಗಳು ಆಗಲಿಲ್ಲ. JJM ಯೋಜನೆ ಫಸ್ಟ್ ಫೇಸ್, ಸೆಕೆಂಡ್ ಫೇಸ್, ಥರ್ಡ್ ಫೇಸ್ ಅಂತೇಳಿ 3 ಫೇಸಲ್ಲಿ ತಗೊಂಡಿದ್ದಾರೆ. ಫಸ್ಟ್ ಫೇಸಿಂದ ಕಂಪ್ಲೀಟ್ ಆಗಿದೆ, ಸೆಕೆಂಡ್ ಫೇಸ್, ಥರ್ಡ್ ಫೇಸ್ ಕಂಪ್ಲೀಟ್ ಆಗಲಿಲ್ಲ. ಇದರಿಂದ ಒಂದಷ್ಟು ಸಮಸ್ಯೆಗಳು ಬಂದಿರ್ಬೋದು. ಅದು ಸ್ಥಳೀಯ ಆಡಳಿತ ಪಂಚಾಯತ್ PDO ನಮ್ಮ IO ಹತ್ರ ನಾನು ಅದನ್ನು ಮಾತಾಡುವಾಗ ಬೋರ್ವೆಲ್ಗಳಾಗಿದೆ, ಇನ್ನು ನಾವು ಅದನ್ನು JJM ಅಲ್ಲಿ ಅದನ್ನು ಕಂಪ್ಲೀಟ್ ಮಾಡ್ತೇವೆ ಅನ್ನೋ ಮಾತನ್ನು ಕೊಟ್ಟಿದ್ದಾರೆ. ಇನ್ನೊಂದು ಕೆದವಡ್ಕ ಭಾಗ, ಅದು ನಮ್ಮ ಕಬಕದಿಂದ ವಿದ್ಯಾಪುರ ಆಗಿ ನಮ್ಮ ಹೌದು ಹರಿನೀರ ಕಟ್ಟೆ, ಹೌದು ಅದು ಇಲ್ಲಿಗೆ ಬರ್ತದೆ, ನಮ್ಮ ಮೂರ ಭಾಗಕ್ಕೆ ಬರುವಂಥ ಒಂದು ರಸ್ತೆ. ಹೌದು, ಅಲ್ಲಿ ಏನಾಗಿದೆ ಅಂದರೆ ಒಂದು ತೋಡು, ನೀರಿನ ದೊಡ್ಡ ತೋಡು ಇತ್ತು, ಅದಾದಮೇಲೆ ಅಡಿಕೆ ತೋಟ ಇತ್ತು, ಆಮೇಲೆ ಒಂದಷ್ಟು ರೆಸಿಡೆನ್ಸಿಯಲ್ ನಮ್ಮ ಮನೆಗಳಿದ್ವು. ಅದನ್ನು ಹಾದು ಬರಬೇಕಿತ್ತು. ಅಲ್ಲಿ ಒಂದಷ್ಟು ಜಾಗದ ಸಮಸ್ಯೆ ಇತ್ತು, ಒಂದು HT ಲೈನ್ ಸಮಸ್ಯೆ ಇತ್ತು. ಇದನ್ನು ನಾನು ಎಲ್ಲ ಬಗೆಹರಿಸಿ ನಾನೇ ದುಡ್ಡು ಕೊಟ್ಟು, ನಾನು ಕಂಡುಕೊಂಡಾಗೆ ಸುಮಾರು 60 ಲಕ್ಷ ರೂಪಾಯಿ ನಾನು ಹತ್ತಿರ ಅಲ್ಲಿಗೆ ದುಡ್ಡು ಕೊಟ್ಟಿದ್ದೇನೆ. ಹೌದು, ತಮ್ಮ ಪೇಪರ್ ಕಟ್ಟಿಂಗ್ ಕೂಡ ಉಂಟು ಇಲ್ಲಿ. ನಾನು ದುಡ್ಡು ಕೊಟ್ಟಿದ್ದೇನೆ ಅಲ್ಲಿಗೆ. ನಾನೇ ಅಲ್ಲಿಗೆ ಖುದ್ದು 3-4 ಸಲ ಹೋಗಿದ್ದೇನೆ. ಯಾಕಂದರೆ ಅವರು ಈಗ 3-4 ಕಿಲೋಮೀಟರ್ ಸುತ್ತು ಬಳಸಿ ಬರ್ತಾರೆ. ಈ ರಸ್ತೆ ಆದರೆ ಅವರು 1 ಕಿಲೋಮೀಟರಲ್ಲಿ ಅವರ ಮನೆ ಮುಟ್ತಾರೆ. ಖಂಡಿತ ಅದಕ್ಕೆ ಬೇಕಾಗಿ ಬಹುಶಃ ಅಷ್ಟು ಅರ್ಜಿಗಳು ಬಂದಿರಬಹುದು. ಅಲ್ಲ, ನನಗೆ ತುಂಬಾ ಖುಷಿ ಆಯಿತು ಸರ್. ಯಾಕೆಂದ್ರೆ ಪ್ರಜೆಗಳೇ ಪ್ರಭುಗಳು ಅಲ್ವಾ ಸರ್. ಅವರು ಅಷ್ಟು ಒಗ್ಗಟ್ಟಲ್ಲಿ ಕೆಲಸ ಮಾಡಿದ್ರೆ ನಿಜವಾಗಿ ಅವರಿಗೊಂದು ಚಪ್ಪಾಳೆ ತಟ್ಟಬೇಕು ನಾವು, ಕೆದೋಡ್ಕ ಕಾಲೋನಿಯ ವ್ಯಕ್ತಿಗಳಿಗೆ ದಯವಿಟ್ಟು. ಯಾಕೆಂದ್ರೆ ನೋಡಿ, ಪೇಪರ್ ನೋಟಿಫಿಕೇಶನ್ 19/3/2022 ಅವರು ಶಾಸಕರಿಗೆ ಕಾಗದ ಬರೀತಾರೆ. ಕಾರ್ಯನಿರ್ವಹಣಾಧಿಕಾರಿ ತಾಲೂಕ್ ಪಂಚಾಯತ್ ಪುತ್ತೂರು, ಹಾಗೆ ಅಧ್ಯಕ್ಷರು ಕಬಕ ಗ್ರಾಮ ಪಂಚಾಯತ್, ಮತ್ತೆ ತುಂಬ ಜನ ಬೇರೆ ಬೇರೆ ವ್ಯಕ್ತಿಗಳಿವರು. ಇದು ಬಹುಶಃ ಶುರುವಿನದ್ದಲ್ಲ, ಇದರ ಹಿಂದಿನಿಂದ ಅವರು ಒಂದು ಸುಮಾರು 3-4 ವರ್ಷದಿಂದ. ನಾನು ಬಂದ ಮೇಲೆ ಕೂಡ ಈಗ 2 ವರ್ಷದಿಂದ ಅಲ್ಲಿ ಈ ಕಾಮಗಾರಿಗಳಾಗ್ತಾ ಇದೆ. ಕಾಮಗಾರಿ ಆಗಬೇಕಿದ್ರೆ ಕೆಲಸದಲ್ಲಿ ನಾವು ಒಂದು ಬ್ರಿಡ್ಜ್ ಮಾಡಿದ್ದೆವು. ಬ್ರಿಡ್ಜ್ ಮಾಡಬೇಕಿದ್ರೆ ಮಳೆ ಬೇಗ ಆರಂಭ ಆಯಿತು. ಮೇ ತಿಂಗಳಲ್ಲಿ ಮಳೆ ಆರಂಭ ಆಯಿತು, ಬ್ರಿಡ್ಜಿನ ಕೆಲಸ ನಿಂತೋಯ್ತು. ಮಳೆ ಲಾಸ್ಟ್ ತನಕ ಬಂತು, ಆ ಬ್ರಿಡ್ಜ್ ಕೆಲಸ ಮಾಡಲಿಕ್ಕೆ ಆಗಲಿಲ್ಲ. ಇದರಿಂದ ಅವರಿಗೆ ಸಮಸ್ಯೆ ಆಯಿತು. ಬ್ರಿಡ್ಜ್ ಕೆಲಸ ಆಗಿದೆ, ಇನ್ನು ಬೇರೆ ನಮ್ಮ ಅರ್ತ್ ವರ್ಕ್ ಮತ್ತು ಕಾಂಕ್ರೀಟ್ ರೋಡ್ ಕೆಲಸ ಆಗಬೇಕು, ಅದಕ್ಕೂ ದುಡ್ಡನ್ನು ಇಟ್ಟಿದ್ದೇವೆ. ಒಟ್ಟು ಆ ಕಾಮಗಾರಿ ಖಂಡಿತ ಈ ಒಂದು ಆರ್ಥಿಕ ವರ್ಷದಲ್ಲಿ ನಾವು ಮಾರ್ಚ್ ಏಪ್ರಿಲ್ ಮುಗಿಸ್ಕೊಡ್ತೀವಿ. ಬಹುಶಃ ನಮ್ಮ ಒಂದು ಟೀಮ್ ಆಗಿ ಕೆಲಸ ಆಗ್ಬೇಕಂತಲ್ಲ ಸರ್. ಶಾಸಕರು, ಅನಂತರ ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತ್, ಯಾರ್ಯಾರಿದ್ದಾರೆ ಅವ್ರ ಒಗ್ಗಟ್ಟಲ್ಲಿ ಒಂದು ರೀತಿಯಲ್ಲಿ ವ್ಯವಸ್ಥೆ ಆಯಿತು ಅಂದರೆ ಬಹುಶಃ ಎಲ್ಲ ಒಬ್ಬರಿಂದ ಸಾಧ್ಯ ಇಲ್ಲ. ಆ ಯಾವ ಗವರ್ನಿಂಗ್ ಬಾಡಿ ಇದೆ ಅವರು ಇದರಲ್ಲಿ ಕೆಲಸ ಮಾಡಬೇಕು ಅಂತ ಹೇಳೋದು ಇದರಲ್ಲಿ ಕಾಣ್ತಾ ಉಂಟು. ಎನಿವೆ, ಶಾಸಕ ಸರ್ ಸ್ವಲ್ಪ ಜಾಗದ ಸಮಸ್ಯೆ ಇತ್ತು. ಎಲ್ಲ ಖಾಸಗಿ ಜಾಗದಲ್ಲಿ ಆ ರಸ್ತೆ ಹಾದು ಹೋಗ್ತಾ ಇತ್ತು. ಹಾಗಾಗುವಾಗ ಮಧ್ಯದಲ್ಲಿ HT ಲೈನ್ ಇತ್ತು ನಮ್ಮ ಪುತ್ತೂರು. ಹೌದು, ಅದು ಕಷ್ಟ. 110 ಹೌದು, ನೆಟ್ಲ ಮುಡ್ನೂರಿಂದ ಬರುವಂಥದ್ದು. ಇದೆಲ್ಲ ಸಮಸ್ಯೆಗಳಿತ್ತು. ಹಾಗಾಗಿ ಎನಿವೆ, ಬಹುಶಃ ಕೆದವಡ್ಕ ಕಾಲೋನಿಗೆ ತುಂಬ ಕೆಲಸಗಳಾಗಿದೆ ಶಾಸಕರ ನೇತೃತ್ವದಲ್ಲಿ. ಖಂಡಿತ ಬೇಗ ಬಗೆಹರಿಬಹುದು. ತುಂಬ ಪ್ರಾಬ್ಲಮ್ಗಳಿದ್ದ ಕಾರಣ ಸಮಸ್ಯೆ ಸ್ವಲ್ಪ ಇದಕ್ಕೆ ಸೊಲ್ಯೂಷನ್ ಕೊಡಲಿಕ್ಕೆ ಲೇಟ್ ಆಗಿದೆ. ಮುಂದೆ ಒಂದು 2 ಪ್ರಶ್ನೆ ಸರ್, ಇದು ಫಾಸ್ಟಾಗಿ ನಾವು ಮುಗಿಸಿಬಿಡುವ. ಕೇವಲ 1-2 ಲೈನ್ನಲ್ಲಿ ಇದಕ್ಕೆ ಉತ್ತರ ಸಾಕು. ಯಾಕೆಂತ ಹೇಳಿದರೆ ಇದು ನಗರ ಸಭೆಗೆ ಸಂಬಂಧಪಟ್ಟಂಥದ್ದು. ಸುರುವಿನದ್ದು ಈ ಕಸದಿಂದ ರಸ ಯೋಜನೆ
ಬಹುಶಃ ಸ್ವಚ್ಛ ಪುತ್ತೂರು ಟ್ರಸ್ಟ್ ಬಹಳ ಚಂದ ಕೆಲಸ ಆಗ್ತಾ ಉಂಟು ರೋಟರಿ ಕ್ಲಬ್ಬಿಂದಲೇ. ಎಗೇನ್ ರೋಟರಿ ಕ್ಲಬ್ ಪುತ್ತೂರು ಈಸ್ಟಿಂದ ಬಹಳ ದೊಡ್ಡ ಯೋಜನೆ, ಭಾರತದಲ್ಲೇ ಫಸ್ಟ್ ಸರ್ ಇದು. ಕಸವನ್ನೆಲ್ಲ ಒಳ್ಳೆ ರೀತಿಯಲ್ಲಿ ಕಲೆಕ್ಟ್ ಮಾಡಿ ನಮ್ಮ ಡಂಪಿಂಗ್ ಯಾರ್ಡ್ನಲ್ಲಿ ಬೇರ್ಪಡೆ ವಿಂಗಡಣೆಲ್ಲ ಮಾಡುವಂಥದ್ದು ಈಗಲೇ ಆಗ್ತಾ ಉಂಟು. ಗೋಬರ್ ಗ್ಯಾಸ್ ಮಾಡುವಂಥದ್ದು, ಅದರಿಂದ ಬೇರೆ ಬೇರೆ ವೆಹಿಕಲ್ ಓಡಿಸುವಂಥದ್ದು ಬಹಳ ಚಂದ ಒಂದು ಕೆಲಸ ಆಗ್ತಾ ಉಂಟು ನಗರಸಭೆ ಮತ್ತು ನಮ್ಮ ರೋಟರಿ ಕ್ಲಬ್ ಸ್ವಚ್ಛ ಪುತ್ತೂರು ಟ್ರಸ್ಟ್, ಸ್ವಚ್ಛ ಭಾರತ ಟ್ರಸ್ಟ್ ಅಂತ. ಆದರೆ ಅದರ ಒಟ್ಟಿಗೆ ಕಸ ಗೊಬ್ಬರ ಕೊಡುವಂಥ ಒಂದು ವ್ಯವಸ್ಥೆ ಉಂಟು ಅಂತ ಹೇಳುವಂಥದ್ದು ಜನರಿಗೆ ಗೊತ್ತಾಗಿದೆ. ಸೊ ಈ ಕಸ ಗೊಬ್ಬರ ಇದ್ದರೆ ನಮ್ಮಲ್ಲೀಗ ಸುದ್ದಿಯಿಂದಲೂ ಕೂಡ, ನಾನು ಯಾರು ಪರ್ಟಿಕ್ಯುಲರ್ ಆಗಿ ಹೇಳುವಂಥದ್ದಲ್ಲ, ಟೆರೆಸ್ ಗಾರ್ಡನಿಂಗ್ನ ಬಗ್ಗೆ ಬಹಳ ಕೆಲಸ ಆಗ್ತಾ ಉಂಟು. ನಮ್ಮ ಪತ್ರಿಕೆಯವರು ಮಾಡ್ತಾ ಇದ್ದಾರೆ, ಡಾಕ್ಟ್ರು ಬಹಳ ಚೆಂದ ಮಾಡ್ತಾ ಇದ್ದಾರೆ ಅದರ ಬಗ್ಗೆ. ಸೊ ಅಂಥವರಿಗೆಲ್ಲ ತುಂಬ ಈ ಕಸದ ಗೊಬ್ಬರ ಬೇಕು. ಸೊ ನಾವು ಏನು ಬಿಸಾಡಿದ್ದುಂಟು ಅದು ಮತ್ತೆ ನಮಗೆ ಬಂದರೆ ಜಾಗ ತುಂಬ ಕಡಿಮೆ ಆಗ್ಬೋದು, ಬೇರೆ ಬೇರೆ ಲಾಭ ಆಗ್ಬೋದು. ಇದರ ಬಗ್ಗೆ ಏನಾದರೂ ತೊಂದರೆಗಳುಂಟಾ? ಅದು ಬೇಗ ಆಗ್ಬೋದಾ? ನಿಮ್ಮಲ್ಲಿ ಕೇಳುವ ಪ್ರಶ್ನೆ ಅಲ್ಲ ನಗರಸಭೆಯಲ್ಲಿ, ಆದರೂ ಕೂಡ ನೀವೇನಾದರೂ ಅದಕ್ಕೆ ಮುತುವರ್ಜಿ ವಹಿಸಿ ಸ್ವಲ್ಪ ಹೇಳಿದರೆ ಏನಾದರೂ ಆಗ್ಬೋದಾ ಸರ್? ಪುತ್ತೂರು ರೋಟರಿಯವರಿಗೆ ನಾನು ಪ್ರಥಮತಃ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಪುತ್ತೂರು ನಗರಸಭೆ ಚುನಾವಣೆ ಆಗುವಂಥ ಸಂದರ್ಭದಲ್ಲಿ ನಾವು ಸ್ವಚ್ಛ ಪುತ್ತೂರು ಸುಂದರ ಪುತ್ತೂರು ಆಗಬೇಕು ಅಂತೇಳಿ ಒಂದು ಮ್ಯಾನಿಫೆಸ್ಟೋವನ್ನು ನಾವು ರೆಡಿ ಮಾಡಿದ್ವಿ. ಇಲ್ಲಿ ಕೂತವರಿಂದಲೇ ನಿಮ್ಮ ಸಲಹೆ ಸೂಚನೆಗಳನ್ನು ಕೊಡಿ ಅಂತ ಕೊಟ್ಟಿದ್ದೀವಿ. ಅದರಲ್ಲಿ ಪ್ರಥಮ ಆದ್ಯತೆ ಸ್ವಚ್ಛತೆಗೆ ಕೊಟ್ಟಿದ್ದರು. ನಾವು ಚುನಾವಣೆ ಆಗಬೇಕಿದ್ರೆ ನಾವು 36ನೇ ಸ್ಥಾನದಲ್ಲಿದ್ದೆವು ರಾಜ್ಯದಲ್ಲಿ. ನಾವು 2 ವರ್ಷದ ಹಿಂದೆ 6ನೇ ಸ್ಥಾನಕ್ಕೆ ಬಂದೆವು. ಕಳೆದ ವರ್ಷ 3ನೇ ಸ್ಥಾನಕ್ಕೆ ಬಂದಿದ್ದೆವು. ಆ ಸ್ವಚ್ಛತೆ ಇವತ್ತು ನಮ್ಮ ನಾಗರಿಕರಿಂದ ಆಗಿದೆ, ಇಂಥ ರೋಟರಿಯಂಥ ಸಂಘ ಸಂಸ್ಥೆಗಳಿಂದ ಆಗಿದೆ. ಒಂದು ಇನ್ನು ಆ ಕಸ ವಿಲೇವಾರಿ ಮಾಡಲಿಕ್ಕೆ ನಾವು ಪುತ್ತೂರಿನಲ್ಲಿ ಸುಮಾರು 17,000 ಮನೆಗಳಿದೆ. ಅಂಕಿ ಸಂಖ್ಯೆ ಪ್ರಕಾರ 17,000 ಇದೆ. ನಾವು 15,000 ಮನೆಗಳಿಗೆ ಬಕೆಟ್ ವಿತರಣೆ ಮಾಡಿದ್ದೆವು. ಹೌದು. ಆ ಬಕೆಟಲ್ಲಿ ನಿಮ್ಮದು ಹಸಿ ಕಸ ಒಣ ಕಸ ಬೇರೆ ಬೇರೆ ಮಾಡಿ ಮಾಡುವಂಥದ್ದು ಎಲ್ಲ ಮನೆಯವರು ಅದನ್ನು ಭಾರಿ ಪ್ರಾಮಾಣಿಕವಾಗಿ ಮಾಡಿದ್ದಾರೆ. ಮಾಡಿ ನಾನು ಶಾಸಕನಾಗಬೇಕಿದ್ರೆ ಇಲ್ಲಿ 4 ಕಸ ಸಂಗ್ರಹ ಮಾಡುವಂಥ ವಾಹನಗಳಿದ್ದವು. ಈಗ 15 ವಾಹನ ಮಾಡಿದ್ದೇವೆ. ಬೆಳಿಗ್ಗೆ ಸುಪ್ರಭಾತ ಹಾಕುವವರು ಅವರೇ. ಹೌದು. ನಮ್ಮ ಮನೆಗೆ ಬಂದು. ಹೌದು. ನಮ್ಮ ಕಾರ್ಮಿಕರು, ಚಂದ ಕೆಲಸ, ಪೌರ ಕಾರ್ಮಿಕರ ಒಂದು ಶ್ರಮ ಕೂಡ ಅದರಲ್ಲಿದೆ. ಇವತ್ತು ಪುತ್ತೂರು ರಾಜ್ಯದಲ್ಲಿ ಒಂದು ಮಾದರಿ ನಗರಸಭೆ ಸ್ವಚ್ಛತೆಯಲ್ಲಿ ಆಗಲಿಕ್ಕೆ ಇದೆಲ್ಲ ಕಾರಣಗಳಾಗಿದೆ. ಇಂಥವರು ಕಾರಣಕರ್ತರಾಗಿದ್ದಾರೆ. ಅದರ ಜೊತೆಯಲ್ಲಿ ಕಸದಿಂದ ರಸ ತೆಗಿಬೇಕು ಅಂತ ನೀವು ಉಲ್ಲೇಖ ಮಾಡಿದ ಹಾಗೆ ಡಂಪಿಂಗ್ ಯಾರ್ಡಲ್ಲಿ ಈಗ ರೋಟರಿ ವತಿಯಿಂದ ಸುಮಾರು 3 ಕೋಟಿಯ ಪ್ರಾಜೆಕ್ಟ್ ರೆಡಿಯಾಗಿ ಅದಕ್ಕೆ ಪರಿಸರ ಇಲಾಖೆ ಅನುಮತಿಯನ್ನು ಕಾಯ್ತಾ ಇದ್ದೇವೆ. ಪರಿಸರ ಇಲಾಖೆಗೆ ನಾನು ಮತ್ತು ನಗರಸಭೆ ಅಧ್ಯಕ್ಷರು 2-3 ಸಲ ಹೋಗಿ ಅದಕ್ಕೆ ಅಗತ್ಯ ಇಲ್ಲ, ಯಾಕಂದರೆ ಅದು ಇಕೋ ಫ್ರೆಂಡ್ಲಿ ಅಂತೇಳಿ ಏನೋ ಮಾನ್ಯತೆ ಆಗಿದೆ, ಅದಕ್ಕೆ ಬೇಡ ಅಂತ ಹೇಳಿದ್ರು. ಆದರೂ ನಾಳೆ ಏನಾದರೂ ಗ್ಯಾಸಲ್ಲಿ ವ್ಯತ್ಯಾಸ ಆದಾಗ ಅದು CNG ಗ್ಯಾಸ್, ಹೌದು CNG, ಅದು ನಾವು ಏನಾದರೂ ವ್ಯತ್ಯಾಸ ಆದರೆ ನಮಗೆ ಬೇಕು ಲೈಸೆನ್ಸ್ ಅಂತೇಳಿ ಅದಕ್ಕೆ ಪ್ರಯತ್ನವನ್ನು ಮಾಡ್ತೇವೆ. ಅದು ಸಿಗುವಂಥ ಹಂತದಲ್ಲಿದೆ. ಅದು ಆದರೆ ಬಹುಶಃ ಪ್ರಥಮ ಬಾರಿಗೆ ನೀವು ಹೇಳಿದಾಗೆ ರಾಜ್ಯದಲ್ಲಿ ನಮ್ಮದೇ ದೇಶದಲ್ಲಿ ಬಹುಶಃ ಗ್ಯಾಸ್ ಉತ್ಪಾದನೆ ಮಾಡುವಂಥ ಒಂದು ನಗರಸಭೆ ಆಗ್ತದೆ. ಅದರ ಜೊತೆಯಲ್ಲಿ ನೀವು ಹೇಳಿದರು ಕಸವನ್ನು ಮತ್ತೆ ನಾವು ಗೊಬ್ಬರವಾಗಿ ಬಳಕೆ ಮಾಡ್ಬೋದು ಟೆರೆಸಲ್ಲಿ ಅಂತೇಳಿ. ಹಸಿ ಕಸವನ್ನು ಎಲ್ಲರೂ ಮಾಡ್ಬೋದು. ನಾನು ಹಳ್ಳಿಯಿಂದ ಬಂದವರು, ನಾವೆಲ್ಲ ಹಸಿ ಕಸವನ್ನು ತರಕಾರಿಗೋ ಹೂವಿನ ಗಿಡಕ್ಕೋ ಅಡಿಕೆ ಮರಕ್ಕೋ ತೆಂಗಿನ ಮರಕ್ಕೋ ಹಾಕಿ ನಾವು ಹಾಕ್ತೇವೆ. ಹೌದು, ನಾವೇ ಮಾಡ್ಬೋದು. ಈಗ ನಗರಸಭೆಯಲ್ಲಿ ಕೂಡ ನಾವು ಹಸಿ ಕಸದಿಂದ ಗೊಬ್ಬರವನ್ನು ರೆಡಿ ಮಾಡಿದ್ದೇವೆ, ಕಾಂಪೋಸ್ಟ್ ಮಾಡಿದ್ದೇವೆ. ಕಾಂಪೋಸ್ಟ್ ಅದಕ್ಕೆ ಎಷ್ಟು ರೇಟ್ ಫಿಕ್ಸ್ ಮಾಡಬೇಕು ಏನು ಅಂತ ಈಗಾಗಲೇ ಅದನ್ನು ತೀರ್ಮಾನ ಮಾಡಿ ನಗರಸಭೆಯವರು ವಿತರಣೆ ಮಾಡಲಿಕ್ಕೂ ಬದ್ಧರಾಗಿದ್ದಾರೆ. ಎಸ್. ಇನ್ನೊಂದು ಸರ್, ಆ MT ರೋಡ್ನ ಬಗ್ಗೆ ತುಂಬ ಜನ ಕನ್ಫ್ಯೂಷನ್. ಅದನ್ನು ಏನಾದರೂ ಒಂದು 2 ವೇ ಮಾಡ್ಬೋದಾ ಅಂತ ಹೇಳೋ, ತಾವೇನಾದರೂ ನಗರಸಭೆಯ ಮೀಟಿಂಗ್ನಲ್ಲಿ ಎಲ್ಲೆಲ್ಲಿ ಆದರೂ ಗೊತ್ತಿಲ್ಲ, ಅದನ್ನು ಸ್ವಲ್ಪ ಒಳ್ಳೆಯದು ಬಸ್ ಸ್ಟ್ಯಾಂಡಿಗೆ ಬರಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿಕೊಂಡು ಅಲ್ವಾ. ಹೆಚ್ಚು ಇದಕ್ಕೆ ಉತ್ತರ ಬೇಡ, ಆದರೂ ಕೂಡ ಒಂದು ಇಲ್ಲಿ ಉಲ್ಲೇಖ ಮಾಡಿದಷ್ಟೇ. ಪ್ರಶ್ನೆ ಬಂದಿದೆ, ಜನರ ಒಂದು ಆಸೆ ಇದೆ ಅಂತ ಹೇಳಿಕೊಂಡು ಏನಾದರೂ ನೋಡುವ ಅಲ್ಲ. ಟ್ರಾಫಿಕ್ ಪೊಲೀಸರಲ್ಲಿ ಮಾತಾಡಿ ನಗರಸಭೆಯವರಲ್ಲಿ ಮಾತಾಡಿ ನೋಡುವ. ಹೌದು, ಏನು ಸಾಧಕ ಬಾಧಕ ಅದೇ ನಿಮಗೆ ಒಂದು ಮನವಿ ಅಷ್ಟೇ, ಜನರಿಗೆ ಏನು ಅನುಕೂಲತೆ ಮಾಡಬೇಕು ಅದ್ರ ಬಗ್ಗೆ ಪ್ರಯತ್ನ. ಹೌದೌದು, ಯಾಕೆಂದರೆ ನಿಮ್ಮ ಪರಿಮಿತಿ ಅಲ್ಲ, ಆದರೂ ನೀವೊಂದು ಹೇಳಿದರೆ ಏನಾದರೂ ಒಳ್ಳೆ ರೀತಿಯಲ್ಲಿ ಆಗ್ಬೋದು ಅಂತ ಹೇಳುವಂಥದ್ದು. ಬಹುಶಃ ಕೊನೆಯ ಒಂದು 2 ಪ್ರಶ್ನೆ ಅಷ್ಟೇ, ಫಾಸ್ಟಾಗಿ ಮಾಡುವ. ಇದು ನಿಮಗೆ ಸಂಬಂಧಪಟ್ಟದ್ದಲ್ಲ ಸರ್, ನಮಗೆಲ್ಲ ಸಂಬಂಧಪಟ್ಟದ್ದು. ತುಂಬ ಬೇಸರ ಏನು ಅಂತ ಹೇಳಿದರೆ ಸರ್, ಆ ಪೋಳ್ಯ ದೇವಸ್ಥಾನದ ಹತ್ರ ಹೋಗುವಾಗ, ಇದಕ್ಕೆ ನೀವು ಜನ ಅಲ್ಲ ನಾವು ಜನ ತುಂಬ ಸಲ ನೋಡಿದ್ದೇವೆ, ಆ ಕಸವನ್ನು ತೊಟ್ಟೆಯಲ್ಲಿ ಕಟ್ಟಿ ಅಲ್ಲಿ ಬಿಸಾಡೋದು.
ಗ್ರಾಮದ ಅಧಿಕಾರಿಗಳು ಮತ್ತು ಅಲ್ಲಿ ಸಾರ್ವಜನಿಕರು ತುಂಬ ಸಲ ಅವರನ್ನು ಹಿಡಿದಿದ್ದಾರೆ ಸರ್. ಪೋಳ್ಯದಲ್ಲಿ ಪೇಪರ್ನಲ್ಲಿ ಬಂದಿದೆ, ನಿಮ್ಮ ಗಮನಕ್ಕೂ ಬಂದಿರ್ಬೋದು. ಆರ್ಯಾಪಿನಲ್ಲಿ ಆಗ್ತಾ ಇತ್ತು. ಆರ್ಯಾಪು ಗ್ರಾಮ ಪಂಚಾಯತ್ನವರು ಸದಸ್ಯರಿಗೆ ಅಲ್ಲಿ ಕ್ಯಾಮರಾ ಹಾಕಿದ್ದಾರೆ, ಏನೆಲ್ಲ ಮಾಡಿದ್ದಾರೆ. ಇವು ಸ್ವಲ್ಪ ಕಡಿಮೆ ಆಗಿದೆ. ನಮ್ಮ ಕ್ಯಾಂಪ್ಕೋ ಚಾಕ್ಲೇಟ್ ಫ್ಯಾಕ್ಟರಿಯ ಮುಂದೆ ಓವರ್ ಬ್ರಿಡ್ಜ್ ಉಂಟು, ರೈಲ್ವೆ ಓವರ್ ಬ್ರಿಡ್ಜ್. ಅಲ್ಲಿ ಕೂಡ ಇದು ಕೆಲವು ಜಾಗ ಯಾಕೆ ಅಟ್ರಾಕ್ಷನ್ ಅಂತ ನನಗೆ ಗೊತ್ತಿಲ್ಲ, ಅಲ್ಲಿ ತೊಟ್ಟೆ ಕೇಸರಿ ಬಿಳಿ ಹಸಿರಿನಾಗೆ ಎಲ್ಲ ಬೇರೆ ಬೇರೆ ಬಣ್ಣದ ತೊಟ್ಟೆಯಲ್ಲಿ ಕಸವನ್ನು ಬಾಸ್ಕೆಟ್ ಬಾಲ್ ಬಿಸಾಡಿದಾಗೆ ಬಿಸಾಡ್ತಾರೆ ಸರ್. ಇದನ್ನು ಎಂತ ಮಾಡ್ಬೋದು ಅಂತ ಹೇಳಿಕೊಂಡು, ಯಾಕೆಂದರೆ ಕಾನೂನು ಮಾಡೋದಾ ಅಥವಾ ನಾಗರಿಕರೇನಾದರೂ ವ್ಯವಸ್ಥೆ ಮಾಡೋದಾ, ಏನಾದರೂ ಮಾಡ್ಬೋದಾ ಅಂತ ಹೇಳಿಕೊಂಡು. ಬೇರೆ ನಮ್ಮ ವಿಧಾನಸಭೆ ಬೇರೆ ಎಲ್ಲ ಕ್ಷೇತ್ರದಲ್ಲಿ ಇಂಥ ಸಮಸ್ಯೆ ಉಂಟಾ, ಏನಾದರೂ ನಿಮ್ಮ ಶಾಸಕರು ಹೀಗೆ ಮಾತಾಡುವಾಗ ಈ ಪ್ರಾಬ್ಲಮ್ ಬೇರೆ ಸೊಲ್ಯೂಷನ್ ಬಂದಿದಾ, ಇದಕ್ಕೇನಾದರೂ ಉಂಟಾ ಅಂತ. ಯಾಕೆಂದರೆ ನಾವೆಲ್ಲ ಕೃಷಿಕರು, ಎಲ್ಲವನ್ನು ವಿಜ್ಞಾನಿಗಳ ಹತ್ರ ಹೇಳಲಿಕ್ಕಿಲ್ಲ. ಕೆಲವೊಂದಕ್ಕೆ ನಮ್ಮಲ್ಲಿ ಹಿಂದಿಯಲ್ಲಿ ಹೇಳ್ತಾರೆ ಒಂದು ಜುಗಾಡ್ ಐಡಿಯಾ ಅಂತ, ಏನಾದರೂ ಉಂಟಾ, ಮಾಡ್ಬೋದಾ ಅಂತ. ದೇಶದಲ್ಲಿ ಸ್ವಚ್ಛತೆಗೆ ಬೇಕಾಗಿಯೇ ಒಂದು ಇಲಾಖೆ ಅಂತಂದಿದ್ದಾರೆ ನಮ್ಮ ಪ್ರಧಾನಿಯವರು. ಸ್ವಚ್ಛ ಭಾರತ್ ಮಿಷನ್ ಅಂತೇಳಿ ಒಂದು ಇಲಾಖೆ ತಂದಿದೆ. ನಾವೆಲ್ಲ ಸತ್ಯಮೇವ ಜಯತೆ ಅಂತ ಹೇಳ್ತೇವೆ, ಅದನ್ನೇ ನಮ್ಮ ಪ್ರಧಾನಿಯವರು ಸ್ವಚ್ಛಮೇವ ಜಯತೆ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಇವತ್ತು ಪ್ರತಿ ಗ್ರಾಮ ಪಂಚಾಯಿತಿಗೆ 20 ಲಕ್ಷ ಅನುದಾನವನ್ನು ಸ್ವಚ್ಛತೆಗೆ ಕೊಡ್ತಾರೆ. ಒಂದು ಸ್ವಚ್ಛ ವಾಹಿನಿ ಒಂದು ವಾಹನವನ್ನು ಕೊಟ್ಟಿದ್ದಾರೆ. ಒಂದು ಅಲ್ಲಿ ನಮ್ಮದು ತ್ಯಾಜ್ಯ ವಿಲೇವಾರಿಗೆ ಒಂದು ಘಟಕವನ್ನು ಸರ್ಕಾರ ಕೊಟ್ಟಿದೆ. ಅದೇ ರೀತಿಯಲ್ಲಿ 3-4 ತಾಲೂಕಿಗೆ ಒಂದು MRF ಘಟಕ ಅಂತೇಳಿ 3 ಕೋಟಿಯ ಒಂದು ಘಟಕ ಪುತ್ತೂರಿನಲ್ಲಿ ಆಗ್ತಾ ಇದೆ. ಸುಳ್ಯ, ಕಡಬ, ಹೌದು, ನಮ್ಮ ಪುತ್ತೂರು ತಾಲೂಕಿಗೆ ಸಂಬಂಧಪಟ್ಟಾಗಿ MRF ಘಟಕ 2 ಎಕರೆಯಲ್ಲಿ ಆಗ್ತಾ ಇದೆ. ಇದೆಲ್ಲ ಕಸ ವಿಲೇವಾರಿಗಾಗಿರುವಂಥ ಒಂದು ವ್ಯವಸ್ಥೆ ಪಂಚಾಯತಲ್ಲಿ ಹಾಗೆ ಅದಕ್ಕಂತ ನೇಮಕ ಮಾಡಿದ್ದಾರೆ. ಇವತ್ತು ನಗರಸಭೆಯಲ್ಲಿ ಯಾಕೆ ಕಸ ಬೀಳುವುದಿಲ್ಲ, ಆ ಗ್ರಾಮಾಂತರದ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯಾಕೆ ಬೀಳ್ತದೆ ಅಂತೇಳಿ ನನಗೂ ಒಂದು ಕುತೂಹಲ ಇತ್ತು. ನನಗೆ ಕ್ಯೂರಿಯಾಸಿಟಿ ಇತ್ತು, ಯಾಕೆ ಇದು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಸ ಹಾಕ್ತಾರೆ, ನಗರ ವ್ಯಾಪ್ತಿಯಲ್ಲಿ ಯಾಕೆ ಹಾಕೋದಿಲ್ಲ ಅಂತೇಳಿ. ಆರ್ಯಾಪುರಿಂದ ಆಚೆ ಹೋದಾಗ ಕಸ ಇರ್ತದೆ, ಇಲ್ಲಿ ಮುರದಿಂದ ಆಚೆ ಹೋದಾಗ ಕಸ ಇರ್ತದೆ ಪೋಳ್ಯದಲ್ಲಿ. ನಾನು ಅದಕ್ಕೆ ಬೇಕಾಗಿ 2-3 PDOಗಳನ್ನು ತರಾಟೆಗೆ ತೆಕ್ಕೊಂಡು, ನೀವು ರಾತ್ರಿಯಲ್ಲಿ ಕಾವಲು ಕಾಯಬೇಕು, CCTV ಹಾಕಬೇಕು ಅಂತ ಹೇಳಿ ಈಚೆ ಅದನ್ನೆಲ್ಲ ನಿಲ್ಲಿಸುವಂಥ ಸಂಗತಿಯನ್ನು 2 ಜನ PDOಗಳಿಗೆ ಮೆಮೊಯಿಸಿ ಮಾಡುವಂಥ ಸಂಗತಿಯನ್ನು ನಮ್ಮ CO ಇಂದ ಮಾಡಿಸಿದೆ. ಅದೇ ರೀತಿಯಲ್ಲಿ ನಮ್ಮ ಪಂಚಾಯತ್ ಸದಸ್ಯರಿಗೂ ವಾರ್ನಿಂಗ್ ಕೊಟ್ಟು, ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನೀವು ಜವಾಬ್ದಾರರು ಅಂತ ಅವರಿಗೂ ಮಾಡಿ ಅದನ್ನು ಒಂದು ಹಂತದಲ್ಲಿ ಮಾಡುವಂಥ ಸಂಗತಿ ಮಾಡಿ. ಇದೆಲ್ಲ ಯಾರು ಮಾಡ್ತಾರೆ ಅಂದರೆ ಪೇಟೆಗೆ ಬರುವಂಥ ಗ್ರಾಮೀಣ ಸಂತೋಷಿಗಳು ತನ್ನ ಕಸವನ್ನು ಬೈಕಲ್ಲಿಯೋ ಕಾರಲ್ಲಿ ಇಟ್ಟುಕೊಂಡು ಬಂದು, ಎಲ್ಲಿ ಸ್ವಲ್ಪ ಗಾಡಿ ಸ್ಲೋ ಆಗ್ತದೆ, ಟರ್ನ್ ಪ್ಲೇಸ್ಗಳಿದೆ, ಆ ಕೆಲವು ನೀವು ಅಲ್ಲಿ ಗಾಡಿ ಸ್ಲೋ ಆಗ್ತದೆ, ಸ್ಲೋ ಆಗುವಾಗ ಅದನ್ನು ಬಿಸಾಡಲಿಕ್ಕೆ ಸುಲಭ ಆಗ್ತದೆ. ಅಂಥ ಜಾಗದಲ್ಲಿ ಅದನ್ನು ಅವರು ಬಿಸಾಡಿ ಹೋಗುವಂಥ ಕೆಲಸ ಮಾಡ್ತಾರೆ. ಇದಕ್ಕೆ 2-3 ಕೇಸು FIR ಮಾಡುವಂಥ ಸಂಗತಿ ಆಯಿತು. ಪೆನಾಲ್ಟಿ 2,000 ತನಕ ಪೆನಾಲ್ಟಿ ಹಾಕುವಂಥ ಕೆಲಸವನ್ನು ಮಾಡಿದ್ದೇವೆ. ಇದರ ನಿಯಂತ್ರಣ ಮಾಡಲಿಕ್ಕೆ ಖಂಡಿತ ನಾವು ಆಗ್ತದೆ. ನಾನು ಪ್ರಥಮ ಆದ್ಯತೆಯನ್ನು ಕೊಟ್ಟಿದ್ದೇನೆ ಯಾವುದಕ್ಕೆ, ಸ್ವಚ್ಛತೆಗೆ. ಹೌದು, ನಗರದಲ್ಲಿಯೇ ಕೊಟ್ಟಿದ್ದೆ, ಗ್ರಾಮಾಂತರದಲ್ಲಿ ಕೊಡ್ತಾ ಇದ್ದೆ. ಯಾಕೆಂದರೆ ಚಿಕ್ಕ ಮಕ್ಕಳಲ್ಲಿ ಈಗ ಬಂದಿದೆ, ತುಂಬ ಸ್ವಚ್ಛತೆ ವಿಷಯ ಬಂದಿದೆ. ಬಹುಶಃ ನಾವು ಏನು ವಯೋವೃದ್ಧರು, ಜ್ಞಾನವೃದ್ಧರು ಅಂತ ಹೇಳ್ತೇವೆ, ನಮ್ಮ ಸೈಡಿಂದ ಜಾಸ್ತಿ ಬರಬೇಕು ಅಂತ ಹೇಳುವಂಥದ್ದು. ಕೊನೆಯ 2 ಪ್ರಶ್ನೆಗಳು, ಅದು ಬಹಳ ಸಿಂಪಲ್ ಪ್ರಶ್ನೆ ಆದರೆ ಬಹಳ ಗಂಭೀರವಾದದ್ದು. ಒಂದು ಸರ್, ಮುಖಾರಿ ಸಮುದಾಯ ಈಶ್ವರಮಂಗಲ ಸೈಡು ಇದ್ದಾರೆ, ಅವರು ಸ್ವಲ್ಪ ವಿಟ್ಲ ಸೈಡ್ನಲ್ಲಿ. ಅವರದ್ದು ಬಹು ವರ್ಷದ ಬೇಡಿಕೆ ಸರ್. 94ನೇ ಇಸವಿಯಿಂದ ಅವರು ಕೆಲಸ ಮಾಡ್ತಾ ಇದ್ದಾರೆ. ತುಂಬ ಹಿಂದುಳಿದವರು, ಬಹಳ ಸಣ್ಣ ಸಮುದಾಯ, ಮುಖಾರಿ ಸಮುದಾಯ ಅಂತ. ಅವರು ಸ್ವಲ್ಪ ಹಿಂದುಳಿದ ವರ್ಗಕ್ಕೆ ಸೇರಬೇಕು, ನಮ್ಮಲ್ಲಿ ಅಷ್ಟು ಯಾರು ಇಲ್ಲ, ನಾವು ಬಹಳ ಹಿಂದುಳಿದವರು ಅಂತೇಳಿ ತುಂಬ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಉಸ್ತುವಾರಿ ಸಚಿವರಾದಂತಹ ಶ್ರೀಯುತ ಶ್ರೀನಿವಾಸ ಪೂಜಾರಿ ಅವರಿಗೆ, ನಮ್ಮ ಉಸ್ತುವಾರಿ ಸಚಿವರು ಸುನೀಲ್ ಕುಮಾರ್ ಅವರು, ಹಾಗೆಯೇ ಸಚಿವರಾದಂಥ ಶ್ರೀನಿವಾಸ ಪೂಜಾರಿ ಅವರು, ಶ್ರೀಯುತ ಅಂಗಾರರು, ಇವರಿಗೆಲ್ಲ ಅವರು ಮನವಿ ಕೊಟ್ಟಿದ್ದಾರೆ. ಇದು ಏನಾಯಿತು ಅಂತ ಹೇಳಿ ಅವರು ಕೇಳ್ತಾ ಇದ್ದಾರೆ ಸರ್. ಮುಖಾರಿ ಜನಾಂಗ ಎನ್ನುವಂಥದ್ದು ಒಂದು ಮೈಕ್ರೋ ಕಮ್ಯುನಿಟಿ, ಭಾರಿ ಕಡಿಮೆ ಸಂಖ್ಯೆಯಲ್ಲಿರುವಂಥ ಒಂದು ಸಮುದಾಯ. ಅದು ನಮ್ಮ ಕಾಸರಗೋಡು, ನಮ್ಮ ಬಾರ್ಡರ್ ಏರಿಯಾದಲ್ಲಿ, ಕರ್ನಾಟಕ ಕೇರಳ ಬಾರ್ಡರ್ ಏರಿಯಲ್ಲಿ ಅಂತ ಒಂದು ಸಮುದಾಯ. ಅವರ ಸಂಖ್ಯೆ ನಾವು ಲೆಕ್ಕ ಹಾಕಿದಾಗ ಸುಮಾರು 700 ಸಂಖ್ಯೆ ಒಳಗಡೆ ಇದೆ. ಅವರು ನಮಗೆ ಬೇಡಿಕೆ ಕೊಟ್ಟರು, ನಮ್ಮದು ಯಾವುದೇ ಜಾತಿಯ ಲಿಸ್ಟಲ್ಲಿ ಇಲ್ಲ, ಯಾವುದೇ ಹಿಂದುಳಿದ ವರ್ಗ ಆಗಿರ್ಬೋದು, ಬೇರೆ ಯಾವುದೇ ಸಮುದಾಯಕ್ಕೆ ನಮ್ಮನ್ನು ಸೇರಿಸಲಿಲ್ಲ, ಸ್ಟೇಟ್ ಲಿಸ್ಟಲ್ಲಿ ಇಲ್ಲ ಅಂಥೇಳಿ. ಅದಕ್ಕೆ ನಾವು ಹಿಂದುಳಿದ ವರ್ಗದ ಆಯೋಗಕ್ಕೆ ಅವರಿಂದ ಮನವಿಯನ್ನು ಕೊಟ್ಟು, ಹಿಂದುಳಿದ ವರ್ಗದ ಆಯೋಗ ಆ ಒಂದು ಕುಲಶಾಸ್ತ್ರ ಅಧ್ಯಯನ ಮಾಡಿ
ಅವರನ್ನು ಹಿಂದುಳಿದ ವರ್ಗಕ್ಕೆ ಸೇರಿಸ್ಬೋದು ಅಂತೇಳಿ ಜಯಪ್ರಕಾಶ್ ಹೆಗಡೆ ನಮ್ಮ ನೇತೃತ್ವದ ಸಮಿತಿ ಅದು ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಂತ ಶ್ರೀನಿವಾಸ ಪೂಜಾರಿಗೆ ಮನವಿಯನ್ನು ಕೊಟ್ಟಿದೆ. ಅವರು ಅದನ್ನು ಇನ್ನು ಕ್ಯಾಬಿನೆಟ್ಗೆ ತಂದು ಅದನ್ನು ಗಜೆಟ್ ನೋಟಿಫಿಕೇಶನ್ ಮಾಡೋ ಮುಖಾಂತರ ಅದನ್ನು ಸೇರಿಸುವಂಥ ಕೆಲಸ ಮಾಡ್ತಾರೆ. ಅದರ ಜೊತೆಯಲ್ಲಿ ಇನ್ನೊಂದು 2-3 ಸಮುದಾಯ ಇದೆ. ಬೋವಿ ಜನಾಂಗ ಅಂತ ಇದೆ. ಬೋವಿಯಲ್ಲಿ 2 ಇದೆ. ಒಂದು SC ಸೇರಿದ್ದಾರೆ, ಇನ್ನೊಂದು ಹಿಂದುಳಿದ ವರ್ಗಕ್ಕೆ ಸೇರಿದ್ದಾರೆ, ಇನ್ನೊಂದು ವರ್ಗ ಯಾವುದಕ್ಕೂ ಸೇರಲಿಲ್ಲ. ಅವರು ಕೂಡ ಹಾಗೆ ಸಣ್ಣ ಸಂಖ್ಯೆಯಲ್ಲಿರುವಂಥ ಸಮುದಾಯಗಳು. ಇವ್ರದ್ದೆಲ್ಲ ಇವತ್ತು ಸರ್ಕಾರ ಅವ್ರನ್ನ ಯಾವುದೇ ಒಂದು ವರ್ಗಕ್ಕೆ ಸೇರಿಸಬೇಕಿದ್ರೂ ಅವ್ರದ್ದು ಕುಲಶಾಸ್ತ್ರ ಅಧ್ಯಯನ ಮಾಡಬೇಕು. ಅವರ ಆರ್ಥಿಕ ಸ್ಥಿತಿಗತಿ ಹೇಗಿದೆ, ಅವರ ಶೈಕ್ಷಣಿಕ ಮಟ್ಟ ಹೇಗಿದೆ, ಅವರ ಸಂಖ್ಯೆ ಹೇಗಿದೆ, ಇದನ್ನೆಲ್ಲ ನೋಡಿಕೊಂಡು ಅದನ್ನು ಮಾಡುವಂಥ ಸಂದರ್ಭದಲ್ಲಿ ಖಂಡಿತ ಅವರಿಗೆ ನ್ಯಾಯ ಕೆಲಸವನ್ನು ಮಾಡ್ತೀವಿ ಸರ್. ಆ ಕೆಲಸ ಪ್ರಗತಿಯಲ್ಲಿದೆ. ವಂದನೆಗಳು ಸರ್. ಕೊನೆಯ ಪ್ರಶ್ನೆಗೆ ನಾವು ಬರ್ತಾ ಇದ್ದೇವೆ, ಯಾಕೆಂದರೆ ಸಮಯದ ಅಭಾವ ಇದೆ. ಈ ಪ್ರಶ್ನೆ ಪುತ್ತೂರಿಗೆ ಸಂಬಂಧಪಟ್ಟು ಪಟ್ಟಣಕ್ಕೆ. ಮತ್ತೆ ಎಲ್ಲ ಪಟ್ಟಣಗಳಲ್ಲಿ ಇವತ್ತು ಒಂದು ದೊಡ್ಡ ತೊಂದರೆ ಏನು ಅಂದರೆ ಈ ಬೀದಿ ನಾಯಿಗಳು ಸರ್. ನಾವು ಕೇಳಿದ್ದೇವೆ, ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಚಿಕ್ಕ ಮಕ್ಕಳನ್ನು ಅಟ್ಯಾಕ್ ಮಾಡಿದ್ದು ಕೂಡ ಕೇಳಿದ್ದೇವೆ. ಪುತ್ತೂರಿನಲ್ಲಿ ಕೂಡ ಬಹಳಷ್ಟು ಬೀದಿ ನಾಯಿಗಳ ಸಮಸ್ಯೆ ಇದೆ. ಸಮಸ್ಯೆಗಿಂತ ಹೆಚ್ಚು ಏನಂದ್ರೆ ಹೇಳಿದರೆ, ಮಾರ್ಗದಲ್ಲಿ ಹೋಗುವ ವಾಹನದ ಅಡಿಗೆ ಅದು ಬೀಳುವಂಥದ್ದು, ಅಥವಾ ಕೆಲವು ಬೈಕಿನವರು ನಾಯಿ ಅಡ್ಡ ಬಂದು ಬಿದ್ದು ಏನೆಲ್ಲ ಆದದ್ದು ಸಮಸ್ಯೆಗಳಿದೆ. ಇದಕ್ಕೆ ಈ ಸಂತಾನಹರಣ ಚಿಕಿತ್ಸೆ ಮಾಡುವಂಥದ್ದು ಅಂತ ಮೊದಲು ಬೀದಿ ನಾಯಿಯನ್ನು ಕೊಲ್ಲುವಂಥದ್ದು ಇತ್ತು. ಆದರೆ ಈಗ ಪ್ರಾಣಿ ದಯಾ ಸಂಘ ನಾವು ಕೊಲ್ಲಬಾರ್ದು, ಖಂಡಿತ ಸಂತಾನಹರಣ ಚಿಕಿತ್ಸೆಯನ್ನು ಮಾಡುವಂಥದ್ದು. ಸೊ ಅವರ ಪಾಪ್ಯುಲೇಷನನ್ನು ಕಂಟ್ರೋಲ್ ಮಾಡುವಂಥದ್ದು, ಇದು ಬಹಳ ಸಕ್ಸಸ್ ಆದಂಥ ಒಂದು ಪ್ರೋಗ್ರಾಮ್. ಆದರೆ ನಮ್ಮಲ್ಲಿ ಇದು ಆಗ್ತಾ ಇಲ್ಲ ಸರ್. ಪುತ್ತೂರಿನಲ್ಲಿ ಅದು ಏನೋ ಯಾರ್ದೋ ಅದರ ಸ್ವಲ್ಪ ಏನೋ ಸಮಸ್ಯೆ ಉಂಟು ಅದರಲ್ಲಿ ಮಧ್ಯದಲ್ಲಿ. ಇದನ್ನೇನಾದರೂ ಅದು ಏನು ಅಂತ ಏನಾದರೂ ಮಾಡ್ಬೋದು ಸರ್? ಅದಕ್ಕೇನಾದರೂ ಸಮಸ್ಯೆಗಳಿಗೆ ಒಂದು ಪರಿಹಾರ ನಗರಸಭೆಯ ಮೂಲಕ ಅಥವಾ ಏನಾದರೂ ಮಾಡ್ಬೋದಾ ಅಂತ ಹೇಳೋದು ಪ್ರಶ್ನೆ. ಪ್ರಾಣಿ ಪ್ರಿಯರು ಪುತ್ತೂರಿನಲ್ಲಿ ಭಾಳಷ್ಟು ಜನ ಇದ್ದಾರೆ. ಅದರಲ್ಲಿ ಬೀದಿ ನಾಯಿ ಸಾಕುವವರು ತುಂಬ ಜನ ಇದ್ದಾರೆ. ಅದರ ಪಾಲನೆ ಪೋಷಣೆ ಮಾಡುವವರು ತುಂಬ ಜನ ಪುತ್ತೂರಿನಲ್ಲಿ. ನಮ್ಮ ರಾಜೇಶ್ ಬನ್ನೂರ್ ಅವರಿಗೆ ನಾವು ಕೃತಜ್ಞರು ಸರ್. ಬಹಳ ಕಷ್ಟಪಟ್ಟು ಕೆಲಸ ಸಂಘದವರು ಕೂಡ ಇದ್ದಾರೆ. ಒಟ್ಟು ಇವತ್ತು ನಮ್ಮ ಪಶುಸಂಗೋಪನಾ ಇಲಾಖೆ, ನಮ್ಮ ವೆಟರ್ನರಿ ಡಿಪಾರ್ಟ್ಮೆಂಟ್ ಇವತ್ತು ಒಂದಷ್ಟು ವೈದ್ಯರ ಕೊರತೆಯನ್ನು ಕಾಣ್ತಾ ಇದೆ. ಇದರಿಂದಾಗಿ ನಾನು ಇದರ ಬಗ್ಗೆ ಒಮ್ಮೆ ಮಾತಾಡಿದೆ. ನಮ್ಮಲ್ಲಿ ಸಾಕಷ್ಟು ಪಶುವೈದ್ಯರು ಇಲ್ಲದೇ ಇರೋದ್ರಿಂದ ಈ ನಾಯಿಗಳಿಗೆ ಸಂತಾನಹರಣ ಮಾಡ್ಬೋದು, ಟ್ರೀಟ್ಮೆಂಟ್ ಕೊಡಲಿಕ್ಕೆ ಇವತ್ತು ಸ್ವಲ್ಪ ಕಷ್ಟ ಸಾಧ್ಯ ಆಗಿದೆ. ಖಂಡಿತ ಈಗ ಅಪಾಯಿಂಟ್ಮೆಂಟ್ಗಳು ಆಗ್ತಾ ಇದೆ. ಅದು ಆದ ಮೇಲೆ ನಾವು ಸಂಬಂಧಪಟ್ಟಂಥ ಇಲಾಖೆಯವರನ್ನು ಸೇರಿಸಿಕೊಂಡು, ನಗರಸಭೆಯನ್ನು ಸೇರಿಸಿಕೊಂಡು, ಏನು ಇವತ್ತು ಇಲ್ಲಿ ಬೀದಿ ನಾಯಿಗಳ ಸಮಸ್ಯೆ ಇದೆ ಅದರ ನಿಯಂತ್ರಣ ಹೇಗೆ ಮಾಡ್ಬೋದು, ಇದರ ಬಗ್ಗೆ ಖಂಡಿತ ನಮ್ಮ ನಗರಸಭೆಯ ಅಧ್ಯಕ್ಷರ ನೇತೃತ್ವದಲ್ಲಿ ಅದಕ್ಕೆ ಒಂದು ತೀರ್ಮಾನವನ್ನು ತಗೊಳ್ತೇವೆ. ಎಸ್, ಬಹುಶಃ ಪ್ರಶ್ನೆಗಳು ಆಯಿತು. ಒಂದು ಸಜೆಷನ್ ಒಬ್ಬರು ಕೊಟ್ಟಿದ್ದಾರೆ, ಇದು ಬಹಳ ರಿಲೆವೆಂಟ್ ಅಂತ ಹೇಳುವಂಥದ್ದು ಕೊನೆಯಲ್ಲಿ ಸರ್. ಅವರು ಹೇಳುವಂಥದ್ದು ಪುತ್ತೂರನ್ನು ಸ್ವಚ್ಛ ಮಾಡಬೇಕು ಅಥವಾ ಒಳ್ಳೆಯ ಊರು ಮಾಡಬೇಕಾದ್ರೆ ಅವ್ರು ಹೇಳುವಂಥದ್ದು ಸೀನಿಯರ್ಸ್ಗಳಿಗೆ ಸರಿಯಾದ ಇಲ್ಲಿ ವಾಕಿಂಗಿಗೆ ವ್ಯವಸ್ಥೆಗಳು. ಬಹುಶಃ ತುಂಬ ಜನ ಇವತ್ತು ನಡೆದಾಡ್ತಾರೆ, ಇಲ್ಲಿ ಬೈಪಾಸ್ನಲ್ಲಿ ಕೂಡ ನೋಡ್ತೇವೆ. ಅವರು ಯಾಕೆ ಅಂತ ಗೊತ್ತಿಲ್ಲ, ಎಡದ ಬದಿಯಲ್ಲಿ ನಡೀತಾರೆ. ಸಣ್ಣ ಮಕ್ಕಳಿಗೆ ನಾವು ಎಜುಕೇಷನ್ ಉಂಟು, ಬಲದ ಬದಿಯಲ್ಲೇ ವಾಕ್ ಮಾಡಬೇಕು, ಯಾಕೆಂದರೆ ಎದುರಿಂದ ವಾಹನ ಬಂದದ್ದು ಕಾಣಬೇಕು ಅಂತ. ಅದರ ಬಗ್ಗೆ ಅವೇರ್ನೆಸ್ ಇಲ್ಲಿ ಇಲ್ಲ, ಬಹಳ ಕಡಿಮೆ ಆಗಿದೆ. ಮತ್ತು ಆಟೋ ಬಹಳ ಚಂದ ಸರ್ವಿಸ್ ಕೊಡ್ತಾರೆ, ಆದರೆ ಅವರು ಎಲ್ಲೆಂದರಲ್ಲಿ ತಿರುಗಿಸ್ತಾರೆ. ಹಾಗಾಗಿ ಡ್ರೈವಿಂಗ್ ಮಾಡಲಿಕ್ಕೆ ಹೆದರಿಕೆ ಆಗ್ತದೆ. ಬೈಪಾಸ್ ಕ್ರಾಸಿಂಗ್ಗಳು ಸರಿಯಾಗಲಿಲ್ಲ, ಅದಕ್ಕೆ ಇನ್ನು ವ್ಯವಸ್ಥೆ ಮಾಡಬೇಕು. ಅಂಥದ್ದು ಕಷ್ಟ ಆಗಿದೆ. ಟ್ರಾಫಿಕ್ ಪೊಲೀಸ್ನವರು ಟ್ರಾಫಿಕ್ ಜಾಮಿಗೆ ಗಮನ ಕೊಡದೆ, ಖಂಡಿತ ಅವರು ನಮ್ಮ ಸೀಟ್ ಬೆಲ್ಟು ಅದು ಇದು ಅದರ ಬಗ್ಗೆ ಎಲ್ಲ ತುಂಬ ಗಮನ ಕೊಡ್ತಾ ಇದ್ದಾರೆ ಅವರು, ಹೊಗೆ ಟೆಸ್ಟು. ಆದರೆ ಟ್ರಾಫಿಕ್ ಬ್ಲಾಕ್ ಆದಾಗ ಅವರ ಸಂಖ್ಯೆ ಕಡಿಮೆ ಆಗಿದೆ ಅಂತ ಹೇಳಿ ಜನರ ಒಂದು ಕಂಪ್ಲೇಂಟು. ಮತ್ತು ದೇವಸ್ಥಾನ ಇರ್ಬೋದು, ಈ ಸರಿಯಾಗಿ ಜನ ಜಾಸ್ತಿ ಓಡಾಡುವಂಥ ಸ್ಥಳ, ಚರ್ಚ್ ಇರ್ಬೋದು, ಮಸೀದಿ ಇರ್ಬೋದು, ಇಲ್ಲೆಲ್ಲ ಹೋಗಲಿಕ್ಕೆ ಎಂಟ್ರೆನ್ಸು ಅಲ್ಲಿ ವ್ಯವಸ್ಥೆಗಳು ಸರಿ ಇಲ್ಲ. ಇದನ್ನೆಲ್ಲ ಸ್ವಲ್ಪ ಸರಿಯಾಗಿ ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡಬೇಕು. ಪೂಡ ಇರ್ಬೋದು, ನಗರಸಭೆ ಇರ್ಬೋದು, ಶಾಸಕರ ನೇತೃತ್ವದಲ್ಲಿ ಇದು ಆಯಿತು ಅಂತೇಳಿ ಆದರೆ ನಮ್ಮ ಒಂದು ಒಳ್ಳೆಯ ಜಿಲ್ಲಾ ಕೇಂದ್ರ ಪುತ್ತೂರು ಆಗ್ಬೋದು ಅಂತ ಹೇಳೋದು ಅವರ ಸಜೆಷನ್ ಸರ್. ಈ ನಿಟ್ಟಿನಲ್ಲಿ ಏನಾದರೂ ಮಾಡ್ಬೋದಾ ಅಂತ ಹೇಳುವಂಥದ್ದು, ಇದು ಸಜೆಷನ್ ಅಷ್ಟೇ. ಇದಕ್ಕೆ ಏನಾದರೂ ವಿಷಯ ಉಂಟಾ ಅಂತ. ನಾನು ಶಾಸಕನಾಗಬೇಕಿದ್ದರೆ ಪುತ್ತೂರಿನಲ್ಲಿ ಒಂದು ಪಾರ್ಕ್ ಇತ್ತು, ಇವತ್ತು 8 ಪಾರ್ಕ್ಗಳನ್ನು ಮಾಡಿದ್ದೇವೆ ಪುತ್ತೂರಿನಲ್ಲಿ. ಪುತ್ತೂರಿನ ಬಸ್ ಸ್ಟ್ಯಾಂಡ್ಗಳು ಇವತ್ತು ಸ್ಮಾರ್ಟ್ ಬಸ್ ಸ್ಟ್ಯಾಂಡ್ ಆಗಿದೆ. ಆ ಬಸ್ ಸ್ಟ್ಯಾಂಡಲ್ಲಿ ಕೂತಾಗ ನಿಮಗೆ ಒಂದಷ್ಟು ನೆಮ್ಮದಿ ಸಿಗ್ತದೆ. ಅಲ್ಲಿಯ ಲೈಟಿಂಗ್ಸು, ಅಲ್ಲಿಯ ಅಡ್ವೈಸ್ಮೆಂಟ್, ಅಲ್ಲಿಯ ಆ ಒಂದು ನಮ್ಮ ಮೊಬೈಲ್ ಚಾರ್ಜರ್ಗಳು, ಸೌಂಡ್ ಸಿಸ್ಟಮ್, ಹೀಗೆ ಒಂದು ನಗರ ಹೇಗಿರಬೇಕು ಅಂತೇಳಿ ಆ ಸ್ಮಾರ್ಟ್ ಬಸ್ ಸ್ಟ್ಯಾಂಡ್, ಆ ಒಂದು ಪಾರ್ಕ್ಗಳ ಮುಖಾಂತರ ನಾವೊಂದಷ್ಟು ಪರಿವರ್ತನೆ ಮಾಡಬೇಕು ಅಂತೇಳಿ ಯೋಚನೆ ಮಾಡಿಕೊಂಡು ಇದನ್ನು ಮಾಡಿದ್ದೇವೆ.
ನಮ್ಮ ಪುತ್ತೂರಿನ ಒಬ್ಬ ಹಿರಿಯ ನಾಗರಿಕರು ಬೆಳಿಗ್ಗೆ ಹೊತ್ತು ವಾಕಿಂಗ್ ಮಾಡಬೇಕಿದ್ರೆ ಸಂಪ್ಯದ ಹತ್ತಿರ ಅವರೊಂದು ವೆಹಿಕಲ್ ಬಂದು ಅವರು ಆ ಅಪಘಾತದಲ್ಲಿ ಸಾವನ್ನಪ್ಪುವಂಥ ಸಂಗತಿ ಆಯಿತು. ಇದಾದಾಗ ನನಗೆ ಕಂಡಿತ್ತು ಹಿರಿಯ ನಾಗರಿಕರಿಗೆ ಖಂಡಿತ ಒಂದು 4-5 ಎಕರೆ ಒಂದು ಒಳ್ಳೆಯ ಪಾರ್ಕನ್ನು ಮಾಡಬೇಕು. ನಾವು ಸಂಜೆ ಹೊತ್ತು ಬೆಳಿಗ್ಗೆ ಹೊತ್ತು ಅವರು ಒಳ್ಳೆಯ ವಾಯು ಸೇವನೆ ಮಾಡಲಿಕ್ಕೆ ಅದೊಂದು ಬೇಕು ಅಂತೇಳಿ ನಾವು ಈಗಾಗಲೇ ನಗರಸಭೆ ಅದಕ್ಕೆ ಜಾಗವನ್ನು ಹುಡುಕುವಂಥ ಸಂಗತಿಯನ್ನು ಮಾಡ್ತಾಯಿದೆ. ಅದು ಸಿಕ್ಕಿದರೆ ಖಂಡಿತ ಒಳ್ಳೆಯ ಒಂದು 5 ಎಕರೆ ಪಾರ್ಕ್ ಎಲ್ಲ ಹಿರಿಯ ನಾಗರಿಕರು ಅಲ್ಲಿ ಹೋಗಿ ಆ ವಾಯು ಸೇವನೆ ಮಾಡುವಂಥದ್ದು ಮತ್ತು ತಮ್ಮ ಶಾರೀರಿಕ ದೃಢತೆಯನ್ನು ಹೆಚ್ಚಿಸುವಂಥ ಸಂಗತಿಯನ್ನು ಮಾಡುವಂಥದ್ದು. ಪುತ್ತೂರಿನ ರಸ್ತೆಗಳನ್ನು ಅಗಲೀಕರಣ ಮಾಡಲಿಕ್ಕೆ ಸ್ವಲ್ಪ ಸಮಯಾವಕಾಶ ತಗೊಳ್ಬೋದು. ಈಗ ಚುನಾವಣೆಗಳು ಬರ್ತಾ ಇದೆ, ನಾವು ಕೈ ಹಾಕುವಂಥದ್ದು ಸಮಂಜಸ ಅಲ್ಲ ಅಂತ ನಮ್ಮ ಭಾವನೆ. ಆದರೂ ನಮ್ಮ ಉದ್ದೇಶ ಇದೆ, ಪುತ್ತೂರಿನ ಎಲ್ಲ ರಸ್ತೆಗಳು ಚತುಷ್ಪಥ ರಸ್ತೆಗಳಾಗಬೇಕು ಅಂತೇಳಿ. ಮಧ್ಯದಲ್ಲಿ ಡಿವೈಡರ್ ಇರಬೇಕು, ಒಳ್ಳೆಯ ಸ್ಟ್ರೀಟ್ ಲೈಟ್ಗಳು LED ಬಲ್ಬುಗಳನ್ನು ಹಾಕಬೇಕು. ನಾನು ಈಗಾಗಲೇ ಕಳೆದ 2 ವರ್ಷದಿಂದ ಎಲ್ಲ ನಮ್ಮ ಸ್ಟ್ರೀಟ್ ಲೈಟ್ಗಳನ್ನು LED ಬಲ್ಬುಗಳಿಗೆ ನಾವು ಕನ್ವರ್ಟ್ ಮಾಡುವಂಥ ಸಂಗತಿಯನ್ನು ಮಾಡಿದ್ದೇವೆ. ಒಂದು ನಮಗೆ ಪವರ್ ಉಳಿಸಬೇಕು, ಅದಕ್ಕೆ ಬೇಕಾಗಿ ಆ LED ಬಲ್ಬುಗಳನ್ನು ಇವತ್ತು ಹಾಕುವಂಥ ಕೆಲಸ ನಗರದ ಒಳಗಡೆ ಆಗ್ತಾಯಿದೆ. ರಸ್ತೆ ಇನ್ನು ಮುಂದೆ ನಮ್ಮದೆಲ್ಲ ರಸ್ತೆಗಳನ್ನು ಕಾಂಕ್ರೀಟೀಕರಣ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಯಾಕಂದರೆ ಟಾರ್ ರಸ್ತೆ ಆದರೆ ನಮ್ಮದು ಒಂದು ಮಳೆಗಾಲದಲ್ಲಿ ಹೋಗ್ತದೆ, ಅದಕ್ಕೆ ಕಾಂಕ್ರೀಟೀಕರಣ ಮಾಡಬೇಕು ಅಂತೇಳಿ ಅದನ್ನು ಕೂಡ ಯೋಚನೆ ಮಾಡಿದ್ದೇವೆ. ಪುತ್ತೂರು ನಗರಸಭೆಯ ವ್ಯಾಪ್ತಿಯಲ್ಲಿ ಈ ವಾಕಿಂಗ್ ಪಾತ್ಗಳು ಎಲ್ಲಿಯೂ ಇಲ್ಲ. 1-2-3 ಕಡೆ ಇದೆ, ನಮ್ಮದು ಇಂಟರ್ಲಾಕ್ ಹಾಕಿ ಅಳವಡಿಸಿ, ಆದರೆ ಅದರಲ್ಲಿ ವಾಹನ ಸವಾರರು ಹೋಗ್ತಾರೆ. ಇದೊಂದಷ್ಟು ಸಮಸ್ಯೆ ಆಗಿದೆ. ಟ್ರಾಫಿಕ್ ಜಾಮ್ ಆಗುವಂಥದ್ದು 1-2-3 ಪಾಯಿಂಟ್ಗಳನ್ನು ಗುರುತಿಸಿದ್ದೇವೆ. ಒಂದು ನಮ್ಮ ಅರುಣ ಥಿಯೇಟ್ರ್ ಬಳಿ, ಇನ್ನೊಂದು ಶ್ರೀಧರ್ ಭಟ್ರ ಅಂಗಡಿ ಬಳಿ, ಇನ್ನೊಂದಷ್ಟು ಕನ್ಫ್ಯೂಷನ್ಗಳು ಸಂಜಯ್ ಶೆಟ್ಟರ ಹತ್ತಿರ ಅಲ್ಲಿ ಸ್ವಲ್ಪ ನಮ್ಮ ವೆಂಕಟರಮಣ ದೇವಸ್ಥಾನದ ಬಳಿ ಕೆಲವು ಜಂಕ್ಷನ್ಗಳಿದೆ. ನಾನು ನಗರ ಪ್ರದರ್ಶನ ಕೆಲವು ಸಲ ಹಾಕ್ತೇನೆ, ಹೆಚ್ಚು ಜನ ದಟ್ಟಣೆ ಇರುವಾಗಲೂ ಹೋಗ್ತೇನೆ, ಕಡಿಮೆ ಜನ ಇರುವಾಗಲೂ ಹೋಗ್ತೇವೆ. ಅದಕ್ಕೆ ಬೇಕಾಗಿ ಈಗಾಗಲೇ ನಾವು ಟ್ರಾಫಿಕ್ ನಮ್ಮ ಇನ್ಸ್ಪೆಕ್ಟ್ರು, SI ಮತ್ತು ಹೋಮ್ ಗಾರ್ಡ್ಗಳು ಒಂದು ಸಭೆಯನ್ನು ನಾನು ಮಾಡಿದ್ದೆ ಹಿಂದಿನ ಬಾರಿ. ನಮ್ಮದು ಪೀಕ್ ಅವರಲ್ಲಿ ಎಷ್ಟು ಪೊಲೀಸನ್ನು ಸಿಟಿಯಲ್ಲಿ ಹಾಕಬೇಕು, ಎಷ್ಟು ಜನ ಹೋಮ್ ಗಾರ್ಡ್ಗಳನ್ನು ಹಾಕಬೇಕು, ಬಾಕಿ ಟೈಮಲ್ಲಿ ಎಷ್ಟು ಜನ ಹಾಕಬೇಕು, ಇದ್ರ ಬಗ್ಗೆ ಒಂದು ಹಂತದಲ್ಲಿ ಒಮ್ಮೆ ಸ್ವಲ್ಪ ಸರಿಯಾಯಿತು. ಈಗ ಹೊಸ SI ಅವರು ಬಂದಿದ್ದಾರೆ, ಉದಯ ರವಿ ಅವರು ನಮ್ಮ ಗ್ರಾಮಾಂತರದಿಂದ ಟ್ರಾಫಿಕ್ ಬಂದಿದ್ದಾರೆ. ಈಗ ಬಂದ ಮೇಲೆ ಈಗ ಪುನಃ ಒಮ್ಮೆ ನಾವು ಆ ಟ್ರಾಫಿಕ್ ಜಾಮಿನ ಬಗ್ಗೆ ಯೋಚನೆ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದೆ. ನಗರಸಭೆ ಅಧ್ಯಕ್ಷರು, ಪೌರಾಯುಕ್ತರು ನಾವೆಲ್ಲ ಸೇರಿ ಆದಷ್ಟು ಟ್ರಾಫಿಕ್ ಜಾಮ್ ಆಗದಾಗಿ ರಸ್ತೆ ಅಗಲೀಕರಣ ಮಾಡೋ ದೃಷ್ಟಿಯಿಂದ ಇವತ್ತು ಯೋಜನೆ ಇದೆ. ನಮಗೆ ದೊಡ್ಡ ಸಮಸ್ಯೆ ಇರುವಂಥದ್ದು ಈಗ ಟ್ರಾಫಿಕ್ ಜಾಮು ಅರುಣ ಥಿಯೇಟ್ರಿಂದ ನಮ್ಮ APMC ರೋಡ್ ಇವತ್ತು ಒಂದು ಬಿಜಿ ಹೆಚ್ಚು ನಮ್ಮ ವಾಹನ ದಟ್ಟಣೆ ಇರುವಂಥ ಒಂದು ರಸ್ತೆ. ಅದರ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸ್ತಾ ಇದೆ. ಧನ್ಯವಾದಗಳು ಸರ್. ನಮಗೆ ಬಹಳ ಖುಷಿ ಇದೆ. ರೈತರಿಗೆ ಬಹಳಷ್ಟು ಕೆಲಸ ಆಗಿದೆ, ಕಾರ್ಮಿಕರಿಗಾಗಿ ಬೇರೆ ಬೇರೆ ಕೆಲಸಗಳಾಗಿದೆ, ಶಿಕ್ಷಣ ಕ್ಷೇತ್ರದಲ್ಲಿ ಬಹಳಷ್ಟು ಕೆಲಸ ಆಗಿದೆ, ನೀರಾವರಿಯ ಬಗ್ಗೆ ಕಿಂಡಿ ಅಣೆಕಟ್ಟುಗಳಿರ್ಬೋದು, ಅಂತರ್ಜಲ ಅಭಿವೃದ್ಧಿಗೆ ಬೇರೆ ಬೇರೆ ಕೆಲಸಗಳು, ಜನರ ತೊಡಗಿಸಿಕೊಳ್ಳುವಿಕೆ ಎಲ್ಲ ಆಗಿದೆ, ಗ್ರಾಮೀಣಾಭಿವೃದ್ಧಿ, ಸಾಂಸ್ಕೃತಿಕ, ನೀವು ಯಾವಾಗಲೂ ಮಾತಾಡುವಂತಹ ಕೆಲಸಗಳು ಇದು ಇನ್ನೂ ವೇಗವಾಗಿ ನಡೀಲಿ ಅಂತ ಹೇಳೋದು ನಮ್ಮ ಹಾರೈಕೆ. ಒಂದು ಜನ 2.10 ಲಕ್ಷ ಮತದಾರರು, ಒಟ್ಟು ಒಂದು 3 ಲಕ್ಷ ಒಟ್ಟು ಜನಸಂಖ್ಯೆ ನಮ್ಮ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ, ಅಷ್ಟು ಜನರ ನಾಯಕರು ನಮ್ಮ ಶಾಸಕರು. ಇನ್ನಷ್ಟು ಮಹಾಲಿಂಗೇಶ್ವರ ನಿಮಗೆ ಶಕ್ತಿಯನ್ನು ಕೊಡಲಿ ಅಂತ ಹೇಳ್ತಾ, ಅಧ್ಯಕ್ಷರು ಏನಾದರೂ ಪ್ರಶ್ನೆ ಇದ್ದರೆ ಕೊನೆಯ ಅವಕಾಶ ನಿಮಗೆ ಸರ್, ನಮ್ಮ ತೀರ್ಪುಗಾರರ ಅನುಮತಿ ಮೇರೆಗೆ. ಸರ್, ನಿರ್ವಾಹಕರ ಮೂಲಕ ಪುತ್ತೂರು ರೋಟರಿ ಕ್ಲಬ್ಬಿನ ಒಂದು ಪ್ರಶ್ನೆ. ಇದಕ್ಕೆ ನೀವು ಈಗಾಗಲೇ ಉತ್ತರವನ್ನು ನೀಡಿದ್ದೀರಿ, ಆದರೂ ಪುತ್ತೂರು ರೋಟರಿ ಕಡೆಯಿಂದ ಈ ಪ್ರಶ್ನೆ. ರೋಟರಿ ಅಂತ ಹೇಳಿದರೆ ಸಮಾಜ ಸೇವೆ. ರೋಟರಿ ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಾ ಬಂದಿದೆ. 1965ರಲ್ಲಿ ಪ್ರಾರಂಭವಾದ ಪುತ್ತೂರು ರೋಟರಿ ಕ್ಲಬ್ 57 ವರ್ಷವನ್ನು ಪೂರೈಸಿದೆ. ಈ 57 ವರ್ಷದಲ್ಲಿ ಪುತ್ತೂರಿನ ಜನಕ್ಕೆ ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ರೋಟರಿಪುರ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ 2ನೇ ಬ್ಲಡ್ ಬ್ಯಾಂಕ್ ಕೂಡ ಪುತ್ತೂರು ರೋಟರಿ ಸಂಸ್ಥೆ ನೀಡಿದೆ. ಹಾಗೆ ಮಹಾವೀರ ಹಾಸ್ಪಿಟಲ್ನಲ್ಲಿರುವಂಥ ಡಯಾಲಿಸಿಸ್ ಸೆಂಟರ್, ಹಾಗೆ
ಈ ವರ್ಷ ಜೂನ್ ತಿಂಗಳ ಒಳಗೆ ಪುತ್ತೂರಿನ ಜನಕ್ಕೆ ಐ ಹಾಸ್ಪಿಟಲನ್ನು ಕೂಡ ಕೊಡುವುದಕ್ಕೆ ಪುತ್ತೂರು ರೋಟರಿ ಸಂಸ್ಥೆ ತಯಾರಾಗಿದೆ. ಅದೇ ರೀತಿ ನಮ್ಮ ರೋಟರಿ ಸಂಸ್ಥೆಯ ಡಾಕ್ಟರ್ ಸದಸ್ಯರುಗಳ ಕ್ಲಿನಿಕ್ಗಳಲ್ಲಿ, ಉದಾಹರಣೆಗೆ ಸಿಟಿ ಹಾಸ್ಪಿಟಲ್, ಚೇತನಾ ಹಾಸ್ಪಿಟಲ್, ಪ್ರಗತಿ ಹಾಸ್ಪಿಟಲ್, ಆದರ್ಶ ಹಾಸ್ಪಿಟಲ್, ಈ ಎಲ್ಲ ಆಸ್ಪತ್ರೆಯ ವೈದ್ಯರುಗಳು ಪುತ್ತೂರಿನ ಪ್ರತಿಷ್ಠಿತ ರೋಟರಿ ಸಂಸ್ಥೆಯ ಸದಸ್ಯರು ಅಂತ ಹೇಳುವುದಕ್ಕೆ ಕೂಡ ನಮಗೆ ಹೆಮ್ಮೆ ಅನಿಸ್ತಾ ಇದೆ. ಇವರೆಲ್ಲರೂ ತಮ್ಮ ಕ್ಲಿನಿಕ್ಗಳಲ್ಲಿ, ಆಸ್ಪತ್ರೆಗಳಲ್ಲಿ ಉಚಿತ ವೈದ್ಯಕೀಯ ಕ್ಯಾಂಪ್ಗಳನ್ನು ನಡೆಸುತ್ತಾ ಬಂದಿದ್ದಾರೆ. ಇದಕ್ಕೆಲ್ಲ ಪೂರಕವಾಗಿ ಪುತ್ತೂರು ರೋಟರಿಯ ಒಂದು ಪ್ರಶ್ನೆ ಹಾಗೂ ಪುತ್ತೂರಿನ ಜನತೆಯ ಕನಸು ಮೆಡಿಕಲ್ ಕಾಲೇಜ್, ಇದು ಆದಷ್ಟು ಬೇಗ ನನಸಾಗಬಹುದಾ ಅಂತ ಹೇಳುವುದು ಪುತ್ತೂರು ರೋಟರಿಯ ಪ್ರಶ್ನೆ. ಒಂದು ವಾಕ್ಯದಲ್ಲಿ ಸಾಕಂತ ಸರ್, ನೀವು ತುಂಬ ಅದರ ಬಗ್ಗೆ ಹೇಳಿದ್ದೀರಿ. ಬಹಳ ಒಳ್ಳೆಯ ಪ್ರಶ್ನೆ. ಒಬ್ಬ ಶಾಸಕನಾಗಿ, ಪುತ್ತೂರಿನ ಒಬ್ಬ ಮತದಾರನಾಗಿ ನೀವು ಏನು ಭಾವನೆಯನ್ನು ವ್ಯಕ್ತಪಡಿಸಿದ್ರೆ ಅದು ನನಗೂ ಇದೆ. 100ಕ್ಕೆ 100 ಮೆಡಿಕಲ್ ಕಾಲೇಜ್ ಆಗಲಿಕ್ಕೆ ನಮ್ಮ ಪ್ರಯತ್ನಗಳು ಆಗ್ತಾ ಇದೆ. ನಮ್ಮ ಸಂಸದರು, ನಮ್ಮ ಮಂತ್ರಿಗಳು, ಕೇಂದ್ರದ ಸಚಿವರಿಗೂ ಇದರ ಬಗ್ಗೆ ನಾವು ಒತ್ತಡವನ್ನು ಹಾಕುವಂಥ ಕೆಲಸವನ್ನು ಮಾಡಿದ್ದೇವೆ, ಮುಂದೆ ಕೂಡ ಮಾಡ್ತೇವೆ. ಎಸ್, ವಂದನೆಗಳು ಸರ್. ನಮ್ಮ ಇವತ್ತಿನ ಜಡ್ಜ್ ಹಿರಿಯರು, ಹಾಗಾಗಲೇ ಅವರ ಬಗ್ಗೆ ಬಹಳಷ್ಟು ಯಾರಿಗೂ ಪರಿಚಯ ಮಾಡುವಂಥ ಅಗತ್ಯ ಇಲ್ಲ. ಅವರು ನಾವು ಒಪ್ಪಿಕೊಂಡಾಗ ಬಂದಿದ್ದಾರೆ, ಈ ಕಾರ್ಯಕ್ರಮವನ್ನು ಆಲಿಸಿದ್ದಾರೆ. ಈ ಕಾರ್ಯಕ್ರಮದ ಒಂದು ಅರ್ಥದಲ್ಲಿ ಇಡೀ ಕಂಟ್ರೋಲ್ ಅವರು ಶ್ರೀಯುತ ರಾಮಮೋಹನ್ ರಾವ್ ಹೆಸರಾಂತ ವಕೀಲರು ತಮ್ಮ ಒಪಿನಿಯನನ್ನು ಈ ಕಾರ್ಯಕ್ರಮದ ಬಗ್ಗೆ ಕೊಡಬೇಕು ಅಂತ ಕೇಳ್ಕೊಳ್ತೇವೆ. ಈ ಸ್ಥಾನದಲ್ಲಿ ಕೂತ ನಾನು ಜನರ ಸ್ಪಂದನೆಗೆ ಅವರು ಕೊಟ್ಟ ಉತ್ತರಗಳನ್ನು ಅವಲಂಬಿಸಬೇಕು. ಆದರೆ ಅಭಿಪ್ರಾಯವನ್ನು ಜಡ್ಜ್ಮೆಂಟ್ ಆಗಿ ಕೊಡುವಂಥ ಅಧಿಕಾರ ಅದಾಲತ್ನಲ್ಲಿ ಇಲ್ಲ. ಯಾಕಂದರೆ ಜನಸಾಮಾನ್ಯರಿಗೆ ಅವರ ಪ್ರಾಬ್ಲಮ್ಸನ್ನೆಲ್ಲ ಅವರು ಸಾಲ್ವ್ ಮಾಡಿದ್ದಾರೆ, ಎಷ್ಟರ ಮಟ್ಟಿಗೆ ಮಾಡಿದ್ದಾರೆ ಅಂತ ಹೇಳೋ ಪ್ರಶ್ನೆ ಮಾತ್ರ. ಚುನಾವಣೆಗೆ ಮುನ್ನ ಅವರು ಒಂದು ಪಾರ್ಟಿಯ ಮೆಂಬರ್ ಆಗಿದ್ದರು, ಪಾರ್ಟಿಯ ಧ್ಯೇಯ ಧೋರಣೆಲ್ಲ ನಡೆಸಬೇಕಿದೆ. ಆದರೆ ಒಮ್ಮೆ ಚುನಾಯಿತರಾದ ಮೇಲೆ ಅವರು ನಮ್ಮ ಕ್ಷೇತ್ರದ ಪ್ರತಿನಿಧಿಗೆ ಅವರು ಬೇಕಾದ ಕೆಲಸಗಳನ್ನು ಮಾಡಿದ್ದಾರೆ ಅಂತ ಹೇಳೋ ಪ್ರಶ್ನೆ. ಅವರು ಸಾಧಾರಣ ಕೇಳಿದಕ್ಕಿಂತ ಜಾಸ್ತಿ ಪ್ರಶ್ನೆಗೆ ಕೂಡ ಸರಿಯಾದ ಉತ್ತರವನ್ನು ಕೊಡ್ತಾ ಬಂದಿದ್ದಾರೆ. ಅವರು ಹೇಳಿದಾಗೆ ಕೆಲವು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಬೇಕಾದ್ರೆ ಕಾನೂನಿನ ಅಡಚಣೆ ಉಂಟು, ನ್ಯಾಯಾಲಯದಲ್ಲಿ ಸ್ಟೇ ಎಲ್ಲ ಕೊಟ್ಟಿದ್ದಾರೆ ಅಂತ ಹೇಳುವಂಥದ್ದು ಹೇಳ್ತಾ ಇದ್ದಾರೆ. ಆದರೆ ಅದನ್ನು ಸರ್ಕಾರಿ ಲೆವೆಲ್ನಲ್ಲಿ ಮುಂದುವರಿಸಿದರೆ ನಮ್ಮ ಪ್ರಗತಿಯ ಕಾರ್ಯಗಳಿಗೆ ಅಡಚಣೆ ಆಗದ ರೀತಿಯಲ್ಲಿ ಹೈಕೋರ್ಟ್ ಕೂಡ ಸರಿಯಾಗಿ ಸ್ಪಂದಿಸಿತು ಅಂತ ಹೇಳುವಂಥದ್ದು ನನ್ನ ಅಭಿಪ್ರಾಯ. ಆಮೇಲೆ ಕಾನೂನಿನ ಬದಲಾವಣೆ 94 ABC ಅಂತ ಹೇಳುವಂಥದ್ದು ಸುಮಾರು ಸೆಕ್ಷನ್ಗಳೆಲ್ಲ ಆಗ್ತಾ ಉಂಟು. ಪೇಟೆ ಅಂದರೆ ಮುನ್ಸಿಪಾಲಿಟಿ ಮತ್ತು ಕಾರ್ಪೊರೇಷನ್ ಅಥವಾ ಟೌನ್ ಮುನ್ಸಿಪಾಲಿಟಿಯ ಪರಿಸರದಲ್ಲಿ ಕೆಲವು ಪರಿಮಿತಿ ಒಳಗೆ ಯಾವ ದರಖಾಸ್ತನ್ನು ಕೊಡಬಾರ್ದು ಅಂತ ಹೇಳಿದ್ದನ್ನು ಸ್ವಲ್ಪ ಸಡಿಲಿಸಿದ್ದಾರೆ. ಆದರೆ ಇದರಲ್ಲಿ ಮುಂದಿನ ಪೇಟೆಯ ಬೆಳವಣಿಗೆ ಕೂಡ ನಾವು ಲೆಕ್ಕಕ್ಕೆ ತಗೊಳ್ಬೇಕು. ಅದನ್ನು ತಗೊಂಡು ಆ ಕಾನೂನು ಬದಲಾಯಿಸುವಂಥ ಪ್ರಯತ್ನವನ್ನು ಅಸೆಂಬ್ಲಿಯಲ್ಲಿ ಮಾಡಬೇಕಷ್ಟೇ ಹೊರತು ಅದು ಸಂಘಟಿತ ಒಂದು ವ್ಯವಸ್ಥೆ ಆಗಬೇಕು. ಒಂದು ಪಾರ್ಟಿಯೋ ಯಾರು ಅಥವಾ ಎಲ್ಲರೂ ಅದಕ್ಕೆ ಒಪ್ಪಿ ಆ ರೀತಿ ಆಗಬೇಕು. ಕಾನೂನಿನ ಬದಲಾವಣೆಯನ್ನು ಈಗ ಕಾನೂನೇ ಹಿಡ್ಕೊಂಡು ಅಧಿಕಾರಿಗಳು ಅಡ್ಡ ಬರುವಾಗ ಅದಕ್ಕೆ ಏನಾದರೂ ಸುಧಾರಣೆಗೋಸ್ಕರ ಏನಾದರೂ ಮಾಡ್ಬೋದು ಅಂತ ಹೇಳುವ ಪ್ರಶ್ನೆಯನ್ನು ಅವರು ನಮ್ಮ ಚುನಾಯಿತ ಪ್ರತಿನಿಧಿಗಳು ಹೇಳಬೇಕು. ಆಮೇಲೆ ಅವರು ರಾಷ್ಟ್ರೀಯ ಹೆದ್ದಾರಿ ವಿಷಯ ಒಂದು ಹೇಳಿದ್ದಕ್ಕೆ ನನ್ನ ಸಮಸ್ಯೆ ನಾನು ಹೇಳ್ತಾ ಇದ್ದೇನೆ. ಯಾವುದೇ ಸೌಕರ್ಯ ಇಲ್ಲದಂಥ ಪುತ್ತೂರು ಮಂಗಳೂರು ರಸ್ತೆಗೆ ನಾವು ಹೋಗ್ಬೇಕಾದ್ರೆ ಆ ಟೋಲ್ ನಾವು ಯಾಕೆ ಕೊಡಬೇಕು ಅಂತ ಹೇಳುದು ನನಗೆ ಅರ್ಥ ಆಗಲಿಲ್ಲ. ನಾವು ಏನಾಗಿದೆ ಅಂತ ಹೇಳಿದ್ರೆ ಆಯ್ತು ಕೊಡಬಾರ ಅಂತ ಕೊಟ್ಟು ಹೋಗೋದು. ಇದು ಎಲ್ಲಿ ಬಂತು ಅಂತ ಹೇಳಿದ್ರೆ ನೋಡಿ, ಅವ್ರು ಹೇಳಿದಾಗ ಇನ್ಕಮ್ನಲ್ಲಿ ನಮ್ಮ ಡಿಸ್ಟ್ರಿಕ್ಟ್ ರ್ಯಾಂಕ್ಸ್ ಹೈ ಅಂತ. ಈ ಇನ್ಕಮ್ ಸರ್ಕಾರ ಇದರಿಂದ ಬಂದದ್ದಲ್ಲ, ಎಲ್ಲ ನಾವು ನಮ್ಮಷ್ಟಕ್ಕೆ ಮಾಡಿಕೊಂಡ ಉದ್ಯಮಿಗಳಿಂದ. ಇಷ್ಟು ಮೆಡಿಕಲ್ ಕಾಲೇಜ್ ಮಂಗಳೂರಲ್ಲಿ ಇರುವಾಗ ನಮಗೆ ಯಾಕೆ ಕೊಡೋದಿಲ್ಲ ಅಂತ ಹೇಳೋ ಪ್ರಶ್ನೆಗೆ
ಸರ್ಕಾರಿ ಕಾನೂನು ನಿಯಮಗಳು ಕೆಲವೆಲ್ಲ ಉಪದ್ರ ಕೊಡ್ತಾ ಉಂಟು, ಆದರೆ ಅದನ್ನು ಅವರು ನಿಭಾಯಿಸ್ತಾ ಇದ್ದಾರೆ. ಆದ್ದರಿಂದ ಸರ್ವಿಸ್ ರೋಡ್ ಇಲ್ಲದಂತಲ್ಲಿ ನಾವೀಗ ಟೋಲ್ ಕೊಡಬೇಕಾಗ್ತಕ್ಕಂಥ ಒಂದು ಪ್ರಶ್ನೆಯನ್ನು ಕೇಳಬೇಕು. ಮತ್ತೆ ನಮ್ಮ ಎಲ್ಲ ಕಾರ್ಯಗಳಿಗೆ ಬೆಂಗಳೂರೇ ಪ್ರಧಾನ, ಆಗಾಗ ಹೋಗ್ಬೇಕಾಗ್ತದೆ. ಒಂದು ಕಾಲದಲ್ಲಿ PWD ಆಡಳಿತದಲ್ಲಿ ಆ ಮಾರ್ಗ ಇರುವಾಗ ಜಪಾನ್ನ ಎಕ್ಸ್ಪರ್ಟ್ಸು ಸುರಂಗ ಮಾರ್ಗವನ್ನು ಸಜೆಸ್ಟ್ ಮಾಡಿದರು. ಆಗ 400 ಕೋಟಿಗೆ ಮಾತ್ರ ಅದು. ಆದರೆ ಯಾವುದೋ ಕಾರಣಗಳಿಂದ ಬಿದ್ದೋಯ್ತು. ಈಗ ಮಾಡಿದಷ್ಟು ಒಳ್ಳೆಯದಂತ ಪ್ರಶ್ನೆಗೆ ಅವರು ಸಾಕಷ್ಟು ಅಂತ ಹೇಳಿದ್ದಾರೆ. ಕೆಲವು ಸಂದರ್ಭಗಳಲ್ಲಿ ಯಾವುದೇ ಕಾರ್ಯಕ್ರಮವನ್ನು ನಾವು ತಗೊಂಡ್ರೂ ಕೂಡ ಶಂಕುಸ್ಥಾಪನೆಯಿಂದ ಮತ್ತೆ ಮುಂದೆ ಹೋಗಲಿಕ್ಕೆ ಅಡಚಣೆಗಳು ಬರ್ತಾ ಇರ್ತಾರೆ. ಅದು ಅವರು ಆದಷ್ಟು ಪ್ರಯತ್ನ ಮಾಡಿದ್ದಾರೆ ನಿವಾರಣೆಗೋಸ್ಕರ. ಆದರೆ ಒಂದು ನೀವು ಆಲೋಚನೆ ಮಾಡಬೇಕು, ಅವರಿಗೆ ಕೊಟ್ಟ ಅವಧಿ 5 ವರ್ಷದ ಅವಧಿ ಆಡಳಿತ ಮಾಡಲಿಕ್ಕೆ, ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಆಗಿ. ಇದಕ್ಕೆ ಸಾಕಷ್ಟು ತೊಂದರೆಗಳನ್ನು ಅಡ್ಮಿನಿಸ್ಟ್ರೇಟಿವ್ ಸೈಡಲ್ಲಿ ಕೂಡ ಕೊಡ್ತಾ ಇದ್ದಾರೆ. ಏನು ಮಾಡಬೇಕು? ಸೊ ನಮ್ಮ ಕಾನೂನನ್ನು ಜನರ ಉಪಯೋಗಕ್ಕೆ ಸರಿಯಾಗಿ ಸುಧಾರಿಸುವಂಥ ಪ್ರಯತ್ನವನ್ನು ಎಲ್ಲರೂ ಮಾಡಬೇಕು. ಇಷ್ಟು. ಮತ್ತು ಇಲ್ಲಿ ಅವರ ವಿವರಗಳನ್ನೆಲ್ಲ ಕೇಳುವಾಗ ಅವರು ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ. ಇನ್ನೂ ಸ್ವಲ್ಪ ಅವಧಿ ಅವರ ಅವಧಿಯಲ್ಲಿ ಉಂಟು, ಇನ್ನೂ ಸ್ವಲ್ಪ ಸಮಯ ಉಂಟು. ಅವರದನ್ನು ಮುಗಿಸುವ ಮೊದಲು ಇನ್ನೂ ಸಹ ಕೆಲಸ ಮಾಡಲಿಕ್ಕಿರುವಂಥ ಆಶೆ ಇಟ್ಟುಕೊಂಡು ಶ್ಲಾಘನೀಯ ಕೆಲಸಗಳನ್ನು ಮಾಡಿದ್ದಾರೆ. ಅದರ ಮಟ್ಟಿಗೆ ಎರಡು ಮಾತು ಇಲ್ಲ. ನನಗೆ ಈ ವಿಷಯದಲ್ಲಿ ಜಡ್ಜ್ಮೆಂಟ್ ಕೊಡೋ ಅಧಿಕಾರ ಕೂಡ ಇಲ್ಲ. ನಾನು ಬರೀ ಇಲ್ಲಿ ಕೂತ್ಕೊಂಡು ಅಪ್ರಿಸಿಯೇಷನ್, ನಿಮ್ಮ ವ್ಯೂವನ್ನು ಅಳವಡಿಸಿದ್ದನ್ನು ಅವರು ಯಾವ ರೀತಿ ಸುಧಾರಿಸಿದ್ದಾರೆ ಅಂತ ಹೇಳುವಂಥ ಪ್ರಶ್ನೆ ಮಾತ್ರ. ಇಷ್ಟು ಹೇಳಿ ನನಗೆ ಒಂದು ಈ ಅವಕಾಶ ಕೊಟ್ಟದಕ್ಕೆ ನಾನು ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಥ್ಯಾಂಕ್ ಯು. ವಂದನೆಗಳು ಸರ್. ಕಾರ್ಯಕ್ರಮವನ್ನು ಮುಗಿಸ್ಲಿಕ್ಕೆ ಅಧ್ಯಕ್ಷರಿಗೆ ಕೊಡ್ಬೋದಾ ಅಂತ ತಮ್ಮ ಅನುಮತಿಯನ್ನು ಕೇಳ್ತಾ ಇದ್ದೇನೆ. ಅಧ್ಯಕ್ಷರಿಗೆ, ರೋಟರಿ ಕ್ಲಬ್ಬಿನ ಅಧ್ಯಕ್ಷರು. ಆತ್ಮೀಯರೇ, ಒಂದು ನಿಮಿಷ, ನಾನೊಂದು ಧನ್ಯವಾದ ಕೊಟ್ಟು ಮತ್ತೆ ನೀವು ಮುಗಿಸಿ. ನಾನು ಶಾಸಕನಾಗಿ ಪ್ರಥಮ ಬಾರಿಗೆ ನಮ್ಮ ರೋಟರಿ ಜನತಾ ಅದಾಲತಲ್ಲಿ ಭಾಗವಹಿಸ್ತಾ ಇದ್ದೇನೆ. ಹಿರಿಯ ನ್ಯಾಯವಾದಿಗಳು, ನಾನು ಸಣ್ಣ ಹುಡುಗ ಇರುವಾಗ ಬಹುಶಃ ಅವರಿಗೆ ಕೇಸಿಗೆ ಹೋಗ್ತಾ ಇದ್ದೆ ರಾಮಮೋಹನ್ ರಾವ್ ಹತ್ರ. ನಾನು ಅವರಲ್ಲಿ ಕೂತಾಗ ನನಗೆ ಭಯ ಇತ್ತು, ನಾನು ಅವರ ಮುಂದೆ ಏನೂ ಅಲ್ಲ ಅಂತೇಳಿ ಕಾನೂನಿನ ದೃಷ್ಟಿಯಲ್ಲಿ. ಅದರ ಬಹುಶಃ ಇವತ್ತು ನನಗೆ ಪ್ರಶಂಸೆಯ ಮಾತುಗಳನ್ನು ಹೇಳಿದ್ದಾರೆ. ಅದಕ್ಕೆ ನಾನು ಹೃದಯ ತುಂಬಿದ ಅಭಿನಂದನೆಗಳನ್ನು ನಿಮಗೆ ಸಲ್ಲಿಸ್ತಾ ಇದ್ದೇನೆ. ಪುತ್ತೂರಿನ ನಾಗರಿಕರು ಕೂಡ ಇವತ್ತು ಪುತ್ತೂರಿನ ಜ್ವಲಂತ ಸಮಸ್ಯೆಗಳನ್ನು ಒಬ್ಬ ಜನಪ್ರತಿನಿಧಿಯ ಮುಂದೆ, ಒಂದು ಸರ್ಕಾರದ ಮುಂದೆ ತಾವೆಲ್ಲ ಇಟ್ಟಿದ್ದೀರ. ನಾವು ಕೂಡ ಇದಕ್ಕೆ ಏನೇನು ನಮ್ಮ ಕಡೆಯಿಂದ ಆಗ್ಬೋದು ಅಂತ ನಮ್ಮ ಪ್ರಯತ್ನವನ್ನು ಮಾಡಿದ್ದೇವೆ ಅಂತ ಹೇಳಿಕೊಂಡು ಅವಕಾಶ ಕೊಟ್ಟಿದ್ದೀರಿ ನೀವು. ಅದರ ಜೊತೆಯಲ್ಲಿ ನಾವು ಇನ್ನೂ ವೇಗ ಪಡ್ಕೊಳ್ಬೇಕು, ಇದಕ್ಕೆ ಇನ್ನಷ್ಟು ನ್ಯಾಯ ಕೊಡಬೇಕು ಎನ್ನುವಂಥ ವಿಚಾರವನ್ನು ಕೂಡ ಈ ಅದಾಲತಿನಿಂದ ನಾನು ಪಡ್ಕೊಂಡಿದ್ದೇನೆ ಅಂತೇಳಿ ಭಾವಿಸ್ತಾ ಇದ್ದೇನೆ. ಅದಕ್ಕೆ ಬೇಕಾಗಿ ಭಾಳ ಹೊತ್ತು, ಭಾಳ ತಾಳ್ಮೆಯಿಂದ, ಭಾಳಷ್ಟು ಹಿರಿಯರು, ಭಾಳಷ್ಟು ಅನುಭವಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನನಗೆ ಪ್ರೋತ್ಸಾಹ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇನ್ನಷ್ಟು ಕೆಲಸ ಮಾಡಲಿಕ್ಕೆ ನಾವಿದ್ದೇವೆ ಎನ್ನುವಂಥ ಸಂದೇಶ ಕೊಟ್ಟಿವೆ. ಅದಕ್ಕೆ ನನ್ನ ಹೃದಯ ತುಂಬಿದ ಅಭಿನಂದನೆ. ಆತ್ಮೀಯರೇ, ಇಷ್ಟು ಹೊತ್ತು ನಾವು ಪುತ್ತೂರಿನ ಸಮಸ್ಯೆಗಳ ಬಗ್ಗೆ, ಇನ್ನು ಆಗಬೇಕಾದ ಕೆಲಸಗಳ ಬಗ್ಗೆ ಎಲ್ಲ ಚರ್ಚೆ ಮಾಡಿ ಆಯಿತು. ಇಷ್ಟೊತ್ತು ನಮ್ಮ ಜ್ಯೂರಿಯಾಗಿ, ಅವರು ಜಡ್ಜಾಗಿ ಅಲ್ಲ, ಜ್ಯೂರಿಯಾಗಿ ನಮ್ಮೊಡನೆ ಇದ್ದಂತಹ ಆಕೆ ಹಿರಿಯ ವಕೀಲರು, ಅವರೊಡನೆ ಸಂಜೀವನಲ್ಲ, ನಾನೇ ಅವರ ಎದುರದ್ದು ಮಾತಾಡೋದು ತುಂಬ ಕಡಿಮೆ. ಅಂದರೆ ಒಂದು ರೀತಿಯಲ್ಲಿ ಹೈಕೋರ್ಟ್ ಜಡ್ಜ್ ಆಗಬೇಕಿತ್ತು. ಅವರು ಪುತ್ತೂರಲ್ಲಿದ್ದ ಕಾರಣ ಅದು ಅವಕಾಶ ಆಗಲಿಲ್ಲ ಅಂತ ಕಾಣ್ತಾ ಉಂಟು. ಅವರ ಒಂದು ಉಪಸ್ಥಿತಿಯನ್ನು ಇಲ್ಲಿ ಗಮನಿಸುತ್ತಾ ಅವರಿಗೆ ನಮ್ಮ ರೋಟರಿ ಕ್ಲಬ್ಬಿನ ನೆನಪಿನ ಕಾಣಿಕೆಯನ್ನು ಈ ಮೂಲಕ ಕೊಡ್ತಾ ಇದ್ದೇವೆ. ಅಧ್ಯಕ್ಷರು ಅದನ್ನು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಇಷ್ಟೊತ್ತು ನಮ್ಮೊಡನೆ ಸಮಯವನ್ನು ವಿನಿಯೋಗಿಸಿದಂಥ ರಮಣ ಜೂರಿಯವರಿಗೆ ನಮ್ಮ ನೆನಪಿನ ಕಾಣಿಕೆ ಹಾಗೂ ಎಲ್ಲ ಪ್ರಶ್ನೆಗಳಿಗೆ ಸಮಂಜಸವಾಗಿ ಉತ್ತರವನ್ನು ನೀಡಿದಂಥ ನಮ್ಮ ಶಾಸಕರು, ಅವರ ಕೆಲಸ ಕಾರ್ಯಗಳು ಎಷ್ಟಾಗಿದೆ ಅಂತ ನಮಗೆ ಗೊತ್ತಾಗಿದೆ, ಇನ್ನೂ ಆಗಲಿಕ್ಕೆ ಇದೆ ಅವರಿಂದ. ಅವರು ಕೂಡ ನಮ್ಮ ನೆನಪಿನ ಕಾಣಿಕೆಯನ್ನು ಈ ಮೂಲಕ ನೀಡ್ತಾ ಇದ್ದೇವೆ. ಇಷ್ಟೊತ್ತು ನಿರೂಪಣೆ ಮಾಡಿದಂಥವ್ರು ಬಹುಶಃ ಟಿ ವಿ ಆ್ಯಂಕರ್ ಆಗಿ
ಆಗುವಂಥ ಲಕ್ಷಣ ಎಲ್ಲ ಇದೆ. ಅಂತಹ ಕೃಷ್ಣ ಮೋಹನ್ ನಮ್ಮೊಡನಿದ್ದಾರೆ, ಅವರಿಗೂ ಕೂಡ ನೆನಪಿನ ಕಾಣಿಕೆಯನ್ನು ನೀಡ್ತಾ ಇದ್ದೇವೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಪ್ರಾಯೋಜಕರಾಗಿ ನಮ್ಮವರೇ ಸಹಕಾರ ನೀಡಿದ್ದಾರೆ. ಅವರನ್ನು ಇಲ್ಲಿ ಶಾಸಕರು ಗುರುತಿಸಬೇಕು ಅಂತ ನಮ್ಮ ರೋಟರಿ ಕ್ಲಬ್ಬಿನ ಅಧ್ಯಕ್ಷರ ಅನಿಸಿಕೆ. ಸಿಟಿ ಹಾಸ್ಪಿಟಲ್ನ ಡಾಕ್ಟರ್ ಭಾಸ್ಕರ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಪ್ರಾಯೋಜಕತ್ವವನ್ನು ನೀಡಿ ಸ್ಪಾನ್ಸರ್ ಆಗಿ ಸಹಕರಿಸಿದ್ದಾರೆ. ಅವರಿಗೆ ನಮ್ಮ ಗೌರವವನ್ನು ಈ ಮೂಲಕ ನೀಡ್ತಾ ಇದ್ದೇವೆ. ಪ್ರಗತಿ ಹಾಸ್ಪಿಟಲ್ನ ಶ್ರೀಪತಿರಾವ್ ಡಾಕ್ಟರ್ ಸುಧಾ ರಾವ್ ಬಂದರು ಆಗಬಹುದು ಪ್ರತಿನಿಧಿಯಾಗಿ. ಇನ್ನು ಕಟ್ಟಕಟ್ಟೆಯಿಂದ ಹೊರಗೆ ಬರ್ಬೋದು. ಜ್ಯುವೆಲ್ಲರ್ಸ್ನ ಬಲರಾಮಾಚಾರ್ಯರು ಇದ್ರೆ ದಯವಿಟ್ಟು ಬರಬೇಕು. ಗಣೇಶ್ ಟ್ರೇಡರ್ಸಿನ ಮಾಲಕರಾದ ವಾಮನ್ ಬೈಗಲು, ನಮ್ಮ ಫೈರ್ ಬ್ರ್ಯಾಂಡ್. AJ ಹಾಸ್ಪಿಟಲ್ನ ಪ್ರತಿನಿಧಿಯವರು ಇದ್ದರೆ ದಯವಿಟ್ಟು ಬಂದು ನಮ್ಮ ಗೌರವವನ್ನು ತಗೊಳ್ಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಇಲ್ಲದೇ ಇದ್ದಲ್ಲಿ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಮಾಡ್ತೇವೆ. ಧನ್ಯವಾದಗಳೊಂದಿಗೆ ಈ ಕಾರ್ಯಕ್ರಮ ಮುಕ್ತಾಯ ಆಗ್ತದೆ. ವಾಮನ್ ಪೈ ಅವರು ಧನ್ಯವಾದವನ್ನು ಕೊಡಲಿಕ್ಕಿದ್ದಾರೆ. ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಸುಂದರ ಸಂಜೆ ಶಾಸಕರೊಂದಿಗೆ ರೋಟರಿ ಅದಾಲತ್ ಇದನ್ನು ಅತ್ಯುತ್ತಮವಾಗಿ ಜ್ಯೂರಿಯಾಗಿ ಇದಕ್ಕೆ ಒಂದು ಜಡ್ಜ್ಮೆಂಟ್ ಅಂತ ಹೇಳ್ಬೋದು ಅಥವಾ ಸಲಹೆ ಅಂತ ಹೇಳ್ಬೋದು ಕೊಟ್ಟಂಥ ನಮ್ಮ ಊರಿನ ಹಿರಿಯ ನ್ಯಾಯವಾದಿ ಹಾಗೂ ನಮ್ಮ ಅತ್ಯಂತ ಆತ್ಮೀಯರಾಗಿರೋಂಥ ಶ್ರೀ ರಾಮನ್ ರಾಯರವರಿಗೆ ನಮ್ಮ ರೋಟರಿ ಕ್ಲಬ್ನ ಪರವಾಗಿ ಧನ್ಯವಾದಗಳು. ಈ ಅದಾಲತ್ತಲ್ಲಿ ನಮ್ಮ ವಕೀಲರ ಪಾರ್ಟ್ ಮಾಡಿದಂಥ ನಮ್ಮ ಸ್ನೇಹಿತ ಕೃಷ್ಣ ಮೋಹನ್ ಅವರ ಪ್ರಶ್ನೆಗಳಿಗೆ ಲೀಲಾಜಾಲವಾಗಿ ಉತ್ತರಿಸಿ ಸಮರ್ಥ ಶಾಸಕ ಅಂತ ತೋರಿಸಿಕೊಟ್ಟಂಥ ನಮ್ಮ ಪುತ್ತೂರಿನ ಜನಪ್ರಿಯ ಶಾಸಕರಾಗಿರುವಂಥ ನನ್ನ ಸ್ನೇಹಿತರಾಗಿರುವಂಥ ಶ್ರೀ ಸಂಜೀವ್ ಮಠಂದೂರವರಿಗೂ ನಮ್ಮ ರೋಟರಿ ಕ್ಲಬ್ಬಿನ ಪರವಾಗಿ ನಮಸ್ಕಾರಗಳು. ಈ ಸಂಜೆಯ ಕಾರ್ಯಕ್ರಮವನ್ನು ಅತ್ಯಂತ ಸಮರ್ಥವಾಗಿ ನಿರ್ವಹಿಸಿರುವಂತಹ ರೊಟೇರಿಯನ್ JC ಮತ್ತು ಮುಂದೆ ಒಳ್ಳೆಯ ಈಗಾಗಲೇ ನಮ್ಮ ಸ್ನೇಹಿತರು ಹೇಳಿದರು, ಮುಂದೆ ಅವರು ರೋಟ್ರಿ TVಯ ಆ್ಯಂಕರ್ ಆಗಿ ಆಗುವಂಥ ಎಲ್ಲ ಸಾಧ್ಯತೆ ಇದೆ ಅಂತೇಳಿ. ಇವತ್ತಿನ ಅವರು ಆ್ಯಂಕರ್ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅವರಿಗೆ ನಾವು ನಮ್ಮ ರೋಟರಿ ಕ್ಲಬ್ಬಿನ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತೇವೆ. ಸೊ ಇಲ್ಲಿ ಬಂದಂಥ ಎಲ್ಲರಿಗೂ ಮತ್ತು ನಮ್ಮ ಈ ಕಾರ್ಯಕ್ರಮವನ್ನು ಆನ್ಲೈನಲ್ಲಿ ಪ್ರಸಾರ ಮಾಡಿದಂಥ ಸುದ್ದಿ ಚಾನಲ್ ಮತ್ತು ಒಂದು ನಮ್ಮ ಸ್ನೇಹಿತ ಸೋನಿ ಸುಧಾಕರ್, ಆಮೇಲೆ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ, ಪುತ್ತೂರಿನ ಎಲ್ಲ ನಾಗರಿಕರಿಗೆ ಹಾಗೂ ಈ ಸ್ಥಳವನ್ನು ಅವಕಾಶ ಮಾಡಿಕೊಟ್ಟಂಥ ಶ್ಯಾಮ್ ಜೈನ ಆಡಿಟೋರಿಯಂನ ಮತ್ತು ಆಡಳಿತ ವರ್ಗದವರಿಗೂ, ಒಳ್ಳೆಯ ಸೌಂಡ್ ಸಿಸ್ಟಮ್ ಮಾಡಿಕೊಟ್ಟಂಥ MDSನವರಿಗೂ ಧನ್ಯವಾದಗಳು. ಹೌದು, ರಾಷ್ಟ್ರಗೀತೆಯೊಂದಿಗೆ ಈ ಕಾರ್ಯಕ್ರಮ ಮುಕ್ತಾಯವಾಗ್ತಾರೆ. ಜನಗಣ ಮನ ಅಧಿನಾಯಕ ಜಯ ಹೇ.